ಮ್ಯೂಟ್ ಮಾಡ್ಕೊಳ್ಳಿ ಎಲ್ರು. ಹರೇ ಕೃಷ್ಣ. ಇಸ್ಕಾನ್ ಶ್ರೀ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತಹ ಭಕ್ತಿ ಶಾಸ್ತ್ರಿ ಬ್ಯಾಚ್ 4 ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ಮಂಗಳಾಚರಣೆಯ ಜೊತೆಗೆ ಪ್ರಾರಂಭ ಮಾಡೋಣ. ಓಂ ನಮೋ ಭಗವತಿ ವಾಸುದೇವಾಯ. ಓಂ ನಮೋ ಭಗವತಿ ವಾಸುದೇವಾಯ. ಓಂ ನಮೋ ಭಗವತಿ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೇ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಾಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. हरे कृष्णा. इस्कॉन श्री श्री राधा गोविंद की जय, श्री श्री गौर निताय की जय, श्रील प्रभुपाद की जय, श्रील गुरुदेव की जय. ಎಲ್ಲ ಗುರು ಪರಂಪರೆಗೂ ಜಯ, ಎಲ್ಲ ದೀಕ್ಷಾ ಗುರುಗಳಿಗೂ ಜಯ, ಎಲ್ಲ ಶಿಕ್ಷಾ ಗುರುಗಳಿಗೂ ಜಯ, ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜಯ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि वैष्णव वृंद की जय, श्रील प्रभुपाद की जय, श्रील गुरुदेव की जय. हरे कृष्णा. ಎಲ್ಲರಿಗೂ ಸ್ಕ್ರೀನ್ ಕಾಣಿಸ್ತಾ ಇದೆ ಅನ್ಕೊಳ್ತೀನಿ. ಎಸ್ ಮಾತಾಜಿ, ಕಾಣಿಸ್ತಾ ಇದೆ. ಧನ್ಯವಾದಗಳು ಮಾತಾಜಿ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜಯ, ಶ್ರೀಲ ಪ್ರಭುಪಾದ ಕಿ ಜಯ. ಹರೇ ಕೃಷ್ಣ. ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ
ಹಿಂದಿನ ತರಗತಿಯಲ್ಲಿ ನಾವು ಯಾವುದೆಲ್ಲ ವಿಷಯಗಳನ್ನ ತಿಳಿದುಕೊಂಡ್ವಿ ಅನ್ನೋದನ್ನ ನಾವು ಮನನವನ್ನ ಮಾಡಿ ಮುಂದಿನ ತರಗತಿಯನ್ನು ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ಸೊ ಹಿಂದಿನ 2 ತರಗತಿಯನ್ನ ನಾವು ತೆಗೆದುಕೊಂಡಿದ್ವಿ. ಸೊ ಆ ತರಗತಿಯಲ್ಲಿ ನಾವು ಭಕ್ತಿ ರಸಾಮೃತ ಸಿಂಧುವಿನ ಒಂದು ಅರ್ಥವನ್ನ ನಾವು ತಿಳಿದುಕೊಂಡಿದ್ವಿ. ಸೊ ಮತ್ತೆ ಈ ಭಕ್ತಿ ರಸಾಮೃತ ಸಿಂಧು ಅನ್ನುವಂತಹ ಕೃತಿಯನ್ನ ಯಾರಿಗಾಗಿ ಪ್ರಸ್ತುತಪಡಿಸಲಾಗಿದೆ ಅನ್ನೋದು ನಮ್ಗೆ ಗೊತ್ತಾಯ್ತು. ಮತ್ತೆ ಕೃಷ್ಣ ಪ್ರಜ್ಞೆಯಲ್ಲಿ ಇರುವವರು ಎಲ್ಲರೂ ಕೂಡ ಸೊ ಅವ್ರಿಗೆ ಏನು ಅಂತ ಕರೀತಾರೆ, ಎಲ್ರು ಕೂಡ ನಾವೆಲ್ಲರೂ ರೂಪಾನುಗರು ಅಂತ ಹೇಳ್ತೀವಿ. ಯಾಕೆಂದ್ರೆ ಈ ಭಕ್ತಿ ರಸಾಮೃತ ಸಿಂಧುವನ್ನ ಬರೆದಂತಹ ಶ್ರೀಲರೂಪ ಗೋಸ್ವಾಮಿಯವರ ಒಂದು ಹಾದಿಯಲ್ಲಿ ನಾವೆಲ್ಲರೂ ಕೂಡ ನಡೆಯುವಂಥದ್ದು. ಅದಕ್ಕಾಗಿ ನಾವೆಲ್ಲರೂ ರೂಪಾನುಗರು. ಮತ್ತೆ ಚಪಲ ಸುಖ ಭೋಗ ತ್ಯಾಗದ ಕುರಿತಾಗಿ ಮತ್ತೆ ಈ ಚೈತನ್ಯ ಮಹಾಪ್ರಭುಗಳ ಸಾರ್ವತ್ರಿಕ ತತ್ವ ಏನಾಗಿತ್ತು ಅನ್ನೋದು ಗೊತ್ತಾಯಿತು. ಮತ್ತೆ ಭಕ್ತರಿಗೆ ಜನಸಾಮಾನ್ಯರಿಗೆ ಆದರ್ಶಪ್ರಾಯವಾಗುವಂತೆ ಶ್ರೀಲರೂಪ ಗೋಸ್ವಾಮಿ ಅವರು ಕೊಟ್ಟಿರುವಂತಹ ಒಂದು ಉದಾಹರಣೆ ಯಾವುದಿದೆ ಅನ್ನೋದು ನಾವು ತಿಳಿದುಕೊಂಡ್ವಿ. ಮತ್ತೆ ಶ್ರೀಲರೂಪ ಗೋಸ್ವಾಮಿ ಅವರು ಚೈತನ್ಯ ಮಹಾಪ್ರಭುಗಳಿಗೆ ಎಲ್ಲಿ ಯಾವಾಗ ಭೇಟಿಯಾದ್ರು ಅನ್ನೋದನ್ನ, ಮತ್ತೆ ಕೃಷ್ಣನನ್ನ ಅಖಿಲ ರಸಾಮೃತ ಸಿಂಧು ಅಂತ ಕರೀತಾರೆ. ಸೊ ಎಲ್ಲಾ ರಸವನ್ನ ಸಂಪೂರ್ಣವಾದಂತಹ ರಸಗಳನ್ನ ಅವನು ಹೊಂದಿರುವಂತವನು. ಅದಕ್ಕಾಗಿ ಈ ಪ್ರಾಥಮಿಕ ರಸಗಳು ಮತ್ತೆ ಇರುವಂತಹ ಈ ಗೌಣ ರಸಗಳು ಅಂತ ಕರಿತೀವಿ. ಅಂದ್ರೆ ಗೌಣ ಭಾವಗಳು, ದ್ವಿತೀಯಕ ರಸಗಳು, 12 ರಸಗಳನ್ನು ಕೂಡ ಅವನು ಹೊಂದಿರುವಂತವನು. ಹಾಗಾಗಿ ಸೊ ಅಂತ ರಸವನ್ನ ಹೊಂದಿದಂತಹ ಕೃಷ್ಣನಿಗೆ ನಾವು ಭಕ್ತಿ ಸೇವೆಯನ್ನ ಸಲ್ಲಿಸಬೇಕು. ಮತ್ತೆ ಆ ರಸಗಳನ್ನ ಸವಿಯುವುದರಲ್ಲಿ ನಾವು ನಮ್ಮನ್ನ ಪ್ರವೃತ್ತರನ್ನಾಗಿ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಾಯ್ತು. ಮತ್ತೆ ಈ ಅನುಶೀಲನ ಅನ್ನುವಂತಹ ಪದವನ್ನ ನಾವು ತಿಳಿದುಕೊಂಡ್ವಿ. ಮತ್ತೆ ಆ ಶೀಲನಂ ಅಂದ್ರೆ ಕಾರ್ಯ ನಿರತರಾಗಿರುವಂಥದ್ದು. ಹೇಗೆ ನಾವು ಕಾರ್ಯನಿರತರಾಗಿರುವಂಥದ್ದು, ಪ್ರವೃತ್ತಿ ನಿವೃತ್ತಿಗಳ ಮೂಲಕ ಅನ್ನೋದು ಗೊತ್ತಾಯ್ತು. ಮತ್ತೆ ನಾವು ಭಕ್ತಿ ಸೇವೆಯ ಒಂದು ವ್ಯಾಖ್ಯಾನವನ್ನ ನಾವು ತಿಳಿದುಕೊಂಡ್ವಿ. ಭಕ್ತಿ ಸೇವೆಯ ವ್ಯಾಖ್ಯಾನ ಯಾರು ಹೇಳ್ತೀರಾ? ಶ್ಲೋಕನ ನಾನು ಭಕ್ತಿ ಸೇವೆಯ ವ್ಯಾಖ್ಯಾನಕ್ಕಾಗಿ ಶ್ರೀಲರೂಪ ಗೋಸ್ವಾಮಿ ಅವರು ಕೊಟ್ಟಿರುವಂತಹ ಒಂದು ಶ್ಲೋಕವನ್ನ ಹೇಳಿದೆ. ಹರೇ ಕೃಷ್ಣ ಮಾತಾಜಿ. ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾಭಿ ಅನಾವೃತಂ ಅನುಕೂಲೇನ ಕೃಷ್ಣಾನು ಶೀಲನಂ ಭಕ್ತಿರುತ್ತಮಂ. ಹರೇ ಕೃಷ್ಣ ಮಾತಾಜಿ. ಎಸ್, ವೆರಿ ನೈಸ್ ಮಾತಾಜಿ. ಧನ್ಯವಾದ. ಅಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದ್ಯನಾವೃತು ಅನುಕೂಲೇನ ಕೃಷ್ಣಾನು ಅನುಶೀಲನಂ ಭಕ್ತಿರುತ್ತಮ. ಸೊ ಹೀಗೆ ಸ್ವರೂಪ ಲಕ್ಷಣ ಮತ್ತೆ ಈ ತಟಸ್ಥ ಲಕ್ಷಣವನ್ನ ಹೇಗೆ ವಿಭಾಗೀಕರಿಸಲಾಗಿದೆ ಅನ್ನೋದನ್ನ ನಾವು ನೋಡಿದ್ವಿ. ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದ್ಯನಾವೃತಂ ಇವೆರಡು ಕೂಡ ತಟಸ್ಥ ಲಕ್ಷಣದಲ್ಲಿ ಬರುವಂತದ್ದು. ಅನುಕೂಲೇನ ಕೃಷ್ಣಾನು ಅನುಶೀಲನಂ ಅಂತ ಹೇಳ್ತಾರೆ. ಸೊ ಅನುಕೂಲೇನ ಕೃಷ್ಣ ಅನುಶೀಲನಂ ಇವು ಮೂರುಗಳು ಸ್ವರೂಪ ಲಕ್ಷಣದಲ್ಲಿ ಬರುವಂತದ್ದು ಅನ್ನೋದರ ಕುರಿತಾಗಿ ನಾವು ತಿಳಿದುಕೊಂಡ್ವಿ. ಮತ್ತೆ ಈ ಅದರಲ್ಲಿ ಬರುವಂತಹ ಲಕ್ಷಣಗಳ ವಿವರಣೆಯನ್ನು ಕೂಡ ನೋಡಿದ್ವಿ. ಮತ್ತೆ ಜೊತೆಗೆ ಶ್ರೀಲ ಪ್ರಭುಪಾದವರು ಹೇಳಿರುವಂತಹ ಶುದ್ಧ ಮತ್ತು ಮಿಶ್ರ ಭಕ್ತಿ ಸೇವೆ ಅದ್ರ ಕುರಿತಾಗಿ ನಾವು ನೋಡಿದ್ವಿ. ಯೋಗ ಮಿಶ್ರಿತ ಒಂದು ಭಕ್ತಿ ಸೇವೆಯನ್ನ, ಕರ್ಮ ಮಿಶ್ರಿತ ಭಕ್ತಿ ಸೇವೆಯ ಕೆಲವೊಂದು ಉದಾಹರಣೆಗಳನ್ನ ನಾವು ಚರ್ಚಿಸಿದ್ವಿ. ಸೊ ಇವತ್ತಿನ ತರಗತಿಯಲ್ಲಿ ನಾವು ಇದೇ ಭಕ್ತಿ ರಸಾಮೃತ ಸಿಂಧುವಿನ ಮೊದಲನೇ ಅಧ್ಯಾಯ, ಇಲ್ಲಿವರೆಗೂ ಕೂಡ ನಾವು ಕೇವಲ ಪ್ರಸ್ತಾವನೆ ಮತ್ತೆ ಪೀಠಿಕೆಯ ಕುರಿತಾಗಿ ನಾವು ತಿಳಿದುಕೊಂಡ್ವಿ. ಸೊ ಈ 3ನೆಯ ತರಗತಿಯಲ್ಲಿ ನಾವು ಶುದ್ಧ ಭಕ್ತಿ ಸೇವೆಯ ಲಕ್ಷಣಗಳನ್ನ ಕಾಣ್ಲಿಕ್ಕಿದ್ದೇವೆ. ಸೊ ಅದೇ ಪಾಠ 3 ಅಧ್ಯಾಯ 1 ಶುದ್ಧ ಭಕ್ತಿ ಸೇವೆಯ ಲಕ್ಷಣ. ಸೊ ಇದು ನಿಮ್ಗೆ ಭಕ್ತಿ ರಸಾಮೃತ ಸಿಂಧುವಿನ ಪುಸ್ತಕ, ಇದು ಪೇಜ್ ನಂಬರ್ 3ರಲ್ಲಿ ನಿಮ್ಗೆ ಕಾಣ್ಲಿಕ್ಕೆ ಸಿಗುತ್ತೆ. ಸೊ ಯಾರೆಲ್ಲ ತರಗತಿಯಲ್ಲಿ ಇದ್ದೀರೋ ಸಕ್ರಿಯವಾಗಿ ಪಾಲ್ಗೊಳ್ತೀರಾ ಅಂತ ಅನ್ಕೊಳ್ತೇನೆ. ಸೊ ಎಲ್ರು ಕೂಡ ವಿಡಿಯೋ ಆನ್ ಮಾಡ್ಕೊಳ್ಳಿ, ಮತ್ತೆ ಪುಸ್ತಕವನ್ನ ನಿಮ್ ಮುಂದೆ ಇಟ್ಕೊಳ್ಳಿ. ಸೊ ಆದಷ್ಟು ನೋಟ್ ಮಾಡ್ಕೊಳ್ಳಿಕ್ಕೆ ಒಂದು ಬುಕ್ ಅನ್ನ ಇಟ್ಕೊಳ್ಳಿ. ಸೊ ನಿಮ್ಗೆ ಮತ್ತೆ ಪರೀಕ್ಷೆಗೆ ಅನುಕೂಲವಾಗಬಹುದು, ಅದಕ್ಕೋಸ್ಕರ ಹೇಳ್ತಾ ಇರುವಂತದ್ದು. ಇವತ್ತಿನ ತರಗತಿಯಲ್ಲಿ ನಾವು ಶುದ್ಧ ಭಕ್ತಿ ಸೇವೆಯ 6 ಲಕ್ಷಣಗಳನ್ನ ಕಾಣ್ತೀವಿ. ಈಗಾಗಲೇ ನಾವು ಭಕ್ತಿ ಸೇವೆಯ 6 ಲಕ್ಷಣಗಳನ್ನ ಹಿಂದೆ ತಿಳಿದುಕೊಂಡ್ವಲ್ಲ ಅಂತ ಹೇಳಿದ್ರೆ, ಸದು ಶ್ರೀಲರೂಪ ಗೋಸ್ವಾಮಿ ಅವರು ಹೇಳಿರುವಂತದ್ದು. ಸೊ ಭಕ್ತಿಯಲ್ಲಿ ನಾವು ಏನನ್ನ ಮಾಡ್ಬೇಕು, ಏನನ್ನ ಮಾಡ್ಬಾರ್ದು, ಒಬ್ಬ ವ್ಯಕ್ತಿಯ ಭಕ್ತಿಯಲ್ಲಿ ಇದ್ದಾಗ ಅವುಗಳು ನಮ್ಗೆ ಹೇಗೆ ಕಂಡು ಬರುತ್ತೆ ಅವನು ಭಕ್ತಿಯಲ್ಲಿ ಇದ್ದಾನೆ ಅಂತ. ಇನ್ನು ಈ 1ನೇ ಅಧ್ಯಾಯದಲ್ಲಿ ಮತ್ತೆ ಇತರೆ ಶುದ್ಧ ಭಕ್ತಿ ಸೇವೆಯ ಲಕ್ಷಣಗಳನ್ನ ನಮ್ಗೆ ತಿಳಿಸ್ತಾರೆ. ಇದೇ ಒಂದು ಅಧ್ಯಾಯದ 3ನೇ ಪೇಜನ್ನ ನೀವು ನೋಡಿದಾಗ ಮೊದಲನೇ ಪ್ಯಾರಾಗ್ರಾಫ್ ಅಲ್ಲಿ ಶ್ರೀಮದ್ ಭಾಗವತದ 3ನೇ ಸ್ಕಂದದಲ್ಲಿ ಅಧ್ಯಾಯ 3ರಲ್ಲಿ ಮತ್ತೆ ಶ್ಲೋಕ 12 ಮತ್ತು 13ರಲ್ಲಿ ಸೊ ಕಪಿಲ ಮಹರ್ಷಿಗಳು ತಮ್ಮ ತಾಯಿಗೆ ಹೇಳ್ತಾ ಇದ್ದಾರೆ,
ಏನಂತ ಹೇಳ್ತಾ ಇದ್ರೆ ಉಪದೇಶವನ್ನ ಮಾಡ್ತಾ ಇದ್ದಾರೆ. ದೇವಹೂತಿಗೆ ಏನು ಉಪದೇಶವನ್ನ ಮಾಡ್ತಾರೆ? ಆ ಯಾರೆಲ್ಲ ನನ್ನ ಶುದ್ಧ ಭಕ್ತರಿದ್ದಾರೋ ಸೊ ಅವರು ಈ ಭೌತಿಕ ಅಭಿಲಾಷೆಗಳನ್ನ ಹೊಂದಿರೋದಿಲ್ಲ, ಮತ್ತೆ ಯಾವುದೇ ಆದಂತಹ ದಾರ್ಶನಿಕ ಮನೋಕಲ್ಪನೆಯನ್ನ ಅವರು ಹೊಂದಿರೋದಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸೊ ದಾರ್ಶನಿಕ ಮನೋಕಲ್ಪನೆ ಅಂತಂದ್ರೆ ಸೊ ಈ ಭವಿಷ್ಯದ ಬಗ್ಗೆ ಬಲವಾಗಿ ನಂಬಿಕೆ ಇರುವವರು, ದೂರದೃಷ್ಟಿಯನ್ನ ಹೊಂದಿರುವಂತವ್ರು, ಅವರು ದಾರ್ಶನಿಕರು ಅಂತ. ಸೊ ಇಂತಹ ದೃಷ್ಟಿಕೋನಗಳು ಏನಾಗಿರುತ್ತೆ, ನಿಖರ ಆಗಿರೋದಿಲ್ಲ. ಸೊ ಏನೇ ಅವರು ಬಲವಾದ ನಂಬಿಕೆಯನ್ನ ಭವಿಷ್ಯದ ಬಗ್ಗೆ ಹೇಳಿದ್ರು ಕೂಡ ಬಲವಾದಂತಹ ನಿಖರತೆಯನ್ನ ಅವ್ರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದ್ ವೇಳೆ ಅದು ಸರಿ ಆಗ್ಬಹುದು, ಅಂದ್ರೆ ಅವ್ರು ಹೇಳಿರೋದು ನಿಜ ಆಗ್ಬಹುದು, ಆದ್ರೂನು ಅದು ಶಾಶ್ವತವಾಗಿ ನಿಜ ಮತ್ತೆ ನಿಖರತೆಯನ್ನ ಅವ್ರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದು ದಾರ್ಶನಿಕತೆ ಅಂತ ಕರೀತಾರೆ. ಸೊ ಮನೋಕಲ್ಪನೆಗಳು ಅಂತಂದ್ರೆ ಏನು? ಮನೋಕಲ್ಪನೆಗಳಂತಂದ್ರೆ ಮನಸ್ಸಿನ ಕಲ್ಪನೆಗಳನ್ನು ಅಂತ ಹೇಳ್ತಾರೆ. ಸೊ ಇಲ್ಲಿ ಮನಸ್ಸಿನ ಕಲ್ಪನೆ ಅಥವಾ ಊಹೆಗಳು ಅಂತ ಕರೆಯಲಾಗುತ್ತೆ. ಈ ಉದಾಹರಣೆಗೆ ದೂರದೃಷ್ಟಿಯಾದಂತಹ ಒಂದು ಯೋಜನೆಗಳಿರುವಂತದ್ದು. ಈಗ ನಾವು ಭೌತಿಕ ಜಗತ್ತಿನಲ್ಲಿ ಈ ಎಕನಾಮಿ ರಿಲೇಟೆಡ್ ಆಗಿರಬಹುದು ಅಥವಾ ಹೆಲ್ತ್ ರಿಲೇಟೆಡ್ ಆಗಿರಬಹುದು, ಬಹಳಷ್ಟು ಯೋಜನೆಗಳನ್ನ ನಾವು ಕಾಣ್ತೀವಿ. ಸೊ ಆ ಯೋಜನೆ ದೂರದೃಷ್ಟಿಯನ್ನ ಹೊಂದಿರುತ್ತೆ. ಆ ದೂರದೃಷ್ಟಿ ಎಷ್ಟರ ಮಟ್ಟಿಗೆ ನಾವು ಎಲ್ಲರ ಆರೋಗ್ಯವನ್ನ ಸುಧಾರಿಸಲಿಕ್ಕೆ ಸಾಧ್ಯ ಇದೆ, ಎಷ್ಟರ ಮಟ್ಟಿಗೆ ನಾವು ಎಲ್ಲವನ್ನ ನಿಯಂತ್ರಣವನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ. ಸೊ ಎಕ್ಸಾಂಪಲ್ ಈಗ ನೀವು ಕೊರೋನಾ ಪೀರಿಯಡ್ ಅಲ್ಲಿ ನಾವು ನೋಡಿದಾಗ ಎಷ್ಟೆಲ್ಲ ನಾವು ಮಾರಣಾಂತಿಕವಾದಂತಹ ಒಂದು ಈ ವೈರಸ್ ಅನ್ನ ನಾವು ಕಂಡ್ಕೊಂಡ್ವಿ. ಸೊ ಎಲ್ಲವೂ ಕೂಡ ಯೋಜನೆ ನಡೆದಿತ್ತು ಇದನ್ನ ತಡೆ ಹಿಡಿಯುವಂತದ್ದು, ಎಷ್ಟರ ಮಟ್ಟಿಗೆ ಅದು ನಿಯಂತ್ರಣಕ್ಕೆ ಬಂತು. ಸೊ ಹೀಗೆ ದೂರದೃಷ್ಟಿ ಹೊಂದಿದ್ರು ಕೂಡ ಅಲ್ಲಿ ಅಶಾಶ್ವತವಾದಂತಹ ದೂರದೃಷ್ಟಿಯನ್ನ ನಾವು ಹೊಂದಿರ್ತೇವೆ. ಹೀಗೆ ಯಾವ ವ್ಯಕ್ತಿ ಈ ಅಂದ್ರೆ ನನ್ನ ಹತ್ರ ನಿಯಂತ್ರಣ ಇದೆ ಅನ್ನುವಂತಹ ಕಲ್ಪನೆ, ಹಾಗಾಗಿ ಈ ಒಂದು ದಾರ್ಶನಿಕವಾದಂತಹ ಮನೋಕಲ್ಪನೆಗಳಲ್ಲಿ ತೊಡಗಿರೋದಿಲ್ವೋ, ಸೊ ಅಂತವರು ಈ ಭಗವಂತನ ಅಂದ್ರೆ ಈ ದೇವೋತ್ತಮ ಪರಮ ಪುರುಷನ ಸೇವೆಯಲ್ಲಿ ಸದಾ ತನ್ನನ್ನ ತೊಡಗಿಸ್ಕೊಂಡಿರ್ತಾನೆ. ಸೊ ಹೀಗೆ ತೊಡರ್ಕಿರ್ಕೊಂಡು ಏನಾಗಿರ್ತಾನೆ, ಭಗವಂತನ ಧಾಮಕ್ಕೆ ಏನು ಅಂದ್ರೆ ಅವನ್ಗೆ ಭೌತಿಕವಾದಂತ ಅಪೇಕ್ಷೆ ಇರೋದಿಲ್ಲ, ಮತ್ತೆ ಭಗವಂತನ ಧಾಮದಲ್ಲಿ ಇರಲು ಕೂಡ ಬೇಡೋದಿಲ್ಲ. ಯಾಕೆ ಇಲ್ಲಿ ಇರಲು ಕೂಡ ಬೇಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ? ಯಾಕೆಂದ್ರೆ ಅವನು ಭಗವಂತನ ಧಾಮದಲ್ಲಿ ಇರೋರ್ಗೆ ಅವ್ರು ಹೇಳ್ದೆ ನಾನು ಯಾವಾಗ್ಲೂ ಅವರು ಸ್ವರೂಪವಾದಂತಹ ಲಕ್ಷಣದಲ್ಲಿ ಇರ್ತಾರೆ ಅನ್ನೋದನ್ನ ನಾವು ಈಗಾಗ್ಲೇ ತಿಳ್ಕೊಂಡಿದ್ವಿ. ಸೊ ಅವರಿಗೆ ಬೇರೆ ಹರೇ ಕೃಷ್ಣ ಕೇಳಿಸ್ತಾ ಇದೆಯಾ ಮಾತಾಜಿ? ಎಸ್ ಮಾತಾಜಿ ಕೇಳಿಸ್ತಾ ಇದೆ. ಕೇಳಿಸ್ತಾ ಉಂಟು. ಓಕೆ, ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಎಸ್ ಕಾಣಿಸ್ತಾ ಇದೆ ಮಾತಾಜಿ. ಓಕೆ, ಹಾ, ಈಗ ಸ್ವರೂಪ ಲಕ್ಷಣದಲ್ಲಿ ಇರುವಂತವ್ರು ಅವರು, ಆದ್ರೆ ಶುದ್ಧ ಭಕ್ತಿ ಸೇವೆ ಮಾಡ್ಲಿಕ್ಕೆ ಸಿಗೋದು ಈ ಒಂದು ಇದ್ರಲ್ಲಿ ಭೌತಿಕ ಜಗತ್ತಿನಲ್ಲಿ ಮಾತ್ರ. ಹಾಗಾಗಿ ಅವನು ಈ ಸ್ವಲೋಕ ಅಂತ ಹೇಳ್ತಾರೆ. ಈ ಒಂದು ಮುಕ್ತಿಗಳನ್ನ ನಾವು 5 ಮುಕ್ತಿಗಳನ್ನ ಕಾಣ್ತೇವೆ, ಮುಂದೆ ನಾವು ಅದ್ರ ಕುರಿತಾಗಿ ನಾವು ತಿಳ್ಕೊಳ್ತೀವಿ. ಸಾಲೋಕ್ಯ ಅಂತ ಹೇಳ್ತಾರೆ. ಸೊ 2ನೇದಾಗಿರುವಂತದ್ದು ಈ ಒಂದು ಮುಕ್ತಿ. ಆ ಸಾಲೋಕ್ಯ ಅಂತಂದ್ರೆ ಭಗವಂತನ ಲೋಕವನ್ನು ಕೂಡ, ಅವನ ಲೋಕದಲ್ಲಿ ಕೂಡ ಇರ್ಲಿಕ್ಕೆ ಅವನು ಇಷ್ಟವನ್ನ ಪಡೋದಿಲ್ಲ. ಅಂದ್ರೆ ಆ ಧಾಮದಲ್ಲಿ ಇರಲು ಕೂಡ ಅವನು ಬೇಡೋದಿಲ್ಲ, ಏನೋನು ಬೇಡೋದಿಲ್ಲ ಭಗವಂತನ ಹತ್ರ. ಸೊ ಕೇವಲ ಅವನು ಬೇಡುವಂತದ್ದೇನು, ಶುದ್ಧ ಭಕ್ತಿ ಸೇವೆಯನ್ನ ಬೇಡ್ತಾನೆ ಅನ್ನೋದನ್ನ ಕಪಿಲ ಮುನಿಗಳು ತಮ್ಮ ತಾಯಿ ದೇವಹೂತಿಗೆ ತಿಳಿಸ್ತಾ ಇದ್ದಾರೆ ಅನ್ನೋದನ್ನ ನಾವು ಮೊದಲೇದಲ್ಲಿ ಕಾಣ್ತೀವಿ. ಸೊ ಹೀಗೆ ಮುಕ್ತಿಯ ಕುರಿತಾಗಿ ಕೂಡ ನಿಮ್ಗೆ 2ನೇ ಪ್ಯಾರಾಗ್ರಾಫ್ ಅಲ್ಲಿ ತಿಳಿಸ್ತಾರೆ, ನೀವು ನೋಡ್ಬಹುದು. ಇದು ಮುಕ್ತಿಯ ಕುರಿತಾಗಿ ಮತ್ತೆ ಮೋಕ್ಷ ಲಘುತಾಕೃತದಲ್ಲಿ ಕೂಡ ನಾವು ಕಾಣ್ತೇವೆ. ಸೊ ಸಂಕ್ಷಿಪ್ತವಾಗಿ ನಾನು ನಿಮ್ಗೆ ಇಲ್ಲಿ ತಿಳಿಸ್ತೀನಿ. ಸೊ ಮುಕ್ತಿಯಲ್ಲಿ 5 ವಿಧಗಳಿದೆ. ಸೊ ಮುಕ್ತಿ ಅಂತಂದ್ರೆ ಈ ಭೌತಿಕ ಜಗತ್ತಿನಿಂದ ಮುಕ್ತಿಯನ್ನ ಪಡೆದು ಭಗವಂತನ ಯಾವ್ದು ಇತರ ಲಕ್ಷಣಗಳಿದೆಯೋ ಅವುಗಳನ್ನ ನಾವು ಹೊಂದುವಂಥದ್ದು ಅಂತ ಹೇಳೋದಕ್ಕೆ ಮುಕ್ತಿ ಅಂತ ಹೇಳ್ತಾರೆ. ಸೊ ಹೀಗೆ ಮೊದಲೇದು ಯಾವ್ದಿರುವಂಥದ್ದು, ಮೊದಲೇದು ಏಕತ್ವಂ. ಸಾಷ್ಟಿ, ಸಾಮೀಪ್ಯ, ಸಾಲೋಕ್ಯ, ಸಾರೂಪ್ಯ ಅಂತ ಹೇಳಿ ಕರೀತಾರೆ. ಈ ಏಕತ್ವಂ ಅನ್ನುವಂಥದ್ದು ಭಗವಂತನಲ್ಲಿ ಒಂದಾಗುವಂಥದ್ದನ್ನ ತೋರಿಸುತ್ತೆ. ಮತ್ತೆ ಸಾಲೋಕ್ಯ ಅಂತಂದ್ರೆ ಈ ಭಗವಂತನ ಒಂದು ಏನು ಲೋಕ ಇದೆಯೋ ಅವನ ಲೋಕದಲ್ಲಿ ವಾಸ ಮಾಡ್ಲಿಕ್ಕೆ ಇಚ್ಛೆಯನ್ನ ಪಡುವಂತವ್ರು ಅಂತ ಹೇಳಿ. ಆಮೇಲೆ ಇಲ್ಲಿ ನಾವು ತಗೊಳ್ಬಹುದು ಇಚ್ಛೆಯನ್ನ ಪಡುವಂತವ್ರು ಅಂತಂದ್ರೆ ಇಲ್ಲಿ ಯಾರು ಬೇಡೋದಿಲ್ಲ, ಆದ್ರೆ ಹನುಮಂತನ ಉದಾಹರಣೆಯನ್ನ ನಾವು ತಗೊಳ್ಬಹುದು, ಅವರು ಕೂಡ ಇರುವಂತದ್ದು ವೈಕುಂಠ ಲೋಕದಲ್ಲಿ ಅಂತ ಹೇಳಿ. ಆಮೇಲೆ ಇರುವಂತದ್ದು ಸಾರೂಪ್ಯ ಅಂತ ಹೇಳಿ. ಸೊ ಈ ಸಾರೂಪ್ಯ ಅಂತಂದ್ರೆ ಕೃಷ್ಣನ ಏನು ಲಕ್ಷಣಗಳಿದೆಯೋ ಆ ಲಕ್ಷಣಗಳನ್ನೇ ಪಡೆದಿರುವಂತದ್ದು ಅಂತ ಹೇಳಿ. ಸೊ ಕೃಷ್ಣನ ಲಕ್ಷಣಗಳು ಯಾವ್ಯಾವ್ದು, ಹೇಗೆ ಅವನ ರೂಪ,
ಇದೆ, ಗುಣ ಇದೆ. ಸೊ ಅವನು ಹೇಗೆ ಭೌತಿಕವಾಗಿ ಅವನು ತನ್ನನ್ನ ಸಿಂಗರಿಸ್ಕೊಳ್ತಾನೆ, ಸೊ ಯಾವ ಪರಿಕರಗಳನ್ನ ಅವನು ಹೊಂದಿದ್ದಾನೆ, ಸೊ ಅದೇ ತರ ಅವನು ಹೊಂದಿರುವಂತದ್ದು, ಮುಖ ಲಕ್ಷಣಗಳನ್ನ ಹೊಂದಿರುವಂತದ್ದು, ಬಣ್ಣವನ್ನ ಹೊಂದಿರುವಂತದ್ದು, ಹೈಟ್ ಆಗಿರ್ಬೋದು, ಎಲ್ಲವನ್ನ ಹೊಂದಿರುವಂತದ್ದು, ಪ್ರಭುವಿನ ಲಕ್ಷಣ, ಭಗವಂತನ ಲಕ್ಷಣವನ್ನ ಹೊಂದಿರುವಂತದ್ದು. ಸೊ ಇದಕ್ಕೆ ಉದಾಹರಣೆ ನಾವು ಉದ್ಧವನನ್ನ ತಗೊಳ್ಬಹುದು. ಸೊ ಉದ್ಧವನು ಕೂಡ ಯಾರು ಕೃಷ್ಣನ ಹೋಲಿಕೆಯನ್ನ ಹೊಂದಿರುವಂತದ್ದು ಅಂತ ಹೇಳಿ. ಮತ್ತೆ ಸಾರ್ಷ್ಟಿ ಅಂತ ಕರೀತಾರೆ. ಸಾರ್ಷ್ಟಿ ಅಂತಂದ್ರೆ ಇಲ್ಲಿ ಭಗವಂತನಿಗೆ ಇರುವಂತಹ ಈ ಸಂಪತ್ತು, ಸೊ ಆ ಸಂಪತ್ತ ಭಗವಂತನಿಗಿರುವಷ್ಟೇ ಸಂಪತ್ತನ್ನ ಅವನು ಕೂಡ ಹೊಂದುವಂತವನು. ಸೊ ಆ ಸಂಪತ್ತಿಗೆ ಅವನು ಕೂಡ ಒಡೆಯನಾಗಿರುವಂತದ್ದು, ಅದಕ್ಕೆ ಸಾಷ್ಟಿ ಅಂತ ಹೇಳ್ತೇವೆ. ಮತ್ತೆ ಭಗವಂತನ ಈ ಸಾಷ್ಟಿ, ಸಾಮೀಪ್ಯ, ಸಾರೂಪ್ಯ, ಸಾಲೋಕ್ಯ, ಮತ್ತೆ ಯಾವ್ದಿದೆ, ಸಾಮೀಪ್ಯ. ಸಾಮೀಪ್ಯ ಅಂತಂದ್ರೆ ಭಗವಂತನ ಜೊತೆಗೆ ಸದಾ ಇರುವಂತವ್ರು. ಈಗ ನಾವು ನೋಡ್ತೇವೆ, ಯಾವಾಗ ಕೃಷ್ಣ ಮತ್ತೆ ಇತರ ಎಲ್ಲಾ ಗೋಪಿಕೆಯರಾಗಿರ್ಬಹುದು, ಗೋಪ ಬಾಲಕರಾಗಿರ್ಬಹುದು, ಈ ಅರ್ಜುನ, ಸೊ ಇವರೆಲ್ಲರೂ ಕೂಡ ಭಗವಂತನ ಜೊತೆಗಿರುವಂತಹ ಸಂಗಾತಿಗಳು. ಯಾವಾಗೆಲ್ಲ ಭಗವಂತ ಭೂಮಿ ಮೇಲೆ ಅವತರಿಸಿ ಬರ್ತಾರೋ, ಆವಿರ್ಭಾವ ಹೊಂತಾರೋ, ಸೊ ಅವಾಗೆಲ್ಲ ಇವರು ಅವ್ರ ಜೊತೆಗೆ ಬರುವಂತದ್ದು. ಹಾಗಾಗಿ ಅವರೆಲ್ಲರೂ ಕೂಡ ಸಂಗಾತಿಯಾಗಿ ಬಾಳ್ತಾರೆ. ಅಂದ್ರೆ ಹೀಗೆ ಒಬ್ಬ ಭಕ್ತ ಭಗವಂತನ ಸಂಗಾತಿ ಆಗ್ಲಿಕ್ಕೆ ಇಚ್ಛೆ ಪಡುವಂಥದ್ದು. ಸೊ ಇವೆಲ್ಲ ಏನ್ ತೋರ್ಸುತ್ತೆ, ಇಚ್ಛೆಗಳನ್ನ ತೋರ್ಸುತ್ತೆ. ಸೊ ಒಬ್ಬ ಶುದ್ಧ ಭಕ್ತ ಈ ಇಚ್ಛೆಗಳನ್ನು ಕೂಡ ಬಯಸೋದಿಲ್ಲ ಅಂತ, ಏಕತ್ವಂ ಬಯಸೋದಿಲ್ಲ, ಸಾಲೋಕ್ಯ, ಸಾರೂಪ್ಯ, ಸಾಷ್ಟಿ, ಸಾಮೀಪ್ಯ, ಇವ್ಯಾವುದನ್ನು ಕೂಡ ಬಯಸೋದಿಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಸೊ ಈಗ ನಮ್ಮ ಈ ಒಂದು ಪಾಠ ಶುದ್ಧ ಭಕ್ತಿಯ ಸೇವೆಯ 6 ಲಕ್ಷಣಗಳನ್ನ ಇದೇ ಶ್ರೀಮದ್ ಭಾಗವತದಲ್ಲಿ ಕಪಿಲ ಮುನಿಗಳು ನಮ್ಗೆ ತಿಳಿಸ್ತಾ ಇದ್ದಾರೆ. ಸೊ ಈ ಶುದ್ಧ ಭಕ್ತನ ಒಂದು ನಿಜವಾದ ಸ್ಥಾನ ಯಾವುದು ಅನ್ನೋದನ್ನ ವರ್ಣಿಸ್ತಾ ಇದ್ದಾರೆ. ಸೊ ಅವನ್ ಯಾವ ತರದ ಲಕ್ಷಣಗಳನ್ನ ಹೊಂದಿರ್ತಾನೆ ಅಂತ, ಇವುಗಳಿಗೆ ನಾವು ಸಿಂಪ್ಟಮ್ಸ್ ಅಂತೂ ಕೂಡ ಕರಿಬಹುದು. ಒಬ್ಬ ಶುದ್ಧ ಭಕ್ತಿ ಸೇವೆಯಲ್ಲಿ ಇದ್ದಾಗ ಸೊ ಇಂಥ ಹಲವು ಲಕ್ಷಣಗಳನ್ನ ಈಗಾಗಲೇ ಶ್ರೀಲರೂಪ ಗೋಸ್ವಾಮಿಯವರು ಈ ಒಂದು ಗ್ರಂಥದಲ್ಲಿ ಉಲ್ಲೇಖಿಸಿದ್ದಾರೆ. ಮತ್ತೆ ಇವುಗಳನ್ನೇ ಕಪಿಲ ಮುನಿಗಳು ಹೇಳಿರುವಂತದ್ದು, ಮತ್ತೆ ಇತರ ಲಕ್ಷಣಗಳನ್ನ ಆಯ್ದುಕೊಂಡು ಮತ್ತೆ ಈ 6 ಲಕ್ಷಣಗಳನ್ನಾಗಿ ನಮ್ಗೆ ಪಟ್ಟಿಯ ರೂಪದಲ್ಲಿ ತಿಳಿಸಿರುವಂತದ್ದು. ಸೊ ಅವುಗಳು ಯಾವುದು ಅನ್ನೋದನ್ನ ನೋಡೋಣ. ಇದೇ ಒಂದು 6 ಲಕ್ಷಣಗಳನ್ನ ನಮ್ಗೆ ಭಕ್ತಿ ರಸಾಮೃತ ಸಿಂಧು 1ನೇ ಅಧ್ಯಾಯದ 17ನೇ ಶ್ಲೋಕದಲ್ಲಿ ತಿಳಿಸಲಾಗಿದೆ. 1ನೇ ಭಾಗದ 1ನೇ ಅಧ್ಯಾಯದ 17ನೇ ಶ್ಲೋಕದಲ್ಲಿ ಕ್ಲೇಶಾಗ್ನಿ ಶುಭದ ಮೋಕ್ಷದ ಲಘುತಾಕೃತ್ ಸುದುರ್ಲಭ ಸಾಂದ್ರಾನಂದ ವಿಶೇಷಾತ್ಮ ಶ್ರೀಕೃಷ್ಣಾಕರ್ಷಿಣಿ ಚ ಸ. ಹೀಗೆ ಅಂದ್ರೆ ಸಂಸ್ಕೃತದಲ್ಲಿ ಇರುವಂತದ್ದು ಈ ಶ್ಲೋಕ. ಯಾವ್ಯಾವ್ದಿದೆ ಇಲ್ಲಿ 6 ಲಕ್ಷಣಗಳನ್ನ ಕೊಟ್ಟಿದ್ದಾರೆ. ಒಂದು ಕ್ಲೇಶಾಗ್ನಿ, ಶುಭದ, ಮೋಕ್ಷ, ಲಘುತಾಕೃತ್, ಸುದುರ್ಲಭ, ಸಾಂದ್ರಾನಂದ, ವಿಶೇಷಾತ್ಮ, ಶ್ರೀಕೃಷ್ಣಾಕರ್ಷಿಣಿ ಅಂತ ಹೇಳಿ 6 ಲಕ್ಷಣಗಳನ್ನ ನಾವು ಕಾಣ್ತೇವೆ. ಸೊ ಇಲ್ಲಿ ನಿಮ್ ಮುಂದೆ ಇರುವಂತಹ ಈ ಪಟ್ಟಿಯನ್ನ ನೀವು ನೋಡಬಹುದು. ಸೊ ಮೊದಲನೇದು ಕ್ಲೇಶಾಗ್ನಿ ಅಂತ ಹೇಳ್ತಾರೆ, ಕ್ಲೇಶ ಘ್ನಿ ಅಂತ ಹೇಳಿ ಕರೀತಾರೆ. ಸೊ ಇದ್ರ ಕುರಿತಾಗಿ ನಾವು ಮತ್ತೆ ಮುಂದೆ ನೋಡ್ತೀವಿ, ಅದಕ್ಕಾಗಿ ಸಂಕ್ಷಿಪ್ತವಾಗಿ ನಾನು ಇಲ್ಲಿಗೆ ತಿಳಿಸ್ತೀನಿ. ಕ್ಲೇಶಾಗ್ನಿ ಅಂತಂದ್ರೆ ಈ ಶುದ್ಧ ಭಕ್ತಿ ಸೇವೆಯು ನಮ್ಮನ್ನ ಈ ಏನು ದುಃಖ ಇದೆಯೋ ಆ ದುಃಖದಿಂದ ಮುಕ್ತಿಯನ್ನ ಕೊಡುವಂಥದ್ದು ಅಂತ ಹೇಳಿ. ಸೊ ನಮ್ಗೆ ತುಂಬಾ ತರನಾದಂತಹ ನಾವು ಕ್ಲೇಶಗಳನ್ನ ಕಾಣ್ತೇವೆ. ಸೊ ಹಾಗೆ ನೋಡಿದ್ರೆ ಅವಿದ್ಯೆಯ ಕಾರಣವಾಗಿರುವಂತಹ ಈ ಮುಖ್ಯವಾಗಿರುವಂತದ್ದು 3 ಕ್ಲೇಶಗಳು, ಆದ್ರೂ ಕೂಡ 5 ಬಗೆಯ ಕ್ಲೇಶಗಳನ್ನ ನಾವು ಕಾಣ್ತೇವೆ. ಸೊ 3 ಬಗೆಯ ಕ್ಲೇಶ ಯಾವ್ಯಾವುದು ಗೊತ್ತು ನಿಮ್ಗೆ? ಆಧ್ಯಾತ್ಮಿಕ, ಆದಿಭೌತಿಕ, ಆದಿ ದೈವಿಕ ಅನ್ನುವಂಥದ್ದು. ಸೊ ಇವುಗಳಿಂದ ಏನಾಗುತ್ತೆ ಅನ್ನೋದನ್ನ ನಾನು ಮುಂದೆ ವಿವರಣೆ ಬಂದಾಗ ನಾನು ನಿಮ್ಗೆ ತಿಳಿಸ್ತೀನಿ. ಇಲ್ಲಿ ಪಂಚ ಕ್ಲೇಶಗಳು ಅಂತ ಕರಿತೇವೆ. ಆ ಪಂಚ ಕ್ಲೇಶಗಳು ಯಾವ್ಯಾವ್ದಂದ್ರೆ ಅವಿದ್ಯೆ, ಈ ಅವಿದ್ಯಾ, ರಾಗ, ದ್ವೇಷ, ಮತ್ತೆ ಅಭಿನಿವೇಶ ಅಂತ ಹೇಳಿ ಕರೀತಾರೆ. ಸೊ ಅಭಿನಿವೇಶ, ಅವಿದ್ಯಾ ಅಂತಂದ್ರೆ ಇಲ್ಲಿ ಏನಿರುವಂತದ್ದು ಅಜ್ಞಾನ. ಯಾವ ಅಜ್ಞಾನ? ನಾನೇ ದೇಹ ಅನ್ನುವಂತಹ ಒಂದು ಅಜ್ಞಾನ. ಸೊ ರಾಗ ಅಂತಂದ್ರೆ ಒಂದು ಅಟ್ಯಾಚ್ಮೆಂಟ್ ಇರುವಂತದ್ದು, ದ್ವೇಷ ಅಂತಂದ್ರೆ ವಿರಾಗತೆ, ಸೊ ಅಭಿನಿವೇಶ ಅಂತಂದ್ರೆ ಸಾವಿನ ಒಂದು ಭಯ. ಇವೆಲ್ಲವೂ ಕೂಡ ಮನುಷ್ಯನಿಗಿರುವಂತಹ ಕ್ಲೇಶಗಳು ಅಂತ ಹೇಳಿ ಕರಿತೇವೆ. ಸೊ ಹೀಗೆ ಈ ದುಃಖದಿಂದನೂ ಕೂಡ ಮುಕ್ತಿಯನ್ನ ಕೊಡುವಂಥದ್ದು ಈ ಕ್ಲೇಶಾಗ್ನಿ. ಅಂದ್ರೆ ತತ್ಕ್ಷಣವಾಗಿ ಮುಕ್ತಿಯನ್ನ ಕೊಡುವಂಥದ್ದು. ಒಬ್ಬ ಭಕ್ತ ಯಾರು ಭಕ್ತಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾನೋ, ಸೊ ಇಮಿಡಿಯೇಟ್ ಆಗಿ ನಮ್ಗೆ ಕಂಡು ಬರುವ ಲಕ್ಷಣಗಳು ಯಾವ್ಯಾವುದು? ಸುತ್ತಮುತ್ತಲಿರುವಂತಹ ಯಾವೆಲ್ಲ ಲಕ್ಷಣಗಳಿದೆಯೋ ಅವು ನಮ್ಗೆ ಆ ಕ್ಲೇಶಗಳು ಇಲ್ಲ ಅಂತ ಅನಿಸುವಂಥದ್ದೇ ಈ ಮೊದಲನೇ ಲಕ್ಷಣ. ಸೊ ಮತ್ತೆ ಶುದ್ಧ ಭಕ್ತಿ ಸೇವೆಯಲ್ಲಿ 2ನೇ ಲಕ್ಷಣ ಹೇಗಿರುತ್ತೆ?
ಒಬ್ಬ ಭಕ್ತನದು. ಅದೇ ಶುಭದ ಅಂತ ಕರೀತಾರೆ. ಶುಭದ ಅಂತಂದ್ರೆ ಸಕಲ ಶುಭದ ಪ್ರಾರಂಭ ಅಂತ ಕರೀತಾರೆ. ಈ ಶುದ್ಧ ಭಕ್ತಿ ಸೇವೆ ಎಲ್ಲದಕ್ಕೂ ಕೂಡ ಸರ್ವಮಂಗಳಕರ, ಸರ್ವ ಕಾರ್ಯಕ್ಕೂ ಕೂಡ ಸರ್ವ ಮಂಗಳಕರ ಆರಂಭವಾಗಿದೆ ಅನ್ನೋದನ್ನ ಹೇಳ್ತಾರೆ. ಮತ್ತೆ ಮೋಕ್ಷದ ಅಂದ್ರೆ ಮುಕ್ತಿಯ ಕಲ್ಪನೆಯನ್ನೂ ಸಹ ಇಲ್ಲವನ್ನಾಗಿ ಮಾಡುತ್ತೆ ಅಂತ ಹೇಳಿ. ಮೋಕ್ಷದ ಅಥವಾ ಮೋಕ್ಷ ಲಘುತಾಕೃತ. ಲಘು ಅಂದ್ರೆ ಕಡಿಮೆ ಮಾಡುವಂಥದ್ದು. ಈ ಶುದ್ಧ ಭಕ್ತಿ ಸೇವೆಗೆ ಎಷ್ಟೊಂದು ಶಕ್ತಿ ಇದೆ ಅಂತಂದ್ರೆ, ಈ ಏನು 5 ಬಗೆಯ ಮೋಕ್ಷಗಳನ್ನ ನಾನು ಈಗಾಗಲೇ ನಿಮ್ಗೆ ತಿಳಿಸಿದ್ನೋ, ಆ 5 ಬಗೆಯ ಮೋಕ್ಷಗಳನ್ನು ಕೂಡ ಒಬ್ಬ ಶುದ್ಧ ಭಕ್ತ ಕನಿಷ್ಠವನ್ನಾಗಿ ಕಾಣ್ತಾನೆ. ಮತ್ತೆ ಸುದುರ್ಲಭ ಅಂತ ಕರೀತಾರೆ. ಸುದುರ್ಲಭ ಅಂತಂದ್ರೆ ಈ ಒಂದು ಏನು ಭಕ್ತಿ ಸೇವೆ ಅನ್ನೋದಿದೆಯೋ ಸಾಧನೆ, ಈ ಭಕ್ತಿ ಸೇವೆ ಒಂದು ಸಾಧನೆ ಅಂತ ಕರಿತೇವೆ. ಎಲ್ಲರೂ ಕೂಡ ಶುದ್ಧ ಭಕ್ತರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಶುದ್ಧ ಭಕ್ತಿ ಸೇವೆ ಅನ್ನುವಂಥದ್ದು ತುಂಬಾನೇ ವಿರಳ. ನಮ್ಗೆ ಅಷ್ಟು ಸರಳವಾಗಿ ಅಷ್ಟು ಬೇಗ ನಾವು ಈ ಶುದ್ಧ ಭಕ್ತಿ ಸೇವೆಯನ್ನ ಪಡಿಲಿಕ್ಕೆ ಸಾಧ್ಯ ಇಲ್ಲ. ಭಕ್ತರಾಗ್ಬಹುದು, ಆದ್ರೆ ಶುದ್ಧ ಭಕ್ತಿ ಸೇವೆಯನ್ನ ಸಾಧಿಸುವುದು ತುಂಬಾ ವಿರಳ. ಸೊ ಯಾಕೆ ತುಂಬಾ ವಿರಳ ಅನ್ನೋದನ್ನ ನಾವು ಮುಂದೆ ನೋಡೋಣ. 5ನೇದಿರುವಂತದ್ದು ಸಾಂದ್ರಾನಂದ ವಿಶೇಷಾತ್ಮ. ಇದು ತನ್ನಂತೆ ತಾನೇ ವ್ಯಕ್ತಿಯನ್ನ ಲೋಕೋತ್ತರವಾದ ಆನಂದಕ್ಕೆ ಕೊಂಡೊಯ್ಯುತ್ತದೆ ಅಂತ ಇಲ್ಲಿ. ಅಂದ್ರೆ ಸಾಂದ್ರಾನಂದ ವಿಶೇಷಾತ್ಮ, ಆನಂದದ ವಿಶೇಷತೆ ಇಲ್ಲಿದೆ. ಹೇಗೆ ಇದೆ? ತುಂಬಾನೇ ಅತೀಂದ್ರಿಯವಾದಂತಹ ಆನಂದ ಇಲ್ಲಿ ಇರುವಂತದ್ದು ಒಬ್ಬ ಶುದ್ಧ ಭಕ್ತಿ ಸೇವೆಯಲ್ಲಿ ಇರುವವನಿಗೆ. ಸೊ ಆ ಆನಂದ ಹೇಗೆ ಇರುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ತೀವಿ. ಸೊ ನೆಕ್ಸ್ಟ್ 6ನೇದಿರುವಂತದ್ದು ಶ್ರೀಕೃಷ್ಣಾಕರ್ಷಣಿ ಚಸ ಅಂತ ಹೇಳ್ತಾರೆ. ಶ್ರೀಕೃಷ್ಣಾಕರ್ಷಣಿ ಅಂತಂದ್ರೆ ಕೃಷ್ಣನನ್ನ ಆಕರ್ಷಿಸಲು ಶುದ್ಧ ಭಕ್ತಿ ಸೇವೆಯೊಂದೇ ಮಾರ್ಗ. ಈಗ ಸರ್ವಾಕರ್ಷಕನಾಗಿದ್ದಾನೆ ಕೃಷ್ಣ, ಎಲ್ಲರನ್ನೂ ಕೂಡ ಆಕರ್ಷಿಸುವಂತವನು. ಆದ್ರೆ ಎಲ್ಲರನ್ನೂ ಆಕರ್ಷಿಸುವಂತಹ ಆ ಕೃಷ್ಣನಿಗೆ ನಾವು ಹೇಗೆ ಆಕರ್ಷಿತರಾಗ್ತೀವಿ? ಸೊ ನಮ್ಗೆ ಆಕರ್ಷಣೆ, ಕೃಷ್ಣ ನಮ್ಗೆ ಆಕರ್ಷಣೆ ಆಗ್ಬೇಕು ಅಂತಂದ್ರೆ, ನಾವು ಕೃಷ್ಣನಿಗೆ ಆಕರ್ಷಿಸಲ್ಪಡ್ಬೇಕು ಅಂತಂದ್ರೆ ಇರುವಂತಹ ಏಕೈಕ ಮಾರ್ಗ ಯಾವುದು ಅಂತಂದ್ರೆ ಶುದ್ಧ ಭಕ್ತಿ ಸೇವೆ. ಯಾಕೆಂದ್ರೆ ನಮ್ಗೆ ಆಕರ್ಷಿಸ್ಲಿಕ್ಕೆ ಏನೂ ಇಲ್ವೇ ಇಲ್ಲ. ನಮ್ಮ ಒಂದು ಅಂದ ಆಗಿರ್ಬಹುದು, ನಾವು ಕೊಡುವಂತಹ ಒಂದು ಟೆಂಪಲ್ಗೆ ಡೊನೇಷನ್ಗಳಾಗಿರ್ಬಹುದು, ಅಥವಾ ನಾವು ಮಾಡುವಂತಹ ಸೇವೆ ಆಗಿರಬಹುದು ಬಾಹ್ಯವಾಗಿ, ಇವೆಲ್ಲವೂ ಕೂಡ ಅವನಿಗೆ ತೃಪ್ತಿ ಕೊಡ್ಲಿಕ್ಕಿಲ್ಲ. ಆದ್ರೆ ಏನಿಲ್ಲಿ ಭಕ್ತಿಯಲ್ಲಿ ನಾವು ಏನು ಸೇವೆಯನ್ನ ಸಲ್ಲಿಸ್ತೀವೋ, ಬಾಹ್ಯವಾಗಿ ಸೇವೆ ಸಲ್ಲಿಸೋದಲ್ಲ, ಭಕ್ತಿಯಲ್ಲಿ ನಾವು ಏನು ಸೇವೆ ಸಲ್ಲಿಸ್ತಿದೋ ಅದು ಒಂದೇ ಒಂದು ಮಾರ್ಗ ನಾವು ಕೃಷ್ಣನನ್ನ ಆಕರ್ಷಿಸ್ಲಿಕ್ಕೆ. ಸೊ ಹಾಗಾಗಿ ಇವೆಲ್ಲವೂ ಕೂಡ ಏನು 6 ಪಟ್ಟಿಯನ್ನ ನಾವು ಕಾಣ್ತಾ ಇದೆಯೋ, ಒಬ್ಬ ಶುದ್ಧ ಭಕ್ತನಿಗೆ ಆ ಶುದ್ಧ ಭಕ್ತಿ ಸೇವೆಯಲ್ಲಿ ಇದ್ದಾಗ ಸೊ ಇವೆಲ್ಲವೂ ಕೂಡ ಬಾಹ್ಯವಾಗಿ ಅವನಿಗೆ ಅಭಿವ್ಯಕ್ತವಾಗುತ್ತೆ ಅನ್ನೋದನ್ನ ಹೇಳ್ತೀವಿ. ಸೊ ಅಭಿವ್ಯಕ್ತ ಅಂತಂದ್ರೆ ಅದು ವ್ಯಕ್ತಗೊಳ್ಳುವಂಥದ್ದು ಅಂತ ಹೇಳಿ. ಸೊ ಈಗ ಹೇಗೆ ಒಂದು ಬೀಜವನ್ನ ನಾವು ಭೂಮಿಯಲ್ಲಿ ಹಾಕಿದಾಗ ಸೊ ಅಲ್ಲಿ ಬೀಜ ಅನ್ನುವಂಥದ್ದು ಕಾರ್ಯ ಮಾಡ್ತಾ ಇರುತ್ತೆ, ಒಳಗಡೆ ಕಾರ್ಯ ಮಾಡ್ತಾ ಇರುತ್ತೆ. ಆದ್ರೆ ನಮ್ಗೆ ಗೊತ್ತಾಗಲ್ಲ. ಯಾವಾಗ ಗೊತ್ತಾಗೋದು ನಮ್ಗೆ? ಅದು ಮೊಳಕೆ ಬಂದಾಗ ನಮ್ಗೆ ಗೊತ್ತಾಗೋದು. ಆದ್ರೆ ಒಳಗಡೆ ಅದು ಏನು ನಮ್ಗೆ ಗೊತ್ತಾಗದೇ ಇರುವಂತಹ ಕಾರ್ಯ ಮಾಡ್ತಾ ಇರುತ್ತೋ ಅದಕ್ಕೆ ನಾವೇನಂತ ಕರಿತೀವಿ? ಅಭಿವ್ಯಕ್ತಿಗಳು ಅಂತ ಕರಿತೀವಿ. ಈ ಶುದ್ಧ ಭಕ್ತಿ ಸೇವೆಯ 6 ಲಕ್ಷಣಗಳೇನಿದೆಯೋ ಸೊ ಇವುಗಳನ್ನ ನಾವು 3 ಭಾಗಗಳಾಗಿ ವಿಂಗಡಿಸ್ತೇವೆ. ಆ 3 ಭಾಗಗಳ ಭಕ್ತಿಯಾಗಿ ವಿಂಗಡಿಸ್ತೇವೆ. ಯಾವ್ದ್ಯಾವ್ದಂದ್ರೆ ಮೊದಲನೇದು ಸಾಧನಾ ಭಕ್ತಿ, 2ನೇದು ಭಾವ ಭಕ್ತಿ, 3ನೇದು ಪ್ರೇಮ ಭಕ್ತಿ ಅಂತ ಕರೆಯಲಾಗುತ್ತೆ. ಈ ಶುದ್ಧ ಭಕ್ತಿ ಸೇವೆಯ 6 ಲಕ್ಷಣಗಳಲ್ಲಿ ಇರುವಂತಹ ಮೊದಲನೆಯ 2 ಲಕ್ಷಣಗಳು ಇವೆಲ್ಲವೂ ಕೂಡ ಸಾಧನಾ ಭಕ್ತಿಗೆ ಸಂಬಂಧಪಟ್ಟಿರುವಂಥದ್ದು. ಯಾಕೆ ಅಂದ್ರೆ ಇವೆಲ್ಲ ಪ್ರಾರಂಭದ ಹಂತದಲ್ಲಿ ಇರುವಂಥದ್ದು, ಪ್ರಾರಂಭದ ಹಂತದಲ್ಲಿ ನಮ್ಗೆ ಕಂಡು ಬರುವಂಥದ್ದು. ಯಾಕಂದ್ರೆ ಇದು ಸಕಲ ಕ್ಲೇಶಗಳ ಪರಿಹಾರ. ನಾವು ಯಾವಾಗ ಪ್ರಾರಂಭವಾಗಿ ಭಕ್ತಿಯಲ್ಲಿ ಇರ್ತೀವೋ ನಮ್ಗೆ ಕಂಡು ಬರುವಂಥದ್ದು ಈ ಮತ್ತು ಕ್ಲೇಶ ಅಗ್ನಿ ಅನ್ನುವಂಥದ್ದು. ಹೀಗೆ ಉದಾಹರಣೆಗೆ ನಾವು ಮುಂದೆ ನೋಡೋಣ ಅದನ್ನ ಉದಾಹರಣೆ ಎಲ್ಲವೂ ಕೂಡ. ಇದರಲ್ಲಿ ಕ್ಲೇಶಾಗ್ನಿ ಮತ್ತು ಶುಭದ. ಸೊ 2ನೇದಾಗಿ ಇರುವಂತದ್ದು ಭಾವಭಕ್ತಿ. ಯಾವಾಗ ಈ ಸಾಧನಾ ಭಕ್ತಿಯಲ್ಲಿ ನಾವು ಯಶಸ್ಸು ಪಡಿತೀವೋ, ಏನು ಕ್ಲೇಶಾಗ್ನಿ ಮತ್ತೆ ಶುಭದ ಆಮೇಲೆ ನಮ್ಗೆ ವ್ಯಕ್ತವಾಗುವಂಥದ್ದು ಯಾವಾಗ ಭಾವಭಕ್ತಿಗೆ ಬರ್ತೀವಿ ಅವಾಗ ನಮ್ಗೆ ಮೋಕ್ಷ ಲಘುತಾಕೃತ್, ಮುಕ್ತಿನೂ ಕೂಡ ಬೇಡ ಆಗುತ್ತೆ. ಈಗ ನಮ್ಗೆ ಈ ಒಂದು ಸ್ಟೇಜ್ ಅಲ್ಲಿ ನಿಮ್ಗೆ ಮುಕ್ತಿ ಬೇಡವಾಗತ್ತಾ? ಇಲ್ಲ, ಯಾಕಂದ್ರೆ ನಾವಿನ್ನ ಭಾವಭಕ್ತಿಯಲ್ಲಿ ಬಂದಿಲ್ಲ. ಬಟ್ ಯಾವ ಭಕ್ತ ಭಾವಭಕ್ತಿಯಲ್ಲಿ ಬರ್ತಾನೋ ಅವಾಗ ಅವ್ರಿಗೆ ಕ್ಲೇಶಾಗ್ನಿ ಕೂಡ ಸಾಧನಾ ಭಕ್ತಿಯಲ್ಲೇನೆ ಕ್ಲೇಶಾಗ್ನಿ ಶುಭದ ಸಿಕ್ಕಿರುತ್ತೆ. ಎಲ್ಲ ಮಾಡ್ಕೊಳ್ಳಿ.
ಪಿಜ್ಜಾ ಅಂತಂದ್ರೆ ಎಲ್ಲರೂ ಮಾಡಿ ಪ್ರಸಾದನ ತಯಾರು ಮಾಡಕ್ ಕಲಿಬೇಕು. ಸಾಧನಾ ಭಕ್ತಿಯಲ್ಲೇ ನಮಗೆ ಈ ಕ್ಲೇಶಗಳಿಂದ ಮುಕ್ತಿ ಪರಿಹಾರ ಸಿಗುತ್ತೆ. ಆಮೇಲೆ ಎಲ್ಲ ಏನೇನ್ ಚಟುವಟಿಕೆ ಕಾರ್ಯಗಳು ಮಾಡ್ತೀವೋ ನಾವು ಎಲ್ಲನೂ ಕೂಡ ಶುಭ ಮಂಗಳಕರ ಅಂತ ನಮ್ಗೆ ಅನ್ಸುತ್ತೆ. ಆಮೇಲೆ ಯಾವಾಗ ಭಾವಭಕ್ತಿಗೆ ಬರ್ತೀವಿ ಮತ್ತೆ ಇನ್ನೆರಡು ನಮ್ಗೆ ಲಕ್ಷಣಗಳು ಕಾಣ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಸೊ ಇನ್ನೆರಡು ಲಕ್ಷಣಗಳು ನಮ್ಗೆ ತಿಳಿದು ಬರುತ್ತೆ. ಯಾವ್ದು ಅಂತಂದ್ರೆ ಮೋಕ್ಷ ಲಘುತಾಕೃತ್, ಇದು ಮುಕ್ತಿಗಳಿಂದನೂ ಕೂಡ ನಾವು ಪರಿಹಾರವನ್ನ ನಮ್ಗೆ ಬೇಡವಾಗುತ್ತೆ. ಮತ್ತೆ ಸುದುರ್ಲಭ, ಸೊ ಇಂಥದ್ದು ಸಿಗೋದು ತುಂಬಾನೇ ವಿರಳ ಅನ್ನೋದು ನಮ್ಗೆ ತಿಳಿಯುತ್ತೆ. ಸೊ ಇದು ಎರಡನೇ ಭಾವಭಕ್ತಿಯ ಹಂತದಲ್ಲಿ ನಮ್ಗೆ ಗೊತ್ತಾಗುವಂಥದ್ದು ಈ ಮೋಕ್ಷ ಲಘುತಾಕೃತ್ ಮತ್ತೆ ಸುದುರ್ಲಭ. ಇನ್ನ ಮೂರನೇದಿರುವಂಥದ್ದು ಪ್ರೇಮ ಭಕ್ತಿ. ಈ ಪ್ರೇಮ ಭಕ್ತಿಯಲ್ಲಿ ನಮ್ಗೆ ಈ ಮತ್ತೆ ಎರಡು ಲಕ್ಷಣಗಳು ನಮ್ಗೆ ಕಂಡು ಬರುತ್ತೆ, ಅಭಿವ್ಯಕ್ತವಾಗುತ್ತೆ. ಸೊ ಆ ಎರಡು ಲಕ್ಷಣಗಳು ಯಾವ್ದು ಅಂದ್ರೆ ಸಾಂದ್ರಾನಂದ ವಿಶೇಷಾತ್ಮ ಮತ್ತೆ ಶ್ರೀ ಕೃಷ್ಣಾಕರ್ಷಣಿ ಚಾಸ ಅಂತ ಹೇಳ್ತಾರೆ. ಸೊ ಈ ಒಂದು ಆನಂದ ಏನಿದೆಯೋ ಶುದ್ಧ ಭಕ್ತಿ ಸೇವೆಯಲ್ಲಿ ಇದು ಒಂದು ವಿಶೇಷವಾಗಿರುವಂಥದ್ದು. ಅದು ಕೇವಲ ವಿಶೇಷ ಆತ್ಮನಿಗೆ ಮಾತ್ರ ಗೋಚರವಾಗುವಂಥದ್ದು, ಅದು ಅರ್ಥ ಆಗುವಂಥದ್ದು. ಸೊ ಅವನಿಗೇನೆ ಇದು ತಿಳಿಯುವಂಥದ್ದು ಅನ್ನೋದು ಗೊತ್ತಾಗತ್ತೆ. ಮತ್ತೆ ಈ ಕೃಷ್ಣಾಕರ್ಷಣಿ ಅನ್ನುವಂಥದ್ದು, ಕೃಷ್ಣನ್ನೂ ಕೂಡ ಈ ಶುದ್ಧ ಭಕ್ತಿ ಸೇವೆ ಆಕರ್ಷಿಸುತ್ತೆ ಅನ್ನೋದು ನಮ್ಗೆ ಅವಾಗ ಗೊತ್ತಾಗುತ್ತೆ. ಹೀಗೆ ಸಾಧನಾ ಭಕ್ತಿಯಿಂದ ಹಿಡಿದು ಈ ಭಾವಭಕ್ತಿ ಪ್ರೇಮ ಭಕ್ತಿಯವರೆಗೂ ಕೂಡ ನಾವು ಕಾಣುವಂಥದ್ದು ಈ 6 ಲಕ್ಷಣಗಳ ಅಭಿವ್ಯಕ್ತಿಗಳನ್ನ ನಾವು ಕಾಣ್ತೀವಿ. ಈ ಭಕ್ತಿ ನೋಡಿದಾಗ ಸೊ ಕೇವಲ ನಾವು ಯಾಕೆ 3 ತರದ ಭಕ್ತಿ ಇದೆ, ಒಂದು ಸಾಧನಾ ಭಕ್ತಿ ಪ್ರೇಮ ಭಕ್ತಿ ಅಂತ ಮಾಡ್ಬೋದಿತ್ತಲ್ಲ, ಯಾಕೆ ಭಾವದ ಹಂತಗಳನ್ನ ನಾವು ಕಾಣ್ತೀವಿ ಅಂತ ಹೇಳಿದ್ರೆ, ಈ ಭಾವದ ಹಂತದಲ್ಲಿ ಇದ್ದವ್ರಿಗೂ ಕೂಡ ಆ ಶುದ್ಧ ಭಕ್ತಿ ಸೇವೆ ಮುಂದಿನ ಹಂತ ಅವ್ರಿಗೆ ಸಿಗ್ಲಿಕ್ಕಿಲ್ಲ ಭಾವದ ಹಂತವರೆಗೂ. ಈಗ ಸಾಧನಾ ಭಕ್ತಿಯಲ್ಲಿ ನಾವು ನೋಡಿದಾಗ ಸಾಧನಾ ಭಕ್ತಿ ಅಂತಂದ್ರೆ ಈ ಯಾವುದು ರಾಗನಗ ಸಾಧನಾ ಭಕ್ತಿ ಮತ್ತೆ ವೈದಿ ಸಾಧನಾ ಭಕ್ತಿ ಅಂತ ಹೇಳಿ ನಾವು ಕರಿತೀವಿ. ಸೊ ಅಲ್ಲಿ ನಾವು ಈ ನಿಯಮಗಳನ್ನ ಪಾಲನೆಯನ್ನ ಮಾಡಿ ಭಕ್ತಿಯನ್ನ ಮಾಡುವಂಥದ್ದು ಆ ಸಾಧನಾ ಭಕ್ತಿಯಲ್ಲಿ. ಸೊ ಆ ಭಕ್ತಿಯಿಂದ ಅವನು ಮುಂದುವರೆಯಲ್ಪಟ್ಟಾಗ ಅವನಿಗೆ ಭಾವ ಭಕ್ತಿಯಲ್ಲಿ ಅವನು ಬರ್ತಾನೆ. ಆ ಭಾವ ಭಕ್ತಿಯಲ್ಲಿ ಬಂದಾಗ ಕೂಡ ಅವನು ಮುಂದೆ ಪ್ರೇಮ ಭಕ್ತಿಗೆ ಹೋಗ್ಲಿಕ್ಕಿಲ್ಲ. ಯಾಕೆ ಅಂತಂದ್ರೆ ಈಗ ಉದಾಹರಣೆ ನಾವು ನೋಡ್ತೀವಿ ಜಡಭರತ ಅವರು ಭಾವ ಭಕ್ತಿಯವರೆಗೂ ಕೂಡ ಬಂದಂತವ್ರು. ಆದ್ರೂ ಕೂಡ ಮೊದಲವರು ಭರತ ಮಹಾರಾಜರಿದ್ದಾಗ ಕಾಡಿನಲ್ಲಿ ಎಷ್ಟೆಲ್ಲ ಪಾಲನೆ ಮಾಡ್ತಾ ಇದ್ರು. ಕೇವಲ ಒಂದು ಜಿಂಕೆಯ ಮೋಹಕ್ಕಾಗಿ ಅವ್ರು ಏನಾಗ್ಬಿಟ್ರು, ಆ ಭಾವ ಭಕ್ತಿಯಿಂದ ಮತ್ತೆ ಆ ಪ್ರೇಮ ಭಕ್ತಿಯು ಕೂಡ ಅವರು ಹೋಗ್ಲಿಕ್ಕೆ ಆಗ್ಲಿಲ್ಲ. ಹಾಗಾಗಿ ಆ ಭಾವ ಭಕ್ತಿ ಅನ್ನುವಂಥದ್ದು ಕೂಡ ಪ್ರೇಮ ಭಕ್ತಿವರೆಗೂ ಕೂಡ ನಮ್ಮನೆ ಕರ್ಕೊಂಡು ಹೋಗ್ಲಿಕ್ಕಿಲ್ಲ. ಅಂದ್ರೆ ಈ ಪ್ರೇಮ ಭಕ್ತಿ ಅಷ್ಟು ಉನ್ನತವಾದದ್ದು ಅಂತ ಹೇಳಿ ತೋರಿಸ್ಲಿಕ್ಕೆ. ಅದಕ್ಕಾಗಿ ಈ ಮೂರೂನು ಕೂಡ ಏನಿದೆಯೋ ಸಾಧನಾ ಭಕ್ತಿ, ಭಾವಭಕ್ತಿ ಮತ್ತೆ ಪ್ರೇಮ ಭಕ್ತಿ, ಸೊ ಹಂತ ಹಂತವಾಗಿ ಒಬ್ಬ ಶುದ್ಧ ಭಕ್ತ ಸಾಧನಾ ಭಕ್ತಿಯಿಂದ ಭಾವಭಕ್ತಿ, ಭಾವಭಕ್ತಿಯಿಂದ ಪ್ರೇಮ ಭಕ್ತಿಯವರೆಗೆ, ಉನ್ನತ ಭಕ್ತಿಯವರೆಗೆ ಅವನು ಹೋಗ್ಲಿಕ್ಕೆ ಸಾಧ್ಯ ಇದೆ. ಸೊ ಆ ಒಂದು ಹೋಗ್ಲಿಕ್ಕೆ ಇರುವಂತಹ ಏಕೈಕ ಕಾರಣನೇ ಶುದ್ಧ ಭಕ್ತಿ ಸೇವೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಈ ಶುದ್ಧ ಭಕ್ತಿ ಸೇವೆ 6 ಲಕ್ಷಣಗಳನ್ನ ಏನು ಸಾಧನಾ ಭಕ್ತಿಯಲ್ಲಿ ಶುಭದ ಕ್ಲೇಶಾಗ್ನಿ ಶುಭದ, ಭಾವಭಕ್ತಿಯಲ್ಲಿ ಸುದುರ್ಲಭ, ಮೋಕ್ಷ ಲಘುತಾಕೃತ್ ಸುದುರ್ಲಭ, ಪ್ರೇಮದಲ್ಲಿ ಸಾಂದ್ರಾನಂದ ವಿಶೇಷಾತ್ಮ ಮತ್ತೆ ಶ್ರೀಕೃಷ್ಣಾಕರ್ಷಣಿ ಅನ್ನುವಂಥ ವಿಂಗಡಣೆಯನ್ನ ಮಾಡಲಾಗಿದೆ. ಸೊ ಯಾಕೆ ಇವು ಹಂತ ಹಂತವಾಗಿ ಉನ್ನತಕ್ಕೆ ಹೋಗುವಂತ ಹಂತಗಳು ಅಂತ ನಾವು ಕಾಣಬಹುದು. ಈ ಕ್ಲೇಶಾಗ್ನಿ ನಮ್ಗೆ ಈಗ ಪ್ರಾರಂಭಿಕ ಹಂತದಲ್ಲೇ ನಮ್ಗೆ ಗೊತ್ತಾಗುತ್ತೆ. ಪ್ರಾರಂಭಿಕ ಹಂತದಲ್ಲಿ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದಾಗ ನಮ್ಗೆ ಗೊತ್ತಾಗ್ತಾ ಬರುತ್ತೆ. ಸೊ ಎಲ್ಲವೂ ಕ್ಲೇಶಗಳು ಕೂಡ ನಮ್ದು ಪರಿಹಾರ ಆಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಶುಭದ ಅನ್ನೋದು ನನಗೆ ಗೊತ್ತಾಗುತ್ತೆ. ಆದ್ರೆ ಮುಂದಿನ ಭಾವದಲ್ಲಿರುವಂತದ್ದು ಎರಡು ನನಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಗೊತ್ತಾಗ್ತಾ ಇಲ್ಲ? ಯಾಕೆಂದ್ರೆ ನಾನಿನ್ನು ಶುದ್ಧ ಭಕ್ತಿ ಸೇವೆಗೆ ಬಂದಿಲ್ಲ. ಯಾವಾಗ ನಾನು ಶುದ್ಧ ಭಕ್ತಿ ಸೇವೆಗೆ ಈ ಒಂದು ಭಾವ ಭಕ್ತಿಯಲ್ಲಿ ಬರ್ತೀನೋ, ಆ ಭಾವಭಕ್ತಿಗೆ ಬಂದಾಗ ಈ ಒಂದು ಸುದುರ್ಲಭ ಮತ್ತೆ ಮೋಕ್ಷ ಲಘುತಾಕೃತ್ ಅನ್ನುವಂತಹ ಲಕ್ಷಣಗಳು ನಮ್ಗೆ ಅಭಿವ್ಯಕ್ತ ಆಗುತ್ತೆ. ಆಮೇಲೆ ಪ್ರೇಮದಲ್ಲಿ ಬಂದಾಗ ನಮ್ಗೆ ಕೃಷ್ಣ ಆಕರ್ಷಿಸಲ್ಪಡ್ತಾನೆ, ಮತ್ತೆ ನಮ್ಗೆ ಈ ಒಂದು ಅತೀಂದ್ರಿಯವಾದಂತಹ ಆನಂದವನ್ನ ನಮ್ಗೆ ಕೊಡುವಂಥದ್ದು ಈ ಪ್ರೇಮ ಭಕ್ತಿ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಈಗ ಒಂದೊಂದಾಗಿ ಎಲ್ಲವನ್ನ ನಾವು ನೋಡೋಣ. ಇಲ್ಲಿವರೆಗೂ ಕೂಡ ನಾವು ಕೇವಲ ಲಕ್ಷಣಗಳ ಪಟ್ಟಿಯನ್ನ ನಾವು ತಿಳಿದುಕೊಂಡ್ವಿ. ಸೊ ಈ ಕ್ಲೇಶಾಗ್ನಿ ಅಂದ್ರೆ ಏನು ಅಂತ. ಕ್ಲೇಶ ಅಂತಂದ್ರೆ ಈ ಭೌತಿಕ ಸಂಕಟಗಳು, ಕ್ಲೇಶಗಳು ಅಂತ ಹೇಳ್ತೀವಿ.
ಸೊ ಈ ಕ್ಲೇಶಗಳು ಯಾವ್ಯಾವ್ದು ಅನ್ನೋದು 3 ತರನಾದಂತ ಕ್ಲೇಶಗಳನ್ನ ನಾವು ಹೇಳ್ತೇವೆ ಮುಖ್ಯವಾಗಿ. ಯಾವ್ಯಾವ್ದದು? ಆದಿ ದೈವಿಕ, ಆದಿ ಭೌತಿಕ, ಆಧ್ಯಾತ್ಮಿಕ ಅಂತ ಹೇಳಿ. ಈ ಆದಿ ಭೌತಿಕ ಅಂತಂದ್ರೆ ಈ ನಮ್ಮ ಭೌತಿಕ ಜಗತ್ತಿನಲ್ಲಿರುವಂತಹ ಏನು ಈ 64 ಜೀವರಾಶಿಗಳಿದೆಯೋ, ಸೊ ಅದರಲ್ಲಿ ಕೆಲವೊಂದು ಕೀಟಗಳಿಂದ ನಮ್ಗೆ ಬರುವಂತದ್ದು ಅಥವಾ ಎಲ್ಲ ಜೀವರಾಶಿಗಳಿಂದಲೂ ಕೂಡ ಇಂತಾದಂತ ಕ್ಲೇಶಗಳು ನಮ್ಗೆ ಬರಬಹುದು ಅಂತ. ಈಗ ನಮ್ಮ ಸುತ್ತಮುತ್ತಲಲ್ಲಿರುವಂತಹ ಸೊಳ್ಳೆಗಳಾಗಿರಬಹುದು, ತಿಗಣೆಗಳಾಗಿರಬಹುದು. ಸೊ ಹೀಗೆ ನಾವು ಸೊಳ್ಳೆಗಳು ಅನಫೆಲ್ ಸೊಳ್ಳೆಗಳು ನಮ್ಗೆ ಕಚ್ಚಿದ್ರೆ ಏನಾಗುತ್ತೆ? ಡೆಂಗ್ಯೂ ಬರುತ್ತೆ. ಸೊ ಹೀಗೆ ಬೇರೆ ಬೇರೆ ಸೊಳ್ಳೆಗಳಿಂದ ನಮ್ಗೆ ಬೇರೆ ಬೇರೆ ಆದ ತರನಾದಂತಹ ರೋಗಗಳನ್ನ ನಾವು ಕಾಣ್ತೀವಿ. ಮತ್ತೆ ಬೇರೆ ಬೇರೆ ಕೀಟಗಳಿಂದ ಬೇರೆ ಬೇರೆ ತರನಾದಂತಹ ವೈರಸ್ ಅಂತ ಕರಿತೇವೆ. ಸೊ ಅವುಗಳಿಂದ ನಾವು ರೋಗಗಳನ್ನ ಕಾಣ್ತೀವಿ. ಸೊ ಉದಾಹರಣೆಗೆ ಕೊರೋನಾ ಟೈಮಲ್ಲಿ ನಮ್ಗೆ ಗೊತ್ತಾಗಿರುವಂತದ್ದು ರೋಗಗಳ ಉಲ್ಬಣ ಹೇಗೆ ಹೊಸದಾಗಿರುತ್ತೆ ಅಂತ ಹೇಳಿ. ಸೊ ಇವು ಜೀವಿಗಳಿಂದಾನೇ ಬರುವಂತದ್ದು. ಅದಕ್ಕಾಗಿ ಇವುಗಳಿಗೆ ಆದಿ ಭೌತಿಕ ಅಂತ ಹೇಳಿ ಕರೆಯಲಾಗುತ್ತೆ. ಮತ್ತೆ ನೆಕ್ಸ್ಟ್ ಎರಡನೇದಿರುವಂತದ್ದು ಆದಿ ದೈವಿಕ ಅಂತ ಹೇಳಿ. ಆದಿ ದೈವಿಕ ಅಂತಂದ್ರೆ ದೇವತೆಗಳಿಂದ, ಅನ್ಯ ದೇವತೆಗಳಿಂದ ಬರುವಂತಹ ಕ್ಲೇಶಗಳು ಅಂತ ಹೇಳಿ. ಸೊ ಯಾರೆಲ್ಲ ಭಗವಂತನ ಪ್ರತಿನಿಧಿಗಳಿದ್ದಾರೋ ಭೌತಿಕ ಜಗತ್ತಿನಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಅವರನ್ನ ಕಾರ್ಯನಿರತರನ್ನಾಗಿ ಮಾಡಿರುವಂತದ್ದು ಭಗವಂತ. ಸೊ ಹೀಗೆ ಎಲ್ಲವನ್ನೂ ಕೂಡ ಅವನ ನಿಯಂತ್ರಣದಲ್ಲಿದ್ರೂ ಕೂಡ ಸೊ ಅವುಗಳ ಒಂದು ನಿರ್ವಹಣೆ ನಡೀತಾ ಇರುವಂತದ್ದು ಇಂಥ ಪ್ರತಿನಿಧಿಗಳಿಂದ. ಈಗ ಯಾವ್ದೆಲ್ಲ ನಮ್ಗೆ ಆದಿ ದೈವಿಕ ಕ್ಲೇಶಗಳು ಬರುತ್ತೆ? ಆದಿ ದೈವಿಕವಾದಂತಹ ಕ್ಲೇಶಗಳು ನಮ್ಗೆ ಬರುವಂತದ್ದು ಈ ಸುನಾಮಿ ಆಗುವಂಥದ್ದು, ಅತಿವೃಷ್ಟಿ ಆಗುವಂಥದ್ದು, ಅನಾವೃಷ್ಟಿ ಆಗುವಂಥದ್ದು, ಅತಿಯಾದ ಮಳೆ ಅಥವಾ ಮಳೆ ಆಗದೆ ಇರುವಂಥದ್ದು, ಬಂಜರ ಆಗುವಂಥದ್ದು, ಮತ್ತೆ ಭೂಕಂಪ ಆಗುವಂಥದ್ದು. ಸೊ ಇವೆಲ್ಲವೂ ಯಾವಾಗ ದೇವತೆಗಳು ಮುನಿಸ್ಕೊಳ್ತಾರೋ ಅಥವಾ ನಮ್ಮ ಪಾಪ ಕರ್ಮಗಳಿಂದ ಇವುಗಳೆಲ್ಲವೂ ಕೂಡ ನಮ್ಗೆ ಕಾಣ್ಲಿಕ್ಕೆ ಸಿಗುತ್ತೆ. ಸೊ ಹೀಗಂತ ಹೇಳಿ ಇದು ದೇವತೆಗಳ ತಪ್ಪಲ್ಲ ಇವುಗಳನ್ನೆಲ್ಲ ಮಾಡುವಂಥದ್ದು. ಇವೆಲ್ಲವೂ ಕೂಡ ನಮ್ಮ ಕ್ಲೇಶಗಳಿಂದಾನೇ ಬರುವಂಥದ್ದು. ಸೊ ನಾವು ಹೇಗೆ ಈ ಭೌತಿಕ ಜಗತ್ತನ್ನ ಬಳಸ್ಕೊಳ್ತಾ ಇದ್ದೀವೋ, ನಾವು ಎಲ್ಲ ಹೇಗೆ ಈ ಭೂಮಿಯನ್ನ ಉಪಯೋಗಿಸ್ಕೊಳ್ತಾ ಇದ್ದೀವೋ, ಸೊ ಯಾವ್ದಕ್ಕೆಲ್ಲ ನಾವು ತೊಂದರೆಯನ್ನ ಕೊಡ್ತಾ ಇದ್ದೀವೋ, ಯಾಕಂದ್ರೆ ಈ ಗಿಡನೂ ಕೂಡ ಒಂದು ಜೀವರಾಶಿನೇ. ಸೊ ಇವುಗಳಿಗೆ ತೊಂದರೆ ಆದಾಗ ಇವೆಲ್ಲವೂ ಕೂಡ ನಮ್ಮ ಪಾಪ ಕರ್ಮಗಳಿಂದ ಇಂಥ ಆದಿ ದೈವಿಕ ಕ್ಲೇಶಗಳನ್ನ ಅನುಭವಿಸಬೇಕಾಗಿ ಬರಬಹುದು. ಮೂರನೇದಾಗಿರುವಂಥದ್ದು ಆಧ್ಯಾತ್ಮಿಕ ಅಂತ ಹೇಳಿ. ಸೊ ಆಧ್ಯಾತ್ಮಿಕ ಅಂತ ಅಂದಾಗ ಅದು ಆತ್ಮಿಕವಾಗಿರುವಂಥದ್ದು. ಯಾವುದಕ್ಕೆ ಆತ್ಮಿಕವಾಗುವಂಥದ್ದು? ನಮ್ಮ ಆತ್ಮಕ್ಕೆ. ಸೊ ನಮ್ಮ ಆತ್ಮಕ್ಕೆ ನೇರವಾಗಿ ಸಂಪರ್ಕ ಹೊಂದಿರುವಂಥದ್ದು ನಮ್ಮ ಮಾನಸಿಕತ್ವ ಅಂತ ಹೇಳಿ. ಸೊ ಈ ಮಾನಸಿಕ ಅಂದ್ರೆ ಈ ನಮ್ಮ ಮನಸ್ಸಿನಲ್ಲಿ ಇರುವಂತಹ ಕ್ಲೇಶಗಳು. ಸೊ ಯಾವುದೇ ಒಂದು ಆಲೋಚನೆಯಲ್ಲಿ ತೊಡಗಿರುವಂಥದ್ದು ಅಥವಾ ನನ್ನನ್ನ ಪದೇ ಪದೇ ಅದನ್ನ ಆಲೋಚನೆ ಮಾಡ್ಲಿಕ್ಕೆ ಯಾವುದೇ ಒಂದು ತೊಂದರೆ, ಯಾವುದೇ ಒಂದು ಸಂಕಟ ಪದೇ ಪದೇ ನನಗೆ ನೆನಪಾಗುವಂಥದ್ದು. ಸೊ ಮತ್ತೆ ನಾನು ಒತ್ತಡಕ್ಕೆ ಬೀಳುವಂಥದ್ದು, ಸ್ಟ್ರೆಸ್ಗೆ ಹೋಗುವಂಥದ್ದು, ಡಿಪ್ರೆಷನ್ಗೆ ಹೋಗುವಂಥದ್ದು. ಸೊ ನನಗೆ ಆ ಕ್ಲೇಶಗಳಿಂದ ನಾನು ಮಾನಸಿಕವಾಗಿ ಖಿನ್ನತೆಯನ್ನ ಪಡುವಂಥದ್ದು. ಸೊ ಇವೆಲ್ಲವೂ ಕೂಡ ಏನಾಗಿದೆ? ಈ ಒಂದು ಆಧ್ಯಾತ್ಮಿಕ ಕ್ಲೇಶ ಆಗಿದೆ. ಸೊ ಹೀಗೆ ಒಬ್ಬ ವ್ಯಕ್ತಿ ಭೌತಿಕ ಜಗತ್ತಿನಲ್ಲಿ ಈ 3 ಕ್ಲೇಶಕ್ಕೂ ಕೂಡ ಒಳಗಾಗ್ತಾನೆ. ಸೊ ಯಾರು ಒಂದೇ ಕ್ಲೇಶ ಅಂತಿಲ್ಲ, 3 ಕ್ಲೇಶಕ್ಕೂ ಕೂಡ ಅವನು ಒಳಗಾಗ್ತಾನೆ. ಸೊ ಈ 3 ಕ್ಲೇಶಗಳಿಂದನೂ ಕೂಡ ನಮ್ಗೆ ಮುಕ್ತಿಯನ್ನ ಕೊಡುವಂಥದ್ದು ಈ ಒಂದು ಶುದ್ಧ ಭಕ್ತಿ ಸೇವೆ ಅನ್ನೋದನ್ನ ಹೇಳ್ತಾರೆ. ಇಲ್ಲಿ ಕ್ಲೇಶ ಗ್ನಿ, ಕ್ಲೇಶ ಅಗ್ನಿಯಲ್ಲಿ 2 ಶಬ್ದಗಳನ್ನ ನಾವು ಕಾಣ್ತೀವಿ. ಒಂದು ಕ್ಲೇಶ, ಇನ್ನೊಂದು ಗ್ನಿ. ಕ್ಲೇಶ ಅಂತಂದ್ರೆ ಭೌತಿಕ ಸಂಕಟಗಳು, ಗ್ನಿ ಅಂತಂದ್ರೆ ನಾಶ. ಸೊ ಹೀಗೆ ಎಲ್ಲಾ 3 ದುಃಖಗಳನ್ನ ನಮಗೆ ನಾಶ ಮಾಡುವಂಥದ್ದು ಈ ಶುದ್ಧ ಭಕ್ತಿ ಸೇವೆ. ಸೊ ಹೇಗೆ ಮಾಡುತ್ತೆ? ತತ್ಕ್ಷಣವೇ ಪರಿಹಾರವನ್ನ ಒದಗಿಸುವಂಥದ್ದು ಅನ್ನೋದನ್ನ ತಿಳಿಸ್ತಾರೆ. ಈ ಒಂದು ಕ್ಲೇಶಾಗ್ನಿ ಸಂಕಟಗಳಿದೆ. ಯಾವ್ಯಾವ ಸಂಕಟಗಳು ಅಂತ ನಮ್ಗೆ ಗೊತ್ತಾಯ್ತು. 3 ತರದ ಕ್ಲೇಶಗಳು ನಮ್ಗೆ ಗೊತ್ತಾಯ್ತು. ಹಾಗಾದ್ರೆ ಈ ಕ್ಲೇಶಗಳು ಯಾಕೆ ಬರುತ್ತೆ ನಮ್ಗೆ? ಏನ್ ಕಾರಣ? ಯಾತಕ್ಕೋಸ್ಕರ ನಮ್ಗೆ ಇದು ಕ್ಲೇಶಗಳನ್ನ ಭಗವಂತ ಕೊಡ್ತಾ ಇದ್ದಾನೆ? ಸೊ ತುಂಬಾ ಸಲಿ ನಾವು ಹಳಿಯೋದುಂಟು. ಸೊ ಎಷ್ಟು ಪಾಪ, ಏನ್ ಪಾಪ ಮಾಡಿದೀನೋ, ಸೊ ಯಾಕೆ ಇಷ್ಟು ನನ್ನನ್ನ ಪರೀಕ್ಷೆ ಮಾಡ್ತಾ ಇದ್ದಾನೆ ಅಂತ ಸಾಮಾನ್ಯವಾಗಿ ಹೇಳುವಂತಹ ಪದ ಇದು. ಹೀಗೆ ಯಾಕೆ ನಮ್ಗೆ ಈ ಸಂಕಟಗಳು ಬರುತ್ತೆ? ಯಾರಿಂದ ಬರುತ್ತೆ? ಸೊ ಭಗವಂತನೇ ಕೊಡ್ತಾರಾ ಅಥವಾ ಈ ತರ ದೇವತೆಗಳು ನಮ್ಗೆ ಹೇಳ್ತಾರಾ? ಸೊ ಇಲ್ಲ, ಯಾವ್ದಕ್ಕಾಗಿ ಬರುತ್ತೆ ಅನ್ನೋದನ್ನ ನಾವು ನೋಡೋಣ. ಸೊ ಇಲ್ಲಿ ಭಕ್ತಿ ರಸಾಮೃತ ಸಿಂಧುವಿನ 18ನೇ ಶ್ಲೋಕದಲ್ಲಿ ಹೇಳ್ತಾರೆ, ಕ್ಲೇಶಸ್ತು ಪಾಪಂ ತದ್ ಬೀಜಂ ಅವಿದ್ಯ ಚ ಏತಿ ತೇ ತ್ರಿಧಾ ಅಂತ ಹೇಳಿ. ಸೊ ಇಲ್ಲಿ 3 ವಿಧವಾಗಿರುವಂತಹ ಕ್ಲೇಶಗಳಿಗೆ ಕಾರಣವನ್ನ ತಿಳಿಸ್ತಾ ಇದ್ದಾರೆ. ಹಾಗಾದ್ರೆ ಆ ಕಾರಣಗಳು ಯಾವ್ಯಾವ್ದು? ಆ ಕಾರಣಗಳು ಇಲ್ಲಿ ತಿಳಿಸ್ತಾರೆ. ಸಂಕಟಗಳಿಗೆ 3 ಕಾರಣಗಳು. ಮೊದಲೇದ್ ಯಾವುದು? ಪಾಪಂ, ಇನ್ನೊಂದು ಬೀಜಂ, ಮತ್ತೆ ಅವಿದ್ಯೆ ಅನ್ನೋದನ್ನ ತಿಳಿಸ್ತಾರೆ. ಪಾಪಗಳಿಗೆ ಯಾವ್ದು ಕಾರಣ? 3 ಕಾರಣಗಳು: ಪಾಪಂ, ಬೀಜಂ ಮತ್ತೆ
ಅವಿದ್ಯ. ಮುಖ್ಯವಾಗಿ ನಾವು ಕಾರಣವನ್ನ ನೋಡಿದಾಗ ನಮ್ಗೆ ಇರುವಂತದ್ದು ಇದಕ್ಕೆ ಆ ಕಾರಣನೇ ಅವಿದ್ಯೆ ಅನ್ನುವಂಥದ್ದು ಅಂತ. ಈಗ ಮೊದಲೇದು ನಾವು ನೋಡಿದಾಗ ಪಾಪಂ. ಪಾಪಂ ಅಂತಂದ್ರೆ ಪಾಪದ ಪ್ರತಿಕ್ರಿಯೆಗಳು. ಸೊ ನಾನು ಯಾವ್ದೆಲ್ಲ ಪಾಪದ ಪ್ರತಿಕ್ರಿಯೆಗಳನ್ನ ಮಾಡ್ತಾ ಇದ್ದೇವೋ, ಸೊ ಪಾಪ ಅಂತಂದ್ರೆ ಏನು? ಪಾಪದ ಪ್ರತಿಕ್ರಿಯೆಗಳು ಅಂತಂದ್ರೆ ಯಾವ್ದು? ಪಾಪ ಅಂತಂದ್ರೆ ಏನು? ಈಗ ಪಾಪ ಅದಕ್ಕೊಂದು ಇದರಲ್ಲಿ ಸಂಸ್ಕೃತದಲ್ಲಿ ಪದ ಇದೆ. ಈ ಕಾಯ ವಾಚ ಮನಸ ನಾವು ವಿರುದ್ಧವಾದ ಕ್ರಮಗಳನ್ನ ಕೈಕೊಳ್ತೀವೋ ಅಥವಾ ವಿರುದ್ಧವಾದ ಕ್ರಿಯೆಗಳನ್ನ ಮಾಡ್ತೀವೋ ಅದಕ್ಕೆ ಪಾಪ ಅಂತ ಕರೀತಾರೆ. ಅಂದ್ರೆ ದೇಹ ಮನಸ್ಸಿನ ಮತ್ತೆ ಮಾತಿನ, ದೇಹ ಮನಸ್ಸಿನ ಮತ್ತೆ ಮಾತಿನ ವಿರುದ್ಧವಾಗಿ ನಾವು ಏನೆಲ್ಲ ಕ್ರಿಯೆಗಳನ್ನ ಮಾಡ್ತೀವೋ ಅದಕ್ಕೆ ಪಾಪ ಅಂತ ಕರೀತಾರೆ. ಮತ್ತೆ ಪುಣ್ಯ ಅಂತಂದ್ರೆ ಅದಕ್ಕೆ ವಿರುದ್ಧವಾಗಿರುವಂತದ್ದು. ಸೊ ಯಾವ್ದೆಲ್ಲ ನಾವು ಸೊ ಪಾಪದ ಕುರಿತಾಗಿ ನಾವು ನೋಡೋಣ. ಪಾಪದ ಪ್ರತಿಕ್ರಿಯೆಗಳು, ಸೊ ವಿರುದ್ಧವಾಗಿ ಮಾಡುವಂತಹ ಕಾರ್ಯಗಳು ಅಂತ ಕರೀತೇವೆ. ಹೀಗೆ ಇವುಗಳಿಗೆ ಪಾಪ. ಯಾಕಂದ್ರೆ ಕೆಲವೊಬ್ಬರಿಗೆ ಇವುಗಳು ಪಾಪ ಅಂತಾನೆ ಗೊತ್ತಿಲ್ಲ. ಸೊ ಇವುಗಳನ್ನ ನಾವು ಮಾಡಬಾರ್ದು ಅನ್ನೋದೇ ಗೊತ್ತಿಲ್ಲ. ಯಾವುದನ್ನ ಮಾಡಬಾರ್ದೋ ಅದನ್ನ ಮಾಡಿದಾಗ ಅಲ್ಲಿ ಪಾಪದ ಫಲ ಉತ್ಪತ್ತಿ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಪಾಪದ ಬೀಜ ಬಿತ್ತಿದ ಹಾಗೆ ಆಗತ್ತೆ. ಹಾಗಾದ್ರೆ ನಮ್ಗೆ ಹೇಗ್ ಗೊತ್ತಾಗುತ್ತೆ ಇದು ಪಾಪ ಅಂತ ಹೇಳಿ? ಸೊ ಅದಕ್ಕಾಗಿನೇ ಈ ಒಂದು ಧರ್ಮ ಗ್ರಂಥಗಳಲ್ಲಿ ಆಗಿರಬಹುದು, ಇಂಥ ಭಕ್ತಿ ರಸಾಮೃತ ಸಿಂಧುವಿನಂತಹ ಒಂದು ಮಾರ್ಗದರ್ಶಕ ಪುಸ್ತಕಗಳಾಗಿರಬಹುದು, ಗ್ರಂಥಗಳಾಗಿರ್ಬಹುದು, ಇವುಗಳಲ್ಲಿ ನಮ್ಗೆ ಪಾಪ ಅನ್ನೋದು ಏನು ಅನ್ನೋದನ್ನ ತಿಳಿಸಿಕೊಡಲಾಗತ್ತೆ. ಇಲ್ಲಂದ್ರೆ ಬಹಳಷ್ಟು ಜನರಿಗೆ ಇದು ಪಾಪ ಅನ್ನೋದು ಗೊತ್ತಿಲ್ಲ. ಸೊ ಕೆಲವೊಂದು ದಾನದ ರೂಪದಲ್ಲಿ ಇರುತ್ತೆ. ಆ ದಾನ ಯಾವ ರೀತಿ ಮಾಡ್ಬೇಕನ್ನೋದು ಕೂಡ ನಾವು ತಿಳ್ಕೊಳ್ಬೇಕು. ಸೊ ಹೀಗೆ ನಾನು ದಾನ ಮಾಡ್ತಿದ್ದೀನಿ, ಎಷ್ಟೊಂದು ದಾನ ಮಾಡ್ತೀನಿ, ಆದ್ರೂ ಕೂಡ ನನಗೆ ಕ್ಲೇಶ ಬರ್ತಾ ಇದೆ ಅಂತ ಕೆಲವೊಬ್ರು ಹೇಳೋದುಂಟು. ಆದ್ರೆ ಇಲ್ಲಿ ದಾನಕ್ಕೂ ಕೂಡ ಅದರದೇ ಆದಂತಹ ಮಹತ್ವ ಇದೆ. ಅದನ್ನ ನಾವು ಈಗಾಗಲೇ ಭಗವದ್ಗೀತೆಯಲ್ಲಿ ತಿಳ್ಕೊಂಡಿದ್ದೇವೆ. ಸೊ ಪಾಪಂ ಅಂತಂದ್ರೆ ಪಾಪದ ಪ್ರತಿಕ್ರಿಯೆಗಳು. ನಾವು ಬಿತ್ತುವಂತಹ ಬೀಜ ವಿರುದ್ಧವಾದಂತಹ ಕ್ರಿಯೆಯನ್ನ ಹೊಂದಿದ್ರೆ ಅದು ಇತರ ಜೀವಿಗಳಿಗೆ ಮತ್ತೆ ಈ ಎಲ್ಲ ಜೀವರಾಶಿ ಆಗಿರಬಹುದು, ಈ ಪ್ರಾಣಿ ಪಕ್ಷಿ ಗಿಡ ಮರ, ಸೊ ಇವುಗಳಿಗೆ ತೊಂದರೆಯನ್ನ ಕೊಡುವಂತದ್ದಾಗಿರಬಹುದು. ಯಾವ ತರದ ತೊಂದರೆ? ಕೇವಲ ದೈಹಿಕವಾದಂತಹ ತೊಂದರೆ ಅಲ್ಲ, ಕಾಯ ವಾಚ ಮನಸ, ದೈಹಿಕವಾಗಿ ಮಾನಸಿಕವಾಗಿ ಮತ್ತೆ ಮಾತಿನ ಮೂಲಕ. ಸೊ ನಾವೇನಾದ್ರೂ ತೊಂದರೆ ಕೊಟ್ಟಿದ್ದೇ ಆದ್ರೆ ಅದು ಪಾಪಕ್ಕೆ ಕಾರಣವಾಗುತ್ತೆ. ಸೊ ಇದು ಮೊದಲನೇದ್ದು. ಹಾಗಾಗಿ ಇವುಗಳೇ ನಾವು ಎಚ್ಚರ ವಹಿಸಬೇಕು. ಏನ್ ತಿಳ್ಕೊಳ್ಬೇಕು ನಾವ್ ಇದರಿಂದ? ಸೊ ನನಗೆ ಕ್ಲೇಶ ಬರ್ತಾ ಇದೆ ಅಂದ್ರೆ ನಾನು ಪಾಪಂನಿಂದ ದೂರ ಇರ್ಬೇಕು ಅನ್ನೋದು ನಮ್ಗೆ ಗೊತ್ತಾಗ್ಬೇಕು. ಸೊ ಎರಡನೇದಿರುವಂತದ್ದು ಬೀಜಂ. ಬೀಜಂ ಅಂತಂದ್ರೆ ಇಲ್ಲಿ ನನ್ನ ಸಂಕಟಗಳಿಗೆ ಒಂದು ಕಾರಣ ಇರುತ್ತೆ, ಮುಖ್ಯವಾದ ಕಾರಣ. ಆ ಕಾರಣ ಪಾಪದ ಪ್ರಕ್ರಿಯೆಗೆ ಕಾರಣ ಇರುತ್ತೆ. ಮುಖ್ಯವಾದ ಕಾರಣನೇ ಕಾಮನೆಗಳು ಅಂತ ಕರೀತಾರೆ, ರಾಗ ಅಂತ ಹೇಳ್ತಾರೆ. ಸೊ ಆಸೆಗಳು ಅಂತ ನಾವು ಹೇಳ್ಬೋದು. ಸೊ ತುಂಬಾನೇ ಆಸೆಗಳಿರುತ್ತೆ. ಯಾವ ಆಸೆಗಳಿರುತ್ತೆ? ಸೊ ನನಗೆ ಮನೆ ಮಾಡ್ಬೇಕು, ದುಡ್ಡು ಬೇಕು, ನನಗೆ ವೃತ್ತಿ ಬೇಕು. ಸೊ ಈ ಎಲ್ಲ ಬೇಕುಗಳಿಂದ ನಾವು ಸರಿಯಾದ ಮಾರ್ಗದ ಆಯ್ಕೆ ಮಾಡ್ಕೊಳ್ಳದೆ ತಪ್ಪು ದಾರಿ ಆಯ್ಕೆಯನ್ನ ಮಾಡ್ಕೊಂಡಾಗ ಅಲ್ಲಿ ಐಹಿಕ ಕಾಮನೆಗಳಿಂದ ಏನು ಉತ್ಪತ್ತಿ ಆಗುತ್ತೆ? ಬೀಜ ಉತ್ಪತ್ತಿ ಆಗುತ್ತೆ. ಯಾವ ಬೀಜ ಇದು? ಪಾಪದ ಬೀಜ. ಸೊ ಆ ಪಾಪದ ಬೀಜನೇ ಈ ಐಹಿಕ ಕಾಮನೆಗಳು. ಅದಕ್ಕಾಗಿ ನಮ್ಗೆಲ್ಲ ಪಾಪಕ್ಕೆ ಕಾರಣನೇ ಈ ಕಾಮನೆ ಅನ್ನುವಂತಹ ಬೀಜ. ಸೊ ರಾಗ ದ್ವೇಷ ಅಂತ ಕರಿತೀವಿ. ಸೊ ಈ ರಾಗ ದ್ವೇಷ ಅನ್ನುವಂಥದ್ದು ನಮ್ಗೆ ಆಧ್ಯಾತ್ಮಿಕವಾಗಿ ಬಳಕೆ ಆಗುವಂಥದ್ದು. ರಾಗ, ಅಲ್ಲಿ ನಮ್ಗೆ ರಾಗ ಇದೆ, ಒಂದು ಅಟ್ಯಾಚ್ಮೆಂಟ್ ಇದೆ, ಬೇಕು ಅನ್ನೋದಿದೆ. ಆದ್ರೆ ಅದು ಶುದ್ಧ ಭಕ್ತಿ ಸೇವೆಯಲ್ಲಿ ಬೇಕು ಅಂತ ಇರುತ್ತೆ. ಆದ್ರೆ ಯಾವಾಗ ಭೌತಿಕ ಜಗತ್ತಿನಲ್ಲಿ ನಮ್ಗೆ ರಾಗ ಅನ್ನೋದಿದೆಯೋ, ಲಿಪ್ತತೆ ಅನ್ನೋದಿದೆಯೋ, ಅದು ಕಾಮನೆಗೆ ಕಾರಣ ಆಗುತ್ತೆ. ಅದೇ ಪಾಪದ ಬೀಜದ ಉತ್ಪತ್ತಿಗೆ ಕಾರಣ ಆಗುತ್ತೆ. ಸೊ ಹೀಗೆ ಮತ್ತೆ ಅವಿದ್ಯೆ ಅಂತ ಹೇಳ್ತಾರೆ. ಸೊ ಅವಿದ್ಯೆ ಅಂದ್ರೆ ಅಜ್ಞಾನ. ಯಾಕೆ ಇದರ ಜ್ಞಾನ ಇಲ್ಲ? ಏನ್ ಜ್ಞಾನ ಇಲ್ಲ? ಇದೇ ಹೇಳಿದೆ ನಾನೀಗಾಗ್ಲೇ. ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು, ಯಾವ ಪ್ರವೃತ್ತಿಗಳು ಯಾವ ನಿವೃತ್ತಿಗಳು ಗೊತ್ತೇ ಇಲ್ಲ, ಯಾವ್ದು ಸರಿ ಯಾವ್ ತಪ್ಪು ಗೊತ್ತೇ ಇಲ್ಲ. ಸೊ ಕೆಲವೊಂದ್ ಸರಿ ಇದು ತಪ್ಪು, ತಪ್ಪಿದ ಸರಿಯನ್ನ ಮಾಡಲಾಗತ್ತೆ. ಮತ್ತೆ ನನ್ನ ದೇಹ ಮತ್ತೆ ನನ್ನ ಆತ್ಮದ ಮಧ್ಯೆ ಇರುವಂತಹ ವ್ಯತ್ಯಾಸ ನನಗೆ ಗೊತ್ತಿಲ್ಲ. ಮತ್ತೆ ನನ್ನ ಈ ಒಂದು ಮೂರು ಗುಣಗಳು ಅಂತ ಹೇಳ್ತೇವೆ, ತ್ರಿಗುಣಗಳು ಅಂತ ಹೇಳ್ತಾ ಇದ್ದೇವೆ. ಸೊ ಈ ತ್ರಿಗುಣಗಳು ನನ್ನನ್ನ ಬಂಧಿಸ್ತಾ ಇದ್ದೇವೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಸೊ ನಾನೇ ಎಲ್ಲ ಕಾರ್ಯ ಮಾಡ್ತಾ ಇದ್ದೇನೆ. ಸೊ ನಾನು ಒಳ್ಳೆ ಕಾರ್ಯನೇ ಮಾಡಿದ್ರೆ ನನಗೆ ಒಳ್ಳೇದಾಗುತ್ತೆ. ಸೊ ಈ ತರನಾದಂತ ನಾ ಎಲ್ಲನೂ ಕೂಡ ನನ್ನಿಂದ ಎಲ್ಲವೂ ಕೂಡ ನಿಯಂತ್ರಿಸಲ್ಪಡುತ್ತೆ ಅನ್ನುವಂತಹ ಭಾವನೆ ಏನಿದೆಯೋ, ಸೊ ಅದನ್ನ ಅಜ್ಞಾನ ಅಂತ ಕರೆಯಲಾಗತ್ತೆ. ಹೀಗೆ ಸೊ ಯಾವ್ದೆಲ್ಲ ನಮ್ಗೆ ಸಂಕಟಗಳಿಗೆ ಕಾರಣ ಇದೆ? ಪಾಪಂ, ಬೀಜಂ ಮತ್ತೆ ಅವಿದ್ಯೆ ಅನ್ನೋದನ್ನ ನಾವು
ಈಗ ಈ ಏನು 3 ಸಂಕಟಗಳಿಗೆ ಕಾರಣಗಳಿದೆಯೋ, ಕ್ಲೇಶಗಳಿಗೆ ಕಾರಣ ಇದೆಯೋ, ಅದರಲ್ಲಿ ಮೊದಲನೇದು ಪಾಪಂ. ಆ ಪಾಪಂನಲ್ಲಿಯೂ ಕೂಡ ನಾವು 2 ವಿಧವನ್ನಾಗಿ ಕಾಣ್ತೇವೆ. ಒಂದನೇದು ಪ್ರಾರಬ್ಧ, ಎರಡನೇದು ಅಪ್ರಾರಬ್ಧ ಅಂತ ಹೇಳಿ. ಸೊ ಪ್ರಾರಬ್ಧ, ಅಪ್ರಾರಬ್ಧ ಅಂತ. ಈ ಪ್ರಾರಬ್ಧ ಅಂತಂದ್ರೆ ಈ ಎಲ್ಲ ನಾವೇನು ಪ್ರಸ್ತುತವಾಗಿ ಅನುಭವಿಸ್ತಾ ಇದ್ದೀವೋ, ಸೊ ಅವುಗಳೆಲ್ಲವೂ ಕೂಡ ಆ ಪ್ರಾರಬ್ಧ ಪಾಪಕರ್ಮಗಳು ಅಂತ ಕರೀತಾರೆ. ಸೊ ಇದಕ್ಕೆ ಇನ್ನೊಂದು ಹೆಸರು ಫಲೋನ್ಮುಖ ಅಂತ ಹೇಳ್ತಾರೆ. ಅದಕ್ಕಾಗಿ ಪ್ರಾರಬ್ಧ. ಸೊ ಉದಾಹರಣೆಗೆ ಶ್ರೀಲ ಪ್ರಭುಪಾದವರು ನಿಮ್ಗೆ ಇದೇ ಪುಸ್ತಕದಲ್ಲಿ ನೀಡಿದ್ದಾರೆ. ಏನಂತ, ಈಗ ಒಬ್ಬ ವ್ಯಕ್ತಿ ಸೊ ದೀರ್ಘವಾಗಿ ಒಂದಿಲ್ಲ ಒಂದು ರೋಗದಿಂದ ಬಳಲ್ತಾ ಇದ್ದಾನೆ. ಸೊ ಮತ್ತೆ ಅವನು ಒಂದು ಹೀನ ಕುಲದಲ್ಲಿ ಜನಿಸಿದಾಗ, ಅಥವಾ ನ್ಯಾಯಾಲಯದ ತೊಡಕುಗಳಲ್ಲಿದ್ದಾಗ, ಒಬ್ಬ ಅನಕ್ಷರಸ್ಥನಾಗಿದ್ದಾಗ, ಮತ್ತೆ ಒಂದು ದೇಹವನ್ನ ಕುಬ್ಜ ದೇಹವನ್ನಾಗಿರಬಹುದು ಅಥವಾ ಕುರುಪಿ ದೇಹವನ್ನಾಗಿರ್ಬಹುದು ಅವನು ಪಡೆದಿರಬಹುದು. ಸೊ ಹೀಗೆ ಒಂದಿಲ್ಲ ಒಂದು ರೀತಿಯಿಂದ ಅವನು ಏನು ಅವನಿಗೆ ಇಂಥ ಒಂದು ಲಕ್ಷಣಗಳು ಕಾಣ್ತಾ ಇರುತ್ತೋ, ಈ ಲಕ್ಷಣಗಳನ್ನ ಶ್ರೀಲ ಪ್ರಭುಪಾದವರು ಪ್ರಬುದ್ಧವಾದಂತಹ ಪಾಪಕರ್ಮಗಳು ಅಂತ ಹೇಳ್ತಾರೆ. ಹಾಗಂತ ಹೇಳಿ ಈಗ ಹೀನ ಕುಲದಲ್ಲಿ ಜನಿಸಿದಾನೆ, ಒಬ್ಬ ಉನ್ನತ ಕುಲದಲ್ಲಿ ಜನಿಸಿದ್ರೆ ನಾನು ಯಾವ್ದು ಪಾಪಗಳನ್ನ ಮಾಡ್ಲಿಲ್ಲ ಅಂತ ಹೆಮ್ಮೆ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವನು ಉನ್ನತ ಕುಲದಲ್ಲಿ ಇದ್ರೂ ಕೂಡ ಆ ಒಂದು ಉನ್ನತ ಕುಲದ ಲಕ್ಷಣಗಳನ್ನ ಅವನು ಹೊಂದದೇ ಇದ್ರೆ, ಸೊ ಅವನು ಆ ಒಂದು ಕುಲದಲ್ಲಿ ಇದ್ರೂ ಕೂಡ ಸೊ ಅವನು ಈ ಉನ್ನತ ಕುಲದಲ್ಲಿ ಜನಿಸಿದ್ದಾನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಒಬ್ಬ ಲಾಯರ್ ಮಗ ಅಥವಾ ಒಬ್ಬ ಡಾಕ್ಟರ್ ಮಗ, ಡಾಕ್ಟರ್ ಅವ್ರ ತಂದೆ ಇರ್ತಾರೆ, ಆದ್ರೆ ಮಗನೂ ಕೂಡ ಡಾಕ್ಟರ್ ಆಗ್ತಾರೆ ಅಂತ ಹೇಳಲಿಕ್ಕೆ ಆಗಲ್ಲ. ಸೊ ನಿಮ್ಮ ತಂದೆ ಉನ್ನತ ಕುಲದಲ್ಲಿ ಇರ್ಬಹುದು, ಆದ್ರೆ ಮಕ್ಕಳು ಅದೇ ಒಂದು ಗುಣಲಕ್ಷಣವನ್ನ ಪಡಿತಾರೆ ಅಂತ ಹೇಳಲಿಕ್ಕಾಗಲ್ಲ. ಅದಕ್ಕಾಗಿ ಸೊ ನಾವು ಈ ಒಂದು ದೇಹವನ್ನ ಪಡೆದಾಗ ಒಂದು ಒಳ್ಳೆ ಕಾರ್ಯಗಳಿಂದ ನಾವು ಒಳ್ಳೆ ದೇಹವನ್ನ ಪಡೆದಿದ್ರು ಕೂಡ ಆ ಒಂದು ದೇಹವನ್ನ ಪಡೆದಿರೋ ಉದ್ದೇಶವನ್ನ ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕು. ಸೊ ಮತ್ತೆ ಅದನ್ನ ನಾವು ಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡ್ಬೇಕು. ಸೊ ಮತ್ತೆ ಅಪ್ರಾರಬ್ಧ ಅಂತ ಕರೀತಾರೆ. ಸೊ ಇದು ಇನ್ನು ಪಕ್ವಾವಸ್ಥೆಗೆ ಬಂದಿಲ್ಲದೆ ಇರುವಂತದ್ದು ಅಂತ ಹೇಳಿ. ಸೊ ಪಾಪಕತೆಗಳಲ್ಲಿ 2 ವಿಧ. ಮೊದಲೇದು ಪಕ್ವ, ಇನ್ನೊಂದು ಅಪಕ್ವ. ಅಪ್ರಾರಬ್ಧ ಅಂತಂದ್ರೆ ಅಪಕ್ವವಾಗಿರುವಂತದ್ದು ಅಂತ ಹೇಳ್ತೀವಿ. ಅಪಕ್ವ ಅಂತಂದ್ರೆ ಏನು? ಸೊ ಇನ್ನೂ ಫಲರೂಪಕ್ಕೆ ಬಂದಿಲ್ಲ ಅಂತ ಹೇಳಿ. ಇದಕ್ಕೆ ಇನ್ನು ಪಾಪ ಕರ್ಮದ ಪರಿಣಾಮ ಬಂದಿಲ್ಲ, ಅಪಕ್ವವಾಗಿದೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಸೊ ಈಗ ಉದಾಹರಣೆಗೆ ಈ ಈಗ ಈ ಒಂದು ಬೀಜ ನೀವು ಭೂಮಿಯಲ್ಲಿ ಬಿತ್ತಿದ್ದೀರಾ. ಸೊ ಅದು ಭೂಮಿಯಲ್ಲಿ ಇದೆ ಅಂತ ನಿಮ್ಗೆ ಗೊತ್ತು, ಹೌದಾ? ಸೊ ಅದು ಇನ್ನ ಮೊಳಕೆ ಒಡೆದೇ ಇದ್ರೆ, ಅಂದ್ರೆ ಒಳಗಡೆ ಮೊಳಕೆ ಒಡೆಯುತ್ತೆ ಆಕ್ಚುಲಿ ಅದು. ಸೊ ಮೇಲೆ ಬರೋದು ಅದ್ರದ್ದು ಸಸಿ ಚಿಕ್ಕದಾಗಿ ಬರುತ್ತೆ. ಸೊ ಈ ಮೊಳಕೆ ಒಡೆಯೋದು ಮತ್ತೆ ಇದು ಸಸಿ ಏನಿದೆಯೋ ನಮ್ಗೆ ಅಭಿವ್ಯಕ್ತಿ ಅಂತ, ನಮ್ಗೆ ಅವಾಗ ಪಾಪ ಕಾಣುತ್ತೆ. ಆದ್ರೆ ಒಳಗಡೆ ಇರೋ ಹಂತ ಏನಿದೆಯೋ ಅದಿನ್ನೂ ಕೂಡ ಬೀಜ ಬಿತ್ತಿದೆ, ಆದ್ರೆ ಅದಕ್ಕಿನ್ನೂ ಕೂಡ ಮೊಳಕೆ ಒಡೆದಿಲ್ಲ ಅಂತ ಹೇಳಿ ಅರ್ಥ. ಈಗ ಉದಾಹರಣೆಗೆ ಒಬ್ಬ ವ್ಯಕ್ತಿ ಸ್ಯಾಲರಿ ಬಂದಿದೆ, ಆದ್ರೆ ಆ ಸ್ಯಾಲರಿ ಕೈಯಲ್ಲಿ ಬಂದಿಲ್ಲ. ಎಲ್ಲಿ ಬಂದಿದೆ? ಅವನಿಗೆ ಬ್ಯಾಂಕ್ ಅಲ್ಲಿ ಡಿಪಾಸಿಟ್ ಆಗಿದೆ. ಹಾಗೆ ನಾವ್ ಏನೆಲ್ಲ ಪಾಪ ಕಾರ್ಯಗಳನ್ನ ಮಾಡ್ತಾ ಹೋಗ್ತೀವೋ, ನಮ್ಮ ಪಾಪ ಕಾರ್ಯಗಳು ಕೂಡ ನಮ್ಮ ಒಂದು ಅಕೌಂಟ್ ಅಲ್ಲಿ, ಕರ್ಮದ ಅಕೌಂಟ್ ಅಂತ ಹೇಳ್ತೀವಿ. ಸೊ ಕರ್ಮದ ಖಾತೆಯಲ್ಲಿ ಆಡ್ ಆಗ್ತಾ ಹೋಗುತ್ತೆ. ಸೊ ಆ ಕರ್ಮದ ಖಾತೆಯಲ್ಲಿ 2 ಇರುತ್ತೆ. ಹೇಗೆ ನಮ್ಗೆ ಅಕೌಂಟ್ ಅಲ್ಲಿ ನಿಮ್ಮ ಒಂದು SB ಸೇವಿಂಗ್ ಬ್ಯಾಂಕ್ ಪಾಸ್ಬುಕ್ ಅಲ್ಲಿ ನೋಡಿದಾಗ ಒಂದು ಡೆಬಿಟ್ ಕ್ರೆಡಿಟ್ ಅಂತ ಇರುತ್ತೆ, ಹೌದಾ? ಸೊ ಡೆಬಿಟ್ ಅಂತಂದ್ರೆ ಏನು? ಖರ್ಚು. ಕ್ರೆಡಿಟ್ ಅಂತಂದ್ರೆ ಏನು? ಜಮಾ. ಹೀಗೆ ಇದು ಜಮಾ ಮತ್ತೆ ಖರ್ಚು ಇವೆರಡು ಕೂಡ ಇರುತ್ತೆ ನಮ್ಮ ಒಂದು ಖಾತೆಯಲ್ಲಿ, ಕರ್ಮದ ಖಾತೆಯಲ್ಲಿ. ಏನೆಲ್ಲ ನಾವು ಪಾಪಗಳನ್ನ ಮಾಡ್ತಾ ಬರ್ತೀವೋ, ಏನೆಲ್ಲ ವಿರುದ್ಧ ಕಾರ್ಯಗಳನ್ನ ಮಾಡ್ತಾ ಬರ್ತೀವೋ, ಆ ವಿರುದ್ಧ ಕಾರ್ಯಗಳು ಏನಾಗುತ್ತೆ? ನನ್ನ ಖಾತೆಯಲ್ಲಿ ಜಮಾ ಆಗ್ತಾ ಬರುತ್ತೆ. ಸೊ ಜಮಾ ಆದಾಗ ಯಾವೆಲ್ಲ ಪಾಪಗಳನ್ನ ನಾನು ಅನುಭವಿಸ್ತೀನೋ ಅವುಗಳು ಪ್ರಾರಬ್ಧ ಅಂತ ಕರಿತೀವಿ, ಫಲೋನ್ಮುಖ. ಅವುಗಳು ಏನಾಗ್ತಾ ಹೋಗುತ್ತೆ? ಬ್ಯಾಂಕ್ ಏನ್ ಖಾತೆಯಲ್ಲಿ ಕರ್ಮದ ಅಕೌಂಟ್ ಇರುತ್ತಲ್ಲ, ಆ ಕರ್ಮದ ಅಕೌಂಟ್ ಇಂದ ಡೆಬಿಟ್ ಆಗ್ತಾ ಬರುತ್ತೆ. ನಾನು ಅನುಭವಿಸ್ತಾ ಇರುವಂತಹ ಪಾಪ. ಏನೋ ನಾವು ಒಬ್ಬ ವ್ಯಕ್ತಿ ರೋಗದಿಂದ ಬಳಲ್ತಾ ಇದ್ದಾನೆ ಅಂತಂದ್ರೆ ಅದೇನು ಬೀಜ ಬಿತ್ತಿದ್ನೋ ಹಿಂದಿನ ಜನ್ಮದಲ್ಲಿ, ಆ ಒಂದು ಬೀಜ ಕಡಿಮೆ ಆಯ್ತು, ಅದಕ್ಕೆ ಖರ್ಚು ಅಂತ ಕರೀತಾರೆ. ಸೊ ಹೀಗೆ ಆಡ್ ಆಗ್ತಾ ಬರುತ್ತೆ, ಮತ್ತೆ ನಾವು ಅನುಭವಿಸಿದ ಹಾಗೆ ಅದು ಖರ್ಚಾಗ್ತಾ ಬರುತ್ತೆ. ಹೀಗೆ ಪ್ರಾರಬ್ಧ
ಅಪ್ರಾರಬ್ಧ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಬಹುದು. ಒಂದು ಪಕ್ವಾವಸ್ಥೆಗೆ ಬಂದಿರುವಂತದ್ದು, ಇನ್ನೊಂದು ಪಕ್ವಾವಸ್ಥೆಯಲ್ಲಿ ಇಲ್ಲದೆ ಇರುವಂತದ್ದು ಅಂತ. ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಹರಿ. ಪಾಪ ಕೃತ್ಯಗಳಲ್ಲಿ 2 ವಿಧ, ಪಕ್ವವಾಗಿರುವವು ಮತ್ತು ಪಕ್ವಾವಸ್ಥೆಗೆ ಬಂದಿಲ್ಲದವು. ಈ ಹೊತ್ತು ನಾವು ಯಾವುದರಿಂದ ಸಂಕಟಗ್ರಸ್ತರಾಗಿದ್ದೇವೋ ಅವು ಫಲಕ್ಕೆ ಬಂದಿರುವ ಪಾಪ ಕಾರ್ಯಗಳು. ನಮ್ಮಲ್ಲಿ ಶೇಖರವಾಗಿರುವ ಯಾವ ಪಾಪಕೃತ್ಯಗಳ ಫಲವನ್ನು ನಾವು ಇನ್ನೂ ಅನುಭವಿಸುತ್ತಿಲ್ಲವೋ ಅವು ಅಪಕ್ವ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ ಅವರು ಹೇಳ್ತಾರೆ, ಸೊ ಏನ್ ಹೇಳ್ತಾರೆ, ಪಕ್ವಾವಸ್ಥೆಗೆ ಬಂದಿಲ್ಲದವು 2 ತರನಾದಂತಹ ಪಕ್ವ ಅಪಕ್ವ. ನಾವು ಯಾವುದರಿಂದ ಸಂಕಟಗ್ರಸ್ತರಾಗಿದ್ದೇವೋ ಅವು ಫಲಕ್ಕೆ ಬಂದಿರುವ ಪಾಪ ಕಾರ್ಯಗಳು. ಸಂಕಟದಲ್ಲಿದ್ದೇವೆ, ಈಗಾಗಲೇ ನಿಮ್ಗೆ ಈ ಉದಾಹರಣೆಗಳನ್ನ ಕೊಟ್ಟಿರುವಂತದ್ದು. ಸೊ ನ್ಯಾಯದ ಒಂದು ತೊಡಕಾಗಿರ್ಬಹುದು, ಸೊ ರೋಗಗ್ರಸ್ತ ಆಗಿರ್ಬೋದು, ಇವೆಲ್ಲ ಕೂಡ ಅನುಭವಿಸ್ತಾ ಇದ್ದೀರಾ. ಸೊ ಅನುಭವಿಸ್ತಾ ಇರುವಂತದ್ದು ಈ ಪಕ್ವಾವಸ್ಥೆ ಅಂತ ಹೇಳಿ. ಮತ್ತೆ ನಮ್ಮಲ್ಲಿ ಶೇಖರವಾಗಿರುವಂತಹ, ಈಗಾಗಲೇ ಹೇಳಿದ ಡಿಪಾಸಿಟ್ ಆಗ್ತಾ ಇದೆ. ಎಲ್ಲಿ ಡಿಪಾಸಿಟ್ ಆಗ್ತಾ ಇದೆ? ನನ್ನ ಒಂದು ಕರ್ಮದ ಖಾತೆಯಲ್ಲಿ ನನ್ನ ಪಾಪ ಡಿಪಾಸಿಟ್ ಆಗ್ತಾ ಇದೆ. ಸೊ ಈ ಡಿಪಾಸಿಟ್ ಆಗ್ತಾ ಇರೋದು, ಆದ್ರೆ ಇನ್ನೂ ಕೂಡ ನಾನು ಅನುಭವಿಸಿಲ್ಲ. ಸೊ ಅದು ಡಿಪಾಸಿಟ್ ಆಗ್ತಾ ಇರೋದು ಏನಂತ ಕರೀತಾರೆ? ಪಾಪ, ಇದು ಅಪಕ್ವ ಅಂತ ಕರೀತಾರೆ ಅನ್ನೋದನ್ನ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಇಲ್ಲೊಂದು ಪಾಪದ ಕುರಿತಾಗಿ ಕಪಿಲ ಮುನಿಗಳು ತಮ್ಮ ತಾಯಿಗೆ ತಿಳಿಸ್ತಾ ಇದ್ದಾರೆ. ಸೊ ಅದು ಒಂದು ಶ್ಲೋಕ ಇದೆ. ಎನ್ನ ಮದೇಯ ಶ್ರವಣಾನು ಮಾತಾಜಿ ಕೇಳಿಸ್ತಿಲ್ಲ. ಹರೇ ಕೃಷ್ಣ ಮಾತಾಜಿ. ಯನ್ನಾಮದೇಯ ಶ್ರವಣಾನು ಕೀರ್ತನಾದ್ ಯತ್ ಪ್ರಹಣಾದ್ಯತ್ ಸ್ವರ್ಣಾದಪಿ ಕ್ವಚಿತ್ ಶ್ವಾದೋಪಿ ಸದ್ಯ ಸವನಾಯ ಕಲ್ಪತೆ ಹುತ ಪುನಸ್ತೆ ಭಗವನ್ನು ದರ್ಶನಾತ್. ಅದರ ಅರ್ಥ ಏನು ಅಂತ ನೋಡೋಣ. ಓದಿ ಯಾರಾದ್ರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸ್ವಪಚ ಕುಲದಲ್ಲಿ ಹುಟ್ಟಿದವನು ಕೂಡ ಒಮ್ಮೆ ದೇವೋತ್ತಮ ಪರಮಪುರುಷನ ಪುಣ್ಯನಾಮವನ್ನು ಉಚ್ಚರಿಸಿದರೆ, ಅವನ ಸಂಕೀರ್ತನ ಮಾಡಿದರೆ, ಅವನ ಲೀಲಾ ಶ್ರವಣ ಮಾಡಿದರೆ, ಅವನಿಗೆ ನಮಸ್ಕಾರಗಳನ್ನು ಸಲ್ಲಿಸಿದರೆ ಅಥವಾ ಅವನನ್ನು ಸ್ಮರಿಸಿದರೆ ಸಾಕು, ವೈದಿಕ ಯಜ್ಞಗಳನ್ನು ಆಚರಿಸಲು ಅರ್ಹನಾಗುವನು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸ್ವಪಚ ಕುಲ ಅಂತ ಹೇಳ್ತಾ ಇದ್ದಾರೆ. ಸ್ವಪಚ ಕುಲ ಅಂತಂದ್ರೆ ಇಲ್ಲಿ ಈ ನಾಯಿ ಭಕ್ಷಕ ಅಂತ ಹೇಳಿ, ಸೊ ನಾಯಿ ಭಕ್ಷಣೆಯನ್ನ ಮಾಡುವಂತವ್ರು, ನಾಯಿ ಭಕ್ಷಕರು ಅಂತ ಹೇಳಿ. ಸೊ ಅಂತ ಒಂದು ಭಕ್ಷಣೆ ಮಾಡುವಂತಹ ಕುಟುಂಬದಲ್ಲಿ ಜನಿಸಿದ ವ್ಯಕ್ತಿಯೂ ಸಹ ಒಂದ್ ಸಲಿ ಆದ್ರೂ ಕೂಡ ಭಗವಂತನ ಪವಿತ್ರ ನಾಮದ ಉಚ್ಚಾರಣೆಯನ್ನ ಮಾಡಿದ್ರೆ, ಸೊ ನಾಮದ ಜಪವನ್ನ ಮಾಡಿದ್ರೆ, ಸೊ ಅವನು ತಕ್ಷಣವೇ ಏನಾಗ್ತಾನೆ, ಒಂದು ಯಜ್ಞ ಯಾಗಾದಿಗಳನ್ನು ಕೂಡ ಮಾಡ್ಲಿಕ್ಕೆ ಅರ್ಹನಾಗ್ತಾನೆ ಅನ್ನೋದನ್ನ ತಿಳಿಸ್ತಾರೆ. ಹೀಗೆ ಈ ಯಾರೆಲ್ಲ ಭಗವಂತನಿಗೆ ಭಗವಂತನ ಲೀಲೆಯ ಶ್ರವಣ ಮಾಡ್ತಾರೋ, ಭಗವಂತನಿಗೆ ನಮಸ್ಕಾರವನ್ನ ಸಲ್ಲಿಸ್ತಾರೋ, ಸೊ ಅವನನ್ನ ಸ್ಮರಿಸ್ತಾರೋ, ಸೊ ಇಷ್ಟು ಸ್ಮರಿಸಿದ ಮಾತ್ರಕ್ಕೇನೆ ಅವನು ವೈದಿಕ ಯಜ್ಞಗಳನ್ನ ಆಚರಿಸಲಿಕ್ಕೆ ಅರ್ಹನಾಗ್ತಾನೆ ಅನ್ನೋದನ್ನ ಹೇಳ್ತಾರೆ. ಇದು ನಿಮ್ಗೆ 6ನೇ ಪೇಜಿನ 2ನೇ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಕಾಣ್ಲಿಕ್ಕೆ ಸಿಗತ್ತೆ ನೋಡಿ. ಓದಿ ಮಾತಾಜಿ ಯಾರಾದ್ರು. ಹರೇ ಕೃಷ್ಣ ಮಾತಾಜಿ. ಪಾಪಂ ಕೃಷ್ಣ ಪ್ರಜ್ಞೆಯಲ್ಲೂ ಮತ್ತು ಭಕ್ತಿ ಸೇವೆಯಲ್ಲೂ ನಿರತನಾದ ವ್ಯಕ್ತಿಯು ನಿಸ್ಸಂದೇಹವಾಗಿ ಸಕಲ ಐಹಿಕ ಪಾಪ ಫಲಗಳ ಕಲ್ಮಶದಿಂದ ಮುಕ್ತನಾಗಿದ್ದಾನೆ. ಹಾಗಾಗಿ ಎಲ್ಲಾ ಬಗೆಯ ಪಾಪ ಫಲಗಳನ್ನು ನಿಸ್ಸಾರಗೊಳಿಸುವ ಶಕ್ತಿ ಭಕ್ತಿ ಸೇವೆಗಿದೆ. ಹರೇ ಕೃಷ್ಣ ಮಾತಾಜಿ. ಸೊ ಯಾರೆಲ್ಲ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದಾರೋ, ಶುದ್ಧ ಭಕ್ತಿ ಸೇವೆಯಲ್ಲಿ ನಿರತರಾಗಿದ್ದಾರೋ,
ಈ ದೈನಂದಿನ ಸಾಧನೆಯಲ್ಲಿ ತೊಡಗಿದ್ದಾರೋ, ಸೊ ಯಾವ ಸಂದೇಹನೂ ಇಲ್ಲ, ಅವರು ಸಕಲ ಪಾಪಗಳು ಏನೆಲ್ಲ ಈಗ ತಿಳಿಸಲಾಗಿದೆಯೋ 3 ತರದ ಸಂಕಟಗಳು, ಅದರಲ್ಲಿ ಮೊದಲೇದು ಪಾಪ. ಸೊ ಈ ಎಲ್ಲ ತರದ ಪಾಪಗಳ ಕಲ್ಮಶ ನಮ್ಮಲ್ಲಿ ಏನಿದೆಯೋ, ಪಾಪಗಳ ಕಲ್ಮಶ ಅಂತಂದ್ರೆ ಅವೇ ವಿರುದ್ಧವಾದಂತಹ ಕರ್ಮಗಳು. ಸೊ ಆ ಪಾಪದ ಕಲ್ಮಶಗಳನ್ನು ನಮ್ಮ ಅಕೌಂಟ್ ಅಲ್ಲಿ ಡಿಪಾಸಿಟ್ ಆಗಿದ್ರು ಕೂಡ ಆ ಕಲ್ಮಶದಿಂದ ಏನಾಗ್ತಾನೆ, ಈಗ ಮುಕ್ತನಾಗ್ತಾನೆ. ಸೊ ಹಾಗಾಗಿ ಎಲ್ಲ ಬಗೆಯ ಪಾಪ ಫಲಗಳನ್ನ ಅವನು ನಿಸ್ಸಾರಗೊಳಿಸುವಂತ ಶಕ್ತಿ ಭಕ್ತಿ ಸೇವೆಗಿದೆ ಅಂತ, ಅಂದ್ರೆ ಅವುಗಳನ್ನ ನಿಲ್ಲುಗೊಳಿಸುವಂತ ಶಕ್ತಿ ಭಕ್ತಿ ಸೇವೆಗೆ ಇದೆ ಅನ್ನೋದನ್ನ ಹೇಳ್ತಾರೆ. ಮುಕ್ತಗೊಳಿಸುವಂತ ಶಕ್ತಿ ಇದೆ. ಈಗ ಮತ್ತೆ ಇಲ್ಲಿ ಮುಂದಿನ ಒಂದು 3ನೇ ಪ್ಯಾರಾಗ್ರಾಫ್ ಅನ್ನ ನೋಡ್ಬಹುದು. ಇಲ್ಲಿ ಪಾಪ ಕಾರ್ಯಗಳ ವಿಧಗಳನ್ನ ತಿಳಿಸಲಾಗಿದೆ. ಇಲ್ಲಿವರೆಗೂ ನಾವು ಈ ಕ್ಲೇಶಗಳಿಗೆ ಇರುವಂತಹ 3 ಕಾರಣಗಳನ್ನ ತಿಳಿದುಕೊಂಡ್ವಿ. ಈಗ ನಾವು ಇದೇನು ಪಾಪ ಅನ್ನಿದೆಯೋ, ಮೊದಲೇ ಒಂದು ಸಂಕಟಕ್ಕೆ ಕಾರಣ, ಈ ಕಾರಣಕ್ಕೆ ಈ ಒಂದು ಪಾಪ ಕರ್ಮಕ್ಕೆ ಮತ್ತೆ ವಿಧಗಳನ್ನ ನಾವು ಕಾಣ್ತೇವೆ. ಸೊ ಪಾಪ ಹೇಗಿರುತ್ತೆ, ಪಾಪ ಯಾವ ತರ ಇರುತ್ತೆ? ಸೊ ಒಮ್ಮೆನೆ ಎಲ್ಲ ಪಾಪ ಮಾಡಿದ್ಮೇಲೆ ನಾನು ಅದನ್ನ ಅನುಭವಿಸ್ಬಿಡ್ತೀನಾ? ಸೊ ಒಮ್ಮೆಲೆ ನನ್ಗೆ ಭಗವಂತ ಎಲ್ಲನೂ ಕೊಟ್ಬಿಡ್ತಾನ? ಎಲ್ಲನೂ ನನ್ಗೆ ಕ್ಲೇಶಗಳು ಒಮ್ಮೆ ಬಂದ್ಬಿಡುತ್ತಾ? ಇಲ್ಲ. ಯಾರಿಗಾದ್ರೂ ಕೂಡ ಒಂದೇ ತರ ಹಾಗೆ ಇಲ್ವೇ ಇಲ್ಲ. ಯಾಕಂದ್ರೆ ಸುಖ ದುಃಖ ಹೀಗೆ ಇದ್ರಲ್ಲೇನೆ ಅವನು ಓಲಾಡ್ತಾ ಇರ್ತಾನೆ. ಸೊ ಅವನು ನಿರಂತರವಾಗಿ ಕ್ಲೇಶಗಳನ್ನು ಹೊಂದಿರೋದಿಲ್ಲ, ನಿರಂತರವಾಗಿ ಈ ಒಂದು ಸಂತೋಷವನ್ನು ಕೂಡ ಅವನು ಹೊಂದಿರೋದಿಲ್ಲ, ಸಂತೋಷವನ್ನು ಕೂಡ ಪಡೆಯೋದಿಲ್ಲ, ಸುಖದಲ್ಲಿಯೂ ಕೂಡ ಅವನು ಇರೋದಿಲ್ಲ. ಅದಕ್ಕಾಗಿ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡ್ತಾ ಇರ್ತಾನೆ ಭಗವಂತ. ಸೊ ಈಗ ಸ್ವಲ್ಪ ದಿನ ನಮ್ಗೆ ಸಂಕಟ ಬಂದ್ರೆ ಇನ್ ಸ್ವಲ್ಪ ದಿನ ನಮ್ಗೆ ಸುಖ ಕೊಡ್ತಾನೆ. ಸೊ ಇದೆ, ಯಾಕಂದ್ರೆ ನಾವು ಅವನ ಮಕ್ಕಳು. ಸೊ ಆ ಮಕ್ಕಳನ್ನು ಕೂಡ ಹೇಗೆ ಅವನು ಓಲೈಸ್ಬೇಕು ಅನ್ನೋದು ಕೂಡ ಅವನಿಗೆ ಗೊತ್ತು. ಸೊ ಹಾಗಾಗಿ ಇಂತ ಒಂದು ಓಲೈಸೋ ಒಂದು ಕಾರ್ಯದಲ್ಲಿ ಅವನು ತೊಡಗಿರ್ತಾನೆ. ಸೊ ಹೀಗೆ ಈ ಫಲಗಳು ನಿರಂತರವಾಗಿ ಬರುತ್ತಾ ಅಥವಾ ಒಮ್ಮೆಲೆ ಬರುತ್ತಾ ಅಥವಾ ಏನೋ ಇದಕ್ಕೆ ಪ್ರೊಸೆಸಸ್ ಗಳಿದೆಯಾ ಅಂದ್ರೆ ಅದು ನಮ್ಗೆ ಈ ಒಂದು ಶ್ಲೋಕದಲ್ಲಿ ತಿಳಿಸ್ತಾರೆ. ಅಪ್ರಾರಬ್ಧ ಫಲಂ ಪಾಪಂ ಕೂಟಂ ಬೀಜಂ ಫಲೋನ್ಮುಖಂ ಕ್ರಮೇಣೈವ ಪ್ರಲೀಯತೆ ವಿಷ್ಣು ಭಕ್ತಿರತಾತ್ಮನಾಂ ಅಂತ ಹೇಳಿ ಇದು ಪದ್ಮಪುರಾಣದಲ್ಲಿ ತಿಳಿಸಿದ್ದಾರೆ. ಹರೇ ಕೃಷ್ಣ. ಇದರ ಅರ್ಥವನ್ನ ಓದಿ. ಈ ಶ್ಲೋಕದ ಅರ್ಥ. ಹರೇ ಕೃಷ್ಣ ಮಾತಾಜಿ. ಪಾಪಂ ಪಾಪ ಕರ್ಮಗಳ ಫಲವು 4 ವಿಧವೆಂದು ಪದ್ಮಪುರಾಣದಲ್ಲಿ ಹೇಳಿದೆ. ದೇವೋತ್ತಮ ಪರಮ ಪುರುಷನಾದ ವಿಷ್ಣುವಿಗೆ ಶರಣಾಗತನಾಗಿ ಶುದ್ಧ ಕೃಷ್ಣ ಪ್ರಜ್ಞಾಭಾವದಲ್ಲಿ ಭಕ್ತಿ ಸೇವೆಗೆ ಮನಸ್ಸು ಕೊಡುವ ವ್ಯಕ್ತಿಯು 4 ಬಗೆಯ ಪಾಪ ಕರ್ಮಗಳಿಂದ ತತ್ಕ್ಷಣವೇ ವಿಮುಕ್ತನಾಗುತ್ತಾನೆ. ಚಾಪ್ಟರ್ 1 ಪೇಜ್. ಪಾಪ ಕರ್ಮಗಳ ಫಲ ಎಷ್ಟಿದೆ? 4 ವಿಧವಾಗಿದೆ ಅನ್ನೋದನ್ನ ಹೇಳ್ತಾರೆ. ಇದು ನಿಮ್ಗೆ 3ನೇ ಪ್ಯಾರಾಗ್ರಾಫ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಭಕ್ತಿರ ಸಾಮೃತ ಸಿಂಧು 6ನೇ ಪೇಜ್ 3ನೇ ಪ್ಯಾರಾಗ್ರಾಫ್. ದೇವೋತ್ತಮ ಪರಮ ಪುರುಷನಾದ ವಿಷ್ಣುವಿಗೆ ಶರಣಾಗತನಾಗಿ ಶುದ್ಧ ಕೃಷ್ಣ ಪ್ರಜ್ಞಾಭಾವದಲ್ಲಿ ಭಗವತ್ ಸೇವೆಗೆ ಮನಸ್ಸು ಕೊಡುವ ವ್ಯಕ್ತಿಯು 4 ಬಗೆಯ ಪಾಪ ಕರ್ಮಗಳಿಂದ ತತ್ಕ್ಷಣವೇ ವಿಮುಕ್ತನಾಗ್ತಾನೆ. ಸೊ ಇಲ್ಲಿ ಏನೋ ಹೇಳಿದ್ವಿ ಪಾಪಂ ಅಂತ ಹೇಳಿ. ಆ ಪಾಪಂನಲ್ಲಿ ಮತ್ತೆ 4 ಬಗೆ ಇದೆ ಅನ್ನೋದು ನಮ್ಗೆ ಈಗ ಗೊತ್ತಾಯ್ತು. ಯಾಕಂದ್ರೆ ಪಾಪ ಮಾಡ್ತೀವಿ ಅಂತ ಅಷ್ಟೇ ನಾವು ಹೇಳ್ತೀವಿ. ಅದ್ರಲ್ಲಿ ಕೆಲವೊಮ್ಮೆ ನಮ್ಮ ಬಾಯಿಂದ ಬರೋದುಂಟು, ಏನು ನಾನ್ ಮಾಡಿದೀನಿ ಅಪ್ರಾರಬ್ಧವಾದಂತಹ ಕರ್ಮ ಅಂತ ಹೇಳಿ. ಸೊ ಯಾವ ಪ್ರಾರಬ್ಧ ಕರ್ಮ ಅಂತ ಹೇಳ್ತೇವೆ, ಸೊ ಪ್ರಾರಬ್ಧ ಕರ್ಮ ಅಂತ ಹೇಳ್ತೇವೆ. ಸೊ ಪ್ರಾರಬ್ಧ ಕರ್ಮ ಅಂತಂದ್ರೆ ಏನ್ ಅನುಭವಿಸ್ತಾ ಇದೆಯೋ ಅದೇ, ಅದು ಒಂದೇ ಗೊತ್ತು ನಮ್ಗೆ. ಪ್ರಾರಬ್ಧ ಕರ್ಮ ಎಲ್ಲರ ಬಾಯಲ್ಲೂ ಇರುತ್ತೆ, ನಮ್ಮ ಹಿರಿಯರ ಬಾಯಲ್ಲೂ ಕೂಡ ಇರುತ್ತೆ, ನಾವು ಕೇಳಿದ್ದೀವಿ. ಸೊ ಉಳಿದದನ್ನ ನಾವು ಕೇಳಲಿಲ್ಲ. ಸೊ ಅವುಗಳ ಏನೋದನ್ನ ನೋಡೋಣ. ಸೊ ಅವುಗಳಿಂದಲೂ ಕೂಡ ಈ 4 ಬಗೆ ಏನು ಪಾಪಗಳಿದೆ ಅವುಗಳಿಂದಲೂ ಕೂಡ ವಿಮುಕ್ತನಾಗ್ತಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ ಪದ್ಮಪುರಾಣದಲ್ಲಿ. ಸೊ ಯಾವ್ಯಾವ್ದು ಅನ್ನೋದನ್ನ ನಿಮ್ಮ ಮುಂದೆ ಇದೆ ಈಗ. ಪಾಪ ಕರ್ಮ ಫಲಗಳ ವಿಧಗಳು ಎಷ್ಟಿದೆ? 4 ಪಾಪ ಕರ್ಮದ ವಿಧಗಳನ್ನ ನಾವು ಕಾಣ್ತೇವೆ. ಯಾವುದು? ಪಾಪ. ಮೊದಲೇದು ಪ್ರಾರಂಭ ಆಗೋದು ಪಾಪ. ಸೊ ಯಾವ್ದು ಪಾಪ? ಇದೇ ಪಾಪ ನಾವು ಹೇಳಿದ್ವಿ, ಯಾವಾಗ ನಾವು ದೇಹ ಮನಸ್ಸಿನ ಮಾತಿನ ವಿರುದ್ಧವಾದ ಕ್ರಿಯೆಗಳಲ್ಲಿ ನಮ್ಮನ್ನ ತೊಡಗಿಸ್ಕೊಳ್ತೀವೋ ಅವಾಗ ಪಾಪ ಅನ್ನೋದು ಪ್ರಾರಂಭ ಆಗತ್ತೆ. ಸೊ ಪಾಪ ಯಾವ ರೂಪದಲ್ಲಿ ಇರುತ್ತೆ? ಮೊದಲೇದು ಅದು. ಎರಡನೆಯದಾಗಿ ಬರುವಂತದ್ದು ಪಾಪ, ಅದು ಅಪ್ರಾರಬ್ಧವಾಗತ್ತೆ. ಈಗ ನಾನ್ ಮಾಡಿರುವಂತಹ ವಿರುದ್ಧ ಕ್ರಿಯೆ ಇವತ್ತಿಗೆ ನಾನು ಅನುಭವಿಸ್ತೀನಿ ಅಂತ ಇಲ್ಲ. ಈಗ ಹೇಗೆ ನೀವು ಕೆಲಸ ಮಾಡೋ ಜಾಗದಲ್ಲಿ ನಿಮ್ಗೆ ಈಗ ನೀನ್ ಹೋದ ತಕ್ಷಣನೇ ನಿಮ್ಗೆ ಸ್ಯಾಲ್ರಿ ಕೊಡಲ್ಲ, ನೀವ್ ಹೋದ ತಕ್ಷಣನೇ ನಿಮ್ಗೆ ವೇಜ್ ಕೊಡಲ್ಲ, ಕೂಲಿ ಕೊಡಲ್ಲ. ಯಾವಾಗ ಕೊಡ್ತಾರೆ? ನಿಮ್ಗೆ ಕೂಲಿ ಸಿಗೋದು ನೀವ್ ಕೆಲಸ ಮಾಡಿ ಆದ್ಮೇಲೆನೆ, ಆಮೇಲೆ ನಿಮ್ಗೆ ಸ್ಯಾಲ್ರಿ ಸಿಗೋದು ಮಂತ್ ಎಂಡ್ಗೆನೆ. ಹೀಗೆ ಇಲ್ಲಿನೂ ಕೂಡ ನೀನ್ ಇವತ್ತು ಪಾಪ ಮಾಡಿದೀಯ ಅಂತಂದ್ರೆ ನಿನ್ಗೆ ಇದು ಅಕೌಂಟ್ ಏನಾಗ್ತಾ ಇದೆ?
ಜಮಾ ಆಗ್ತಾ ಇದೆ, ಕ್ರೆಡಿಟ್ ಆಗ್ತಾ ಇದೆ ಅಂತ. ಸೊ ಅದಕ್ಕೆ ಅಪ್ರಾರಬ್ಧ ಅಂತ ಕರೀತಾರೆ. ಸೊ ಇನ್ನು ಫಲರೂಪಕ್ಕೆ ಬಂದಿಲ್ಲ, ಆದ್ರೆ ನಿನ್ನ ಪಾಪ ಜಮಾ ಆಗಿದೆ. ಸೊ ಹೀಗೆ ಈ ಪಾಪ ಕೃತ್ಯ ಜಮಾ ಆಗಿರುವಂತದನ್ನ ಅಪ್ರಾರಬ್ಧ ಅಂತ ಕರೀತಾರೆ. ಸೊ ಯಾವಾಗ ಈ ಅಪ್ರಾರಬ್ಧ, ಈ ಪಾಪಕರ್ಮ ಜಮಾ ಆಯ್ತು, ಸೊ ಜಮಾ ಆದ್ಮೇಲೆ ನಾನು ಸ್ವಲ್ಪ ದಿನಗಳ ಮೇಲೆ ಏನು ಅಥವಾ ಮುಂದಿನ ಜನ್ಮದಲ್ಲಿ ಏನು ನಾನು ಅನುಭವಿಸ್ತೀನೋ ಕ್ಲೇಶಗಳನ್ನ, ಯಾವ್ದಾದ್ರು ಕ್ಲೇಶಗಳಾಗಿರ್ಬಹುದು, ಈಗ ಹೇಳಿರುವಂತಹ 5 ತರನಾದಂತಹ ಕ್ಲೇಶಗಳಲ್ಲಿ ಒಂದಾಗಿರ್ಬಹುದು ಅಥವಾ ಬೇರೆ ತರದ ಕ್ಲೇಶಗಳು. ಸೊ ಅವುಗಳನ್ನ ಇಲ್ಲಿ ಇದು ಆಗ್ಬೇಕಿದು ಪ್ರಾರಬ್ಧ ಆಗ್ಬೇಕು. ಯಾವಾಗ ಇವು ಫಲರೂಪಕ್ಕೆ ಬರುತ್ತೋ ಅಥವಾ ನಾನು ಪ್ರಸ್ತುತವಾಗಿ ಅನುಭವಿಸ್ತಾ ಇದ್ದೀನೋ ಇವುಗಳಿಗೆ ಏನಂತ ಕರೀತಾರೆ? ಪ್ರಾರಬ್ಧ ಅಂತ ಕರೀತಾರೆ. ಸೊ ಫಲೋನ್ಮುಖ, ನಾನು ಹಿಂದಿನ ಜನ್ಮದಲ್ಲಿ ಬಿತ್ತಿದಂತಹ ಕರ್ಮದ ಪಾಪ ಕರ್ಮದ ಬೀಜ ಈಗ ಫಲ ಒಡೆದು ನಾನು ಅದನ್ನ ಅನುಭವಿಸ್ತಾ ಇದ್ದೀನಿ ಅನ್ನೋದು ನನ್ಗೆ ಇಲ್ಲಿ ಗೊತ್ತಾಗುತ್ತೆ. ಇದು ಪ್ರಾರಬ್ಧ. ಈಗ ಉದಾಹರಣೆಗೆ, ಈಗ ನಾವು ಯಾರಿಗೂ ಕೂಡ ಯಾರಿಗಾದ್ರೂ ಯಾರ ಜೊತೆಗೂ ನಾವು ಜಗಳ ಆಡ್ತೀವಿ ಅಂತ ಇಟ್ಕೊಳ್ಳಿ. ಸೊ ಒಬ್ಬರ ಜೊತೆ ನಾವು ಜಗಳ ಆಡಿದ್ವಿ. ಸೊ ನಮ್ಮ ಮನಸ್ಸು ತುಂಬಾನೇ ಅಲ್ಲೋಲ ಕಲ್ಲೋಲ ಆಗಿದೆ. ಸೊ ನಾವು ಅವಾಗ ಅವರನ್ನ ಬೈತೀವಿ ಅಥವಾ ನಾವು ಹೊಡೆದಾಡಬಹುದು, ಬೈಬಹುದು. ಸೊ ನಾನು ಅವ್ರಿಗೆ ಹೊಡಿತೀನಿ ಅಂದಾಗ ನಾವು ಅವ್ರಿಗೆ ಹೊಡಿತೀವಿ. ಅವಾಗ ಈ ಪ್ರಾರಬ್ಧದಲ್ಲಿ ಮತ್ತೆ ಮರಳಿ ನನ್ಗೆ ಅವ್ರು ಹೊಡಿತಾರೆ, ಹೌದಾ? ಸೊ ಅಪ್ರಾರಬ್ಧ ಅಂತಂದ್ರೆ ನಾನು ಅವ್ರಿಗೆ ಹೊಡೆದೆ, ಪ್ರಾರಬ್ಧ ಅಂತಂದ್ರೆ ಅವ್ರು ನನಗೆ ಹೊಡೆದ್ರು. ಸೊ ಇಲ್ಲಿ ಏನಾಗ್ಬಿಡ್ತು? ಕ್ಲಿಯರ್ ಆಗೋಯ್ತು ಅಕೌಂಟ್. ಡೆಬಿಟು ಆಯ್ತು, ಕ್ರೆಡಿಟು ಆಯ್ತು, ಜಮಾನು ಆಯ್ತು, ಖರ್ಚು ಆಯ್ತು. ಅಂದ್ರೆ ಪಾಪ ಬಂತು, ಪಾಪ ಹೋಯ್ತು, ಹೌದಾ? ಸೊ ಇಲ್ಲಿವರೆಗೂ ಇದ್ರೆ ಓಕೆ. ಸೊ ಇಲ್ಲಿವರೆಗೂ ಇದ್ರೆ ಏನ್ ಸಮಸ್ಯೆ ಇಲ್ಲ ಒಬ್ಬ ವ್ಯಕ್ತಿಗೆ, ಯಾಕಂದ್ರೆ ಪಾಪ ಅಲ್ಲಿಂದಲ್ಲೇ ಮುಗಿದೋಯ್ತು. ಆದ್ರೆ ಇಲ್ಲಿ ಏನಾಗತ್ತೆ, ಈ ಒಂದು ಭೌತಿಕ ಜಗತ್ತಿನಲ್ಲಿ ನಾವ್ ಅಷ್ಟಕ್ಕೇನೆ ಬಿಡಲ್ಲ. ನಾವೇನ್ ಮಾಡ್ತೀವಿ, ಉದಾಹರಣೆ ಕೊಡ್ತಾ ಇದ್ದೀನಿ, ನಾವೇನ್ ಮಾಡ್ತೀವಿ, ಸೊ ಈ ಅಪ್ರಾರಬ್ಧದಲ್ಲಿ ನಾವೇನ್ ಮಾಡ್ತೀವಿ, ನಾವು ಅವ್ರಿಗೆ ಹೊಡೆದ್ವಿ, ಅವರು ನಮ್ಗೆ ಹೊಡೆದ್ರು, ಅಲ್ಲಿಗೆ ಬಿಡಲ್ಲ. ನಾವೇನ್ ಮಾಡ್ತೀವಿ, ಮನಸ್ಸಿನಲ್ಲಿ ಬೈಕೊಳ್ತೀವಿ, ಇನ್ನೊಮ್ಮೆ ನೋಡ್ಕೊಳ್ತೇನೆ, ಇನ್ನೊಮ್ಮೆ ಮಾಡ್ತೇನೆ. ಸೊ ಹೀಯಾಳಿಸೋದು, ಸೊ ಅವರ ಮನಸ್ಸಿನಲ್ಲಿ ಅವರನ್ನ ಬೈಯೋದು. ಸೊ ಈ ತರ ಏನ್ ಮಾಡ್ತೀವೋ ಇಲ್ಲಿ ಏನಾಗತ್ತೆ, ಈ ಅಪ್ರಾರಬ್ಧ ಅನ್ನುವಂಥದ್ದು ಏನಿದೆ, ಕಾಣ್ತಾ ಇಲ್ವೋ ಪಾಪ ಜಮೆ ಆಗಿದೆಯೋ, ಅದ್ ಜಮಾ ಆಗಿರುವಂತಹ ಪಾಪ ಏನಾಗತ್ತೆ, ಕೂಟಮ್ ಆಗತ್ತೆ. ಇಲ್ಲಿ ಹೂ ಬರ್ಬೇಕು, ದೊಡ್ಡ ಹೂ ಬರ್ಬೇಕು. ಕುಟಮ್ ಆಗಿದೆ, ಅದು ಕುಟಮ್ ಅಲ್ಲ, ಕೂಟಮ್ ಆಗ್ಬೇಕು. ಕೂಟಮ್ ಆಗತ್ತೆ. ಸೊ ಕೂಟಮ್ ಅಂತಂದ್ರೆ ಇಲ್ಲಿ ಇದರರ್ಥ ಈ ಬೀಜಕ್ಕೂ ಮೊದಲೇ ಇರುವಂತಹ ಒಂದು ರೂಪನೇ ಕೂಟಮ್. ಬೀಜಕ್ಕೂ ಮುಂಚೆ ಇರುವಂತಹ ರೂಪ ಅಂದ್ರೆ, ಈಗ ಬೀಜ ಯಾವಾಗ ಹೇಳ್ತೀರಾ ನೀವು? ಬೀಜ ಈಗ ಒಂದು ಕಾಳು ತಗೊಳ್ಳಿ, ನೀವು ಮೊಳಕೆ ಕಾಳು ಹಾಕ್ತಿರಲ್ಲ, ಮೊಳಕೆ ಬರೆಸ್ಲಿಕ್ಕೆ, ಮೊಳಕೆ ಬರ್ಲಿಕ್ಕೆ ಕಾಳನ್ನ ನೀವು ಯೂಸ್ ಮಾಡ್ತೀರಾ. ನೀವ್ ಏನ್ ಮಾಡ್ತೀರಾ? ಅವಾಗ ಕಾಳುಗಳನ್ನ ತೊಳಿತೀರಾ, ತೊಳೆದ್ಬಿಟ್ಟು ಅದನ್ನ ತುಂಬಾ ಸಲ ತೊಳೆದು ಅದನ್ನ ಒಂದು ಅರಿವೆಯಲ್ಲಿ, ಬಿಳಿ ಬಟ್ಟೆಯಲ್ಲಿ ನೀವು ಅದನ್ನ ಕಟ್ಟಿ ಇಡ್ತೀರಾ, ನೀರೆಲ್ಲ ಬಸದ್ಬಿಟ್ಟು. ಅಥವಾ ಮೊದಲೇ ದಿನ ನೀವೇನ್ ಮಾಡ್ತೀರಾ, ಅದನ್ನ ನೆನೆ ಹಾಕ್ತೀರಾ ಅಲ್ಲ? ಹೌದು, ಫಸ್ಟ್ ಮೊಳಕೆ ಕಾಳು ಬರುವಾಗ ಅದನ್ನ ಒಂದಿನ ನಾವು ನೆನೆ ಹಾಕ್ತಿವಿ, ನೈಟ್ ಎಲ್ಲ ನೆನೆ ಹಾಕ್ತೇವೆ. ಸೊ ಅವಾಗ ಅದು ಬೀಜ ರೂಪಕ್ಕೆ ಬರ್ಲಿಕ್ಕೆ ರೆಡಿ ಆಗಿರುವಂತದ್ದು. ಸೊ ಇದೇನು ನೀರಲ್ಲಿ ನೆನೆ ಹಾಕೋಕ್ಕಿಂತ ಮುಂಚೆ ಇದೆಯೋ, ಸೊ ಅದಕ್ಕೆ ಏನಂತ ಕರಿತೇವೆ, ಕೂಟಮ್ ಅಂತ ಹೇಳ್ತೇವೆ. ಸೊ ಬೀಜ ರೂಪದಲ್ಲೇ ಉಳಿದಿರುವಂತದ್ದು, ಇನ್ನ ಅದಕ್ಕೆ ಅಷ್ಟು ಜೀವ ಬಂದಿಲ್ಲ. ಅದರ ಅರ್ಥ ಈಗ ಕಾಳನ್ನ, ಹೆಸರು ಕಾಳನ್ನ ನೋಡಿದ್ರೆ ಗಟ್ಟಿ ಇರುತ್ತೆ. ಸೊ ಅದಕ್ಕೆ ಇನ್ನೂ ಕೂಡ ಲೈಫ್ ಇರೋದಿಲ್ಲ. ಅದಕ್ಕೆ ಲೈಫ್ ಬರಬೇಕು ಅಂತಂದ್ರೆ ನಾವ್ ಏನ್ ಮಾಡ್ಬೇಕು, ನೀರಲ್ಲಿ ನೆನೆ ಇಡಬೇಕು, ಹೌದಾ? ಸೊ ಹಾಗೆ, ಸೊ ಕೂಟಮ್ ಅನ್ನುವಂಥದ್ದು ಬೀಜಕ್ಕೆ ಮೊದಲಿರುವಂತ ಒಂದು ರೂಪ. ಸೊ ಹಾಗಾಗಿ ಬೀಜ ರೂಪದಲ್ಲೇ ಉಳಿದಿರುವಂತದ್ದು. ಈಗ ನಾನು ಏನ್ ಮಾಡಿದ್ದೀನಿ, ಮನಸ್ಸಿನಲ್ಲಿನೇ ಬೈಕೊಳ್ತಾ ಇದ್ದೀನಿ, ಮನಸ್ಸಿನಲ್ಲೇನೆ ನಮ್ಗೆ ಸಿಟ್ಟು ಬರ್ತಾ ಇದೆ. ಸೊ ನಮ್ಗೆ ಒಬ್ಬ ವ್ಯಕ್ತಿಗೆ ಸಿಟ್ಟು ಬರ್ತಾ ಇದೆ ಅಂದಾಗ ಅವನ್ ಏನ್ ಮಾಡ್ತಾನೆ, ಸೊ ಅದೇನಾಯ್ತು, ಆ ಒಂದು ಪಾಪ ಏನಿದೆಯೋ, ಬೀಜವನ್ನ ಪಡ್ಕೊಳಕ್ಕಿಂತ ಮುಂಚೆ ನಾನು ಏನ್ ಮಾಡಿದ್ದೀನಿ, ಆ ಒಂದು ಪಾಪ ಕಾರ್ಯ ಏನಿದೆಯೋ ಅದು ಕಾಳುಗಳ ರೂಪದಲ್ಲಿ ಬಂತು ಅಂತ. ಸೊ ಕಾಳುಗಳ ರೂಪದಲ್ಲಿ ಕೂಟಮ್ ಆಗಿ ಬರುತ್ತೆ. ಆ ಕೂಟಮ್ ಆದ್ಮೇಲೆ ಏನ್ ಮಾಡ್ತೀನಿ, ನಾನು ಅದನ್ನ ಮತ್ತು ಇನ್ನಷ್ಟು ಅದ್ರ ಮೇಲೆ ಬೆಂಕಿ ಹಾಕಿ ಮತ್ತಷ್ಟು ಇನ್ನೂ ಕೂಡ ಅದು ಉಗ್ರವಾಗಿ ಮಾಡ್ತೀನಿ ಆ ಪಾಪವನ್ನ. ಮತ್ತೆ ಇನ್ನಷ್ಟು ಬೇರೆ ತರನಿಂದ ಮಾಡ್ತೇನೆ. ಅಂದ್ರೆ ನಾನು ಈ ಕಾಳನ್ನ ನೆನೆ ಹಾಕಿದ ಹಾಗೆ, ಅಂದ್ರೆ ಇನ್ನಷ್ಟು ತೀವ್ರವಾಗಿ ನಾನು ಅದನ್ನ ಒಯ್ತಾ ಇದ್ದೀನಿ ಆ ಒಂದು ವಿಷಯವನ್ನ. ಸೊ ನಾನು ಆ ಬೀಜವನ್ನ ಏನ್ ಮಾಡ್ತೀನಿ, ನೆನೆ ಹಾಕಿದಾಗ ಆಯ್ತು. ಸೊ ನೆನೆ ಹಾಕಿದಾಗ ಅದೇನು ಮೊಳಕೆ ಒಡೆಯುತ್ತೋ, ಪಕ್ವವಾಗಿ ಫಲರೂಪಕ್ಕೆ ಬಂದದ್ದೇ ಬೀಜ. ಏನು ಮೊಳಕೆ ಒಡೆಯುತ್ತೋ ಅದೇ ಬೀಜ. ಸೊ ಹೀಗೆ ಆ ಮೊಳಕೆ ಒಡೆದದ್ದು ಮತ್ತೆ ಏನಾಗುತ್ತೆ, ಪಾಪ ರೂಪ ಆಗತ್ತೆ, ಪಾಪವನ್ನ ಪಡ್ಕೊಳ್ಳುತ್ತೆ. ಸೊ ಇಲ್ಲಿ ನಿಮ್ಗೆ ಮಾರ್ಕ್ ಇದೆ ನೋಡಿ, ಈ ಬೀಜಮಿಂದ ಹೋಗಿ ನಾನು
ಕರ್ಸರ್ ತೋರಿಸ್ತಾ ಇದ್ದೀನಿ ನೋಡಿ, ಈ ಬೀಜಮಿಂದ ಹೋಗಿ ಅದು ಪಾಪ ರೂಪಕ್ಕೆ ಬರುತ್ತೆ. ಸೊ ಮತ್ತೆ ಅದೇ ಪಾಪ ಏನಾಗುತ್ತೆ, ಜಮಾ ಆಗತ್ತೆ, ನಮ್ಮ ಕರ್ಮ ಫಲದ ಅಕೌಂಟ್ ಅಲ್ಲಿ ಜಮಾ ಆಗತ್ತೆ. ಜಮಾ ಆದ್ಮೇಲೆ ಮತ್ತೆ ಅದಕ್ಕೆ ಕ್ರಿಯೆಗೆ ಪ್ರತಿಕ್ರಿಯೆಯನ್ನ ಪಡಿತೀನಿ. ಕ್ರಿಯೆಗೆ ಪ್ರತಿಕ್ರಿಯೆ ಪಡೆದ್ಮೇಲೆ ಮತ್ತೆ ನನಗೆ ಪ್ರಾರಬ್ಧ ರೂಪದಲ್ಲಿ, ಅದು ಸಂಕಟದ ರೂಪದಲ್ಲಿ ನನಗೆ ನನ್ನ ಜೀವನದಲ್ಲಿ ಪ್ರತಿಕ್ರಿಯೆಗಳು ಬರ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಸೊ ಈ ಒಂದು ಇಲ್ಲಿ ನಾವು ನೋಡಿದಾಗ ಎಲ್ಲದಕ್ಕೂ ಸೆಂಟ್ರಲ್ ಪಾಯಿಂಟ್ ಇರೋದು ಯಾವುದು, ಅಪ್ರಾರಬ್ಧ. ಎಲ್ಲ ಜಮಾ ಆಗ್ತಾ ಇರೋದು ಇಲ್ಲೇ. ಹಾಗಾಗಿ ನಾವು ಇಲ್ಲಿವರೆಗೂ ಇಟ್ಕೊಂಡ್ರೆ ಓಕೆ, ಅದೇನಾದ್ರೂ ಮತ್ತೆ ಕೂಟಂ ಬೀಜಂ ಬಂದ್ರೆ ಮತ್ತೆ ಪಾಪಂ, ಅಂದ್ರೆ ಇದು ಒಂದು ಸೈಕಲ್ ಆಯ್ತು. ನಾವೇನ್ ಮಾಡ್ತಾ ಇದೀವಿ, ಕೇವಲ ನಮ್ಮ ಕರ್ಮವನ್ನ ಪ್ರಾರಬ್ಧ ತರ್ತಾ ಇಲ್ಲ, ಮತ್ತೆ ಒಂದು ಪಾಪಕ್ಕೆ ಇನ್ನೊಂದು ಪಾಪ, ಪಾಪಕ್ಕೆ ಇನ್ನೊಂದು ಪಾಪ ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಆ ಪ್ರಾರಬ್ಧ ಮತ್ತೆ ಕೂಟಂ ಆಗತ್ತೆ, ಬೀಜಂ ರೂಪದಲ್ಲಿ ಬಂದು ಮತ್ತೆ ಅದು ಪಾಪ ಆಗತ್ತೆ. ಮತ್ತೆ ಪಾಪ ಅಪ್ರಾರಬ್ಧ ಆಗಿ ಅದು ಪ್ರಾರಬ್ಧ ರೂಪದಲ್ಲಿ ನಮ್ಗೆ ನಮ್ಮ ಜೀವನದಲ್ಲಿ ಕ್ಲೇಶಗಳ ರೂಪದಲ್ಲಿ ಬರುತ್ತೆ. ಅಷ್ಟಿದ್ರೆ ಓಕೆ. ಆದ್ರೆ ಮತ್ತೆ ನಾವು ಅದ್ರ ಬಗ್ಗೆ ಇನ್ನೂ ಪಾಪ ಮೇಲೆ ಪಾಪ ಮಾಡ್ತಾ ಬಂದ್ರೆ ಅದೇನಾಗುತ್ತೆ, ಮತ್ತೆ ಮುಂದಿನ ಸೈಕಲ್ಗೆ ಅದು ಹೋಗುತ್ತೆ. ಈ ಮನುಷ್ಯನ ಜೀವಿಯ ಒಂದು ಸ್ವಭಾವ ಏನು ಅಂತಂದ್ರೆ, ನಿಸರ್ಗ ಏನು ಅಂತಂದ್ರೆ, ಯಾವಾಗ್ಲೂ ಕೂಡ ಒಂದು ಪಾಪವನ್ನ ಅಥವಾ ಒಂದು ಏನೇ ಕಾರ್ಯಗಳನ್ನ, ವಿರುದ್ಧವಾದಂತಹ ಕಾರ್ಯಗಳನ್ನ ಒಮ್ಮೆಲೆ ಬಿಡೋದಿಲ್ಲ. ಸೊ ಈಗ ಒಬ್ಬ ವ್ಯಸನಿಗೆ ಅದು ಅವನು ಬಿಡ್ಬೇಕು ಅಂತ ಹೇಳಿ ನಾವು ಏನೇ ಟ್ರೀಟ್ಮೆಂಟ್ ಕೊಟ್ರು ಕೂಡ ಅವನು ಒಮ್ಮೆಲೆ ಅದನ್ನ ಬಿಡ್ಲಿಕ್ಕಿಲ್ಲ. ಓಕೆ, ಟ್ರೀಟ್ಮೆಂಟ್ ಕೊಟ್ರು ಕೂಡ ಬಿಡ್ಬೋದು ಸ್ಟ್ರಾಂಗ್ ಆಗಿ, ಆದ್ರೂ ಕೂಡ ಅವನ ಮನಸ್ಸಿನಲ್ಲಿ ಇರುತ್ತಲ್ಲ ಆ ಒಂದು ರುಚಿ, ಏನು ಅವರು ವ್ಯಸನದಲ್ಲಿ ಸಿಗ್ತಾ ಇತ್ತೋ ಆ ವ್ಯಸನ ಪದೇ ಪದೇ ಅವ್ರಿಗೆ ನೆನಪಾಗತ್ತೆ. ನೆನಪಾದ್ರೆ ಅದ್ರ ಅರ್ಥ ಅವ್ರ ಮನಸ್ಸಿನಲ್ಲಿ ಇದೆ ಅಂತ ತಾನೆ. ಹಾಗೇನೆ ಇಲ್ಲಿ ಪಾಪಂ ಅನ್ನುವಂಥದ್ದು ಕೂಡ ಅಪ್ರಾರಬ್ಧ ರೂಪದಲ್ಲಿ ಏನಿರುತ್ತೆ ನಮ್ಮ ಮನಸ್ಸಿನಲ್ಲಿ ಉಳಿದಿರುತ್ತೆ. ಹಾಗಾಗಿ ಅದು ಮುಂದಿನ ಹಂತವನ್ನ ಪಡ್ಕೊಂಡು ಆ ಒಂದು ಕೂಟಂ ಬೀಜಮಾಗಿ ಮತ್ತೆ ಪಾಪಂ ಆಗುತ್ತೆ. ಹಾಗಾಗಿ ನಾವು ಅಪ್ರಾರಬ್ಧದಲ್ಲಿ ಇದ್ದಾಗ್ಲೇನೆ ನಾವು ಅವುಗಳನ್ನ ಕಡಿಮೆ ಮಾಡ್ಲಿಕ್ಕೆ ನಾವು ನೋಡ್ಬೇಕು, ಅವುಗಳನ್ನ ಮುಂದಿನ ಸ್ಥಿತಿಗೆ ಒಯ್ಯಬಾರ್ದು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬೇಕು. ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪಾಪಕರ್ಮಗಳ ಫಲಗಳ ಬೆಳವಣಿಗೆಯ ವಿವಿಧ ಹಂತಗಳನ್ನು ಇಲ್ಲಿ ವಿಶ್ಲೇಷಿಸಲಾಗಿದೆ. ಪಕ್ವ ಸ್ಥಿತಿಗೆ ಬಂದಿವೆ ಎನ್ನುವಂತಹ ಪಾಪ ಕರ್ಮ ಫಲಗಳು ನಾವು ಈ ಹೊತ್ತು ನಮ್ಮ ಜೀವನದಲ್ಲಿ ಅನುಭವಿಸುತ್ತಿರುವ ಯಾತನೆಯನ್ನು ಸೂಚಿಸುತ್ತವೆ. ಬೀಜ ರೂಪದಲ್ಲಿರುವ ಪಾಪ ಕರ್ಮ ಫಲಗಳು ವಿವಿಧ ರೀತಿಯ ನಮ್ಮ ಆಸೆಗಳಿಂದ ಮೊಳಕೆಯ ಪ್ರಕ್ರಿಯೆಯಲ್ಲಿದೆ. ಕೂಟ ರೂಪದಲ್ಲಿರುವ ಪಾಪ ಕರ್ಮ ಫಲಗಳು ಬೀಜ ರೂಪದ ಹಂತಕ್ಕೆ ಮುಂಚಿತವಾಗಿ, ಅಂದರೆ ಮೊಳಕೆ ಒಡೆಯುವ ಹಂತದಲ್ಲಿದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ಇವೆಲ್ಲ ಪಾಪಕರ್ಮಗಳು ಏನಾಗುತ್ತೆ, ಬೆಳವಣಿಗೆ ಪಡಿತಾ ಬರುತ್ತೆ. ಇವುಗಳಿಗೆ ಹಂತಗಳಂತ ಕರೀತಾರೆ. ಸೊ ಏನೇ ನಮ್ಮ ಪಾಪದ ಪ್ರತಿಕ್ರಿಯೆ ನಾವು ಜೀವನದಲ್ಲಿ ಅನುಭವಿಸ್ಬೇಕು ಅಂದ್ರೆ ಅದಕ್ಕೊಂದು ಹಂತ ಇರುತ್ತೆ. ಸೊ ಹಂತ ಹಂತವಾಗಿ ನಾವು ಆ ಕ್ರಿಯೆಗೆ ಪ್ರತಿಕ್ರಿಯೆಯನ್ನ ಪಡ್ಕೊಳ್ತೀವಿ ಅನ್ನೋದನ್ನ ಹೇಳ್ತಾರೆ. ಸೊ ಹೀಗೆ ಶ್ರೀಲ ಪ್ರಭುಪಾದವ್ರು ಹೇಳ್ತಾ ಇರೋದು, ಸೊ ಕೂಟಂ ಅನ್ನುವಂಥದ್ದು ಬೀಜಕ್ಕೂ ಮುಂಚೆ ಇರುವಂತಹ ಒಂದು ರೂಪ, ಅದೇ ಬೀಜದ ಉತ್ಪಾದನೆ ಅಥವಾ ಅಪಕ್ವ ಪರಿಣಾಮ ಅಂತ ಕರೀತಾರೆ. ಸೊ ಇದೆ ಪಾಪ ಪ್ರವೃತ್ತಿ ಅಥವಾ ಈ ಸೂಕ್ತ ಸ್ಥಿತಿಯಲ್ಲಿರುವಂತಹ ಬೀಜ ಅಂತ ಹೇಳ್ತಾರೆ. ಸೂಕ್ತ ಸ್ಥಿತಿಯಲ್ಲಿರುವಂತ ಬೀಜ. ಸೊ ಆಮೇಲೆ ಆ ಸೂಕ್ತ ಸ್ಥಿತಿಗೆ ಸ್ವಲ್ಪ ಜಾಗೃತಿ ಬಂದ್ರೆ ಅದೇನಾಗುತ್ತೆ, ಬೀಜ ಆಗುತ್ತೆ. ಸೊ ಇನ್ನಷ್ಟು ನಾವು ಅದಕ್ಕೆ ಬೇಕಾದನ್ನ ಪೋಷಣೆಯನ್ನ ಕೊಟ್ರೆ, ಅಥವಾ ನಾವು ಮತ್ತೆ ಆ ಒಂದು ಏನು ಸೂಕ್ತ ಸ್ಥಿತಿ ಇದೆ, ನನ್ನ ಮನಸ್ಸಿನಲ್ಲಿ ಇದೆ ಕಳ್ತನ ಮಾಡ್ಬೇಕು, ಯಾವ್ದೋ ಮನಸ್ಸಿನಲ್ಲಿದೆ, ಒಬ್ಬ ವ್ಯಕ್ತಿ ಮನಸ್ಸಲ್ಲಿ ಕಳ್ತನ ಮಾಡ್ಬೇಕು ಅಂತ. ಸೊ ಇದು ಒಂಥರನಾದಂತ ಕೂಟಮು. ಆಮೇಲೆ ಅವನು ಆ ಎಲ್ಲಾ ಕಳ್ತನ ಮಾಡ್ಲಿಕ್ಕೆಲ್ಲ ಏನ್ ವ್ಯವಸ್ಥೆ ಮಾಡ್ಕೊಳ್ತಾನೋ ಅದು ಬೀಜ. ಆಮೇಲೆ ಒಂದಿನ ಹೋಗಿ ಏನ್ ಕಳ್ತನ ಮಾಡ್ತಾನೋ ಅದು ಅಪ್ರಾರಬ್ಧ, ಅವನು ಪಾಪ ಬಂತು ಅವನಿಗೆ. ಸೊ ಅವನು ಅಕೌಂಟ್ಗೆ ಜಮಾ ಆಯ್ತು. ಸೊ ನೆಕ್ಸ್ಟ್ ಅವನು ಪಡೆಯುವಂತಹ ಒಂದು ಪಾಪದ ಕರ್ಮ ಏನು ಅಂತಂದ್ರೆ ಅದೇ ಪ್ರಾರಬ್ಧ. ಸೊ ಅವನು ವಿಭಿನ್ನ ರೀತಿಯಲ್ಲಿ ಆ ಕರ್ಮವನ್ನ ಪಡಿತಾನೆ ಅಂತ ಶ್ರೀಲ ಪ್ರಭುಪಾದವ್ರು ಹೇಳ್ತಾ ಇದ್ದಾರೆ. ಸೊ ಹೀಗೆ ಈ ಬೀಜ ರೂಪದ ಹಂತಕ್ಕೆ ಮುಂಚಿತವಾಗಿ ಇರುವಂತಹ ಹಂತವನ್ನ ಮೊಳಕೆ ಒಡೆಯುವ ಹಂತ ಅಂತ ಕರೀತಾರೆ. ಅದೇ ಕೂಟಂ. ಯಾರಾದ್ರೂ ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪಾಪಂ ಅಪ್ರಾರಬ್ಧವು ಎಲ್ಲದರ ಮೂಲವಾಗಿದೆ ಮತ್ತು ಇದರಿಂದ ಜೀವನದ ವಿಪತ್ತುಗಳ ಎಲ್ಲಾ ಹಂತಗಳು ಅಭಿವೃದ್ಧಿಗೊಳ್ಳುತ್ತವೆ ಮತ್ತು ಭಕ್ತಿ ಸೇವೆಯನ್ನು ಅಳವಡಿಸಿಕೊಳ್ಳುವ ಮೂಲಕ ಜೀವನದ ವಿಪತ್ತುಗಳ ಈ ಎಲ್ಲಾ ಹಂತಗಳು ಸ್ಥಗಿತಗೊಳ್ಳುತ್ತದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ.
ಹಾಗಾದ್ರೆ ಹೇಗೆ ನಾವು ಇವುಗಳನ್ನ ಪಾಪವನ್ನ ನಿಲ್ ಮಾಡಬಹುದು ಅಂತ ಹೇಳಿ. ಈಗ ಕೆಲವೊಮ್ಮೆ ಅನ್ಬೋದು ನೀವು ತುಂಬಾನೇ ಸರಿ ನಾವು ಕೇಳಿದೀವಿ ಕೆಲವೊಂದು ಆ ಆ ಧರ್ಮಗಳಲ್ಲಿ ಪ್ರಾಯಶ್ಚಿತ್ತತೆ ಅನ್ನೋದಂಥದ್ದು ತುಂಬಾನೇ ಬಳಕೆಯಲ್ಲಿ ಇದೆ. ಸೊ ಪಾಪ ನಮ್ಗೆ ಬರಬಾರ್ದು ಅಂದ್ರೆ ಪ್ರಾಯಶ್ಚಿತ್ತತೆ ಮಾಡ್ಬೇಕು, ಮಾಡಿದ್ರೆ ಆ ನಮ್ಮ ಪಾಪಗಳು ನಿಲ್ಲಾಗತ್ತೆ ಅಂತ ಹೇಳ್ತಾರೆ. ಈ ಪ್ರಾಯಶ್ಚಿತ್ತ ಅನ್ನೋದು ಮತ್ತೆ ಪಾಪ, ಸೊ ಇದ್ರ ನಡುವೆ ಇರುವಂತ ವ್ಯತ್ಯಾಸ ಏನು? ಪ್ರಾಯಶ್ಚಿತ್ತತೆ ಅಲ್ಲ, ಈ ಪ್ರಾಯಶ್ಚಿತ್ತ ಮತ್ತು ಭಕ್ತಿ ಸೇವೆ ಇರುವಂತಹ ಮಧ್ಯದಲ್ಲಿರುವಂತಹ ವ್ಯತ್ಯಾಸವನ್ನ ನಾವು ನೋಡೋಣ. ಈ ಪ್ರಾಯಶ್ಚಿತ್ತತೆ ಅನ್ನುವಂಥದ್ದು ಈ ಪಾಪದ ಫಲದಿಂದ ಬಿಡುಗಡೆ ಪಡಿಲಿಕ್ಕೆ ಇರುವಂತದ್ದು ಈ ಪ್ರಾಯಶ್ಚಿತ್ತತೆ. ಕೇವಲ ಪಾಪದಿಂದ ಬಿಡುಗಡೆಯನ್ನ ಪಡಿತೀವಿ, ಆದ್ರೆ ಅಲ್ಲಿ ಬೀಜ ಅನ್ನೋದೇನಿರುತ್ತಲ್ಲ ಅದು ಹೋಗಿರೋದಿಲ್ಲ, ಬೀಜ ಹಾಗೇನೆ ಇರುತ್ತೆ. ಈಗ ನೀವು ಯಾವ್ದಾದ್ರು ಒಂದು ಗಿಡ ನಮ್ಗೆ ಬೇಡವಾಗಿದ್ರೆ ಅದನ್ನ ಕಡ್ದ್ ನೋಡಿ, ಅದು ಮಧ್ಯದಲ್ಲಿ ಕಡ್ದ್ ಬಿಟ್ರೆ ಎಲ್ಲಾನು ಕಡಿದ್ರು ಕೂಡ ಅದು ಮತ್ತೆ ಚಿಗಿಯತ್ತೆ, ಹೌದಾ? ಹಾಗೆ ನಮ್ಮ ಒಂದು ಪಾಪ, ಆ ಪಾಪಕ್ಕೆ ನಾವು ಪ್ರಾಯಶ್ಚಿತ್ತ ಮಾಡಿದ್ರು ಕೂಡ ಕ್ಲೇಶದಿಂದ ಮುಕ್ತಿ ಪಡಿತೀವಿ, ಪಾಪದ ಪ್ರತಿಕ್ರಿಯೆಯಿಂದ ಮುಕ್ತಿ ಪಡಿತೀವಿ. ಆದ್ರೆ ಆ ಪಾಪ ಏನಿದೆಯೋ ಅಲ್ಲಿ ನಿಲ್ಲಾಗಲ್ಲ, ಅದು ಇನ್ನೂ ಇರುತ್ತೆ. ಸೊ ಅದು ಏನ್ ಮಾಡತ್ತೆ, ಹಂತ ಹಂತವಾಗಿ ಚಿಗಿತಾ ಹೋಗುತ್ತೆ. ಅದಕ್ಕಾಗಿ ಪ್ರಾಯಶ್ಚಿತ್ತತೆ ಅನ್ನುವಂಥದ್ದನ್ನು ಕೂಡ ನಮ್ಗೆ ಈ ಕ್ಲೇಶಗಳಿಂದ ಮುಕ್ತಿಯನ್ನ ಕೊಡೋದಿಲ್ಲ. ಹಾಗಾದ್ರೆ ಈ ಕ್ಲೇಶದಿಂದ ಮುಕ್ತಿ ಕೊಡುವಂಥದ್ದು ಯಾವುದು? ಕೇವಲ ಶುದ್ಧ ಭಕ್ತಿ ಸೇವೆ ಅನ್ನುವಂಥದ್ದು. ಈಗಾಗಲೇ ನಿಮ್ಗೆ ಹೇಳಿರೋ ಹಾಗೆ ಶುದ್ಧ ಭಕ್ತಿ ಸೇವೆಯನ್ನ ಮಾಡೋದ್ರಿಂದ ಇದೇನು ಇಲ್ಲಿ ಅಪ್ರಾರಬ್ಧ ಅನ್ನುವಂಥದ್ದು ಇದೆಯಲ್ಲ, ಇದನ್ನೇ ನಿಲ್ ಮಾಡುವಂಥದ್ದು ನಮ್ಮ ಒಂದು ಭಕ್ತಿ ಸೇವೆ, ಶುದ್ಧ ಭಕ್ತಿ ಸೇವೆ. ಈ ಅಪ್ರಾರಬ್ಧದಿಂದಲೇ ಎಲ್ಲ ಬರುವಂಥದ್ದು, ಇನ್ನೂ ಫಲರೂಪಕ್ಕೆ ಬಂದಿಲ್ಲದ ಪಾಪಕೃತ್ಯ. ಸೊ ಈ ಪಾಪಕೃತ್ಯ ಏನಿದೆಯೋ ಇವುಗಳನ್ನೇನೆ ನಲ್ಲಿಫೈ ಮಾಡುತ್ತೆ, ಇವುಗಳನ್ನೇ ಇವುಗಳಿಂದಾನೇ ಮುಕ್ತಿ ಕೊಡುತ್ತೆ. ಸೊ ಹಾಗಾಗಿ ಇದರಿಂದಾನೇ ಮುಕ್ತಿ ಕೊಟ್ಟಾಗ ಇವು ಕೂಟಮ್ಮೂ ಇರಲ್ಲ, ಬೀಜಮ್ಮೂ ಇರಲ್ಲ, ಮತ್ತೆ ಪ್ರಾರಬ್ಧ ಕೂಡ ಇರಲ್ಲ. ಸೊ ಹೀಗೆ ಇದರ ಕುರಿತಾಗಿ ಶ್ರೀಲ ಪ್ರಭುಪಾದರು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಹೀಗೆ ನಾವು ಈ ಎಲ್ಲ ಏನು ವಿಪತ್ತಿನ ಹಂತಗಳಿದೆಯೋ, ಕ್ಲೇಶಗಳ ಹಂತಗಳಿದೆಯೋ, ಇವುಗಳನ್ನ ನಾವು ಪರಿಹರಿಸಲಿಕ್ಕೆ ಇರುವಂತಹ ಏಕೈಕ ಒಂದು ಮಾರ್ಗ ಅದೇ ಶುದ್ಧ ಭಕ್ತಿ ಸೇವೆಯನ್ನ ಅಳವಡಿಸಿಕೊಳ್ಳೋದು ಅಂತ. ಸೊ ಇವುಗಳ ಮೂಲಕ ಸೊ ಜೀವನದ ಎಲ್ಲಾ ಆಪತ್ತುಗಳನ್ನ ನಾವು ಸ್ಥಗಿತಗೊಳಿಸಬಹುದು ಅನ್ನೋದನ್ನ ಹೇಳ್ತಾರೆ. ಸೊ ಈಗ ಈ ಒಂದು ಸಂಕಟಗಳಿಗೆ ಇರುವಂತಹ 3 ಕಾರಣಗಳಲ್ಲಿ ಒಂದು ಯಾವ್ಯಾವ್ದನ್ನ ನೋಡಿದ್ವಿ ನಾವು? ಪಾಪಂ, ಬೀಜಂ, ಮತ್ತೆ ಇನ್ನೊಂದು ಅವಿದ್ಯ. ಈಗ ನಾವು ತಿಳ್ಕೊಳ್ತಾ ಇರುವಂತದ್ದು ಅವಿದ್ಯ. ಸೊ ಅಜ್ಞಾನ ಅನ್ನುವಂಥದ್ದು ಈಗಾಗಲೇ ಹೇಳಿರುವಂಥದ್ದು. ಈ ಅಜ್ಞಾನ ಏನು ಅನ್ನೋದನ್ನ, ಸೊ ಅಜ್ಞಾನ ಅಂತಂದ್ರೆ ಏನು? ಇಲ್ಲಿ ನಮ್ಗೆ ನಾನು ನನ್ನ ದೇಹದ ನಡುವಿನ ಒಂದು ವ್ಯತ್ಯಾಸ ತಿಳ್ಕೊಳ್ದೆ ಇರುವಂತವನು, ಮತ್ತೆ ಈ ಪಂಚಕ್ಲೇಶಗಳಾಗಿರ್ಬೋದು, ಈ 3 ಕ್ಲೇಶಗಳಾಗಿರ್ಬೋದು, ಇವುಗಳ ಉಲ್ಬಣಕ್ಕೆ ಕಾರಣವನ್ನ ಅರಿಯದೇ ಇರುವಂತವನು, ಯಾವ್ದನ್ನ ಮಾಡ್ಬೇಕು ಯಾವ್ದನ್ನ ಮಾಡಬಾರ್ದು ಅನ್ನೋದನ್ನ ಅರಿಯದೇ ಇರುವಂತವನು, ಯಾರ ಮಾರ್ಗದರ್ಶನವನ್ನಾನು ಕೂಡ ಪಡೆಯದೇ ಇರುವಂತವನು, ಸೊ ಅಂತವರಿಗೆ ಅವಿದ್ಯ ಅಂತ ಕರೀತಾರೆ. ಸೊ ಅವಿದ್ಯ ಅಂತಂದ್ರೆ ಇಲ್ಲಿನ ಇದು ಕೇವಲ ಭೌತಿಕವಾದಂತಹ ಶಾಲಾ ಕಾಲೇಜಿನ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಿದ್ದಲ್ಲ. ಸೊ ಅವರು ಎಷ್ಟೇ ಒಂದು ಉನ್ನತ ಶಿಕ್ಷಣವನ್ನ ಪಡೆದಿದ್ರು ಕೂಡ ಸೊ ಅವರಿಗೆ ವೇದಗಳಲ್ಲಿ ಮತ್ತೆ ಈ ಕೆಲವೊಂದು ಗ್ರಂಥಗಳಲ್ಲಿ ಹೇಳಿರುವಂತಹ ಯಾವುದನ್ನ ಮಾಡ್ಬೇಕು ಯಾವ್ದನ್ನ ಮಾಡಬಾರ್ದು, ನಿವೃತ್ತಿ ಪ್ರವೃತ್ತಿಗಳು ಅವನು ಸರಿಯಾಗಿ ಅರಿಯದೇ ಇದ್ರೆ ಸೊ ಅದು ಕೂಡ ಅವಿದ್ಯೆ ಅಂತಾನೆ ಕರೆಸ್ಕೊಳ್ಳುತ್ತೆ. ಸೊ ಅವನು ಎಷ್ಟೇ ಭೌತಿಕ ಜಗತ್ತಿನಲ್ಲಿ ಶ್ರೇಯಸ್ಸನ್ನ ಪಡೆದಿರ್ಲಿ, ಪ್ರತಿಷ್ಠೆಯನ್ನ ಪಡೆದಿರ್ಲಿ, ಮಾನವನ್ನ ಪಡೆದಿರ್ಲಿ, ಸೊ ಅವನಿಗೆ ಈ ಶುದ್ಧ ಭಕ್ತಿ ಸೇವೆಯ ಅಥವಾ ಭಕ್ತಿ ಸೇವೆಯ ಅರಿವು ಅವನಿಗೆ ಇಲ್ದಿದ್ರಂದ್ರೆ ಅದು ಅವನಿಗೆ ಉಪಯೋಗಕ್ಕೆ ಬಾರದು, ಎಷ್ಟೇ ಪ್ರತಿಷ್ಠೆಯೂ ಕೂಡ ಉಪಯೋಗಕ್ಕೆ ಬಾರದು. ಸೊ ಅದೇ ಅವಿದ್ಯೆ ಅಂತ ಕರೀತಾರೆ. ಸೊ ಇಲ್ಲಿ ಓದಿ ಮಾತಾಜಿ, ಯಾರಾದ್ರೂ ಇದನ್ನ? ಹರೇ ಕೃಷ್ಣ ಮಾತಾಜಿ. ಅವಿದ್ಯ, ಅಜ್ಞಾನ. ಕಾಡಿನಲ್ಲಿ ನೂರಾರೇಕ ಸಹಸ್ರಾರು ಸರ್ಪಗಳು ಹರಿದಾಡುತ್ತಿರುತ್ತವೆ. ಕಿಚ್ಚು ಇತ್ಯಾದಿಗಳನ್ನು ದಹಿಸುತ್ತದಾಗಿ ಸ್ವಾಭಾವಿಕವಾಗಿಯೇ ನೆಲದಲ್ಲಿ ಹರಿದಾಡುವ ಸರ್ಪಗಳಿಗೂ ಬೆಂಕಿ ತಗುಲುತ್ತದೆ. 4 ಕಾಲಿನ ಪ್ರಾಣಿಗಳು ಜಿಗಿದು ಓಡಿ ಹೋಗುತ್ತವೆ. ಕೊನೆಯ ಪಕ್ಷ ಓಡಿ ಹೋಗಲು ಪ್ರಯತ್ನವನ್ನಾದರೂ ಮಾಡುತ್ತವೆ, ಕೂಡಲೇ ನಾಶವಾಗುತ್ತವೆ. ಹಾಗೆಯೇ ಕೃಷ್ಣ ಪ್ರಜ್ಞೆ ಎಂಬ ಜ್ವಾಲೆಯು ಎಷ್ಟು ಶಕ್ತಿಯುತವಾದುದೆಂದರೆ ಅಜ್ಞಾನವೆಂಬ ಸರ್ಪಗಳು ತಕ್ಷಣವೇ ಸಾಯುತ್ತವೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಸೊ ಈ ಕಾಡಿನಲ್ಲಿ ನಾವು ಎಷ್ಟೋ ಪ್ರಾಣಿಗಳನ್ನ ನೋಡ್ತೀವಿ. ಸೊ ಆ ಪ್ರಾಣಿಗಳು ಯಾವಾಗ ಈ ಒಂದು ಕಾಡಿನಲ್ಲಿ
ಬೆಂಕಿ ಅಥವಾ ಕಿಚ್ಚು ಹಚ್ಕೊಳ್ಳುತ್ತೋ, ಸೊ ಇರುವಂತ ಎಲ್ಲ ಪ್ರಾಣಿಗಳು ಏನ್ ಮಾಡುತ್ತೆ, ಓಡ್ ಹೋಗುತ್ತೆ, ಜಿಗಿದು ಓಡ್ ಹೋಗುತ್ತೆ. ಆದ್ರೆ ಅಲ್ಲಿ ಇರುವಂತಹ ಸರ್ಪಗಳು ಅಂತ ಹೇಳ್ತೀವಿ. ಸೊ ಇಲ್ಲಿ ಕಾಡಿಗೆ ಬೆಂಕಿ ಹತ್ತಿದಾಗ ಸರ್ಪಗಳಿಗೆ ಜಿಗಿದು ಹೋಗ್ಲಿಕ್ಕೂ ಕೂಡ ಆಗಲ್ಲ. ಸೊ ಅವು ಏನಾಗುತ್ತೆ, ಆ ಒಂದು ಬೆಂಕಿಯಲ್ಲಿ ಸಿಲುಕಿ ನಾಶವಾಗುತ್ತೆ ಅಂತ. ಸೊ ಕೂಡಲೇ ನಾಶವಾಗುತ್ತೆ. ಹಾಗೆ ಕೃಷ್ಣ ಪ್ರಜ್ಞೆ ಜ್ವಾಲೆ ಎಷ್ಟು ಶಕ್ತಿಯುತವಾದದಂದ್ರೆ ಅಜ್ಞಾನವೆಂಬ ಸರ್ಪ ತತ್ಕ್ಷಣವೇ ನಾಶವಾಗುತ್ತೆ. ಹಾಗೆ ಕೃಷ್ಣ ಪ್ರಜ್ಞೆಯಲ್ಲಿ ಇರೋರು ಏನು ಈ ಅಜ್ಞಾನಿಗಳನ್ನ ಸರ್ಪಕ್ಕೆ ಹೋಲಿಸಲಾಗಿದೆ. ಸೊ ಅಜ್ಞಾನವನ್ನು ಅನ್ನುವಂಥದ್ದು ಏನಾಗುತ್ತೆ, ತತ್ಕ್ಷಣವೇ ನಾಶವಾಗುತ್ತೆ ಅನ್ನೋದನ್ನ ಹೇಳ್ತಾರೆ ಶುದ್ಧ ಭಕ್ತಿ ಸೇವೆಯಲ್ಲಿ. ಹೀಗೆ ಸೊ ನಾವು ಈ ಕ್ಲೇಶಾಗ್ನಿ ಮೊದಲನೇದಾಗಿರುವಂತಹ ಈ ಲಕ್ಷಣದಲ್ಲಿ ನಾವು ತಿಳಿದುಕೊಂಡಿರೋದೇನು, ಕ್ಲೇಶ ಅಗ್ನಿ ಇದು ಸರ್ವ ಸಂಕಟಗಳಿಗೂ ಕೂಡ ಪರಿಹಾರವನ್ನ ಕೊಡುವಂಥದ್ದು. ಆ ಸಂಕಟಗಳು ಯಾಕೆ ಬರುತ್ತೆ, ಆ ಸಂಕಟಗಳು ಬರ್ಲಿಕ್ಕೆ ಕಾರಣ 3, ಅದೇ ಪಾಪಂ, ಬೀಜಂ ಮತ್ತೆ ಅವಿದ್ಯ ಅನ್ನೋದನ್ನ ತಿಳಿದುಕೊಂಡ್ವಿ. ಸೊ ಈಗ ಮುಂದಿನ ಲಕ್ಷಣವನ್ನ ನೋಡೋಣ. ಸೊ ಇದ್ರ ಕುರಿತಾಗಿ ಇನ್ನು ಹೇಳ್ತಾ ಇದ್ದಾರೆ ಶಿಲಪ್ರಪಾದರು. ಓದಿ ಯಾರಾದ್ರು. ಹರೇ ಕೃಷ್ಣ ಮಾತಾಜಿ. ಕ್ಲೇಶಾಗ್ನಿ ಐಹಿಕ ಕಲ್ಮಶವು ಬಹು ಸೂಕ್ಷ್ಮತರದ್ದು. ಅದು ಆರಂಭ, ಅದು ಫಲರೂಪಕ್ಕೆ ಬರುವುದು, ಫಲದ ಪರಿಣಾಮ ಮತ್ತು ವ್ಯಕ್ತಿಯು ಆ ಫಲಗಳನ್ನು ಅನುಭವಿಸುವ ಬಗೆ, ಇವೆಲ್ಲ ಒಂದು ದೊಡ್ಡ ಸರಪಳಿಯ ಬೇರೆ ಬೇರೆ ಕೊಂಡಿಗಳು. ವ್ಯಕ್ತಿಯೊಬ್ಬನು ರೋಗಗ್ರಸ್ತನಾದನೆನ್ನಿ ಅವನ ಆ ರೋಗಕ್ಕೆ ಕಾರಣವೇನು, ರೋಗ ಪ್ರಾರಂಭವಾದದ್ದು ಹೇಗೆ ಮತ್ತು ಆ ಕಾಯಿಲೆ ಉಲ್ಬಣವಾಗುತ್ತಿರುವುದು ಹೇಗೆ ಎಂಬೆಲ್ಲ ವಿಚಾರಗಳನ್ನು ತಿಳಿದುಕೊಳ್ಳುವುದು ಕೆಲವು ಸಲ ಕಷ್ಟವಾಗುತ್ತದೆ. ವೈದ್ಯಕೀಯ ವೃತ್ತಿಯ ಪದ್ಧತಿಗನುಸಾರವಾಗಿ ಸೋಂಕು ಹರಡದಿರಲು ಚುಚ್ಚುಮದ್ದನ್ನು ನೀಡಲಾಗುವಂತೆ ನಮ್ಮಲ್ಲಿನ ಪಾಪಕರ್ಮದ ಬೀಜಗಳು ಫಲರೂಪಕ್ಕೆ ಬರದಂತೆ ತಡೆಗಟ್ಟಲು ಕಾರ್ಯಸಾಧ್ಯ ಮಾರ್ಗವೆಂದರೆ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಕೊಳ್ಳುವುದೇ ಆಗಿದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶಿಲಪ್ರಪಾದರು ಹೇಳ್ತಾ ಇದ್ದಾರೆ ಇಲ್ಲಿ ಈ ಹೇಗೆ ಒಂದು ಭೌತಿಕವಾಗಿ ನಮ್ಗೆ ರೋಗನ ಉಲ್ಬಣ ಆದ್ರೆ ನಾವು ಏನ್ ಮಾಡ್ತೀವಿ, ಡಾಕ್ಟರ್ ಹತ್ರ ಹೋಗ್ತೀವಿ. ಸೊ ಡಾಕ್ಟರ್ ಏನ್ ಮಾಡ್ತಾರೆ, ಸೊ ಅದು ಮತ್ತೆ ಇನ್ನೂ ಮುಂದುವರೆದೇ ಇರ್ಲಿ ಆ ರೋಗ ಅನ್ನೋಕ್ಕೋಸ್ಕರ ಅವರು ಚುಚ್ಚುಮದ್ದನ್ನ ಕೊಡ್ತಾರೆ. ಸೊ ಹಾಗಾಗಿ ಆ ಒಂದು ರೋಗದ ಲಕ್ಷಣಗಳು ನಮ್ಗೆ ಏನ್ ಕಾಣ್ತಾ ಇದೆಯೋ ಅವುಗಳು ಕಡಿಮೆ ಆಗಬಹುದು ಅಥವಾ ಅವುಗಳಿಂದ ನಾವು ಬಿಡುಗಡೆಯನ್ನ ಪಡಿಬಹುದು. ಹಾಗೇನೆ ಏನೆಲ್ಲ ನಾವು ಪಾಪ ಕಾರ್ಯಗಳನ್ನ ಈ ಒಂದು ಭೌತಿಕ ಜಗತ್ತಿನಲ್ಲಿ ಮಾಡ್ತಾ ಇದ್ದೀವೋ, ಸೊ ಈ ಭೌತಿಕ ಜಗತ್ತಿನಲ್ಲಿರುವಂತಹ ಪಾಪ ಕಾರ್ಯಗಳಿಂದ ನಾವು ಬಿಡುಗಡೆ ಪಡಿಬೇಕು ಅಂತಂದ್ರೆ ನಮ್ಗೆ ಇರುವಂತಹ ಚುಚ್ಚುಮದ್ದು ಈ ಒಂದು ಕೃಷ್ಣ ಪ್ರಜ್ಞೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸೊ ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ತೊಡಕೊಳ್ತಾರೋ ಸೊ ಅವ್ರು ಎಲ್ಲ ಈ ಒಂದು ಐಹಿಕ ಕಲ್ಮಶದಿಂದ ಬಿಡುಗಡೆಯನ್ನ ಪಡಿತಾರೆ. ಓದಿ ಮಾತಾಜಿ ಯಾರಾದ್ರು. ಹರೇ ಕೃಷ್ಣ. ಪಾಪದಿಂದ ತುಂಬಿದ ಅಪೇಕ್ಷೆ ಎಂಬ ಬೀಜವನ್ನು ಕೃಷ್ಣ ಪ್ರಜ್ಞೆಯನ್ನು ಸಾಧಿಸಿಕೊಳ್ಳುವುದರಿಂದ ಮಾತ್ರ ನಿರ್ಮೂಲ ಮಾಡಬಹುದು. ಕೃಷ್ಣ ಪ್ರಜ್ಞೆಯು ಸಾಧನೆಯನ್ನು ಕಾವ್ಯ ರೂಪಕ್ಕೆ ತರುವುದು ಬಹು ಸುಲಭವಾದ ಕ್ರಿಯೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಪ್ರತಿಪಾದಿಸಿದ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಿದರೆ ಅದೊಂದೇ ಸಾಕು. ಬೇರೆಯ ಮಾತುಗಳಲ್ಲಿ ಹೇಳುವುದಾದರೆ ವ್ಯಕ್ತಿಯು ಭಕ್ತಿ ಸೇವೆಯ ಮಾರ್ಗವನ್ನು ಹಿಡಿಯದ ಹೊರತು ಪಾಪ ಕರ್ಮ ಫಲಗಳಿಂದ 100ಕ್ಕೆ 100ರಷ್ಟು ಮುಕ್ತನಾಗಲಾರನು. ಹರೇ ಕೃಷ್ಣ. ಸೊ ಇಲ್ಲಿ ಮುಖ್ಯವಾದ ಕಾರಣ ತಿಳಿಸ್ತಾ ಇದ್ದಾರೆ. ಧನ್ಯವಾದಗಳು ಮಾತಾಜಿ. ಈ ಪಾಪಕ್ಕೆ ಮುಖ್ಯವಾದ ಕಾರಣನೇ ಆಪೇಕ್ಷೆ, ರಾಗ ಅನ್ನುವಂಥದ್ದು, ಆಸೆ ಅನ್ನುವಂಥದ್ದು. ಸೊ ಈ ಕೃಷ್ಣ ಪ್ರಜ್ಞೆಯನ್ನ ಸಾಧಿಸ್ಕೊಳ್ಳೋದ್ರಿಂದ ಒಬ್ಬ ವ್ಯಕ್ತಿ ಈ ಏನು ಆಪೇಕ್ಷೆ ಅನ್ನುವಂಥದ್ದು ಒಂದು ಮಲ ಅನ್ನುವಂಥ ಕಲ್ಮಶ ಇದೆಯೋ ಇವುಗಳಿಂದ ನಿರ್ಮೂಲನವನ್ನ ಪಡಿಬಹುದು. ಸೋಗಳಿಗೆ ಅವನು ಶುದ್ಧತ್ವವನ್ನ ಪಡಿಬಹುದು ಅಂತ ಹೇಳಿ. ಸೊ ಹೀಗೆ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಸೊ ಅವನು ಕೇವಲ ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸಿದರೆ ಸಾಕು. ಸೊ ಅದೊಂದೇ ಅವನಿಗೆ ಮಾರ್ಗ. ಸೊ ಈ ಮಾರ್ಗವನ್ನ ಹಿಡಿಯದ ಹೊರತು ಅವನ ಪಾಪಕರ್ಮಗಳನ್ನ 100ಕ್ಕೆ 100ರಷ್ಟು ಮುಕ್ತನನ್ನಾಗಿ ಮಾಡ್ಲಿಕ್ಕಾಗಲ್ಲ. ಸೊ 100ಕ್ಕೆ 100ರಷ್ಟು ಅಂತಂದ್ರೆ ಏನು, ಅದನ್ನ ಇಲ್ಲದಾಗೆ ಮಾಡುವಂಥದ್ದು. ಈಗ ಹೇಗೆ ಒಂದು ಗಿಡವನ್ನ, ನಮ್ಗೆ ಬೇಡವಾಗಿರೋ ಗಿಡವನ್ನ ನಾವು ಬುಡ ಸಮೇತ ಅದನ್ನ ತೆಗೆದ್ರೇನೆ ಅದು ಹೋಗುವಂಥದ್ದು. ಇಲ್ಲ ಅಂತಂದ್ರೆ ನಾವು ಮೇಲಿನ ಮೇಲೆ ಕಡ್ದ್ ಬಿಟ್ರೆ ಅದು ಮತ್ತೆ ಚಿಗಿಯುತ್ತೆ. ಬುಡ ಸಮೇತ ಅಂತಂದ್ರೆ ಅದು ಎಲ್ಲಿ ಎಲ್ಲ ಬೇರಿದೆಯೋ ಅವುಗಳನ್ನೆಲ್ಲ ನಾವು ಕಿತ್ತು ತೆಗಿಬೇಕು ಅಂತ. ಸೊ ಆ ಬೇರುಗಳನ್ನ ಕಿತ್ತು ತೆಗೆಯುವಂತಹ ಈ ಪಾಪಗಳ ಬೇರುಗಳ ಎಲ್ಲೆಲ್ಲಿ ಹರಡ್ಕೊಂಡಿದೆಯೋ ಅವುಗಳನ್ನ ಕಿತ್ತು ತೆಗಿಲಿಕ್ಕೆ ಇರುವಂತಹ ಒಂದು
ಮಾರ್ಗ ಏನು ಅಂತಂದ್ರೆ ಸೊ ಅದ ಒಂದು ಶಕ್ತಿ ಇರುವಂತದ್ದು ಕೇವಲ ಹರೇ ಕೃಷ್ಣ ಮಹಾಮಂತ್ರಕ್ಕೆ ಮತ್ತೆ ಕೃಷ್ಣ ಪ್ರಜ್ಞೆಗೆ ಅನ್ನೋದನ್ನ ಹೇಳ್ತಾರೆ. ಈಗ ಈ 6 ಶುದ್ಧ ಭಕ್ತಿ ಸೇವೆಯ ಲಕ್ಷಣಗಳಲ್ಲಿ ನಾವು ಮೊದಲನೇದನ್ನ ತಿಳಿದುಕೊಂಡ್ವಿ. ಸೊ ತುಂಬಾ ಮುಖ್ಯವಾಗಿರುವಂತದ್ದು ಮೊದಲನೇದು, ಯಾಕಂದ್ರೆ ನಾವೆಲ್ಲರೂ ಕೂಡ ಪ್ರಾರಂಭಿಕ ಭಕ್ತರು ಈ 2 ಮುಖ್ಯವಾಗಿರುವಂತಹ ಈ ಕ್ಲೇಶಾಗ್ನಿ ಮತ್ತೆ ಶುಭದ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಮುಂದಿನದು ಪ್ರಾಮುಖ್ಯ ಅಲ್ಲ ಅಂತ ಇಲ್ಲ, ಯಾಕಂದ್ರೆ ನಾವು ಆ ಹಂತಕ್ಕೆ ಬಂದಿಲ್ಲ. ಸೊ ಹಾಗಾಗಿ ಇವುಗಳ ನಮ್ಗೆ ಅರ್ಥ ಆಗುವಂಥದ್ದು. ಸೊ 2ನೇದಾಗಿರುವಂತಹ ಲಕ್ಷಣ ಶುಭದ ಅಂತ ಹೇಳ್ತಾರೆ. ಈ ಶುಭದ ಶುದ್ಧ ಭಕ್ತಿ ಸೇವೆಯ ಸಕಲ ಶುಭದ ಪ್ರಾರಂಭ ಅಂತ ಕರೀತಾರೆ. ಸಕಲ ಶುಭದ ಪ್ರಾರಂಭ, ಶುದ್ಧ ಭಕ್ತಿ ಸೇವೆ ಸರ್ವ ಕಾರ್ಯಕ್ಕೂ ಕೂಡ ಮಂಗಳಕರ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸೊ ಇದು ಹೇಗೆ ಇಲ್ಲಿ ಉದಾಹರಣೆಗೆ ಹೇಗೆ ನಮ್ಗೆ ಸಕಲ ಶುಭಕ್ಕೂ ಕಾರಣ ಅನ್ನೋದನ್ನ ಈಗ ಸೂತಕ ಇರುವಂತಹ ಮನೆಯಲ್ಲಿ ಅಥವಾ ಮರಣ ಹೊಂದಿರುವಂತಹ ಒಂದು ಮನೆಯಲ್ಲಿ ಸೊ ಈ ಅವಾಗ ಕೃಷ್ಣ ಪ್ರಜ್ಞೆ ಆಚರಣೆಯೂ ಕೂಡ ಒಂದು ಶುಭಕರವಾಗಿರುವಂತದ್ದು. ಸೊ ಅದ್ ಮಾಡ್ಬೇಡ ಇದ್ ಮಾಡ್ಬೇಡ ಅಂತ ಹೇಳಲ್ಲ. ಈಗ ನಾವು ಜಪ ಮಾಡುವಾಗ ನಾವು ಚಪ್ಪಲಿಯನ್ನ ಹಾಕಿ ಜಪವನ್ನ ಮಾಡ್ತೇವೆ. ಅಶುಚಿಯ ಒಂದು ಸಮಯದಲ್ಲಿಯೂ ಕೂಡ ನಾವು ಜಪವನ್ನ ಮಾಡ್ತೀವಿ. ಮತ್ತೆ ಸ್ನಾನ ಇಲ್ದೇನೂ ಕೂಡ ಜಪವನ್ನ ಮಾಡ್ತಾರೆ. ಸೊ ಹೀಗೆ ಇದನ್ನೇ ಮುಂದುವರಿಸ್ಬೇಕು ಅಂತ ಇಲ್ಲ, ಆದ್ರೆ ಸರ್ವ ಕಾರ್ಯಕ್ಕೂ ಕೂಡ ಸೊ ಭಗವಂತನ ನಾಮ ಜಪ ಅನ್ನುವಂಥದ್ದು ಸರ್ವ ಕಾರ್ಯಕ್ಕೂ ಶುಭಕರ ಆಗಿರುವಂಥದ್ದು. ಸೊ ಈಗ ಈ ಭೌತಿಕ ಜಗತ್ತಿನಲ್ಲಿ ಒಳ್ಳೆ ಸಮಯ ಇರ್ಲಿ, ಕೆಟ್ಟ ಸಮಯದಲ್ಲಿ ಇರ್ಲಿ, ಸೊ ನಾವು ಈ ಒಂದು ಕಾರ್ಯವನ್ನ ಯಾವಾಗ್ಲೂ ಕೂಡ ಪ್ರಾರಂಭ ಮಾಡಬಹುದು. ಸ್ನಾನ ಮಾಡಿ, ಸ್ನಾನ ಮಾಡದೇನೆ, ಚಪ್ಪಲಿ ಧರಿಸದೇನೆ, ಸುಖ ಇರ್ಲಿ ದುಃಖ ಇರ್ಲಿ, ಸೊ ಎಂತಾದ್ರೂ ಸಮಯದಲ್ಲಿಯೂ ಕೂಡ ನಾವು ಇದರ ಒಂದು ಆಚರಣೆಯನ್ನ ಮಾಡುವಂಥದ್ದು. ಅದಕ್ಕೆ ಸಕಲ ಕಾರ್ಯಕ್ಕೂ ಕೂಡ ಶುಭಕರ ಅಂತ ಹೇಳ್ತಾರೆ. ಸೊ ನಿಮ್ಗೆ ಇದು 9ನೇ ಪೇಜ್ ಅಲ್ಲಿ 2ನೇ ಪ್ಯಾರಾಗ್ರಾಫ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಕೃಷ್ಣ ಪ್ರಜ್ಞೆಯು ಸರ್ವ ಶುಭಕರ ಅನ್ನೋದನ್ನ ಹೇಳ್ತಾರೆ. ಸೊ ಇಲ್ಲಿ ಒಂದು ಉದಾಹರಣೆಯನ್ನ ಕೊಟ್ಟಿದ್ದಾರೆ ಶ್ರೀಲ ಪ್ರಭುಪಾದವರು. ಈಗ ಒಂದು ಗುಂಪಿನ ಜನ ಏನ್ ಮಾಡ್ತಾರೆ, ಕೆಲವೊಬ್ರು ಸಮಾಜದ ಕಲ್ಯಾಣಕ್ಕಾಗಿ ಕಾರ್ಯವನ್ನ ನಿರ್ವಹಿಸ್ತಾರೆ. ಮತ್ತೆ ಇನ್ನೊಂದು ಸಮುದಾಯ ಒಂದು ಧರ್ಮಕ್ಕಾಗಿ ಕಾರ್ಯವನ್ನ ಮಾಡುತ್ತೆ. ಇನ್ನೊಂದು ಸಮುದಾಯ ತಮ್ಮ ರಾಷ್ಟ್ರಕ್ಕಾಗಿ ಒಂದು ಸೇವೆಯನ್ನ ಮಾಡ್ತಾರೆ ಅಥವಾ ದುಡಿತಾರೆ. ಸೊ ಇಡೀ ಜಗತ್ತಿಗೆ ನೆರವಾಗಬೇಕೆಂಬ ಒಂದು ಉದ್ದೇಶವನ್ನ ಹೊಂದಿರ್ತಾರೆ. ಸೊ ಇಡೀ ಜಗತ್ತಿಗೆ ನೆರವಾಗಬೇಕು ಅನ್ನುವಂತ ಉದ್ದೇಶವನ್ನ ಹೊಂದಿರ್ತಾರೆ. ಸೊ ಈಗ ಜಾಗತಿಕವಾಗಿ ಕಾರ್ಯಕ್ರಮಗಳನ್ನ ಅವ್ರು ಹಮ್ಮಿಕೊಂಡಿರ್ತಾರೆ, ಒಂದಲ್ಲ ಒಂದು ರೀತಿಯಿಂದ ಅವ್ರು ಹಮ್ಮಿಕೊಂಡಿರ್ತಾರೆ. ಸೊ ಇಲ್ಲಿ ಅವ್ರು ಯಾವ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದಾರೋ ಅವ್ರಿಗಷ್ಟೇ ಅವರು ಕೊಡುವಂತದ್ದು ಏನನ್ನ, ಶುಭವನ್ನ. ಈಗ ಯಾರು ಜಾಗತಿಕವಾಗಿ ಕಲ್ಯಾಣ ಮಾಡ್ತಾ ಇದ್ದಾರೋ ಅವ್ರು ಜಾಗತಿಕವಾಗಿ ಮಾಡ್ಬಹುದು. ಇನ್ನು ಕೆಲವೊಬ್ರು ಯಾರು ರಾಷ್ಟ್ರದ ಹಿತಕ್ಕಾಗಿ ಮಾಡ್ತಾ ಇದ್ದಾರೋ ಅವ್ರು ಕೇವಲ ರಾಷ್ಟ್ರಕ್ಕಾಗಿ, ಈಗ ಉದಾಹರಣೆಗೆ ಈ ಮಿಲಿಟರಿ ಅವರು, ಡಿಫೆನ್ಸ್ ನವರು ನೋಡಿದಾಗ ಯಾವ್ದಕ್ಕೆ ರಾಷ್ಟ್ರಕ್ಕಾಗಿ ಅವರು ಕಾರ್ಯವನ್ನ ಮಾಡ್ತಾ ಇರುವಂತದ್ದು, ಅದಕ್ಕಾಗಿ ಅವರು ಒಳಿತನ ಮಾಡ್ತಾ ಇರುವಂತದ್ದು ಯಾರಿಗೆ, ರಾಷ್ಟ್ರಕ್ಕೆ ಮಾಡಿದ್ರು ಕೂಡ ಅದು ಒಂದೇ ಅವ್ರ ಉದ್ದೇಶವನ್ನ ಅಲ್ಲಿ ಹೊಂದಿರ್ತಾರೆ. ಇನ್ನೊಂದು ಧರ್ಮಕ್ಕೆ ಹೊಂದಿದಾಗ ಆ ಧರ್ಮಕ್ಕಷ್ಟೇ ಆ ಒಂದು ಒಳಿತನ ಅವರು ಬಯಸಿರ್ತಾರೆ. ಆದ್ರೆ ಈ ಒಂದು ಕೃಷ್ಣ ಪ್ರಜ್ಞೆಯಲ್ಲಿ ಈ ಎಲ್ಲ ಸಮುದಾಯಕ್ಕೂ ಕೂಡ, ಎಲ್ಲ ಸಂಘಕ್ಕೂ ಕೂಡ, ಎಲ್ಲ ಒಂದು ಸಂಘಟನೆಗಳಿಗೂ ಕೂಡ ಒಳಿತನ ಮಾಡುವಂತಹ ಒಂದು ಸಕಲ ಶುಭಗಳ ಪ್ರಾರಂಭ ಅನ್ನೋದನ್ನ ತಿಳಿಸ್ತಾರೆ. ಹಾಗಾಗಿ ಮತ್ತೆ ಇನ್ನೊಂದು ಹೇಳ್ಬೋದು, ಸಕಲ ಶುಭದ ಪ್ರಾರಂಭ ಕೇವಲ ಮನುಷ್ಯನಿಗ ಇಲ್ಲ, ಸಕಲ ಶುಭದ ಪ್ರಾರಂಭ ಇಲ್ಲಿ ಎಲ್ಲ ಜೀವರಾಶಿಗಳಿಗೂ ಕೂಡ ಆಗತ್ತೆ. ಈಗ ಹೇಗೆ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನ ಒಂದು ಉಚ್ಚ ಸ್ವರಗಳನ್ನ ನಾವು ಜಪಿಸಿದಾಗ ಏನಾಗುತ್ತೆ, ಅದನ್ನ ಸುತ್ತಮುತ್ತಲ ಇರುವಂತಹ ಜೀವರಾಶಿಗಳು ಅದನ್ನ ಗ್ರಹಿಸ್ತವೆ, ಅದನ್ನ ಕೇಳ್ತಾರೆ, ಅವಾಗ ಅವು ಕೂಡ ಮುಕ್ತಿಯನ್ನ ಪಡೆಯುತ್ತೆ ಅಂತ ಹೇಳಿ. ಸೊ ಮುಂದಿನ ಜನ್ಮದಲ್ಲಿ ಅವುಗಳಿಗೂ ಕೂಡ ಈ ಭಕ್ತಿ ಸೇವೆ ಅನ್ನುವಂತಹ ಒಂದು ಅವರ ಮನಸ್ಸಿನಲ್ಲಿ ಆ ಭಕ್ತಿ ಸೇವೆಯ ಒಂದು ಪ್ರಜ್ಞೆ ಜಾಗೃತವಾಗುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಬಹುದು. ಹಾಗಾಗಿ ಈಗ ಉದಾಹರಣೆಗೆ ಚೈತನ್ಯ ಮಹಾಪ್ರಭುಗಳು ಜಾರ್ಖಂಡ್ ಕಾಡಿನಲ್ಲಿ ಇದ್ದಾಗ ಸಂಕೀರ್ತನೆಯನ್ನ ಮಾಡ್ತಾ ಇದ್ರು. ಸೊ ಅಲ್ಲಿ ಇರುವಂತಹ ಎಲ್ಲ ಪ್ರಾಣಿ ಪಕ್ಷಿಗಳು ಕೂಡ ಅವರೊಂದಿಗೆ ನೃತ್ಯವನ್ನ ಮಾಡ್ತಾ ಇದ್ವಂತೆ. ಸೊ ಅವ್ರ ಜೊತೆಗೆ ಸಂಕೀರ್ತನೆಯಲ್ಲಿ ಪಾಲ್ಗೊಳ್ತಾ ಇದ್ವಂತೆ. ಸೊ ಇದರ ಅರ್ಥ ಏನು, ಕೇವಲ ನನಗಷ್ಟೇ ಅಲ್ಲ, ನನ್ನ ಸುತ್ತಮುತ್ತಲಲ್ಲಿ ಇರುವಂತಹ ಎಲ್ಲರಿಗೂ ಕೂಡ ನಾನು ಈ ಒಂದು ಶುಭದ ಪ್ರಾರಂಭವನ್ನ ಮಾಡ್ತಾ ಇದ್ದೇನೆ ಅಂತ ಇದರಿಂದ ಗೊತ್ತಾಗತ್ತೆ. ಈಗ ಯಾಕಂದ್ರೆ ಇಲ್ಲಿ ಎಲ್ಲನೂ ಕೂಡ ಒಳಿತ ಕಾರ್ಯಗಳಿದೆ.
ಸೊ ಯಾವೆಲ್ಲ ಮಾಡಬಾರ್ದು, ಯಾವ್ದೆಲ್ಲ ಮಾಡ್ಬೇಕು ಅನ್ನೋದನ್ನ ನಾವು ತಿಳ್ಕೊಂಡಿದೀವಿ. ಇದರಿಂದ ನಾವು ಯಾರಿಗೂ ಹಾನಿ ಕೂಡ ಮಾಡ್ತಾ ಇಲ್ಲ. ಸೊ ಮೊದ್ಲು ನೀವು ಒಂದು ಜಿರಳೆ ನೋಡಿದ್ರೆ ಹೊಡಿತಾ ಇದ್ರಿ, ಈಗ ನೀವು ಜಿರಳೆ ನೋಡಿದ್ರೆ ಹೊಡಿತೀರಾ? ಇಲ್ಲ, ಹೊಡಿಬೇಕು ಅಂತ ಅನ್ಸಲ್ಲ ನಿಮ್ಗೆ. ಯಾಕೆ? ಇರ್ಲಿ ಬಿಡು, ತಾನೇ ಹೋಗುತ್ತೆ ಅಂತ ಹೇಳ್ತೀರಾ. ಸೊ ಅಷ್ಟೊಂದು ಮನಸ್ಸನ್ನ ಪರಿವರ್ತನೆ ಮಾಡುವಂಥದ್ದು ಈ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ. ಸೊ ಹೀಗೆ ಇವುಗಳನ್ನೇ ದೊಡ್ಡ ದೊಡ್ಡದಾಗಿ ವಿಷಯಗಳು ನಮ್ಮಲ್ಲಿ ಜಾಗೃತವಾಗಿ, ಸೊ ಯಾವ ಕಾರ್ಯಗಳನ್ನ ನಾವು ಮಾಡಬಾರ್ದು ಅನ್ನುವಂತಹ ಒಂದು ಪ್ರಜ್ಞೆಯನ್ನ ಹುಟ್ಟಿಸುವಂಥದ್ದು ಈ ಸಕಲ ಶುಭಗಳ ಪ್ರಾರಂಭ ಆಗಿದೆ ಇದು. ಮತ್ತೆ ಮೊದ್ಲು ಎಲ್ರು ನೋಡಿದಾಗ ನಾವು ಹೀಯಾಳಿಸುವಂಥದ್ದು ಅಥವಾ ಕಾಯ ವಾಚ ಮನಸ ಏನಿತ್ತು, ಸೊ ಕೆಲವೊಂದು ಒಂದ್ರಿಲ್ಲ ಒಂದ್ ರೀತಿಯಿಂದ ನಮ್ಗೆ ಆ ಒಂದು ಕ್ಲೇಶಗಳು, ಅಥವಾ ನಾವು ಅವ್ರಿಗೆ ಏನು ವಿರುದ್ಧವಾಗಿ ಮಾತಾಡ್ತೀವೋ, ಅಥವಾ ನಾವು ಆ ಮಾನಸಿಕವಾಗಿ ಅವ್ರಿಗೆ ಕೊಡುವಂತಹ ಯಾತನೆಗಳು ಸೊ ತುಂಬಾನೇ ಇರ್ತಿತ್ತು ಅಂತ ನಾನು ಅನ್ಕೊಳ್ತೀನಿ. ಆದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಬಂದಾಗ ಅವುಗಳ ಒಂದು ಪ್ರಮಾಣ ಕಡಿಮೆ ಆಗಿದೆ. ಸೊ ಯಾಕೆ ಕಡಿಮೆ ಆಗಿದೆ? ಯಾಕಂದ್ರೆ ಇದು ಶುಭ ತರ್ತಾ ಇದೆ, ನನ್ನಲ್ಲಿ ಬದಲಾವಣೆಯನ್ನ ತರ್ತಾ ಇದೆ. ಯಾವ ಬದಲಾವಣೆಯನ್ನ ತರ್ತಾ ಇದೆ? ಶುಭಕರವಾದಂತಹ ಬದಲಾವಣೆಯನ್ನ ತರ್ತಾ ಇದೆ. ಸೊ ಎಲ್ಲರಿಗೂ ಒಳ್ಳೇದು ಮಾಡ್ಬೇಕು ಅನ್ನುವಂತಹ ಬದಲಾವಣೆ ತರ್ತಾ ಇದೆ. ಸೊ ನಾವು ಈ ಎಲ್ಲರೂ ಮಾಂಸಾಹಾರಿಗಳು ಅದನ್ನು ಕೂಡ ತ್ಯಜಿಸಿದ್ದಾರೆ. ಸೊ ಇದರ ಅರ್ಥ ಏನು? ನೀವು ಯಾವ ಪ್ರಾಣಿಗೆ ಈಗ ಕೇವಲ ಈ ಸ್ಲಾಟರ್ ಹೌಸ್ ಅಂತ ಹೇಳ್ತಾರೆ, ಸೊ ಅಲ್ಲಿ ಕಡೆಯವ್ರಿಗೆ ಅಷ್ಟೇ ಅದು ಪಾಪ ಬರಲ್ಲ, ಮಾಂಸವನ್ನ ಮಾರಾಟ ಮಾಡೋರ್ಗೆ ಅಷ್ಟೇ ಅಲ್ಲ, ಯಾರು ತಿಂತಾರೋ ಅವ್ರಿಗೂ ಕೂಡ ಬರುತ್ತಲ್ಲ. ಸೊ ಅದನ್ನ ನೀವು ಬಿಟ್ಟಿದ್ದೀರಾ. ಅದು ಬಿಟ್ಟಿದ್ದೀರಾ ಅಂತಂದ್ರೆ ಇದರ ಅರ್ಥ ಏನು? ಇದು ಶುಭದ ಪ್ರಾರಂಭ ಅಂತ ಹೇಳ್ತೀವಿ. ಸೊ ಯಾರಿಗೆಲ್ಲ ನಾವು ಕಡುವಾದ ಮಾತನ್ನ ಹೇಳ್ತಿದ್ವಿ ಅದನ್ನು ಬಿಟ್ಟಿದೀವಿ ಅಂತಂದ್ರೆ ಇದು ಶುಭದ ಪ್ರಾರಂಭ. ಸೊ ಒಂದಿಲ್ಲ ಒಂದ್ ರೀತಿಯಿಂದ ನಮ್ಮ ಜೀವನದಲ್ಲಿ ಬದಲಾವಣೆ ತರೋದ್ರಿಂದ ಶುಭಕರವಾದಂತಹ ಕಾರ್ಯಗಳನ್ನ ಇದು ನಡೆಸುತ್ತೆ. ಯಾರಾದ್ರೂ ಓದಿ? ಹರೇ ಕೃಷ್ಣ ಮಾತಾಜಿ. ಶುಭ ಯಾವುದು ಎಂಬುದರ ಬಗೆಗೆ ಶೀಲಾರೂಪ ಗೋಸ್ವಾಮಿಯವರು ಒಂದು ವಾಕ್ಯ ನೀಡುತ್ತಾರೆ. ಯಾವುದು ಜಗತ್ತಿನ ಸಮಸ್ತ ಜನರಿಗೂ ಒಳಿತನ್ನು ಮಾಡುವುದೋ ಅದೇ ಮಂಗಳಕರವಾದದ್ದು. ಕೃಷ್ಣ ಪ್ರಜ್ಞೆ ಆಂದೋಲನವು ಎಷ್ಟು ಒಲಿತಾದುದೆಂದರೆ ಅದು ಇಡೀ ಮನುಕುಲಕ್ಕೆ ಅತ್ಯುತ್ತಮ ಲಾಭವನ್ನು ತಂದು ಕೊಡಬಲ್ಲದು ಮತ್ತು ಈ ಚಳವಳಿಯಿಂದ ಪ್ರತಿಯೊಬ್ಬರು ಆಕರ್ಷಿತರಾಗಬಹುದಾಗಿದೆ. ಅದರ ಫಲವನ್ನು ಪ್ರತಿಯೊಬ್ಬರು ಅನುಭವಿಸಬಹುದಾಗಿದೆ. ಚಾಪ್ಟರ್ 1 ಪೇಜ್ 9. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಇಲ್ಲಿನೂ ಕೂಡ ಶ್ರೀಲ ಪ್ರಭುಪಾದ ಅವರು ಹೇಳ್ತಾ ಇರೋದು ಅದೇ. ಸೊ ಈ ಸಕಲ ಜಗತ್ತಿಗೂ ಅಂದ್ರೆ ಸಮಸ್ತ ಜನರಿಗೂ ಕೂಡ ಒಳಿತನ್ನ ಮಾಡುವಂಥದ್ದು ಈ ಒಂದು ಕೃಷ್ಣ ಪ್ರಜ್ಞಾ ಆಂದೋಲನ ಅಂತ ಹೇಳಿ. ಸೊ ಇಡೀ ಮನುಕುಲಕ್ಕೂ ಕೂಡ ಅತ್ಯುತ್ತಮ ಲಾಭವನ್ನ ತಂದು ಕೊಡುವಂಥದ್ದು, ವೈಯಕ್ತಿಕವಾಗಿಯೂ ಕೂಡ, ಸಂಘಟನೆಯ ಮೂಲಕನೂ ಕೂಡ, ಮತ್ತೆ ಜೊತೆಗೆ ಗುಂಪಿನಲ್ಲಿಯೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಚಳುವಳಿ ಆಕರ್ಷಿತವಾಗಿ ಸೊ ಫಲವನ್ನ ಪ್ರತಿಯೊಬ್ಬರೂ ಕೂಡ ಕೊಡುತ್ತೆ, ಮತ್ತೆ ಅವರು ಅನುಭವಿಸೋ ಹಾಗೆ ಮಾಡುತ್ತೆ. ಓದಿ ಮಾತಾಜಿ ಯಾರಾದ್ರು? ಹರೇ ಕೃಷ್ಣ ಮಾತಾಜಿ. ಆದ್ದರಿಂದ ಭಕ್ತಿ ಸೇವೆಯ ಮಾರ್ಗದ ಕೃಷ್ಣ ಪ್ರಜ್ಞಾ ಚಳುವಳಿಯನ್ನು ಜಗತ್ತಿನಾದ್ಯಂತ ಪ್ರಸಾರ ಮಾಡುವುದೇ ಅತ್ಯುನ್ನತ ಮಾನವನ ಹಿತ ಕಾರ್ಯವೆಂದು ರೂಪ ಗೋಸ್ವಾಮಿಯವರು ಇನ್ನಿತರ ವಿದ್ವಾಂಸರ ಅಭಿಪ್ರಾಯ ಪಡುತ್ತಾರೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹಾಗಾಗಿ ಸೊ ಇದರ ಮುಖ್ಯವಾದಂತಹ ಧ್ಯೇಯ ಏನಾಗಿದೆ? ಸೊ ಭಕ್ತಿ ಸೇವೆ ಮಾರ್ಗದ ಈ ಒಂದು ಕೃಷ್ಣ ಪ್ರಜ್ಞಾ ಆಂದೋಲನವನ್ನ ಜಗತ್ತಿನಾದ್ಯಂತ ಪ್ರಸಾರ ಮಾಡುವಂಥದ್ದು, ಅದೇ ಒಂದು ಶುಭವಾಗಿರುವಂಥದ್ದು. ಈಗ ಶ್ರೀಲ ಪ್ರಭುಪಾದವರು ಪಾಶ್ಚಾತ್ಯ ದೇಶಗಳಿಗೆ ಹೋಗದೇ ಇದ್ರೆ ಏನಾಗ್ತಿತ್ತು? ಈ ಶುಭದ ಆರಂಭ ಆಗ್ತಾ ಇತ್ತಾ? ಸೊ ಎಲ್ಲ ಅವರು ಪ್ರಾರಂಭ ಮಾಡಿದಾಗ ಎಷ್ಟೊಂದು ಸಂಕಟಗಳಿಂದ ಅವರು ಹಾದು ಹೋದ್ರು, ಎಷ್ಟೊಂದು ಕಷ್ಟಗಳನ್ನ ಅವ್ರು ಎದುರಿಸ್ಬೇಕಾಯ್ತು. 3 ಸಲ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಅನ್ನ ಅನುಭವಿಸ್ಬೇಕಾಯ್ತು ಈ ಒಂದು ಶಿಪ್ ಅಲ್ಲಿ. ಸೊ ಹೀಗೆ ಆದ್ರೂ ಕೂಡ ಆ ಆರಂಭ ಏನಿತ್ತಲ್ಲ ಎಲ್ಲನೂ ಕೂಡ ಶುಭವನ್ನಾಗಿ ಮಾಡಿತ್ತು, ಮಂಗಳಕರವನ್ನಾಗಿ ಮಾಡಿತ್ತು. ಹಾಗಾಗಿ ಇಲ್ಲಿ ರೂಪ ಗೋಸ್ವಾಮಿ ಅವರು ಈ ಒಂದು ಏನು ಕೃಷ್ಣ ಪ್ರಜ್ಞೆಯ ಮಾರ್ಗ ಅನ್ನೋದಿದೆಯೋ ಸೊ ಇದು ಒಂದು ಉನ್ನತವಾದದ್ದು ಅಂತ ಹೇಳಿ ವಿದ್ವಾಂಸರು ಕೂಡ ಅಭಿಪ್ರಾಯ ಪಟ್ಟಿದ್ದಾರೆ ಅನ್ನೋದನ್ನ ಹೇಳ್ತಾರೆ. ಮಾನವ ಹಿತಕ್ಕಾಗಿ ಇದನ್ನ ಆಂದೋಲನ ಅಥವಾ ಚಳವಳಿ ಇರುವಂತದ್ದು ಅನ್ನೋದನ್ನ ಹೇಳ್ತಾರೆ. ಓದಿ ಮಾತಾಜಿ ಯಾರಾದ್ರು? ಹರೇ ಕೃಷ್ಣ ಮಾತಾಜಿ. ಸುಖಂ ದಿವ್ಯ ಆನಂದವನ್ನು ನೀಡುತ್ತದೆ. ಭಗವಾನ್ ಚೈತನ್ಯರು ಒಮ್ಮೆ ತಮ್ಮನ್ನು ತೋರುಗೊಟ್ಟು ಅವನು ಬಯಸುವ ಸಂಪತ್ತನ್ನು ಕೊಡುವುದಾಗಿ ಹೇಳಿದರು. ಆ ಶ್ರೀಧರನಾದರೂ ತನಗೆ ಯಾವ ಐಹಿಕ ಸಂಪತ್ತಿನ ಆಸೆಯೂ ಇಲ್ಲವೆಂದು ಪ್ರಭುಗಳಿಗೆ ಹೇಳಿದ. ಶುದ್ಧ ಭಕ್ತರ ಸ್ವಭಾವ ಹೀಗಿರುತ್ತದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ.
ಸೊ ಇಲ್ಲಿ ಹೇಳ್ತಾ ಇರೋದು ಕೊಲವೆಚ್ಚ ಶ್ರೀಧರ್ ಅವರ ಕುರಿತಾಗಿ ಹೇಳ್ತಾ ಇದ್ದಾರೆ ಒಂದು ಕಥೆಯನ್ನ. ಯಾವ ಐಹಿಕ ಸಂಪತ್ತಿನ ಆಸೆಯೂ ಇಲ್ಲವೆಂದು ಪ್ರಭುಗಳಿಗೆ ಹೇಳಿದ್ರು ಅಂತ ಹೇಳಿ. ಸೊ ಚೈತನ್ಯ ಮಹಾಪ್ರಭುಗಳಿಗೆ ಕೊಲವೆಚ್ಚ ಶ್ರೀಧರ್ ಅವರು ತುಂಬಾ ಇಷ್ಟ. ಸೊ ಅವರನ್ನ ರೇಗಿಸೋದು ಕೂಡ ತುಂಬಾ ಇಷ್ಟ ಆಗಿತ್ತು. ಸೊ ಕೊಲವೆಚ್ಚ ಶ್ರೀಧರ್ ಯಾರು ಅನ್ನೋದು ನಿಮ್ಗೆ ಗೊತ್ತು. ಸೊ ಅವರು ಈ ಬಾಳೆ ಎಲೆಯನ್ನ ಮಾರ್ತಾ ಇದ್ರು. ಬಾಳೆ ಎಲೆಯನ್ನ ಅವ್ರು ಚೈತನ್ಯ ಮಹಾಪ್ರಭುಗಳಾಗಿ ಮಾರ್ತಾ ಇದ್ರು ಅಲ್ಲಿ ಕೂತ್ಕೊಂಡು. ಸೊ ಅವರು ಚೈತನ್ಯ ಮಹಾಪ್ರಭುಗಳು ಬಂದಾಗ ಚೈತನ್ಯ ಮಹಾಪ್ರಭುಗಳು ತುಂಬಾನೇ ಅವ್ರನ್ನ ರೇಗಿಸ್ತಾ ಇದ್ರು. ಅಂದ್ರೆ ಒಂದೊಂದ್ ದಿನ ಅವ್ರಿಗೆ ದುಡ್ಡು ಕೊಡ್ತಾ ಇರ್ಲಿಲ್ಲ. ಸೊ ಹಾಗೇನೆ ಪಡೆಯುವಂತದ್ದು. ಸೊ ತುಂಬಾನೇ ಅವ್ರ ಜೊತೆಗೆ ಒಂದು ಏನು ಈಗ ಆಪ್ತ ಮಿತ್ರರು ಹೇಗಿರ್ತಾರೋ ಸೊ ಆ ತರ ಒಂದು ವ್ಯವಹಾರ ಕೆರಳಿಸುವಂತದ್ದು ಕಾರ್ಯವನ್ನ ಮಾಡ್ತಾ ಇದ್ರು. ಸೊ ಒಂದು ದಿನ ನೀನ್ ಮಾಡ್ತಾ ಇರುವಂತಹ ಈ ಆಸೆ ಮುಕ್ತವಾಗಿರುವಂತಹ ಈ ಸೇವೆಗೆ ನಿನ್ ಏನ್ ಬೇಕು ಕೇಳು ಅಂತ ಹೇಳಿದಾಗ ಸರ್ ನನಗೆ ಶುದ್ಧ ಭಕ್ತಿ ಸೇವೆ ಬಿಟ್ಟು ಏನು ಬೇಡ ಅಂತ ಹೇಳ್ತಾರೆ. ಸೊ ಇದೆ ಯಾಕೆಂದ್ರೆ ಆ ಕೊಲವೆಚ್ಚ ಶ್ರೀಧರ್ ಅವರು ಪಡಿತಾ ಇರುವಂತಹ ಸುಖ, ಆ ದಿವ್ಯಾನಂದ ಆ ಇದರಲ್ಲಿ ಶುದ್ಧ ಭಕ್ತಿ ಸೇವೆಯಲ್ಲಿ ಸೊ ತುಂಬಾನೇ ಅತೀಂದ್ರಿಯವಾಗಿತ್ತು ಅಂತ ಹೇಳಿ, ಸೊ ಉನ್ನತವಾಗಿತ್ತು ಅಂತ. ಸೊ ಅದೊಂದೇ ಸಾಕು ಅನ್ನುವಂತಹ ಒಂದು ಕನ್ಕ್ಲೂಷನ್ಗೆ ಅವರು ಬರ್ತಾರೆ. ಸೊ ಇಷ್ಟು ಆ ಭಕ್ತಿ ಸೇವೆಯಲ್ಲಿ ನಾವು ಇರುವಂತಹ ಒಂದು ಶಕ್ತಿಯನ್ನ ನಾವು ಕಾಣ್ಬಹುದು. ಮತ್ತೆ ಈಗ ಇಲ್ಲಿ ನಾವು ಹೇಳೋದಾದ್ರೆ ಈ ಶುದ್ಧ ಭಕ್ತಿ ಸೇವೆ ಮಂಗಳಕರ ಅಂತ ಹೇಳ್ತೀವಿ. ಈ ಪದ್ಮ ಪುರಾಣದಲ್ಲಿಯೂ ಕೂಡ ಹೇಳಲಾಗಿದೆ. ಸೊ ಭಕ್ತಿ ಸೇವೆಯಲ್ಲಿ ತೊಡಗಿರುವ ವ್ಯಕ್ತಿ ಇಡೀ ಜಗತ್ತಿಗೆನೆ ಅತ್ಯುತ್ತಮ ಸೇವೆ ಸಲ್ಲಿಸುವುದರ ಮೂಲಕ ಎಲ್ಲರನ್ನೂ ಕೂಡ ಸಂತೋಷ ಪಡಿಸ್ತಾನೆ ಅಂತ. ಸೊ ಈ ಉದಾಹರಣೆಯನ್ನ ತಗೊಂಡ್ವಿ, ಶ್ರೀಲ ಪ್ರಭುಪಾದವರದ್ದು ನಾವು ತಗೊಂಡ್ವಿ. ಸೊ ಎಲ್ಲಾ ಒಂದು ಜಗತ್ತಿನಾದ್ಯಂತ ಕೃಷ್ಣ ಪ್ರಜ್ಞೆಯನ್ನ ಹರಡಿಸಿದ್ರು ಮತ್ತೆ ವಿಶ್ವಾದ್ಯಂತ ಹರಡಿಸಿದ್ರು. ಮತ್ತೆ ಜನರು ಕೃಷ್ಣನ ಕಡೆಗೆ ಆಕರ್ಷಿತರಾದ್ರೂ ಕೂಡ ಆದ್ರು. ಸೊ ಹೀಗೆ ಕೃಷ್ಣನ ಪ್ರಾಮಾಣಿಕ ಭಕ್ತರು ಕೂಡ ಆಗಿದ್ದಾರೆ ಅನ್ನೋದನ್ನ ನಾವು ತಿಳ್ಕೊಳ್ತೇವೆ. ಹೀಗೆ ನಾವು ಕೂಡ ಒಳ್ಳೆಯ ಗುಣಗಳನ್ನ ಇದು ಒಳ್ಳೆ ಗುಣಗಳನ್ನ ಬೆಳೆಸುತ್ತೆ. ಹೇಗೆ ಅಂತಂದ್ರೆ ಈ ಶುದ್ಧ ಭಕ್ತಿ ಸೇವೆಯನ್ನ ಅಭ್ಯಾಸ ಮಾಡಿ ಒಬ್ಬ ವ್ಯಕ್ತಿ ಏನು ಸಂತರ ಗುಣಗಳನ್ನ ಪಡ್ಕೊಳ್ಬಹುದು, ದೇವತೆಗಳ ಗುಣಗಳನ್ನ ಪಡ್ಕೊಳ್ಬಹುದು. ಅದಕ್ಕೆ ಉದಾಹರಣೆ ಶ್ರೀಲ ಪ್ರಭುಪಾದವರು ಪಾಶ್ಚಾತ್ಯ ದೇಶಕ್ಕೆ ಹೋದಾಗ ಹಿಪ್ಪಿಗಳನ್ನು ಕೂಡ ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಾಮಾಣಿಕ ಮತ್ತೆ ಗಂಭೀರ ಭಕ್ತರನ್ನಾಗಿ ಮಾಡಿದ್ರು. ಹಿಪ್ಪಿಗಳನ್ನ ಹ್ಯಾಪಿಗಳನ್ನಾಗಿ ಮಾಡಿದ್ರು. ಹೀಗೆ ಈ ಸರ್ವೇ ಗುಣೇ ಸತ್ರ ಸಮಾಸತೆ ಸುರಾಹ ಅಂತ ಕರೀತಾರೆ. ಸೊ ಇದು ಭಾಗವತಂನಲ್ಲಿ ನಾವು 5ನೇ ಅಧ್ಯಾಯದ 5ನೇ ಸ್ಕಂದದ 18ನೇ ಅಧ್ಯಾಯದಲ್ಲಿ ನಾವು ನೋಡಬಹುದು. ಇದನ್ನ ದೇವತೆಗಳ ಎಲ್ಲಾ ಗುಣಗಳನ್ನು ಕೂಡ ನಾವು ಅವನು ಒಬ್ಬ ಶುದ್ಧ ಭಕ್ತ ಪಡಿಬಹುದು ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಈ ಸುಖಂ ಅನ್ನುವಂಥದ್ದು, ಈಗ ಈ ಭೌತಿಕ ಜಗತ್ತಿನಲ್ಲಿ ನಮ್ಗೆ ಸುಖ ಇಲ್ವಾ? ಇದೆ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಮನುಷ್ಯರು. ನಾನು ಅದನ್ನ ತಗೊಳ್ತೀನಿ, ಇದನ್ನ ತಗೊಳ್ತೀನಿ, ಆದ್ರೂ ಕೂಡ ನಾನು ಸುಖದಿಂದ ಇದ್ದೀನಿ, ನಾನು ಆರಾಮಾಗಿ ಇಲ್ಲಿ ಎಷ್ಟು ದಿನ ಇರ್ಬೇಕು ಅಷ್ಟು ದಿನ ನಾನು ಹಾಯಾಗಿದ್ದು ನಾನು ಹೋಗ್ತೀನಿ ಅಂತ ಹೇಳುವಂತವ್ರು ಕೂಡ ಇದ್ದಾರೆ. ಹಾಗಾಗಿ ಈ ಉನ್ನತ ಸಂತೋಷ ಅನ್ನೋದೇನಿದೆಯೋ ಇದನ್ನ ಈ ಉನ್ನತ ಸಂತೋಷಕ್ಕೆ 3 ಮೂಲಗಳನ್ನಾಗಿ ನಾವು ಕಾಣ್ತೇವೆ. 3 ಮೂಲಗಳು ಇಲ್ಲಿ ನಮ್ಗೆ ನೋಡಿ ಮೊದಲೇ ಅಧ್ಯಾಯದಲ್ಲೇ ಶ್ರೀರೂಪ ಗೋಸ್ವಾಮಿ ಅವರು ತಿಳಿಸ್ತಾರೆ. ಈ ಐಹಿಕ ಭೋಗಕ್ಕೆ ಈ ಮೊದಲೇದು ಇರುವಂತಹ ಸುಖ ಯಾವ್ದೇ ಅಂತಂದ್ರೆ ಸುಖಂ ಯಾವ್ದು ಅಂದ್ರೆ ಈ ಐಹಿಕ ಭೋಗ ತರುವಂತಹ ಸುಖ. ಎರಡನೇದಾಗಿರುವಂತದ್ದು ಪರಬ್ರಹ್ಮನೊಂದಿಗೆ ಗುರುತಿಸಿಕೊಳ್ಳುವಂತಹ ಸುಖ. ಮೂರನೇದಿರುವಂತದ್ದು ಕೃಷ್ಣ ಪ್ರಜ್ಞೆಯಲ್ಲಿ ಶುದ್ಧ ಭಕ್ತಿ ಸೇವೆಯಿಂದ ಪಡೆದಂತಹ ಸುಖ. ಹೀಗೆ ಸುಖವನ್ನ 3 ಭಾಗಗಳಾಗಿ ವಿಂಗಡಿಸ್ತಾರೆ. ಇಲ್ಲಿ ಈ ಮೊದಲೇದು ಉನ್ನತ ಸಂತೋಷ ನೀಡುವಂತಹ ಸುಖದಲ್ಲಿ ಮೊದಲೇದಿರುವಂತದ್ದು ಐಹಿಕ ಭೋಗ ತರುವಂತಹ ಸುಖವನ್ನ ನಾವು ನೋಡಿದಾಗ, ಈ ಐಹಿಕ ಭೋಗ ಅಂತಂದ್ರೆ ಯಾವುದು? ಐಹಿಕ ಭೋಗ ಅಂತಂದ್ರೆ ಈ ಜಗತ್ತಿನಲ್ಲಿ ಇದ್ದುಕೊಂಡು ಸೊ ಅವುಗಳಿಂದ ನಾನು ಸುಖವನ್ನ ಪಡಿತಾ ಇದ್ದೇನೆ. ಈಗ ಉದಾಹರಣೆಗೆ ನೋಡಿ, ನೀವು ದೊಡ್ಡದಾಗಿ ಮನೆ ಕಟ್ಕೊಳ್ತೀರಾ, ಸೊ ಆರಾಮಾಗಿರ್ಲಿಕ್ಕೆ ನಿಮ್ಗೆ AC ಇದೆ, ಸೊ ಅದು ಒಂಥರ ಸುಖ. ಹಾಯಾಗಿ ಮಲಗಲಿಕ್ಕೆ ನಿಮ್ಗೆ ಬೆಡ್ ಇರುವಂತದ್ದು, ಮತ್ತೆ ಎಲ್ ಬೇಕೋ ಅಲ್ಲಿ ಹೋಗ್ಲಿಕ್ಕೆ ನಿಮ್ಗೆ ಒಳ್ಳೆ ತರನಾದಂತಹ ಸ್ಯಾಲರಿ ಇರುವಂತದ್ದು, ವೆಹಿಕಲ್ಸ್ ಗಳು ಇರುವಂತದ್ದು, ಮತ್ತೆ ನಿಮ್ಗೆ ಬೇರೆ ಬೇರೆ ತರನಾದಂತಹ ವೇಸ್ ಗಳನ್ನ ಕೊಟ್ಟಿರುವಂತದ್ದು, ಲೈಕ್ ಏರ್ ವೇಸ್, ರೋಡ್ ವೇಸ್, ರೈಲ್ವೇಸ್, ಲೈಕ್ ದಿಸ್. ಸೊ ಈ ತರನಾಗಿ ನಿಮ್ಗೆ ಎಲ್ಲಿನೂ ಕೂಡ ನೀವು ಪ್ರಯಾಣವನ್ನ ಬೆಳೆಸಬಹುದು. ಮತ್ತೆ ಎಷ್ಟೇ ದೂರ ಇದ್ರೂ ಕೂಡ ನೀವು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಅವ್ರ ಜೊತೆಗೆ ಮಾತಾಡಬಹುದು. ಸೊ ಇವೆಲ್ಲವೂ ಕೂಡ ಸುಖ ತಾನೇ ನಿಮ್ಗೆ ಕೊಡುವಂತದ್ದು. ನಿಮ್ಗೆ ಏನ್ ಬೇಕೋ ಆಹಾರವನ್ನ ಸ್ವೀಕರಿಸುವಂತದ್ದು, ಸೊ ಎಲ್ಲವನ್ನೂ ಕೂಡ ನೀವು ಬೇಗ ಮಾಡುವಂಥದ್ದು. ಇವೆಲ್ಲವೂ ಕೂಡ ಏನಂತ ಕರೀತಾರೆ ಅಂದ್ರೆ ಸಿದ್ಧಿಗಳು ಅಂತ ಕರೀತಾರೆ. ಈಗ ಹಿಂದಿನ ಒಂದು ಕಾಲದಲ್ಲಿ ನೋಡಿದಾಗ ಅಥವಾ ಯೋಗಿಗಳು ಅಂತ ಕರೀತೇವೆ. ಸೊ ಆ ಯೋಗಿಗಳು ಯೋಗ ಸಿದ್ಧಿಗಳನ್ನ ಸಾಧಿಸ್ಕೊಳ್ತಾ ಇದ್ರು. ಸೊ ಈಗ ಆಧುನಿಕತೆ ಯುಗದಲ್ಲಿ, ಕಲಿಯುಗ ಅಂತ ಏನಿದೆಯೋ ಆಧುನಿಕತೆಯ ಯುಗ, ಏನೋ ಈ ಹಿಂದಿನ ಯುಗಗಳಲ್ಲಿ ಇರ್ಲಿಲ್ವೋ ಆ
ಎಲ್ಲವೂ ಕೂಡ ಈ ಯುಗದಲ್ಲಿ ನಾವು ಕಾಣ್ತೇವೆ. ಸೊ ಅದು ಏನು ತಂತ್ರಜ್ಞಾನದ ಮೂಲಕ ಮತ್ತೆ ಈ ಡಿಜಿಟಲೈಸೇಷನ್ಗಳ ಮೂಲಕ ಅಂತ ಹೇಳಿ, ಅದಕ್ಕಾಗಿ ಇದಕ್ಕೆ ಆಧುನಿಕತೆ ಅಂತ ಕರೀತೇವೆ, ಇದಕ್ಕೆ ಭೌತಿಕ ಸಿದ್ಧಿಗಳು ಅಂತ ಕರೀತೇವೆ. ಹೀಗೆ ಈ ಎರಡು ತರನಾದಂತಹ ಸಿದ್ಧಿಗಳನ್ನ ನಾವು ಕಾಣ್ತೀವಿ ಈ ಒಂದು ಐಹಿಕ ಭೋಗ ತರುವಂತಹ ಸುಖದಲ್ಲಿ. ಮೊದಲನೇದು ಈ ಯೋಗ ಸಿದ್ಧಿಗಳು ಅಂತ ಕರಿತೇವೆ. ಯೋಗ ಸಿದ್ಧಿಗಳು ನಿಮ್ಗೆ ಇಲ್ಲಿ 8 ತರನಾದಂತಹ ಯೋಗ ಸಿದ್ಧಿಗಳನ್ನ ಕೊಡಲಾಗಿದೆ. ನೀವು ನೋಡ್ಬೋದು ಇದರಲ್ಲಿ 12, 13ನೇ ಒಂದು ಪೇಜ್ ಅಲ್ಲಿ 12, 13ನೇ ಪೇಜ್ ಅಲ್ಲಿ ನಿಮ್ಗೆ ಕಾಣ್ಲಿಕ್ಕೆ ಸಿಗುತ್ತೆ. ಎಷ್ಟು ತರನಾಗಿ ಇದೆ ಈ ಯೋಗ ಸಿದ್ಧಿಗಳು ಅಂತಂದ್ರೆ 8 ತರನಾದಂತಹ ಯೋಗ ಸಿದ್ಧಿಗಳನ್ನ ನಾವು ಕಾಣ್ತೀವಿ. ಮೊದಲೇದ್ದು ಈ ಅಣಿಮ, ಮಹಿಮ, ಗರಿಮ, ಲಘಿಮ, ಪ್ರಾಪ್ತಿ, ಇಶಿತ, ವಶಿತ, ಪ್ರಾಕಾಮ್ಯ, ಸೊ ಹೀಗೆ ಕಾಮವಸಾಯಿತ. ಸೊ ಈ ತರ 8 ತರನಾದಂತಹ ಸಿದ್ಧಿಗಳನ್ನ ನಾವು ಕಾಣ್ತೀವಿ. ಈಗ ಉದಾಹರಣೆಗೆ ಈ ಅಣಿಮಾ ಸಿದ್ಧಿ, ಮೊದಲೇದು ಅಣಿಮಾ ಸಿದ್ಧಿ. ಈ ಯೋಗ ಸಿದ್ಧಿ ಮತ್ತೆ ಆಧುನಿಕ ಸಿದ್ಧಿಗೆ ನಾವು ಕಂಪೇರ್ ಮಾಡಿದಾಗ ಎಲ್ಲ ಮೊದಲು ಏನ್ ಮಾಡ್ತಾ ಇದ್ರು, ಯೋಗವನ್ನ ಮಾಡಿ ಎಷ್ಟೋ ವರ್ಷಗಳ ಕಾಲ ಯೋಗವನ್ನ ಮಾಡಿ ಅವರು ಸಿದ್ಧಿಯನ್ನ ಪಡಿತಾ ಇದ್ರು. ತಮ್ಮ ಜೀವನ ಪೂರ್ಣನೇ ಅದರಲ್ಲಿ ಅವರು ಬೇಯಿಸ್ತಾ ಇದ್ರು ಅಂತ ಹೇಳಿ ಸಮಯವನ್ನ. ಯಾವಾಗ ಎಷ್ಟೋ ವರ್ಷಗಳಾದ್ಮೇಲೆ ಅವ್ರಿಗೆ ಆ ಸಿದ್ಧಿ ಸಿಗ್ತಾ ಇತ್ತು. ಸೊ ಆದ್ರೆ ಈಗಿನ ಒಂದು ಆಧುನಿಕತೆಯಲ್ಲಿ ಸೊ ಕೆಲವುಗಳ ಒಂದು ರಿಸರ್ಚ್ ಮತ್ತೆ ಕೆಲವೊಂದು ವೈಜ್ಞಾನಿಕ ಸಂಶೋಧನೆಗಳ ಮೂಲಕ ಅಲ್ಲಿನೂ ಕೂಡ ಅವರು ಕಾರ್ಯನಿರತರಾಗಿರ್ತಾರೆ, ಸಮಯ ವ್ಯರ್ಥವನ್ನ ಮಾಡಿರ್ತಾರೆ, ಅಲ್ಲಿನೂ ಕೂಡ ಅವರು ಸಿದ್ಧಿಯನ್ನ ಪಡಿತಾರೆ. ಅದಕ್ಕಾಗಿ ಇಲ್ಲಿ ಯೋಗ ಸಿದ್ಧಿ, ಭೌತಿಕ ಸಿದ್ಧಿ ಅಂತ ಕರೀತಾರೆ. ಈ ಅಣಿಮಾ ಸಿದ್ಧಿಯಲ್ಲಿ ನಾವು ಉದಾಹರಣೆ ತಗೊಂಡಾಗ ಈ ಯೋಗ ಸಿದ್ಧಿಯಲ್ಲಿ ಒಬ್ಬ ವ್ಯಕ್ತಿ ಚಿಕ್ಕ ರೂಪ ತಾಳುವಂತಹ ಶಕ್ತಿಯನ್ನ ಪಡೆದಿರ್ತಾನೆ. ಅಂದ್ರೆ ಗಾಳಿ, ನೀರಿನ ಮೇಲೆ ತೇಲಾಡುವಂಥದ್ದು, ಹೀಗೆ. ಸೊ ತನ್ನನ್ನ ತಾನು ತುಂಬಾನೇ ಚಿಕ್ಕದಾಗಿ ಮತ್ತೆ ಹೆಚ್ಚಿನ ಒಂದು ತೂಕ ಇಲ್ಲದೆ ಇರೋ ಹಾಗೆ ತನ್ನನ್ನ ತಾನು ಸಿದ್ಧಿಪಡಿಸ್ಕೊಳ್ತಾನೆ. ಮತ್ತೆ ಭೌತಿಕವಾಗಿ ನಾವು ನೋಡಿದಾಗ ಇವು ನೀರಿನ ಮೇಲೆ ನಡೆಯುವಂಥದ್ದು, ಗಾಳಿಯ ಮೇಲೆ ತೇಲುವಂಥದ್ದು ಸೋಗಳನ್ನ ನೋಡ್ತೇವೆ, ಸುರಂಗ ಮಾರ್ಗಗಳನ್ನ ನಾವು ಕಾಣ್ತೇವೆ. ಮತ್ತೆ ಮಹಿಮಾದಲ್ಲಿ ನಾವು ನೋಡಿದಾಗ ಮಹಿಮಾ ಅಂತಂದ್ರೆ ಒಂದು ದೊಡ್ಡ ದೇಹದ ಗಾತ್ರವನ್ನ ಪಡೆಯುವಂಥದ್ದು. ಸೊ ದೊಡ್ಡ ದೇಹದ ಗಾತ್ರ ಅಂದ್ರೆ ಆಕಾಶದ ಮಟ್ಟಕ್ಕೆ ತನ್ನ ದೇಹವನ್ನ ಬೆಳೆಸ್ಕೊಳ್ಳುವಂಥದ್ದು ನಾವು ನೋಡ್ತೀವಿ ಯೋಗ ಸಿದ್ಧಿಯಲ್ಲಿ. ಗರಿಮಾದಲ್ಲಿ ದೇಹದ ತೂಕವನ್ನ ಬದಲಾಯಿಸ್ಕೊಳ್ಳುವಂಥದ್ದು, ಚಿಕ್ಕದಿಂದ ದೊಡ್ಡದು, ದೊಡ್ಡದಿಂದ ಚಿಕ್ಕದು. ಈಗ ನಾನು ಎಷ್ಟಿದ್ದೀನೋ ಇದಕ್ಕಿಂತ ಚಿಕ್ಕದಾಗಿ ನನ್ನ ರೂಪವನ್ನ ತಗೊಂಡು ನಾನು ಎಲ್ಲಿ ಬೇಕಾದ್ರಲ್ಲೂ ಕೂಡ ನನ್ನನ್ನ ನಾನು ತಗೊಂಡು ಹೋಗ್ಬಹುದು. ಸೊ ಈ ತರನಾಗಿ ಹೀಗೆ ಲಘಿಮ ತುಂಬಾನೇ ಇದೆ. ಲಘಿಮ ಅಂತಂದ್ರೆ ಇಲ್ಲಿ ಬೇರೆ ಗ್ರಹವನ್ನ ಪ್ರವೇಶಿಸುವಂಥದ್ದು, ಹೀಗೆ ಸ್ಪರ್ಶ ಮಾಡುವಂಥದ್ದು, ಇವೆಲ್ಲ ನಾವು ನೋಡ್ತೀವಿ. ಅಂದ್ರೆ ಇಲ್ಲಿ ನಿಂತ್ಕೊಂಡು ಚಂದ್ರಗ್ರಹವನ್ನ, ಬೇರೆ ಮಂಗಳ ಗ್ರಹವನ್ನ ಸ್ಪರ್ಶಿಸುವಂಥದ್ದು, ಹೀಗೆಲ್ಲ ಇದು ಒಂದೊಂದಾಗಿರುವಂತಹ ಯೋಗ ಸಿದ್ಧಿಗಳಿದೆ. ಇವುಗಳ ನೀವು 13, 14ನೇ ಪೇಜ್ ಅಲ್ಲಿ ನೀವು ನೋಡ್ತೀರಾ. ಸೊ ಈ ಸಿದ್ಧಿಗಳು ಕೂಡ ಶಾಶ್ವತವಾದದ್ದ? ಇಲ್ಲ, ಈ ಸಿದ್ಧಿಗಳು ಕೂಡ ಅಶಾಶ್ವತವಾದಂಥದ್ದು. ಅದಕ್ಕಾಗಿ ಇವುಗಳಿಗೂ ಕೂಡ ಒಬ್ಬ ಭಕ್ತ, ಶುದ್ಧ ಭಕ್ತ ಈ ಸಿದ್ಧಿಗಳನ್ನು ಕೂಡ ಬಯಸೋದಿಲ್ಲ, ಸಮಯ ವ್ಯರ್ಥ. ಸೊ ಅದೇ ಶುದ್ಧಿ ಸಮಯ ವ್ಯರ್ಥ ಅಂತ ಹೇಳಿ ಒಬ್ಬ ಭಕ್ತ ಅಂತಾನೆ. ಸೊ ಎರಡನೇದಾಗಿರುವಂಥದ್ದು ಪರಮ ಬ್ರಹ್ಮನೊಂದಿಗೆ ತನ್ನನ್ನು ಗುರುತಿಸಿಕೊಳ್ಳುವ ಮೂಲಕ ಪಡೆದಂತಹ ಸುಖ. ಪರಬ್ರಹ್ಮನೊಂದಿಗೆ ಗುರುತಿಸಿಕೊಳ್ಳೋದು ಅಂತಂದ್ರೆ ಏನು? ಇದು ಏಕತ್ವಂ ಅಂತ ಕರೀತಾರೆ. ಸೊ ನಾನು ಮತ್ತೆ ಭಗವಂತ ಗುಣದಲ್ಲಿ ಒಂದೇ ಅನ್ನುವಂಥದ್ದು. ಸೊ ಪ್ರಮಾಣದಲ್ಲಿ ನಾವು ವಿಭಿನ್ನವಾಗಿದ್ದೇವೆ, ಆದ್ರೆ ಗುಣದಲ್ಲಿ ಒಂದೇ ಅಂದಾಗ ಇದು ಪರಬ್ರಹ್ಮನೊಂದಿಗೆ ಒಂದಾಗುವಂಥದ್ದು. ಅಂತಂದ್ರೆ ಇಲ್ಲಿ ಏನು ಸಾಕ್ಷಾತ್ಕಾರದ 3 ಹಂತಗಳಿದೆಯೋ, ಬ್ರಹ್ಮನ್, ಪರಮಾತ್ಮ ಮತ್ತೆ ಸಾಕ್ಷಾತ್ಕಾರ. ಆ ಬ್ರಹ್ಮನೊಂದಿಗೆ ಏನು ಕನಿಷ್ಠವಾದಂತಹ ಕೆಳಗಡೆ ಇರುವಂತಹ ಒಂದು ಸಾಕ್ಷಾತ್ಕಾರ ಇದೆಯೋ ಅದರಲ್ಲಿ ನಾನು ಒಂದಾಗ್ತೀನಿ ಅನ್ನುವಂತಹ ಸುಖ. ಸೊ ಇಷ್ಟು ಸಾಕು ನನಗೆ, ಮತ್ತೇನು ಬೇಡ ಅನ್ನುವಂಥದ್ದು. ಸೊ ಅದು ಕೂಡ ಅಷ್ಟೊಂದು ಸಂತೋಷ ಕೊಡದೆ ಇರುವಂಥದ್ದು ಅಂತ ಹೇಳಿ. ಸೊ ಹಾಗಾದ್ರೆ ಅದು ಕೂಡ ಶಾಶ್ವತ ಅಲ್ಲ. ಮತ್ತೆ ಅವನು ತಿರುಗಿ ಈ ಒಂದು ಜನನ ಮರಣಗಳ ಚಕ್ರದಲ್ಲಿ ಅವನು ಸಿಲುಕೊಳ್ತಾನೆ. ಹಾಗಾದ್ರೆ ಈ ಶಾಶ್ವತವಾದಂತಹ ಉನ್ನತವಾದಂತಹ ಸುಖ ಯಾವುದು, ದಿವ್ಯಾನಂದ ಕೊಡುವಂತಹ ಸುಖ ಯಾವುದು ಅಂತಂದ್ರೆ ಅದೇ ಕೃಷ್ಣ ಪ್ರಜ್ಞೆಯ ಶುದ್ಧ ಭಕ್ತಿ ಸೇವೆಯಿಂದ ಪಡೆದಂತಹ ಸುಖವನ್ನ ಏನಂತ ಕರೀತಾರೆ? ಈ ಶಾಶ್ವತ ಸುಖ, ದಿವ್ಯಾನಂದವನ್ನ ಕೊಡುವಂತಹ ಸುಖ ಅಂತ ಕರೀತಾರೆ. ಸೊ ಹಾಗಾಗಿ ಇಲ್ಲಿ ನಾವು ಏನನ್ನ ತಿಳ್ಕೊಳ್ಬೇಕು ಅಂತಂದ್ರೆ ಅತ್ಯುನ್ನತವಾದಂತಹ ಸಂತೋಷ ನಮ್ಗೆ ಸಿಗುವಂತದ್ದು ಯಾರ ಹತ್ರ ಸಚ್ಚಿತ್ ಆನಂದ ಇದೆಯೋ ಆ ಮೂಲಗಳಿಂದನೇ ನಮ್ಗೆ ಸಿಗುವಂತದ್ದು. ಸೊ ಆ ಮೂಲ ಯಾವುದು? ಅದೇ ದೇವೋತ್ತಮ ಪರಮ ಪುರುಷ. ಉದಾಹರಣೆ ಈಗಾಗ್ಲೇ ಹೇಳಿದ್ವಿ, ಕೊರವೇಶ ಶ್ರೀಧರು ಕಡುಬಡವನಾದ್ರೂ ಕೂಡ ಸಂತೋಷದಿಂದ ಕೃಷ್ಣನ ನಾಮ ಸದಾ ಜಪಿಸ್ತಾ ಇದ್ದ. ಆಮೇಲೆ ಪ್ರಹ್ಲಾದ್ ಮಹಾರಾಜ್ ಅವ್ರ ಉದಾಹರಣೆಯನ್ನ ತಗೊಳ್ತೀವಿ. ಪ್ರಹ್ಲಾದ್ ಮಹಾರಾಜ್ ಅವ್ರು ಏನಿದ್ರು ಕೇವಲ 5 ವರ್ಷದ ಬಾಲಕರಾಗಿದ್ರು, ತುಂಬಾನೇ ಬಲಹೀನರಾಗಿದ್ರು ಅವರು. ಸೊ ಭಕ್ತಿಯಿಂದ ನರಸಿಂಹನಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ಸೊ ಅಷ್ಟೆಲ್ಲ ಸಂಕಟಗಳನ್ನ, ಕ್ಲೇಶಗಳನ್ನ ಅವರ ತಂದೆ
ಹಿರಣ್ಯಕಶಿಪು ಕೊಟ್ಟರೂ ಕೂಡ ಒಂದೀಟು ಕೂಡ ಅಲ್ಲೋಲ ಕಲ್ಲೋಲ ಆಗದೆ ಭಗವಂತನ ಭಕ್ತಿಯಲ್ಲಿ ನಿರತರಾಗಿದ್ರು. ಸೊ ಒಂದಿನ ಅವರು ಕೂಡ ಹೇಳ್ತಾರೆ, ಸೊ ನರಸಿಂಹ ಭಗವಾನ್ ಕೇಳ್ತಾರೆ ನಿನ್ಗೇನ್ ಬೇಕು ಕೇಳು ಅಂತ ಹೇಳಿ. ಸೊ ಅವಾಗ ಕೂಡ ಪ್ರಹ್ಲಾದ್ ಮಹಾರಾಜ ಹೇಳ್ತಾರೆ, ಸೊ ನನ್ಗೆ ಶುದ್ಧ ಭಕ್ತಿ ಸೇವೆ ಒಂದೇ ಬೇಕು, ನಾನೇನಿಲ್ಲಿ ವ್ಯವಹಾರ ಮಾಡ್ತಾ ಇದ್ದೀನಾ, ನನ್ಗೆ ಕೇವಲ ಶುದ್ಧ ಭಕ್ತಿ ಸೇವೆ ಅಷ್ಟೇ ಬೇಕು ಅಂತ ಹೇಳಿ ಆ ಚಿಕ್ಕ ಬಾಲಕ ಹೇಳ್ತಾರೆ. ಸೊ ಹೀಗೆ ಈ ಒಂದು ಸುಖಂ ಅನ್ನುವಂಥದ್ದು ಇದರಲ್ಲಿ ಇದೆ. ಸೊ ಇದರಿಂದ ನಾವು ಏನ್ ತಿಳ್ಕೊಳ್ಬಹುದು ಅಂತಂದ್ರೆ, ಈ ಶುದ್ಧ ಭಕ್ತಿ ಸೇವೆ ಎಲ್ಲಿ ಸಾಧಿಸಿದ ಒಂದು ಸಂತೋಷ ಯಾವಾಗೂ ಶಾಶ್ವತವಾಗಿರುತ್ತೆ ಅನ್ನೋದನ್ನ ನಾವು ಅಳವಡಿಸ್ಕೊಳ್ಬೇಕು ನಮ್ಮ ಜೀವನದಲ್ಲಿ. ಸೊ ಹೀಗೆ ಈ ಭೌತಿಕ ಜಗತ್ತಿನಿಂದ ಪಡೆದಂತಹ ಸುಖ ತಾತ್ಕಾಲಿಕವಾಗಿರುವಂಥದ್ದು. ಮತ್ತೆ ಈ ಕೃಷ್ಣನಿಗೆ ಶುದ್ಧ ಭಕ್ತಿ ಸೇವೆಯಲ್ಲಿ ಇತರ ಮೂಲಗಳಿಂದ ಪಡೆದಂತಹ ಸುಖನೂ ಕೂಡ ಕನಿಷ್ಠ ಆಗಿರುತ್ತೆ. ಯಾವ್ದು ಪರಬ್ರಹ್ಮ ಮತ್ತೆ ಯೋಗ ಸಿದ್ಧಿಗಳು ಇವೆಲ್ಲವೂ ಕೂಡ ಕನಿಷ್ಠಕರವಾಗಿರುವಂತದ್ದು. ಅತ್ಯುನ್ನತವಾದಂತಹ ಆನಂದ ಕೇವಲ ಕೃಷ್ಣ ಪ್ರಜ್ಞೆ ಅನ್ನೋದನ್ನ ನಾವು ತಿಳ್ಕೋಬೇಕು. ಮುಂದಿನ ಒಂದು ಲಕ್ಷಣವನ್ನ ನೋಡೋಣ. ಶುದ್ಧ ಭಕ್ತಿ ಸೇವೆಯ 6 ಲಕ್ಷಣಗಳಲ್ಲಿ 3ನೆಯ ಲಕ್ಷಣ ಮೋಕ್ಷ ಲಘುತಾ ಕೃತ್. ಈ ಶುದ್ಧ ಭಕ್ತಿ ಸೇವೆಯಲ್ಲಿರುವವರು ಈ ಮುಕ್ತಿಯ ಕಲ್ಪನೆಯನ್ನು ಸಹ ಹೀಗೆಳೆಯುತ್ತಾರೆ ಅಂತ ಹೇಳಿ, ಅಂದ್ರೆ ಅದನ್ನು ಕೂಡ ಅವ್ರು ಬಯಸೋದಿಲ್ಲ ಅಂತ ಹೇಳಿ. ಈ ಒಂದು ಮೋಕ್ಷ ಲಘುತಾಕೃತ್ ಅನ್ನುವಂಥದ್ದು ಈಗಾಗಲೇ ನಾವು ಪ್ರೀವಿಯಸ್ ಸ್ಲೈಡ್ಗಳಲ್ಲಿ ನೋಡಿದಾಗ ಇದು ಭಾವದ ಹಂತದಲ್ಲಿ ಪ್ರಕಟವಾಗುವಂಥದ್ದು, ಅಭಿವ್ಯಕ್ತವಾಗುವಂಥದ್ದು. ಅಭಿವ್ಯಕ್ತ ಅಂದ್ರೆ ಪ್ರಕಟವಾಗುವಂಥದ್ದು. ಹೀಗೆ ಇದು ಮೋಕ್ಷ ಅಂತಂದ್ರೆ ಮುಕ್ತಿ ಅಥವಾ ವಿಮೋಚನೆ. ಲಘು ಅಂತಂದ್ರೆ ಕಡಿಮೆ. ಈ ವಿಮೋಚನೆಯನ್ನು ಕೂಡ ಕನಿಷ್ಠವನ್ನಾಗಿ ಮಾಡುತ್ತೆ, ಒಬ್ಬ ಕನಿಷ್ಠನನ್ನಾಗಿ ಮಾಡ್ತಾರೆ, ಕನಿಷ್ಠವಾಗಿ ಕಾಣ್ತಾರೆ ಅಂತ ಹೇಳುತ್ತೆ ಇದು. ಸೊ ಹೀಗೆ ಈ ಶುದ್ಧ ಭಕ್ತಿ ಸೇವೆ ವಿಮೋಚನೆಗಿಂತನೂ ಕೂಡ ಶ್ರೇಷ್ಠವಾಗುವಂಥದ್ದು. ಹೀಗೆ ಒಬ್ಬ ಕೃಷ್ಣ ಭಕ್ತ ಕೃಷ್ಣನನ್ನ ಏನನ್ನೂ ಬಯಸೋದಿಲ್ಲ, ಸೊ ಮುಕ್ತಿಯನ್ನೂ ಕೂಡ ಬಯಸೋದಿಲ್ಲ ಅನ್ನೋದನ್ನ ಇದು ಮೋಕ್ಷ ಲಘುತಾಕೃತ್ ತಿಳಿಸುತ್ತೆ. ಸೊ ಈ ಒಂದು ಪ್ರಕಟ ಆಗುವಂಥದ್ದು ಯಾವಾಗ ನಮ್ಗೆ ಭಾವದ ಹಂತಕ್ಕೆ ಬಂದಾಗ. ಈಗ ನಮ್ಗಾಗತ್ತಾ ಇದು ಮೋಕ್ಷನೂ ಬೇಡ ಏನು ಬೇಡ ಅಂತ ಹೇಳಿ? ಇಲ್ಲ, ಭಾವದ ಹಂತಕ್ಕೆ ಬಂದಾಗ ಆ ವ್ಯಕ್ತಿಗೆ ಗೊತ್ತಾಗುತ್ತೆ. ಹಾಗಾದ್ರೆ ಈ ಮುಕ್ತಿಗಳು ಯಾವ್ದು ಅಂತಂದ್ರೆ ಈಗಾಗಲೇ ನಿಮ್ಗೆ ಹೇಳಿರುವಂತದ್ದು 5 ತರನಾದಂತಹ ಮುಕ್ತಿಗಳನ್ನ ನಾವು ಕಾಣ್ತೇವೆ. ಸಾಲೋಕ್ಯ, ಸಾಷ್ಟಿ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ ಅಂತ ಹೇಳಿ. ಸೊ ಈ ಸಾಲೋಕ್ಯ ಅನ್ನುವಂಥದ್ದು ಈಗಾಗಲೇ ಹೇಳಿರೋದು ಭಗವಂತನೊಂದಿಗೆ ಒಂದೇ ಲೋಕದಲ್ಲಿ ವಾಸಿಸುವುದು. ಸಾಷ್ಟಿ ಅಂದ್ರೆ ಏನು? ಭಗವಂತನಂತೆ ಐಶ್ವರ್ಯಗಳನ್ನ ನಾವು ಪಡೆಯುವಂಥದ್ದು. ಸಾಮೀಪ್ಯ ಅಂತಂದ್ರೆ ಏನು? ಭಗವಂತನ ಜೊತೆ ಒಡನಾಡಿಯಾಗಿ ಬಾಳುವಂಥದ್ದು. ಸಾರೂಪ್ಯ ಅಂತಂದ್ರೆ ಏನು? ಭಗವಂತನಂತೆ ರೂಪ ಲಕ್ಷಣಗಳನ್ನ ನಾವು ಹೊಂದುವಂಥದ್ದು. ಮತ್ತೆ ಕೊನೆಯದಾಗಿರುವಂಥದ್ದು ಸಾಯುಜ್ಯ, ಅದು ಏಕತ್ವಂ ಅಂತೂ ಕೂಡ ಕರೀತಾರೆ. ಹೀಗೆ ಭಗವಂತನೊಂದಿಗೆ ಒಂದಾಗೋದು ಅಂತ ಹೇಳ್ತೀವಿ. ಆದ್ರೆ ಇದು ಈ 5 ಮುಕ್ತಿಗಳಲ್ಲಿ ತುಂಬಾನೇ ಕನಿಷ್ಠವಾಗಿರುವಂತಹ ಮುಕ್ತಿನೇ ಸಾಯುಜ್ಯ ಮುಕ್ತಿ. ಶುದ್ಧ ಭಕ್ತ ಒಂದ್ ವೇಳೆ ಇವು ಬಯಸಬಹುದು, ಸಾಲೋಕ್ಯ, ಸಾಷ್ಟಿ, ಸಾಮೀಪ್ಯ, ಸಾರೂಪ್ಯ ಬಯಸ್ತಾನೆ, ಬೇಡಬಹುದು. ಆದ್ರೆ ಈ ಸಾಯುಜ್ಯ ಅನ್ನುವಂಥದ್ದನ್ನ ಅವನು ಬೇಡೋದಿಲ್ಲ ಅಂತ ಹೇಳ್ತಾರೆ. ಸೊ ತುಂಬಾನೇ ಕನಿಷ್ಠವಾಗಿರುವಂಥದ್ದು ಅಂತ. ಸೊ ಚೈತನ್ಯ ಮಹಾಪ್ರಭುಗಳು ಕೂಡ ಮುಕ್ತಿಯನ್ನ ಬಯಸದೆ ಕೇವಲ ಭಕ್ತಿಯನ್ನ ಮಾತ್ರ ಕೃಷ್ಣನಲ್ಲಿ ಬಯಸ್ತಾ ಇದ್ರು ಅನ್ನೋದನ್ನ ನೋಡ್ತೀವಿ. ಮತ್ತೆ ಶ್ರೀಲ ಪ್ರಭುಪಾದವರ ಇದೇ ಒಂದು ಪುಸ್ತಕದಲ್ಲಿ ನಾವು ಕಾಣ್ತೇವೆ. ಸೊ ಒಂದಾಗುವ ಸಂತೋಷ ಹೇಗಿದೆ ಅಂತಂದ್ರೆ, ಓದಿ ಮಾತಾಜಿ ಯಾರಾದ್ರು. ಹರೇ ಕೃಷ್ಣ, ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾ. ಮೋಕ್ಷದ ಲಘುತಾ ಕೃತ್, ಮೋಕ್ಷದ ಪರಿಕಲ್ಪನೆಯ ಅಪಹಾಸ್ಯ. ನಾರದ ಪಂಚರಾತ್ರದಲ್ಲಿ ಕೂಡ ಹೇಳಿದೆ, ರಾಣಿಯೊಬ್ಬಳ ಆಪ್ತ ಸಖಿಯರು ಹಾಗೂ ಪರಿಚಾರಿಕೆಯರು ಆಕೆಯನ್ನು ಭಯ ಗೌರವಗಳಿಂದ ಹಿಂಬಾಲಿಸುವಂತೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳ ಸುಖವು ಪ್ರಭುವಿಗೆ ಸಲ್ಲಿಸುವ ಭಕ್ತಿ ಸೇವೆಯನ್ನು ಹಿಂಬಾಲಿಸುತ್ತದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಹೇಳ್ತಾರೆ ಅಂತಂದ್ರೆ, ಈಗ ನಾರದ ಪಂಚರಾತ್ರದಲ್ಲಿ ಹೇಳಿರುವಂತದ್ದು ಇದ್ದಾನೆ. ಈಗ ರಾಣಿಯರ ಆಪ್ತ ಗೆಳತಿಯರು ಇರ್ತಾರೆ, ಸಹಚರ್ಯರು ಇರ್ತಾರೆ. ಈಗ ರಾಣಿ ಎಷ್ಟು ಸುಖವನ್ನ ಪಡಿತಾಳೋ, ಎಷ್ಟು ಸೌಲಭ್ಯಗಳನ್ನ ಅವಳು ಅನುಭವಿಸ್ತಾ ಇರ್ತಾಳೋ, ಅಷ್ಟೇ ಸೌಲಭ್ಯಗಳನ್ನು ಕೂಡ ಅವರು ಸಖಿಯರು ಕೂಡ ಅನುಭವಿಸ್ತಾರೆ. ಇವನ್ ಅವ್ರು ರಾಣಿಯರಲ್ಲ. ಈಗ ರಾಣಿ ಏನು ಊಟ ಮಾಡ್ತಾಳೋ,
ಸೊ ಅದೇ ತಾನೇ ಅವರು ಊಟ ಮಾಡ್ಬೇಕಾಗಿರುವಂತದ್ದು. ಸೊ ರಾಣಿ ಎಲ್ಲಿ ಮಲಗ್ತಾಳೋ ಅದೇ ರೂಮ್ದಲ್ಲಿ ತಾನೇ ಅವರು ಮಲಗ್ಬೇಕಾಗಿರುವಂತದ್ದು. ಸೊ ಅಷ್ಟೇ ಸುಖವನ್ನ ಅವ್ರು ಪಡಿತಾರೆ ಅಂತ. ಸೊ ಹೀಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳ ಸುಖವು ಪ್ರಭುವಿಗೆ ಸಲ್ಲಿಸುವ ಭಕ್ತಿ ಸೇವೆಯನ್ನ ಹಿಂಬಾಲಿಸುತ್ತೆ ಅಂತ. ಸೊ ಏನು ಇವ 4 ಪುರುಷಾರ್ಥಗಳನ್ನ ತಿಳಿಸಲಾಗಿದೆಯೋ ಸೊ ಇವು ಕೂಡ ಭಕ್ತಿ ಸೇವೆಯನ್ನೇ ಹಿಂಬಾಲಿಸುತ್ತೆ ಅನ್ನೋದನ್ನ ಹೇಳ್ತಾರೆ. ಸೊ ಹೇಗೆ ರಾಣಿಯ ಸಹಚರ್ಯರು ರಾಣಿಯನ್ನ ಹಿಂಬಾಲಿಸ್ತಾರೋ ಹಾಗೆ ಭಕ್ತಿ ಸೇವೆಗೆ ಈ ಪುರುಷಾರ್ಥಗಳು ಹಿಂಬಾಲಿಸುತ್ತೆ ಅನ್ನೋದನ್ನ ತಿಳಿಸ್ತಾರೆ. ಓಕೆ. ಸೊ ಹೀಗೆ ಈ ಮೋಕ್ಷ ಲಘುತಾಕೃತ ಅನ್ನುವಂಥದ್ದು ಇದನ್ನ ಶ್ರೀಲ ಪ್ರಭುಪಾದವರು ಹೇಳ್ತಾರೆ. ಹೀಗೆ ಬ್ರಹ್ಮಾನಂದ ಪರಮಾತ್ಮನೊಂದಿಗೆ ಒಂದಾಗುವ ಸಂತೋಷ ಎಷ್ಟಿದೆ ಅಂತಂದ್ರೆ ಸೊ 1 ಟ್ರಿಲಿಯನ್ ಪಟ್ಟು ಗುಣಿಸಿದ್ರೆ ಸೊ ಅದನ್ನ 3 ಪಟ್ಟು ಗುಣಿಸಿದ್ರು ಕೂಡ ಆ ಭಕ್ತಿ ಸಾಗರಕ್ಕೆ ಅದನ್ನ ಹೋಲಿಸ್ಲಿಕ್ಕೆ ಆಗೋದಿಲ್ಲ. ಸೊ ಅಂದ್ರೆ ಆ ಸಂತೋಷದ ಪರಮಾಣ ಏನಿದೆಯಲ್ಲ ಅಣುವಿನ ಮಾತ್ರ, ಆ ಪರಮಾನಂದದ ಸುಖ ಕೇವಲ ಅಣು ಮಾತ್ರ ಅಂತ ಹೇಳಿ ಹೋಲಿಸಿದ್ದಾರೆ ಶ್ರೀಲ ಪ್ರಭುಪಾದವರು ಇದ್ರಲ್ಲಿ. ಸೊ ಇದ್ರ ಕುರಿತಾಗಿ ನಮ್ಗೆ ಏನ್ ತಿಳಿಯುತ್ತೆ, ಈ ಒಂದು ಮೋಕ್ಷ ಲಘುತಾಕೃತ್ ಒಂದು ಸಾರಾಂಶವನ್ನ ನಾವು ತಿಳ್ಕೊಂಡಾಗ ಈ ಭಗವಂತ ಸುಲಭವಾಗಿ ಮುಕ್ತಿಯನ್ನ ಕೊಟ್ರು ಕೂಡ ಕೃಷ್ಣ ಭಕ್ತ ಈ ಒಂದು ಮುಕ್ತಿಯನ್ನು ಕೂಡ ಬಯಸೋದಿಲ್ಲ. ಮತ್ತೆ ಒಬ್ಬ ಶುದ್ಧ ಭಕ್ತ ಸೊ ಇಂದ್ರಿಯ ತೃಪ್ತಿಯನ್ನು ಕೂಡ ತಿರಸ್ಕರಿಸ್ತಾನೆ. ಮತ್ತೆ 5 ಬಗೆಯ ಮುಕ್ತಿಯನ್ನ ತಿರಸ್ಕರಿಸ್ತಾನೆ. ಮತ್ತೆ ಎಲ್ಲಿ ಅವನು ತೃಪ್ತನಾಗಿರ್ತಾನೆ, ಕೇವಲ ಭಕ್ತಿ ಸೇವೆಯಲ್ಲಿ ತೃಪ್ತನಾಗಿರ್ತಾನೆ. ಸೊ ಇದೇ ಶುದ್ಧ ಭಕ್ತಿ ಸೇವೆಯ ಲಕ್ಷಣ ಅನ್ನೋದನ್ನ ಹೇಳ್ತಾರೆ. ಸೊ ಈಗ ನೆಕ್ಸ್ಟ್ ನೋಡೋಣ, ಸುದುರ್ಲಭ. ಇದು ಶುದ್ಧ ಭಕ್ತಿ ಸೇವೆಯ 4ನೆಯ ಲಕ್ಷಣವನ್ನ ನಾವು ಕಾಣ್ತೇವೆ. ಸೊ ಈ ಸುದುರ್ಲಭ ಅನ್ನುವಂಥದ್ದು ಸುದುರ್ಲಭ ಅಂತ ಕರೀತಾರೆ. ಸುದುರ್ಲಭ ಅಂತಂದ್ರೆ ತುಂಬಾನೇ ವಿರಳವಾಗಿರುವಂತದ್ದು ಅಂತ. ತುಂಬಾ ಅಷ್ಟೇ ಅಲ್ಲ, ತುಂಬಾನೇ ವಿರಳವಾಗಿರುವಂತದ್ದು, ಅದಕ್ಕೆ ಸುದುರ್ಲಭ ಅಂತ ಕರೀತಾರೆ. ಸೊ ಇದು ಕೂಡ ಭಾವದ ಹಂತದಲ್ಲಿ ಪ್ರಕಟವಾಗುವಂಥದ್ದು. ಈಗಾಗಲೇ ನಿಮ್ಗೆ ಸ್ಲೈಡ್ ತೋರಿಸಿದ್ವಿ. ಯಾವುದು ಸಾಧನೆ ಹಂತದಲ್ಲಿ 2 ಕ್ಲೇಶಾಗ್ನಿ ಶುಭದ, ಆಮೇಲೆ ಭಾವ ಹಂತದಲ್ಲಿ ಮೋಕ್ಷ ಲಘುತಾಕೃತ್, ಮತ್ತೆ ಈ ಒಂದು ಸುದುರ್ಲಭ ಅಂತ ಹೇಳಿ. ಈ ಒಂದು ಸುದುರ್ಲಭ ಅನ್ನುವಂಥದ್ದು ಭಾವದ ಹಂತದಲ್ಲಿ ಪ್ರಕಟವಾಗುವಂಥದ್ದು, ಅಭಿವ್ಯಕ್ತವಾಗುವಂಥದ್ದು. ಸೊ ಒಬ್ಬ ಸ್ವಂತ ಪ್ರಯತ್ನದಿಂದ ಶುದ್ಧ ಭಕ್ತಿಯ ಸಾಧನೆ ಮಾಡುವಂಥದ್ದು ತುಂಬಾ ಕಷ್ಟ. ತನ್ನ ಒಂದು ಪ್ರಯತ್ನದಿಂದ ಅವ್ನು ಮಾಡ್ಲಿಕ್ಕೆ ಆಗಲ್ಲ. ಹಾಗಾದ್ರೆ ಹೇಗೆ ಮಾಡಬಹುದು ಅವನು ಅಂದ್ರೆ ಇಲ್ಲಿ ಹೇಳ್ತಾರೆ ಸುದುರ್ಲಭ. ದುರ್ಲಭ ಯಾಕೆ? ನನ್ಗೆ ಬೇಕು ಅಂದಾಗ ಅದು ಸಿಗಲ್ಲ. ಮತ್ತೆ ನನ್ನ ಸ್ವಂತ ಪ್ರಯತ್ನದಿಂದ ನಾನು ಮನೇಲಿ ಕೂತ್ಕೊಂಡು ನಾನು ಶುದ್ಧ ಭಕ್ತಿ ಸೇವೆ ಮಾಡ್ತೀನಿ ಅಂತಂದ್ರೆ ಅದು ಕೂಡ ಸಾಧ್ಯನೇ ಇಲ್ಲ, ಅದು ಸಿಗೋದೇ ಇಲ್ಲ. ಹಾಗಾದ್ರೆ ಏನ್ ಬೇಕು ಅದಕ್ಕೆ? ಆ ಶುದ್ಧ ಭಕ್ತಿ ಸೇವೆ ನಮ್ಗೆ ಲಭ್ಯವಾಗ್ಬೇಕು ಅಂತಂದ್ರೆ ಆ ಕೃಷ್ಣನ ಕೃಪೆ ಮಾತ್ರದಿಂದಲೇ ಸಾಧ್ಯ ಅಂತ ಹೇಳ್ತಾರೆ. ಹೀಗೆ ಕೃಷ್ಣ ಸುಲಭವಾಗಿ ಏನೋ ಭೌತಿಕ ಸಂತೋಷ ಕೊಡ್ತಾನೆ, ಎಲ್ಲ ಕೊಡ್ತಾನೆ. ಒಂದು ಒಳ್ಳೆ ಮನೆ ಕೊಡ್ತಾನೆ, ಒಳ್ಳೆ ಉದ್ಯೋಗ ಕೊಡ್ತಾನೆ, ಸಂಪತ್ತು ಕೊಡ್ತಾನೆ, ಐಶ್ವರ್ಯ ಕೊಡ್ತಾನೆ, ಒಳ್ಳೆ ಹೆಂಡತಿ, ಒಳ್ಳೆ ಮಕ್ಕಳು, ಒಳ್ಳೆ ಗಂಡ, ಎಲ್ಲವನ್ನೂ ಕೊಡ್ತಾರೆ. ಭೌತಿಕ ಸಂತೋಷವನ್ನ ಕೊಡ್ತಾನೆ, ಮುಕ್ತಿ ಕೂಡ ಕೊಡ್ತಾನೆ. ತುಂಬಾ ಜನರು ಕೂಡ ಮುಕ್ತಿಯನ್ನು ಕೂಡ ಪಡೆದಿದ್ದಾರೆ. ಆದ್ರೆ ಈ ಎಲ್ಲಕ್ಕಿಂತನೂ ಕೂಡ ಈ ಶುದ್ಧ ಭಕ್ತಿ ಸೇವೆ ಅನ್ನೋದೇನಿದೆಯಲ್ಲ, ಇದು ತುಂಬಾನೇ ವಿರಳವಾಗಿರುವಂಥದ್ದು, ತುಂಬಾನೇ ಏನು ಕಠಿಣವಾಗಿರುವಂಥದ್ದು ಪಡಿಲಿಕ್ಕೆ ಅಂತ ಹೇಳಿ. ಯಾಕೆ ಕಠಿಣವಾಗಿದೆ? ಈಗಾಗಲೇ ನಾವು ತಿಳ್ಕೊಂಡಿರುವಂಥದ್ದು ಕೃಷ್ಣನನ್ನ ಆಕರ್ಷಿಸ್ಲಿಕ್ಕೆ ಇರುವಂತಹ ಏಕೈಕ ಮಾರ್ಗ, ಕೃಷ್ಣನನ್ನ ನಮ್ಮ ಕಡೆಗೆ ನೋಡೋ ಹಾಗೆ ಮಾಡ್ಲಿಕ್ಕೆ ಇರುವಂತಹ ಏಕೈಕ ಮಾರ್ಗನೇ ಶುದ್ಧ ಭಕ್ತಿ ಸೇವೆ. ಇಲ್ಲಾಂದ್ರೆ ಯಾರು ನೋಡ್ತಾರೆ ನಮ್ಮನ್ನ? ಈಗ ಭೌತಿಕ ಜಗತ್ತಿನಲ್ಲಿ ನನ್ನನ್ನ ಯಾರಾದ್ರೂ ನೋಡ್ಬೇಕು ಅಂತಂದ್ರೆ, ನಮ್ಮನ್ನ ಯಾರಾದ್ರೂ ಕಾಣ್ಬೇಕು ಅಂತಂದ್ರೆ, ಸೊ ನಾವು ಒಂದು ಪ್ರತಿಷ್ಠೆ ಹೊಂದಿರ್ಬೇಕು, ಅಥವಾ ನಾವು ಒಂದು ಏನು ಪ್ರಚಾರ ಆಗಿರ್ಬೇಕು, ಮತ್ತೆ ಪ್ರವರ್ತನೆ ಆಗಿರ್ಬೇಕು, ಅಥವಾ ನಾವು ಎಲ್ಲೋ ಒಂದು ಸಭೆಯಲ್ಲಿ ಮುಂದಾಗಿ ಗೆಸ್ಟ್ ಆಗಿ ಹೋದಾಗ ಅವರು ನಮ್ಮನ್ನ ಪರಿಚಯಿಸ್ತಾರೆ. ಸೊ ಹೀಗೆ ಭಗವಂತನಿಗೆ ನನ್ನನ್ನ ನಾನು ಪರಿಚಯಿಸ್ಕೊಳ್ಬೇಕು ಅಂತಂದ್ರೆ ಏನು ಯಾವ್ದಿರ್ಬೇಕು ನನ್ನ ಹತ್ರ ಇರ್ಬೇಕಾಗಿರೋದು ಏಕೈಕ ಒಂದು ಸೇವೆ ಯಾವುದು ಅಂದ್ರೆ ಅದೇ ಶುದ್ಧ ಭಕ್ತಿ ಸೇವೆ. ಹಾಗೆ ಈ ಶುದ್ಧ ಭಕ್ತಿ ಸೇವೆನ ಯಾಕೆ ಕೊಡೋದಿಲ್ಲ ಭಗವಂತ? ಎಷ್ಟು ಪ್ರಬಲವಾಗಿದೆ ಅಂತಂದ್ರೆ ಈ ಶುದ್ಧ ಭಕ್ತಿ ಸೇವೆ, ಈ ಸ್ವತಃ ಕೃಷ್ಣನೇ ಖರೀದಿಸಲ್ಪಡ್ತಾನೆ ಅಂತ ಹೇಳ್ತಾರೆ. ಸ್ವತಃ ಕೃಷ್ಣನೇ ಇದಕ್ಕೆ ಖರೀದಿಸಲ್ಪಡ್ತಾನೆ. ಇದು ಉದಾಹರಣೆಗೆ ತಾಯಿ ಯಶೋದೆಯನ್ನ ತಗೊಳ್ಬಹುದು, ಕೃಷ್ಣನನ್ನ ಶಿಕ್ಷಿಸುವಂಥದ್ದು. ಮತ್ತೆ ಕೃಷ್ಣ ತನ್ನ ತಲೆಯ ಮೇಲೆ ನಂದ ಮಹಾರಾಜರ ಪಾದರಕ್ಷೆಯನ್ನ ಹೊತ್ತಿರುವಂಥದ್ದು. ಆಮೇಲೆ ಗೋಪಿಯರು ಹೇಳಿದಂತೆ ಕೃಷ್ಣ ನೃತ್ಯವನ್ನ ಮಾಡುವಂಥದ್ದು.
ಈಗ ನೋಡಿ ಕೃಷ್ಣ ಏನೆಲ್ಲ ಮಾಡ್ದ, ಯಶೋದೆ ಹಿಂದೇನ್ ಬಂದ್ರು ಕೂಡ ಅವನು ಅವಳು ಏನ್ ಶಿಕ್ಷೆ ಕೊಡ್ತಾಳೋ ಆ ಶಿಕ್ಷೆನ ತಗೊಂಡ. ಅಷ್ಟು ದೇವೋತ್ತಮ ಪರಮ ಪುರುಷ, ಎಲ್ಲರಿಗೂ ಕೂಡ ಶಿಕ್ಷಿಸುವಂತವನು. ಯಶೋದೆ ಮಾತೆಯಿಂದ ಶಿಕ್ಷೆಯನ್ನ ಪಡೆದ. ನಂದ ಮಹಾರಾಜರ ಪಾದುಕೆಗಳನ್ನ ತಲೆ ಮೇಲೆ ಇಟ್ಕೊಂಡ. ಎಷ್ಟು ಆಕರ್ಷಣೆ ಭಗವಂತನಿಗೆ ಭಕ್ತರನ್ನ ಕಂಡ್ರೆ. ಮತ್ತೆ ಗೋಪಿಕೆಯರು ಹೇಳಿದಂತ ಕೃಷ್ಣ, ಗೋಪಿಕೆಯರು ಏನ್ ಹೇಳ್ತಾರೋ ಹಾಗೆ ನೃತ್ಯವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಿದ್ದ ಕೃಷ್ಣ. ಆಮೇಲೆ ಮತ್ತೆ ಈ ಒಂದು ಮಹಾಭಾರತದಲ್ಲಿ ನೋಡ್ತೇವೆ ನಾವು. ಸೊ ಈ ಯುದ್ಧದ ವೇಳೆಯಲ್ಲಿ ಅಥವಾ ಅದಕ್ಕಿಂತ ಮುಂಚೆ ಸೊ ಕೃಷ್ಣ ಪಾಂಡವರ ಒಂದು ಸಂದೇಶವಾಹಕನಾಗಿದ್ದ, ಮತ್ತೆ ಅರ್ಜುನನ ಸಾರಥಿ ಆಗಿದ್ದ. ಈಗ ಏನು ಈ ಕೌರವರ ಮತ್ತೆ ಪಾಂಡವರ ಮಧ್ಯೆ ಇದೆಯೋ ಆ ಒಂದು ಸಂದೇಶವನ್ನ ಅವನು ರವಾನೆಯನ್ನ ಮಾಡ್ತಾ ಇದ್ದ. ಮತ್ತೆ ವೃಂದಾವನದಲ್ಲಿ ಕೃಷ್ಣ ವೃಜವಾಸಿಗಳ ಕೈಗೊಂಬೆ ಆಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದ. ಹೀಗೆ ಬಹಳಷ್ಟು ರೀತಿಯಲ್ಲಿ ನಾವು ಈ ಕೃಷ್ಣ ಹೇಗೆ ಶುದ್ಧ ಭಕ್ತರ ಸೇವೆಯಿಂದ ಖರೀದಿಸಲ್ಪಡ್ತಾನೆ ಅನ್ನೋದನ್ನ ನಾವು ನೋಡಿದ್ವಿ. ಹಾಗಾಗಿ ಇದರಿಂದ ನಮ್ಗೆ ಗೊತ್ತಾಗೋದಿಷ್ಟೇ, ಕೃಷ್ಣ ಶುದ್ಧ ಭಕ್ತರ ಅಧೀನದಲ್ಲಿ ಇರ್ತಾನೆ ಅಂತ ಹೇಳಿ. ಸೊ ಅಧೀನ ಅಂತಂದ್ರೇನು, ನಿಯಂತ್ರಣದಲ್ಲಿ ಇರ್ತಾನೆ. ಹೀಗೆ ಶುದ್ಧ ಭಕ್ತಿ ಸೇವೆ ಕೃಷ್ಣನನ್ನ ಜಯಿಸುವ ಮತ್ತೆ ನಿಯಂತ್ರಿಸುವಂತಹ ಏಕೈಕ ಮಾರ್ಗ ಅಥವಾ ಶಕ್ತಿ ಹೊಂದಿರೋ ಕಾರಣ ಕೃಷ್ಣ ಅಷ್ಟು ಬೇಗ ಶುದ್ಧ ಭಕ್ತಿ ಸೇವೆಯನ್ನ ಕೊಡ್ಲಿಕ್ಕೆ ಮುಂದಾಗೋದಿಲ್ಲ. ಸೊ ಪ್ರಾಮಾಣಿಕ ಭಕ್ತನಿಗೆ ಮಾತ್ರ ಈ ಒಂದು ಕೃಪೆಯನ್ನ ಕೊಡ್ತಾನೆ, ಶುದ್ಧ ಭಕ್ತಿಯನ್ನ ನೀಡ್ತಾನೆ. ಹೀಗೆ ಶುದ್ಧ ಭಕ್ತನ ಕರುಣೆಯಿಂದಲೇ ಸಹ ಈ ಒಂದು ಶುದ್ಧ ಭಕ್ತನ ಕರುಣೆಯಿಂದಲೂ ಸಹ ನಾವು ಈ ಶುದ್ಧ ಭಕ್ತಿ ಸೇವೆಯನ್ನ ಪಡಿಬಹುದು ಅಥವಾ ಸಾಧಿಸಬಹುದು ಅನ್ನೋದನ್ನ ತಿಳ್ಕೋಬಹುದು. ಓದಿ ಮಾತಾಜಿ ಯಾರಾದ್ರು. ಹರೇ ಕೃಷ್ಣ ಮಾತಾಜಿ. ದುರ್ಲಭ, ಅಪರೂಪವಾಗಿ ಸಾಧಿಸುವಂತದ್ದು. ಕಾಣಿಸ್ತಾ ಇಲ್ವಾ? ಕಾಣಿಸ್ತಾ ಇದೆ ಮಾತಾಜಿ. ಸ್ವಪ್ರಯತ್ನದಿಂದ ಸಾಧಿಸಲು ಸಾಧ್ಯವಿಲ್ಲ. ಆಧ್ಯಾತ್ಮಿಕ ಬದುಕಿನ ಪ್ರಾರಂಭಿಕ ಹಂತದಲ್ಲಿ ಆತ್ಮ ಸಾಕ್ಷಾತ್ಕಾರದ ಉದ್ದೇಶವನ್ನು ಈಡೇರಿಸಿಕೊಳ್ಳಲು ಬೇರೆ ಬೇರೆ ತೆರೆನ ತಪಶ್ಚರ್ಯ, ದೇಹದಂಡನೆ ಮತ್ತಿತರ ಕ್ರಿಯೆಗಳ ಆಚರಣೆ ಇರುತ್ತದೆ. ಆದರೆ ಇಂತಹ ಪ್ರಯತ್ನಗಳು ವ್ಯಕ್ತಿಗೆ ಪ್ರಭುವಿನ ಭಕ್ತಿ ಸೇವೆಯ ಯೋಗವನ್ನು ಕರುಣಿಸಲಾರವು. ವ್ಯಕ್ತಿಯು ಸಹಸ್ರ ಜನ್ಮಗಳನ್ನೆತ್ತಿ ಮೇಲಿನ ಪರಿಕ್ರಮಗಳ ದ್ವಾರ ಪ್ರಯತ್ನಿಸಿದರೂ ಭಕ್ತಿ ಸೇವೆಯ ಯೋಗವು ದಕ್ಕುವುದಿಲ್ಲ. ಹರೇ ಕೃಷ್ಣ ಮಾತಾಡಿ. ಧನ್ಯವಾದ. ಸೊ ಈಗ ಇಲ್ಲೇನ್ ಹೇಳ್ತಾರೆ, ಸುದುರ್ಲಭ, ಅಪರೂಪವಾಗಿ. ಈಗ ಒಬ್ಬ ಆಧ್ಯಾತ್ಮಿಕ ಬದುಕಿನಲ್ಲಿ ಪ್ರಾರಂಭದ ಹಂತದಲ್ಲಿದ್ದಾಗ ಅವನು ಆತ್ಮ ಸಾಕ್ಷಾತ್ಕಾರದ ಉದ್ದೇಶವನ್ನ ಈಡೇರಿಸ್ಕೊಳ್ಳಿಕ್ಕೆ ಅಂದ್ರೆ ಆತ್ಮ ಸಾಕ್ಷಾತ್ಕಾರವನ್ನ ಪಡ್ಕೊಳ್ಳಿಕ್ಕೆ ಬೇರೆ ಬೇರೆ ಒಂದು ಯೋಗದಲ್ಲಿ ಅವನು ತೊಡ್ಕೊಳ್ತಾನೆ. ತಪಸ್ಸನ್ನ ಮಾಡೋದಾಗಿರಬಹುದು, ಯೋಗಗಳ ಮೂಲಕ ತನ್ನ ದೇಹ ದಂಡನೆಯನ್ನ ಮಾಡುವಂತ ಆಗಿರಬಹುದು, ಸೊ ಮತ್ತಿತರ ಆಚರಣೆಗಳಾಗಿರಬಹುದು, ಧಾರ್ಮಿಕ ಆಚರಣೆಗಳು. ಸೊ ತುಂಬಾ ರೀತಿಯಾದಂತಹ ಪ್ರಯತ್ನಗಳನ್ನ ಅವನು ಮಾಡ್ತಾನೆ. ಆದ್ರೆ ಆ ಪ್ರಯತ್ನ ಮಾಡಿದ್ರು ಕೂಡ ಅದು ಅಶಾಶ್ವತ. ಸೊ ಆ ಒಂದು ಭಕ್ತಿ ಸೇವೆ ಯೋಗವನ್ನ ಅದು ಕರುಣಿಸಿ ಕೊಡ್ಲಕ್ಕಿಲ್ಲ. ಸೊ ಹೀಗೆ ವ್ಯಕ್ತಿ ಸಹಸ್ರ ಜನ್ಮಗಳ ನೆತ್ತಿ ಮೇಲಿನ ಪರಿಕ್ರಮಗಳ ಮೂಲಕ ಸೊ ಪ್ರಯತ್ನಿಸಿದರೂ ಭಕ್ತಿ ಸೇವೆ ಯೋಗವು ದಕ್ಕುವುದಿಲ್ಲ. ಬೇರೆ ಯಾವುದೇ ರೀತಿಯಿಂದ ಅವ್ನು ಮಾಡಿದ್ರು ಅವನಿಗೆ ಶುದ್ಧ ಭಕ್ತಿ ಸೇವೆ ದಕ್ಕುವುದಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದ. ಹಾಗಾಗಿ ಕೃಷ್ಣ ಅದನ್ನ ತುಂಬಾನೇ ಅಪರೂಪವಾಗಿ ನೀಡ್ತಾನೆ. ಸೊ ಕೃಷ್ಣ ಆತ್ಮನಿಗೆ ಭಕ್ತಿ ಸೇವೆಯನ್ನ ನೀಡಲು ಅಪರೂಪವಾಗಿ ಒಪ್ಪಿಕೊಳ್ತಾನೆ. ಸೊ ಒಪ್ಕೊಳ್ಳೋದು ಕೂಡ ತುಂಬಾನೇ ವಿರಳ, ಏಕೆಂದ್ರೆ ಭಕ್ತಿ ಸೇವೆಯಿಂದ ಭಗವಂತ ಸ್ವತಃ ಖರೀದಿಸಲ್ಪಡ್ತಾನೆ. ಈಗ ಮುಂದೆ ಇರುವಂತದ್ದು 5ನೆಯ ಒಂದು ಲಕ್ಷಣ, ಸಾಂದ್ರಾನಂದ ವಿಶೇಷಾತ್ಮ ಅಂತ ಹೇಳಿ. ಶುದ್ಧ ಭಕ್ತಿ ಸೇವೆಯು ತನ್ನಂತೆ ತಾನೇ ವ್ಯಕ್ತಿಯನ್ನು ಲೋಕೋತ್ತರವಾದ ಆನಂದಕ್ಕೆ ಕೊಂಡೊಯ್ಯುತ್ತದೆ. ಸೊ ಇದು ಒಂದು ಲೆಕ್ಕಿಸಲಾದಂತಹ ಪರಮಾನಂದ ಅಂತ ಹೇಳಿ, ಇದಕ್ಕೆ ಸೀಮಿತವಾಗೇನೆ ಇಲ್ಲ ಆ ಒಂದು ಪರಮಾನಂದ ಅಂತ. ಹೀಗೆ ಈ ಸಾಂದ್ರ ಆನಂದ ಅಂದ್ರೆ ಲೋಕೋತ್ತರವಾದಂತಹ ಆನಂದ ಹೇಗಿರುತ್ತೆ ಅಂತಂದ್ರೆ, ಯಾರಿಗೆ ಇರುತ್ತೆ ಅಂತಂದ್ರೆ ವಿಶೇಷ ಆತ್ಮನಿಗೆ ಮಾತ್ರ ಇರುತ್ತೆ ಅಂತ. ಎಲ್ಲ ಆತ್ಮಗಳಿಗೂ ಕೂಡ ಈ ವಿಶೇಷವಾದಂತಹ ಆನಂದ ಸಿಗೋದಿಲ್ಲ. ಯಾರಿಗೆ ಸಿಗುತ್ತೆ? ಕೇವಲ ಅಂತ ವಿಶೇಷವಾದಂತಹ ಆತ್ಮಗಳಿಗೆ ಮಾತ್ರ ಸಿಗುತ್ತೆ. ಯಾಕಂದ್ರೆ ಇದು ಪ್ರಕಟವಾಗುವಂಥದ್ದು ಪ್ರೇಮದ ಹಂತದಲ್ಲಿ, ಯಾಕಂದ್ರೆ ಇದು ಕೊನೆಯದಾಗಿರುವಂತಹ ಭಕ್ತಿಯ ಹಂತ, ಅಲ್ಲಿ ಈ ಒಂದು ಅಭಿವ್ಯಕ್ತಿವಾಗತ್ತೆ. ಸೊ ಇಲ್ಲಿ ಏನಿರುತ್ತೆ ವಿಶೇಷ ಆತ್ಮದಲ್ಲಿ ಅಂದ್ರೆ ಇಲ್ಲಿ ಕೇಂದ್ರೀಕೃತ ಮತ್ತು ಆಳವಾದಂತಹ
ಆ ಆಲೋಚನೆಗಳು ಮತ್ತೆ ಗ್ರಹಿಕೆಗಳು ಸೊ ಈ ಒಂದು ವಿಶೇಷ ಆತ್ಮವನ್ನ ಬೇರ್ಪಡಿಸುತ್ತೆ ಅನ್ನೋದನ್ನ ಹೇಳ್ತಾರೆ. ಅಂದ್ರೆ ಆನಂದವನ್ನ ಅವನು ಅನುಭವಿಸ್ತಾನೆ. ಸೊ ವಿಭಿನ್ನ ತರವಾದಂತಹ ಆಲೋಚನೆ ಗ್ರಹಿಕೆಗಳಿಂದ ಆಳವಾಗಿ ಕೃಷ್ಣನ ಮೇಲೆ ತನ್ನ ಧ್ಯಾನವನ್ನ ಕೇಂದ್ರೀಕರಿಸಿ ಆ ಒಂದು ಲೌಕಿಕವಾದಂತಹ ಆನಂದವನ್ನ ಅವನು ಪಡಿತಾನೆ. ಉದಾಹರಣೆಗೆ ಚೇತನ ಮಹಾಪ್ರಭುಗಳದೇ ತಗೊಳ್ಬಹುದು ನಾವು. ಯಾವಾಗ್ಲೂ ಕೂಡ ಆಳವಾದ ವಿಶೇಷ ಆನಂದದ ಅನುಭವದಲ್ಲಿ ಅವರು ಇರ್ತಾ ಇದ್ರು ಅನ್ನೋದನ್ನ ಮತ್ತೆ ಅದರ ಆನಂದವನ್ನು ಕೂಡ ಸವಿತಾ ಇದ್ರು ಅನ್ನೋದನ್ನ ನಾವು ನೋಡ್ತೇವೆ. ಮತ್ತೆ ಇನ್ನೊಂದು ಇದರಲ್ಲಿ ಉಲ್ಲೇಖವನ್ನ ಕೊಡೋದಾದ್ರೆ ಈ ಶ್ರೀಧರ ಸ್ವಾಮಿ ಅವರದು ಅಲ್ಲಿನೂ ಕೂಡ ತಿಳಿಸಲಾಗಿದೆ ಏನು ಅಂತ ಹೇಳಿ, ಈ ಒಂದು ಭಕ್ತಿ ಸೇವೆ ಅನ್ನುವಂಥದ್ದು ಅಮೃತದ ತರ ಇದೆ ಅನ್ನೋದನ್ನ ಹೇಳ್ತಾರೆ. ಸೊ ಇದರಲ್ಲಿ ಒಬ್ಬ ಭಕ್ತ ಈಜ್ತಾ ಇರ್ತಾನೆ, ಸೊ ಲೀಲಿಗಳ ನಿರೂಪಣೆಯ ಅಮೃತವನ್ನ ಸವಿತಾ ಇರ್ತಾನೆ. ಸೊ ಅವರೆಲ್ಲರೂ ಕೂಡ ಅದೃಷ್ಟವಂತರು ಅಂತ ಹೇಳಿ. ಸೊ ಅವನಿಗೆ ತೃಪ್ತಿ ಇರುತ್ತೆ, ಮತ್ತೆ ಅವನು ವಿಮೋಚನೆಯಿಂದ ಪಡೆದ ಸಂತೋಷವನ್ನು ಕೂಡ ಅವನು ತ್ಯಜಿಸ್ತಾನೆ, ಮತ್ತೆ ಆ ಭಕ್ತ ಭಾವ ಪರಿವಶತೆನ ತಿಳ್ಕೊಂಡಿದ್ದಾನೆ ಅನ್ನೋದನ್ನ ಹೇಳ್ತಾರೆ. ಸೊ ಅಂತ ಭಕ್ತ ಭಕ್ತಿ ಸೇವೆಯ ಹೊರತಾಗಿ ಮತ್ತೆ ಏನನ್ನೂ ಕೂಡ ಬೇಡೋದಿಲ್ಲ ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಸೊ ಇದು ನಿಮ್ಗೆ ಪೇಜ್ ನಂಬರ್ 15-16 ನೋಡ್ಲಿಕ್ಕೆ ಸಿಗಬಹುದು. ಹಾಗೆ ಒಟ್ಟಾರೆ ಈ ಒಂದು ಶುದ್ಧ ಭಕ್ತಿ ಸೇವೆಯ 5ನೆಯ ಲಕ್ಷಣ ಸಾಂದ್ರಾನಂದ ವಿಶೇಷಾತ್ಮ ಅಂತಂದ್ರೆ ಭಕ್ತಿ ಸೇವೆಯಲ್ಲಿ ಪಡೆದ ಸಂತೋಷ ಅತೀಂದ್ರಿಯವಾಗಿರುವಂಥದ್ದು, ಅಪರಿಮಿತವಾಗಿರುವಂಥದ್ದು. ಹಾಗೆ ಕೃಷ್ಣ ಪ್ರಜ್ಞೆಯಲ್ಲಿ ಪಡೆದ ಸಂತೋಷದ ಒಂದು ಹನಿ ಇತರ ಚಟುವಟಿಕೆಯಿಂದ ಪಡೆದ ಸಂತೋಷದ ಸಾಗರಕ್ಕೆ ಇದನ್ನ ಹೋಲಿಸಲಾಗದು ಅನ್ನೋದನ್ನ ನಾವು ತಿಳ್ಕೊಳ್ಬಹುದು. ಸಾಂದ್ರಾನಂದ ವಿಶೇಷಾತ್ಮ ಬ್ರಹ್ಮಾನಂದೋ ಭವೇದೇಶ ಚೇತ ಪರಾರ್ಧ ಗುಣೀಕೃತಾಃ ನೈತಿ ಭಕ್ತಿ ಸುಖಾಂಬೋಧೇಹೇ ಪರಮಾಣು ತುಲಾಮಪಿ. ಸೊ ಈಗಲೇ ಹೇಳಿರುವಂತದ್ದು ಇದನ್ನ ನೆಕ್ಸ್ಟ್ ಕೊನೆಯದಾಗಿರುವಂತಹ ಲಕ್ಷಣ ಇದು ಕೃಷ್ಣಾಕರ್ಷಣಿ ಚಸ ಅಂತ ಹೇಳಿ, ಕೃಷ್ಣನನ್ನು ಕೂಡ ಆಕರ್ಷಿಸುವಂತಹ ಏಕೈಕ ಸಾಧನವೇ ಈ ಶುದ್ಧ ಭಕ್ತಿ ಸೇವೆ. ಇದು ಕೂಡ ಕೃಷ್ಣಾಕರ್ಷಣೆ ಅಂದ್ರೆ ಕೊನೆಯ ಹಂತ. ಮತ್ತೆ ಇದು ಪ್ರೇಮ ಹಂತದಲ್ಲಿ ಪ್ರಕಟವಾಗುವಂಥದ್ದು. ಇಲ್ಲಿ ಕೃಷ್ಣ ಎಲ್ಲರನ್ನ ಆಕರ್ಷಿಸುವ, ಕೃಷ್ಣನನ್ನ ನೋಡಿದಾಗ ಅವನಿಗೆ ಷಡೈಶ್ವರ್ಯಗಳನ್ನ ನಾವು ಕಾಣ್ತೇವೆ, ಸಂಪೂರ್ಣವಾದಂತಹ ಎಲ್ಲ ಗಳನ್ನ ಅವನು ಹೊಂದಿದ್ದಾನೆ, ಐಶ್ವರ್ಯಗಳನ್ನ ಹೊಂದಿದ್ದಾನೆ. ಮತ್ತೆ ಹೀಗೆ ಶುದ್ಧ ಭಕ್ತಿ ಸೇವೆ ಇಷ್ಟೆಲ್ಲ ಅವನ ಹತ್ರ ಆಕರ್ಷಣೆ ಇದ್ರೂ ಕೂಡ ಅವನಿಗೆ ಈ ಒಂದು ಜಗತ್ತಲ್ಲಿ ಸೊ ಅವನು ಸೃಷ್ಟಿ ಮಾಡಿರುವಂತಹ ಎಲ್ಲದರಲ್ಲಿ ಕೇವಲ ಬಯಸೋದೇನು ಮತ್ತೆ ಆಕರ್ಷಿತನಾಗೋದು ಯಾತಕ್ಕೆ ಅಂದ್ರೆ ಭಕ್ತಿ ಸೇವೆಗೆ ಮಾತ್ರ ಅಂತ ಹೇಳಿ. ಅದಕ್ಕಾಗಿ ಕೃಷ್ಣನನ್ನ ಅವನು ಸರ್ವಾಕರ್ಷಕ, ಅದಕ್ಕಾಗಿ ಅವನ ಏನಂತ ಕರೀತಾರೆ, ಮದನ ಮೋಹನ ಅಂತ ಕರೀತಾರೆ. ಮದನ ಮೋಹನ ಯಾಕೆ ಅಂತಂದ್ರೆ ಕೃಷ್ಣ ಮದನನನ್ನು ಕೂಡ ಆಕರ್ಷಿಸುವಂತವನು, ಗೋಪಿಯರನ್ನು ಕೂಡ ಆಕರ್ಷಿಸ್ತಾನೆ. ಆ ಗೋಪಿಯರನ್ನು ಕೂಡ ಆಕರ್ಷಿಸುವಂತ ಅಂತಹ ಮದನ ಮೋಹನ ಆಕರ್ಷಿತನಾಗುವಂಥದ್ದು ರಾಧಾರಾಣಿಗೆ ಅಂತ ಹೇಳ್ತಾರೆ. ಹಾಗಾಗಿ ಆ ರಾಧಾರಾಣಿಯನ್ನ ಮದನ ಮೋಹನ ಮೋಹಿನಿ ಅಂತ ಕರೀತಾರೆ. ಸೊ ಮದನನನ್ನು ಆಕರ್ಷಿಸುವಂತಹ, ಮದನ ಮೋಹನನ್ನು ಆಕರ್ಷಿಸುವಂತಹ ಮೋಹಿನಿ ಇವಳು ಅಂತ ಹೇಳಿ. ಸೊ ಅವಳು ಕೃಷ್ಣನನ್ನು ಕೂಡ ಆಕರ್ಷಿಸ್ತಾಳೆ. ಹಾಗಾಗಿ ಭಕ್ತಿ ಸೇವೆ ನೇರವಾಗಿ ಯಾರ ನಿಯಂತ್ರಣದಲ್ಲಿದೆ, ಶ್ರೀಮತಿ ರಾಧಾರಾಣಿಯ ನಿಯಂತ್ರಣದಲ್ಲಿದೆ ಅನ್ನೋದನ್ನ ನಾವು ತಿಳ್ಕೊಳ್ಬಹುದು. ಅದಕ್ಕಾಗಿ ಹರೇ ಕೃಷ್ಣ ಅಂತ ಹೇಳ್ತೇವೆ. ಸೊ ಕೃಷ್ಣನಕ್ಕಿಂತ ಮುಂಚೆ ನಾವು ರಾಧೆಯ ಹೆಸರು ತಗೊಳ್ತೇವೆ ಹರೇ ಅಂತ ಹೇಳಿ. ಅದಕ್ಕಾಗಿ ರಾಧಾರಾಣಿಯ ನಿಯಂತ್ರಣದಲ್ಲಿ ಈ ಶುದ್ಧ ಭಕ್ತಿ ಸೇವೆ ಇರೋದ್ರಿಂದ ಮೊದಲು ನಾವು ಅವಳಿಗೆ ಕೃಷ್ಣನ ಒಂದು ಭಕ್ತಿ ಪಡೆಯಲು ನಾವು ಅವಳಿಂದ ಬೇಡ್ಕೊಳ್ತೀವಿ. ಮತ್ತೆ ಹೀಗೆ ಉದಾಹರಣೆ ಕೂಡ ನಾವು ನೋಡ್ಬೋದು. ಸೊ ವೃಂದಾವನದಲ್ಲಿ ಇರುವಂತಹ ಗೋಪಿಕೆಯರು ಹೀಗೆ ಶ್ರೀಕೃಷ್ಣನ ತಲೆನೋವಿಗೆ ತಮ್ಮ ಪಾದದಲ್ಲಿ ಇರುವಂತಹ ಧೂಳನ್ನು ಕೊಟ್ಟಾಗ ಈ ಕೃಷ್ಣ ಈ ಗೋಪಿಕೆಯರು ಮಾಡಿರುವಂತಹ ಒಂದು ಕಾರ್ಯದಿಂದ ಅವನು ಆಕರ್ಷಿಸಲ್ಪಡ್ತಾನೆ, ಆ ಪ್ರೀತಿಗೆ ಆಕರ್ಷಿಸಲ್ಪಡ್ತಾನೆ.
ಮತ್ತೆ ಯಾವಾಗ ಕೃಷ್ಣ ಪಾಂಡವರೊಂದಿಗೆ ಇದ್ದ, ಸೊ ಆ ಪಾಂಡವರ ಜೊತೆಗಿದ್ದಾಗ ಆ ಭಕ್ತಿ, ದ್ರೌಪದಿಯಲ್ಲಿರುವಂತಹ ಒಂದು ಸ್ನೇಹ, ಮತ್ತೆ ಅರ್ಜುನನ ಜೊತೆಗಿರುವಂತಹ ಒಂದು ಸ್ನೇಹ, ಮತ್ತೆ ಈ ಪ್ರೀತಿಗೆ ಅವನ ಆಕರ್ಷಿತನಾಗ್ತಾ ಇದ್ದ ಅಂತ ಹೇಳಿ. ಸೊ ಯಾಕೆ ಕೌರವರ ಜೊತೆಗೆ ಅವನು ಆಗ್ಲಿಲ್ಲ, ಹೀಗೆ ಕೃಷ್ಣ ಪಾಂಡವರಿಗೇನೆ ಆಕರ್ಷಿತನಾದ ಅನ್ನೋದನ್ನ ಉದಾಹರಣೆನ ನಾವು ತಗೊಳ್ಬಹುದು. ಮತ್ತೆ ಇವನ್ ಮುಂದೆ ಇದ್ರಲ್ಲಿ ಕೂಡ ಹೇಳಿದ್ದಾರೆ, ಇದ್ರಲ್ಲಿ ನೋಡ್ಬಹುದು 18ನೇ ಪೇಜ್ ಅಲ್ಲಿ ಶ್ರೀಮದ್ ಭಾಗವತಂ 10ನೇ ಅಧ್ಯಾಯದ 7ನೇ ಸ್ಕಂದದ 10ನೇ ಅಧ್ಯಾಯದ 48-49 ಕೂಡ ನೋಡಬಹುದು. ಪ್ರಹ್ಲಾದ ಮಹಾರಾಜನ ಮಹಿಮೆಯನ್ನ ಕೊಂಡಾಡುತ್ತಿದ್ದ ಯುಧಿಷ್ಠಿರ ಮಹಾರಾಜನು ಉದ್ದೇಶಿಸಿ ಮಾತನಾಡುತ್ತಾನೆ. ಒಬ್ಬ ಭಕ್ತನು ಇತರ ಭಕ್ತರ ಕಾರ್ಯಗಳನ್ನು ಮೆಚ್ಚಿಕೊಳ್ತಾನೆ. ಸೊ ಯುಧಿಷ್ಠಿರ ಮಹಾರಾಜನ ಪ್ರಹ್ಲಾದನ ಗುಣಗಳನ್ನು ಮೆಚ್ಚಿಕೊಂಡನು. ಸೊ ಇಲ್ಲಿ ಆಕರ್ಷಣೆ ಅಂತಂದ್ರೆ ಅಂತ ಒಂದು ಶುದ್ಧ ಭಕ್ತಿ ಸೇವೆ ಇತರರನ್ನು ಕೂಡ ಆಕರ್ಷಿಸಲ್ಪಡುತ್ತೆ. ಯುಧಿಷ್ಠಿರ ಮಹಾರಾಜ ಪ್ರಹ್ಲಾದ ಮಹಾರಾಜರ ಒಂದು ಗುಣಗಳಿಗೆ ಆಕರ್ಷಿತರಾದ್ರು ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ. ಮತ್ತೆ ಹೀಗೆ ಉದ್ಧವನಿಗೂ ಕೂಡ ಭಗವಂತನೇ ಹೇಳ್ತಾರೆ ಏನು ಅಂತ ಹೇಳಿ ಅಂದ್ರೆ, ಉದ್ಧವನಿಗೆ ನಾನು ಇದು ಶುದ್ಧ ಭಕ್ತರ ಭಕ್ತಿ ಸೇವೆಯಿಂದ ನಾನು ಆಕರ್ಷಿಸಲ್ಪಡ್ತೇನೆ, ಯಾಕಂದ್ರೆ ಅದ್ರ ನಿಯಂತ್ರಣದಲ್ಲಿದ್ದೇನೆ. ಈ ಅತೀಂದ್ರಿಯ ಯೋಗ ಆಗಿರ್ಬಹುದು, ಸಾಂಖ್ಯ ಯೋಗ, ತತ್ವಶಾಸ್ತ್ರ, ಧಾರ್ಮಿಕ ಕಾರ್ಯ, ವೇದಾಧ್ಯಯನ, ತಪಸ್ಸು, ತ್ಯಾಗ, ಇವು ಎಲ್ಲಲ್ಲಿ ತೊಡಗಿದ್ರು ಕೂಡ ಯಾರು ಕೂಡ ನನ್ನನ್ನ ಪಡಿಲಿಕ್ಕೆ ಸಾಧ್ಯ ಇಲ್ಲ. ನನ್ನನ್ನ ಪಡಿಲಿಕ್ಕೆ ಅರ್ಹರಿರುವ ಆ ವ್ಯಕ್ತಿ ಯಾರು? ಅದೇ ಶುದ್ಧ ಭಕ್ತಿ ಸೇವೆಯಲ್ಲಿ ಇರುವಂತವನು ಅಂತ ಹೇಳಿ. ಸೊ ಇದರಿಂದ ನಾವೇನ್ ತಿಳ್ಕೊಳ್ತೇವೆ? ಈ ಒಂದು ಶುದ್ಧ ಭಕ್ತಿ ಸೇವೆಯ, ಕೊನೆಯ ಶುದ್ಧ ಭಕ್ತಿ ಸೇವೆಯ ಒಂದು ಲಕ್ಷಣದಲ್ಲಿ ಶ್ರೀಕೃಷ್ಣಾಕರ್ಷಣಿ ಅಂತ ಹೇಳಿ, ಅಂದ್ರೆ ಈ ಒಂದು ಭಕ್ತಿ ಸೇವೆ ಅನ್ನುವಂಥದ್ದು ಶ್ರೀಮತಿ ರಾಧಾರಾಣಿಯ ನಿಯಂತ್ರಣದಲ್ಲಿದೆ. ಹಾಗಾಗಿ ಅವಳ ಕೃಪೆ ನಮ್ಗೆ ಬೇಕು. ಸೊ ಮೊದ್ಲು ಬೇಕು. ಹಾಗಾಗಿ ವ್ರಜವಾಸಿಗಳು ಮತ್ತು ಶುದ್ಧ ಭಕ್ತರು ಕೂಡ ಶ್ರೀಮತಿ ರಾಧಾರಾಣಿಯ ಮಾರ್ಗದರ್ಶನದಲ್ಲಿಯೇ ಭಕ್ತಿ ಸೇವೆ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಹೀಗೆ ಶ್ರೀಲ ರೂಪ ಗೋಸ್ವಾಮಿ ಅವರು ಬರೆದಂತ ಈ ಗ್ರಂಥದಲ್ಲಿಯೂ ಕೂಡ ಹೇಳಲಾಗಿದೆ. ನಾವೆಲ್ಲ ಈ ಮುಂದೆ ನಾವು ನೋಡ್ತೀವಿ ಅದನ್ನ, ಈ ಸಾಧನಾ ಭಕ್ತಿ, ಭಾವಭಕ್ತಿಯಲ್ಲಿ ಈ 2 ತರನಾದಂತಹ ಭಕ್ತಿ ಯಾವುದು, ವೈದಿ ಸಾಧನ ಭಕ್ತಿ, ರಾಗಾನುಗ ಸಾಧನ ಭಕ್ತಿಯಲ್ಲಿ ನಾವು ನೋಡಿದಾಗ ಅವಾಗ ನಮ್ಗೆ ಗೊತ್ತಾಗುತ್ತೆ ಆ ಎಲ್ಲಾ ಆಚಾರ್ಯರುಗಳು ಕೂಡ ರಾಧಾರಾಣಿಯ ಮಾರ್ಗದರ್ಶನದಲ್ಲಿ ನಡೀತಾರೆ ಅಂತ ಹೇಳಿ. ಸೊ ನಾವು ಆಚಾರ್ಯರ ಮಾರ್ಗದರ್ಶನದಲ್ಲಿ ನಡಿಬೇಕು ಅಂತ ಹೇಳಿ, ಹೀಗೆ ಎಲ್ರು ಕೂಡ ಶ್ರೀಮತಿ ರಾಧಾರಾಣಿಯ ಮಾರ್ಗದರ್ಶನದಲ್ಲಿಯೇ ನಡೀಲಿಕ್ಕೆ ಬಯಸ್ತಾರೆ. ಸೊ ಭಕ್ತಿ ಸೇವೆಯನ್ನ ಮಾಡ್ತಾರೆ ಅನ್ನೋದನ್ನ ನಾವು ತಿಳ್ಕೊಳ್ಬಹುದು. ಅದಕ್ಕಾಗಿ ನಮ್ಗೆ ಅವಳ ಕೃಪೆ ಮೊದಲು ಬೇಕು. ಹರೇ ಕೃಷ್ಣ. ಹರೇ ಕೃಷ್ಣ. ಓದ್ತೀರಾ ಪ್ರಭುಜಿ? ಓದಿ. ಶ್ರೀಕೃಷ್ಣಾಕರ್ಷಣೆ ಕೃಷ್ಣನನ್ನು ಆಕರ್ಷಿಸುವುದು. ಭಕ್ತಿ ಸೇವೆಯನ್ನು ಮಾಡುವುದು ಎಂದರೆ ರಾಧಾರಾಣಿಯ ಹೆಜ್ಜೆಯ ಜಾಡಿನಲ್ಲಿ ನಡೆಯುವುದೇ ಆಗಿದೆ. ವೃಂದಾವನದ ಭಕ್ತರು ಭಕ್ತಿ ಸೇವೆಯಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಲು ತಮ್ಮನ್ನು ರಾಧಾರಾಣಿಯ ಸರ್ಪದಿಗೆ ಒಳಪಡಿಸಿಕೊಳ್ಳುತ್ತಾರೆ. ಹೀಗೆ ಕೃಷ್ಣನ ಅಂತರಂಗ ಶಕ್ತಿಯ ನೇರ ಆಧಿಪತ್ಯಕ್ಕೆ ಒಳಪಟ್ಟ ಭಕ್ತಿ ಸೇವೆಯು ಕೃಷ್ಣನನ್ನು ಕೂಡ ಆಕರ್ಷಿಸುತ್ತದೆ. ಹರೇ ಕೃಷ್ಣ. ಧನ್ಯವಾದ. ಸೊ ಇಲ್ಲಿ ಹೇಳೋದೇನು, ಇಲ್ಲಿ ಕೂಡ ಈ ಒಂದು ಶುದ್ಧ ಭಕ್ತಿ ಸೇವೆ ಅನ್ನುವಂಥದ್ದು ರಾಧಾರಾಣಿಯ ನಿಯಂತ್ರಣದಲ್ಲಿದೆ ಅನ್ನೋದನ್ನ ಹೀಗೆ. ಸೊ ಇವತ್ತಿನ ತರಗತಿಯಲ್ಲಿ ನಾವು ಶುದ್ಧ ಭಕ್ತಿ ಸೇವೆಯ 6 ಲಕ್ಷಣಗಳನ್ನ ನಾವು ತಿಳಿದುಕೊಂಡ್ವಿ. ಕ್ಲೇಶಾಗ್ನಿ, ಶುಭದ, ಮೋಕ್ಷದ, ಸುದುರ್ಲಭ, ಸಾಧನಾನಂದ, ವಿಶೇಷಾತ್ಮ, ಶ್ರೀಕೃಷ್ಣಾಕರ್ಷಣೆ. ಸೊ ಇವುಗಳನ್ನ 3 ಭಾಗಗಳಲ್ಲಿ ನಾವು ವಿಂಗಡಿಸ್ತೇವೆ. ಈ 3 ಭಾಗಗಳ ಅಡಿಯಲ್ಲಿ ಇವು ಪ್ರಕಟವಾಗುತ್ತೆ. ಮೊದಲೇ ಕ್ಲೇಶಾಗ್ನಿ ಶುಭದ, ಇದು ಸಾಧನಾ ಭಕ್ತಿಯ ಎಲ್ಲಿ ಪ್ರಕಟವಾಗುತ್ತೆ. ಮತ್ತೆ ಈ ಒಂದು ಭಾವಭಕ್ತಿಯಲ್ಲಿ ಮೋಕ್ಷ ಲಘುತಾಕೃತ್ ಮತ್ತೆ ಸುದುರ್ಲಭ ಅನ್ನುವಂಥದ್ದು ಪ್ರಕಟವಾಗುತ್ತೆ. ಪ್ರೇಮ ಭಕ್ತಿಯಲ್ಲಿ ಸಾಧನಾನಂದ, ವಿಶೇಷಾತ್ಮ ಮತ್ತೆ ಶ್ರೀಕೃಷ್ಣಾಕರ್ಷಣೆ ಅನ್ನುವಂಥದ್ದು ಪ್ರಕಟವಾಗುತ್ತೆ. ಸೊ ಹೀಗೆ ಇವತ್ತಿನ ತರಗತಿಯಲ್ಲಿ ನಾವು ಪ್ರಭುಪಾದರ ಸಂಬಂಧಿತ ಭಾವಾರ್ಥಗಳನ್ನ ಉಲ್ಲೇಖಿಸಿ ಶುದ್ಧ ಭಕ್ತಿ ಸೇವೆಯ 6 ಗುಣಲಕ್ಷಣಗಳನ್ನ ನಾವು ನೋಡಿದ್ವಿ. ಮತ್ತೆ ಪಾಪದ 4 ಹಂತಗಳನ್ನ ನಾವು ತಿಳಿದುಕೊಂಡ್ವಿ. ಮತ್ತೆ ಅದ್ರ ಜೊತೆಗೆ ಸೂಕ್ತವಾದಂತಹ ಸಾದೃಶ್ಯಗಳು ಯಾವುದು, ಶ್ಲೋಕಗಳು ಯಾವುದು, ಮತ್ತೆ ಈ ಪಾಪದ ಪ್ರಕ್ರಿಯೆಗಳನ್ನ ಶೂನ್ಯ ಮಾಡೋದು ಹೇಗೆ, ಮತ್ತೆ ಈ ಒಂದು ಪಾಪಗಳನ್ನ ಶೂನ್ಯ ಮಾಡುವಂತ ಶಕ್ತಿ ಯಾವ್ದಕ್ಕಿದೆ ಅನ್ನೋದನ್ನ ನಾವು ತಿಳಿದುಕೊಂಡ್ವಿ. ಸೊ ಮತ್ತೆ ನಮ್ಮ ಕೃಷ್ಣ ಪ್ರಜ್ಞೆ ಅಭ್ಯಾಸದಲ್ಲಿ ಶುದ್ಧ ಭಕ್ತಿ ಸೇವೆಯ 6 ಲಕ್ಷಣಗಳ ಪ್ರಸ್ತುತೆಯನ್ನ ನಾವು ಈಗ ಚರ್ಚೆ ಮಾಡ್ತೀವಿ. ಸೊ ಅದನ್ನ ಈಗ ಚರ್ಚೆ ಮಾಡೋಣ. ಸೊ ಇನ್ನ ಸಮಯ ಆಗ್ತಾ ಬಂದಿದೆ, ಬಟ್ ಇದನ್ನ ಚರ್ಚೆ ಮಾಡಿ ನಾವು ಆಮೇಲೆ ಕನ್ಕ್ಲೂಡ್ ಮಾಡೋಣ. ಸೊ ಇದು ನಿಮ್ಮ ಇವತ್ತಿನ ಚಟುವಟಿಕೆ. ಸೊ ಈಗಾಗಲೇ ನೀವೆಲ್ಲರೂ ಕೂಡ ಇದನ್ನ ಡಿಸ್ಕಸ್ ಮಾಡಿದ್ರೆ ಅನ್ಕೊಳ್ತೀನಿ. ನಾನು ತುಂಬಾ ಸಮಯ ಕೊಡಲ್ಲ.
5 ನಿಮಿಷ ಸಮಯ ಕೊಡ್ತೀನಿ ಗ್ರೂಪ್ ಅಲ್ಲಿ. ಸೊ ನೀವೆಲ್ಲರೂ ಕೂಡ ಬ್ರೇಕ್ಔಟ್ ರೂಮ್ಗೆ ಹೋಗ್ಬಿಟ್ಟು ಏನೆಲ್ಲ ಚರ್ಚೆ ಮಾಡಿದಿರೋ ಅದರ ಕುರಿತಾಗಿ ನೀವು ಪಾಯಿಂಟ್ಸ್ ಗಳನ್ನ ಕಲೆ ಹಾಕೊಳ್ಳಿ. ಮತ್ತೆ ಯಾರು ಪ್ರಸ್ತುತಪಡಿಸ್ತಾ ಇದ್ದಾರೋ ಅವರು ಹ್ಯಾಂಡ್ ರೈಸ್ ಮಾಡಿ. ಸೊ ಈ ಗುಂಪಿನಲ್ಲಿ ಚರ್ಚೆಯನ್ನ ಮಾಡೋಣ. ಹರಿ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಒಂದು ನಿಮಿಷ ನಾನು ತಿಳಿಸ್ತೇನೆ. ಗುಂಪಿನ ಚಟುವಟಿಕೆ ಏನಿದೆ ಅಂತಂದ್ರೆ ಇಲ್ಲಿ 2 ಪ್ರಶ್ನೆಗಳಿದೆ. 2 ಪ್ರಶ್ನೆಗಳನ್ನ ನೀವು ಚರ್ಚಿಸಿ. ಮೊದಲನೇದು, ನಿಮ್ಮ ಕೃಷ್ಣ ಪ್ರಜ್ಞೆಯ ಅಭ್ಯಾಸದಲ್ಲಿ ಶುದ್ಧ ಭಕ್ತಿ ಸೇವೆಯ 6 ಗುಣಲಕ್ಷಣಗಳ ಪ್ರಸ್ತುತತೆಯನ್ನು ಚರ್ಚಿಸಿ. ಈಗ ಏನೆಲ್ಲ 6 ಗುಣಲಕ್ಷಣಗಳನ್ನ ನಾವು ತಿಳಿದುಕೊಂಡಿದೀವೋ, ಎಲ್ಲಿಂದ ಕ್ಲೇಶಾಗ್ನಿದಿಂದ ಹಿಡ್ಕೊಂಡು ಶ್ರೀಕೃಷ್ಣ ಆಕರ್ಷಣೆ, ಸೊ ಇವುಗಳ ಒಂದು ಅಭ್ಯಾಸ ಸೊ ನಿಮ್ಮ ಕೃಷ್ಣ ಪ್ರಜ್ಞೆಯಲ್ಲಿ ಹೇಗೆ ಪ್ರಸ್ತುತವಾಗಿದೆ ಅನ್ನೋದನ್ನ ಹೇಳಿ. ಸೊ ನೀವು ಹೇಗೆ ಪ್ರಸ್ತುತ ಪಡ್ತಾ ಇದ್ರೆ ಕ್ಲೇಶಾಗ್ನಿನಲ್ಲಿ, ಸೊ ಹೇಗೆ ನಿಮ್ಗೆ ಅನ್ಸುತ್ತೆ ನಾನು ಕೃಷ್ಣ ಪ್ರಜ್ಞೆಯಲ್ಲಿ ಬಂದಾಗ ನನಗೆ ಈ ಒಂದು ಕ್ಲೇಶ ನಾಶ ಆಗಿರುವಂತದ್ದು, ನನಗೆ ಪ್ರತಿಯೊಂದಕ್ಕೂ ಕೂಡ ಮಂಗಳಕರವಾಗಿರುವಂತದ್ದು ಅನ್ನೋದನ್ನ ನೀವು ಚರ್ಚೆ ಮಾಡ್ಬೇಕು. ಮತ್ತೆ ಎರಡನೇದು, ಸೂಕ್ತವಾದ ಸಾದೃಶ್ಯಗಳು ಮತ್ತು ಸಂಸ್ಕೃತ ಶ್ಲೋಕಗಳನ್ನು ಉಲ್ಲೇಖಿಸಿ ಎಲ್ಲ ರೀತಿಯ ಪಾಪ ಪ್ರತಿಕ್ರಿಯೆಗಳನ್ನು ರದ್ದುಗೊಳಿಸುವ ಅಧಿಕಾರ ಭಕ್ತಿ ಸೇವೆಗೆ ಹೇಗೆ ಇದೆ ಎಂಬುದನ್ನು ಪ್ರಸ್ತುತಪಡಿಸಿ. ಈಗ ಪಾಪದ ಪ್ರತಿಕ್ರಿಯೆಗಳು, ನಾವು 4 ಪಾಪದ ಪ್ರತಿಕ್ರಿಯೆಗಳನ್ನ ನಾವು ನೋಡಿದ್ವಿ, ಹಂತಗಳನ್ನ ನಾವು ನೋಡಿದ್ವಿ. ಸೊ ಆ ಹಂತಗಳನ್ನು ರದ್ದುಗೊಳಿಸುವಂತಹ ಒಂದು ಅಧಿಕಾರ ಶಕ್ತಿ ಭಕ್ತಿ ಸೇವೆಗೆ ಇದೆ. ಅದು ಹೇಗೆ? ಈಗಾಗಲೇ ನಾನು ಹೇಳಿರುವಂತದ್ದು, ಇಲ್ಲಿನೂ ಕೂಡ ತರಗತಿಯಲ್ಲಿನೂ ಕೂಡ ಡಿಸ್ಕಸ್ ಆಗಿರುವಂತದ್ದು ಅದನ್ನ. ಸೊ ಅದಾದ್ಮೇಲೆನೆ ನಮಗೆ ಈ ಚಟುವಟಿಕೆನ ಕೊಟ್ಟಿರುವಂತದ್ದು. ಹಾಗಾಗಿ ಡಿಸ್ಕಸ್ ಮಾಡಿ. ಪ್ರಶ್ನೆ ತಿಳಿತಾ ಅಥವಾ ಇನ್ನೊಮ್ಮೆ ಹೇಳ್ಬೇಕಾ? ಪ್ರಶ್ನೆ ಇನ್ನೊಮ್ಮೆ ಹೇಳ್ಬೇಕಾದ್ರೆ ಬೇಕು ಅಂದ್ರೆ ಹ್ಯಾಂಡ್ ರೈಸ್ ಮಾಡಿ. ಹರೇ ಕೃಷ್ಣ. ಅರ್ಥ ಆಯ್ತಾ ಪ್ರಶ್ನೆ? ಎಸ್ ಮಾತಾಜಿ. ಉಳಿದವರು ಏನ್ ಮಾಡ್ತಾ ಇದ್ದೀರಾ ಮಾತಾಜಿ? ನಿದ್ದೆ ಮಾಡ್ತಾ ಇದ್ದೀರಾ? ಇಲ್ಲ ಮಾತಾಜಿ. ಉಳಿದವರು ಬರ್ತಾ ಇಲ್ಲ ಸೌಂಡ್ ಯಾರಿಂದ? ಹರೇ ಕೃಷ್ಣ. ಹಾ ನಿಮ್ದು ಕೇಳಿಸ್ತು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹಾ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ವಿಡಿಯೋ ಆನ್ ಮಾಡ್ಕೊಳ್ಳಿ. ನೀವು ಎಷ್ಟು ಬೇಗ ಆನ್ ಮಾಡ್ಕೊಡ್ತೀರೋ ಅಷ್ಟು ಬೇಗ ನಾನು ಮುಗಿಸ್ತೇನೆ ತರಗತಿನ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ಬ್ರೇಕ್ಔಟ್ ರೂಮ್ ಮಾಡಿಲ್ಲ. ಮಾಡ್ತೇನೆ, ನೀವೆಲ್ಲರೂ ವಿಡಿಯೋ ಆನ್ ಮಾಡ್ಕೊಳ್ಳಿ. ಅದೇ ಹೇಳ್ದಲ್ಲ ನಾನು ನಿಮ್ಗೆ, ನೀವು ಎಷ್ಟು ಬೇಗ ಆನ್ ಮಾಡ್ಕೊಳ್ತೀರೋ ಅಷ್ಟು ಬೇಗ ತರಗತಿ ಮುಗಿಯುತ್ತೆ ಅಂತ. ಮಲಗಿದಾರಂತ ಎಲ್ಲರೂ ಮಲಗಿದಾರಂತ ನಾನ್ ತಗೊಳ್ತೀನಿ ಅಟೆಂಡೆನ್ಸ್. ಶೋಭಾ ಮಾತಾಜಿ ಹಾಕಿದ್ದಾರೆ ಅಲ್ಲಿ ಅಟೆಂಡೆನ್ಸ್ ನಾನು ಅಲ್ಲಿ ಇಲ್ಲ, ನಾನು ಮ್ಯಾನ್ಯುವಲಿ ತಗೊಳ್ತೀನಿ. ಯಾರ್ಯಾರೆಲ್ಲ ಯಾರೆಲ್ಲ ನೀವು ಆನ್ಸರ್ ಕೊಡ್ತೀರಿ ಅಂತ ಹೇಳಿ ನಾನು ಅಟೆಂಡೆನ್ಸ್ ಹಾಕಕ್ ಹೇಳಿ ಮಾತಾಜಿ. ಹಾಕಿಲ್ಲ ಅಟೆಂಡೆನ್ಸ್ ಹಾಕಲ್ಲ, ಮುಗಿಯೋವರೆಗೂ ಅಟೆಂಡೆನ್ಸ್ ಹಾಕಂಗಿಲ್ಲ. ಪರವಾಗಿಲ್ಲ ಮಾತಾಜಿ, ಕೊನೆನೇ ಕೊಡಿ ಮಾತಾಜಿ. ಇದೆ ಅಲ್ಲ ನಂದ್ರಲ್ಲಿ ಇಲ್ಲ, ಹೋಗ್ಬಿಟ್ಟಿದೆ. ಓಹೋ
ಕೊಡ್ತಾರೆ ವೇಟ್ ಮಾಡಿ. ಮದ್ವೆ ಬಂದು ಕೂತಾಳೆ ಮನೆಗೆಲ್ಲ ಕೆಲಸ ಮಾಡ್ತಾರೆ. 4 ಮಾಡ್ಲಾ? ಅವರಿಬ್ರು ಮದ್ವೆ ಮುಂಚೆ ಒಟ್ಟಿಗೆ ಬಂದೆ. ಮ್ಯೂಟ್ ಮಾಡ್ಕೊಳ್ಳಿ. ಬೇರೆ ಅತ್ತಿ ಮನೆಗೆ ಬಂದಾರಲ್ಲ. 2 ಪ್ರಶ್ನೆ ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ ಪ್ರಭುಜಿನ. ಓಕೆ, ನಿಮ್ಗೆ ಈಗ 4 ಗ್ರೂಪ್ಗಳನ್ನ ಮಾಡಲಾಗಿದೆ. ಸೊ ಎಲ್ಲರೂ ಕೂಡ ಮೇನ್ ರೂಮ್ ಅಲ್ಲಿ ಇರಬೇಡಿ. ನಾನು ಪ್ರತಿಯೊಂದು ರೂಮ್ ನಲ್ಲಿ ಬಂದು ನೋಡ್ತೀನಿ. ಓಕೆ, ಸೊ ನಿಮ್ಮ ಸಮಯ ಪ್ರಾರಂಭ ಆಗುತ್ತೆ ಈಗ. ಹರೇ ಕೃಷ್ಣ. ವಿ ಮಂಗಲ ಮಾತಾಜಿ, ಸೂರ್ಯನಾರಾಯಣ್ ಪ್ರಭುಜಿ, ಬ್ರೇಕ್ಔಟ್ ರೂಮ್ ಜಾಯ್ನ್ ಆಗಿ.
ಹರೇ ಕೃಷ್ಣ. ಮಾತಾಜಿ ಹರೇ ಕೃಷ್ಣ. 4 ರೂಮ್ಗಳನ್ನ ಮಾಡಿದ್ವಿ. ಸೊ 4 ರೂಮ್ಗಳಿಂದ ಯಾರೆಲ್ಲ ಪ್ರೆಸೆಂಟ್ ಮಾಡೋರಿದ್ದೀರಾ, ಹ್ಯಾಂಡ್ ರೈಸ್ ಮಾಡಿದೀರಾ? ಓಕೆ ಓಕೆ. ಲಕ್ಷ್ಮೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಮ್ದು ರೂಮ್ ನಂಬರ್ 4 ಮಾತಾಜಿ. ನಮ್ಮ ಇಲ್ಲಿ ಜ್ಯೋತಿಶ್ರೀ ಮಾತಾಜಿ, ಜಯಲಕ್ಷ್ಮಿ ಮಾತಾಜಿ, ಸುನೀತಾ ಮಾತಾಜಿ, ನಾನು ಮತ್ತು ಪದ್ಮಿನಿ ಮಾತಾಜಿ ಇದ್ವಿ. ಈ ಭಕ್ತಿ ಸೇವೆಯಲ್ಲಿ ಬರುವಂತ 6 ಲಕ್ಷಣಗಳಲ್ಲಿ ಮೊದಲನೇದು ಶುದ್ಧ ಭಕ್ತಿ ಸೇವೆ ಎಲ್ಲ ಐಕ ಕ್ಲೇಶಗಳು ತಕ್ಷಣವೇ ಪರಿಹಾರ ಒದಗಿಸುತ್ತದೆ. ಹೇಗೆ ಅಂದ್ರೆ ನಮ್ಮ ಗ್ರೂಪ್ ನಲ್ಲಿ ಚರ್ಚೆ ಆದಾಗೆ ಮಾತಾಜಿ ಹೇಳಿದ್ದು, ಅವ್ರಿಗೆ ಆರೋಗ್ಯದಲ್ಲಿ ತುಂಬಾ ಸಮಸ್ಯೆ ಇತ್ತು, ಆಪರೇಷನ್ ಆಗ್ಬೇಕು ಅಂತ ಹೇಳಿದ್ರಂತೆ ಡಾಕ್ಟ್ರು. ಸೊ ಹೇಗೆ ಈಗ ಜಪದಲ್ಲಿ ಅವರು ನಿರತರಾದ್ಮೇಲೆ ಅವ್ರಿಗೆ ಈ ಆಪರೇಷನ್ ಕೂಡ ಬೇಡ ಅಂತ ಡಾಕ್ಟ್ರು ಹೇಳಿದ್ರು ಅನ್ನೋ ಒಂದು ಸಂಗತಿ ನಮಗೆ ಗೊತ್ತಾಯ್ತು. ಮೊದಲನೇದಕ್ಕೆ. ಎರಡನೇದಕ್ಕೆ ಶುದ್ಧ ಭಕ್ತಿ ಸೇವೆಯ ಸಕಲ ಶುಭದ ಪ್ರಾರಂಭ. ಹೇಗೆ ಅಂತಂದ್ರೆ ನಮ್ಮ ಮನೇಲಿ ಮೊದ್ಲು ಮಾಡ್ಕೊಳ್ಳಿ ಮಾತಾಜಿ. ಹರೇ ಕೃಷ್ಣ. ಸಾಧ್ಯ ಆದ್ರೆ ವಿಡಿಯೋ ಆನ್ ಮಾಡ್ಕೋತೀರಾ? ಹರೇ ಕೃಷ್ಣ ಮಾತಾಜಿ. ನಮ್ಮ ಮನೇಲಿ ಮೊದ್ಲು ಯಾರು ಅಷ್ಟು ನಮ್ಮ ಮಾತುಗಳನ್ನ ಆಲಿಸ್ತಾ ಇರ್ಲಿಲ್ಲ, ಕೇಳ್ತಿರ್ಲಿಲ್ಲ. ಯಾವಾಗ ಈ ಶುದ್ಧ ಭಕ್ತಿ ಈಗ ಅವ್ರು ಯಾರು ಮಾಡದೇ ಇದ್ರು ನಾವೊಬ್ರು ಪಾಲಿಸೋದ್ರಿಂದ ತುಂಬಾ ಒಂದು ಬದಲಾವಣೆ ಆಗಿದೆ ನಮ್ಮ ಮನೆಯಲ್ಲಿ. ಸ್ವಲ್ಪ ಮಾತನ್ನ ಕೇಳೋದು, ಸಹನೆ ಇರೋದು ಆಗಿದೆ. ಇನ್ನೊಂದು ಏನಂದ್ರೆ ನನ್ನ ಸ್ವಂತ ಅನುಭವ, ನಾನು ಈ ಶುದ್ಧ ಭಕ್ತಿ ಸೇವೆ ಇಸ್ಕಾನ್ ಅವ್ರ ಮಂಗಳೂರು ಕಡೆಯಿಂದ ಬಂದಂತ ಭಕ್ತಿ ಸೇವೆ ಬಂದ್ಮೇಲೆ ನನ್ ಮನೆಗೆ ಭಾಗವತಂ ಬುಕ್ ಬಂತು, ಮತ್ತೆ ನನ್ನ ಮಕ್ಕಳು ಇಬ್ರಿಗೂ ಕೆಲಸ ಸಿಕ್ತು. ಇದರಿಂದ ಮನೆಯಲ್ಲಿ ಆರ್ಥಿಕವಾದ ಸಮಸ್ಯೆ, ಒಂಥರ ಎಲ್ಲಾ ತರ ಸಮಸ್ಯೆಗೂ ಒಂದು ಶುಭದ ಪ್ರಾರಂಭ ನಮ್ಮ ಅಲ್ಲಿ ಇರುವಂತದ್ದು ಎಲ್ಲ ಉನ್ನತಿಯನ್ನೇ ಗಳಿಸ್ತಾ ಶುಭನೇ ಆಗ್ತಾ ಹೋಯ್ತು ನಮ್ಮ ಮನೆಯಲ್ಲಿ. ನೆಕ್ಸ್ಟ್ 3ನೇದು ಮಾತಾಜಿ, ಶುದ್ಧ ಭಕ್ತಿ ಸೇವೆಯು ತನ್ನಂತೆ ತಾನೇ ವ್ಯಕ್ತಿಯನ್ನು ಲೋಕೋತ್ತರ ಆನಂದಕ್ಕೆ ಕೊಂಡೊಯ್ಯುತ್ತದೆ. ಹೇಗೆ ಅಂದ್ರೆ ಇಲ್ಲಿ 4:15 ಎದ್ದೊಳ್ತೀವಿ, ಅದೊಂದು ಖುಷಿ ನಮ್ಗೆ. ಎದ್ದು ಜಪ ಮಾಡ್ತೀವಿ, ಮಂಗಳಾರತಿ ನೋಡ್ತೀವಿ, ಮತ್ತೆ ಭಗವಂತನಿಗೆ ಇನ್ನೊಂದು ಮಾತಾಜಿ ಹೇಳಿದ್ದು ಪ್ರಸಾದ ಮಾಡೋದ್ರಲ್ಲಿ ಅದ್ರಲ್ಲಿ ಸಿಗೋ ಆನಂದ, ಮತ್ತೆ ನಾವು ಎಲ್ಲ ಭಕ್ತಿ ವೃಕ್ಷದಲ್ಲಿ ಕ್ಲಾಸಲ್ಲಿ ಸೇರ್ತೀವಿ, ಮತ್ತೆ ಭಗವದ್ಗೀತೆ ಬಗ್ಗೆ ಭಾಗವತಂ ಬಗ್ಗೆ ಓದ್ತೀವಿ, ಜಪ ಮಾಡ್ತೀವಿ, ಚರ್ಚೆ ಮಾಡ್ತೀವಿ. ಇದನ್ನೆಲ್ಲ ಮಾಡಿದಾಗ ನಮ್ಗೆ ಸಂತೋಷ ಕೊಡುತ್ತೆ ಮಾತಾಜಿ. ಅದು ತುಂಬಾ ಆನಂದ ಸಿಗುತ್ತೆ ನಮ್ಗೆ. ಅದು 4ನೇ ಪಾಯಿಂಟ್. 3ನೇ ಪಾಯಿಂಟ್, ಶುದ್ಧ ಭಕ್ತಿ ಸೇವೆಯ ಸಾಧನೆ ಸುದುರ್ಲಭ. ಹೇಗೆ ಅಂತಂದ್ರೆ ಮಾತಾಜಿ, ಇಲ್ಲಿ ನಾವು ನಮ್ಮನೇಲಿ ನಾವೊಬ್ರು ಮಾಡಿದ್ರೆ ಸಾಲದು. ನೀವು ಹೇಳಿದಾಗೆ, ನೀವು ಅವಾಗ್ಲೇ ಹೇಳಿದ್ರಿ, ನಮ್ಮ ಕರ್ಮಗಳು ಪುಣ್ಯ ಇದ್ರೆ ಮಾತ್ರ, ಪುಣ್ಯ ಮಾಡಿರೋನು ಮಾತ್ರ ಈ ಕೃಷ್ಣ ಭಕ್ತಿ ಮಾರ್ಗ ಸಿಗೋದು, ಇಲ್ದೆ ಇದ್ರೆ ಇಲ್ಲ. ಹಾಗಂದ್ರೆ ನಮಗೆ ಸಿಕ್ಕಿದೆ ಅಂದ್ರೆ ನಾವು ಪೂರ್ತಿಯಾಗಿ ಪುಣ್ಯ ಮಾಡಿದೀವಿ, ಕರ್ಮ ಇಲ್ಲ ಅಂತಲ್ಲ. ನಮ್ಮ ಒಂದು ಸ್ವಲ್ಪ ಪುಣ್ಯ, ಎಷ್ಟೋ ಜನ್ಮಾಂತರಗಳಿಂದ ಮಾಡಿರುವಂತ ಪುಣ್ಯ ಈಗ ನಮಗ್ ಸಿಕ್ಕಿದೆ, ಆದ್ರೆ ನಮ್ಮ ಮನೆಯವ್ರಿಗೆ ಸಿಕ್ಕಿಲ್ಲ. ನಮ್ಮನೆ ಸುತ್ತಮುತ್ತಲು ಇದ್ರುನು ನಾವೊಬ್ರು ಮಾಡ್ತಾ ಇದೀವಿ, ಅವ್ರಿಗೆ ಸಿಕ್ಕಿಲ್ಲ. ಅದು ಒಂದು ಎಕ್ಸಾಂಪಲ್ ನಾವು ಕೊಡ್ಬೋದು. 5ನೇದು ಮಾತಾಜಿ, ಶುದ್ಧ ಭಕ್ತಿ ಸೇವಾ ನಿರತರು ಮುಕ್ತಿಯ ಕಲ್ಪನೆಯನ್ನು ಕೂಡ ಹೀಗೆ ಮುಕ್ತಿ ಕೂಡ ಬೇಡ ಅಂತಾರೆ. ಅಂದ್ರೆ ಮೊದ್ಲು ನಮ್ಗೆ ತಿಳುವಳಿಕೆ ಜ್ಞಾನ ಇರ್ಲಿಲ್ಲ. ನಮಗೆ ಹಿರಿಯರು ಏನ್ ಹೇಳ್ಕೊಡ್ತಿದ್ರು ಅಂತ, ತಪ್ಪು ಮಾಡ್ಬಾರ್ದು, ತಪ್ಪು ಮಾಡಿದ್ರೆ ನರಕ ಸಿಗುತ್ತೆ, ಮುಕ್ತಿ ಸಿಗಲ್ಲ. ಸೊ ಒಳ್ಳೆ ಮಾರ್ಗದಲ್ಲಿದ್ರೆ ಸ್ವರ್ಗ ಮಾತ್ರ ಸಿಗುತ್ತೆ, ಆ ತರ ಹೇಳ್ತಾ ಇದ್ರು. ನಮ್ಗ ಅದ್ರ ಬಗ್ಗೆ ಗೊತ್ತಿರ್ಲಿಲ್ಲ. ಹೌದೇನೋ, ಅದಕ್ಕೋಸ್ಕರ ಸ್ವರ್ಗ ಸಿಗುತ್ತೆ, ಮುಕ್ತಿ ಸಿಗುತ್ತೆ ಅನ್ನೋದಕ್ಕೋಸ್ಕರ ತಪ್ಪು ಮಾಡಬಾರ್ದು ನಾವು ಅನ್ನೋ ಒಂದು ಲೆಕ್ಕದಲ್ಲಿ ಇರ್ತಾ ಇದ್ವಿ. ಆವಾಗ ಅದು ತಪ್ಪು ತಿಳುವಳಿಕೆ ಅಂತ ನಮ್ಗೆ ಈ ಭಕ್ತಿ ಮಾರ್ಗದಲ್ಲೇ ಗೊತ್ತಾಯ್ತು. ಅವಾಗ ನಿಜವಾದ ಇದು ಅಂದ್ರೆ ಮುಕ್ತಿಯನ್ನ ಸ್ವರ್ಗ ಅಥವಾ ಮುಕ್ತಿಯನ್ನ ಬೇಡೋದಲ್ಲ, ನಾವು ಕೃಷ್ಣ ಭಕ್ತಿಯನ್ನ ಬೇಡೋದು, ಭಕ್ತಿಯಲ್ಲಿ ಮುಂದುವರಿಯೋದು ಅನ್ನೋದೇ ನಿಜವಾದ ಒಂದು ಮಾರ್ಗ ಅನ್ನೋದು ನಮಗೆ ಇಲ್ಲಿ ಗೊತ್ತಾಯ್ತು. 6ನೇದು, ಕೃಷ್ಣನನ್ನು ಆಕರ್ಷಿಸುವ ಶುದ್ಧ ಭಕ್ತಿ ಸೇವೆಯೊಂದೇ ಏಕೈಕ ಮಾರ್ಗ. ಇದಕ್ಕೆ ಉದಾಹರಣೆ ನೀವು ಹೇಳಿದಾಗೆ, ಒಬ್ಬನ ಯಶೋದೆ ಮತ್ತೆ ಗೋಪಿಕೆಯರು ಮತ್ತೆ ಅವನ ಸ್ನೇಹಿತರನ್ನು ತಗೋಬಹುದು. ಅವ್ರು ಎಷ್ಟು ಶುದ್ಧ ಭಕ್ತಿ ಸೇವೆ ಅಂದ್ರೆ ಅಷ್ಟೊಂದು ಪ್ರೀತಿಸ್ತಾ ಇದ್ರು ಅವರು. ಅಷ್ಟು ಸುಧಾದ್ರಿಂದ ಅವನ ಸ್ನೇಹಿತರನ್ನ ಆಟದಲ್ಲಿ ತಾನೇ ಕೃಷ್ಣ ಸೋತೋದೆ ಅಂತ ತಾನೇ ಸೋತೋಗ್ಬಿಟ್ಟು ಅವ್ರನ್ನ ಬೆನ್ನ ಮೇಲೆ ಕೂಡಿಸ್ಕೊಂಡು ಓಡ್ತಾ ಇದ್ನಂತೆ, ನೀವು ಕತೆಗಳು ಹೇಳ್ದಾಗೆ. ಮತ್ತೆ ಒಬ್ಬನಿಗೆ ಲಂಚ ಕೊಟ್ಟು ನಾವು ಮೇಲೆ ಹೋಗೋದು ಅದು ಬೇರೆ ತರ. ಅದು ದುಡ್ಡು ಕೊಟ್ಟು ಲಂಚ ಕೊಟ್ಟು ಅಥವಾ ಭಗವಂತನಿಗೆ ನೈವೇದ್ಯ ಇಡ್ತೀನಿ, ಇಷ್ಟ ಹಣ ಕೊಡ್ತೀನಿ, ನನಗೆ ಕೆಲಸ ಮಾಡ್ಕೊಡು ಅಂತ ಹೇಳೋದು ಅದು ಶುದ್ಧ ಭಕ್ತಿ ಸೇವೆ ಆಗಲ್ಲ. ನಾವು ನೀವ್ ಹೇಳ್ದಾಗೆ ಕೃಷ್ಣನ ಆಕರ್ಷಿಸ್ಬೇಕು, ಅವನ ನಮ್ಮ ಕಡೆ ನೋಡ್ಬೇಕು ಅಂದ್ರೆ ನಾವು ಶುದ್ಧ ಭಕ್ತಿ ಸೇವೆಯೊಂದೇ ಮಾತ್ರ ಮಾರ್ಗ, ಹರೇ ಕೃಷ್ಣ ಮಹಾಮಂತ್ರ ಒಂದೇ ಇದಕ್ಕೆ ದಾರಿ ಅನ್ನೋದನ್ನ ಆವಾಗ್ಲೇ ನೀವು ಹೇಳಿದ್ರಿ.
ಎರಡನೇ ಪ್ರಶ್ನೆ, ಸೂಕ್ತವಾದ ಸಾದೃಶ್ಯ ಮತ್ತು ಸಂಸ್ಕೃತ ಶ್ಲೋಕಗಳನ್ನು ಉಲ್ಲೇಖಿಸಿ ಎಲ್ಲಾ ರೀತಿಯ ಪಾಪ ಪ್ರತಿಕ್ರಿಯೆಗಳನ್ನು ರದ್ದುಗೊಳಿಸುವ ಅಧಿಕಾರ ಭಕ್ತಿ ಸೇವೆಗೆ ಹೇಗೆ ಇದೆ ಎಂಬುದನ್ನು ಪ್ರಸ್ತುತಪಡಿಸಿ. ಇಲ್ಲಿ ಶ್ಲೋಕ 1 ಮಾತಾಜಿ 18.66ರಿಂದ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯ ಮೋಕ್ಷ ಇಷ್ಯಾಮಿ ಮಾ ಶುಚಃ. ಭಗವಂತ ಸ್ವತಃ ಹೇಳ್ತಾನೆ, ಎಲ್ಲಾ ಧರ್ಮಗಳನ್ನ ಪರಿತ್ಯಜಿಸಿ ನನಗೆ ಶರಣಾಗತನಾಗು, ನಿಮ್ಮನ್ನ ಎಲ್ಲಾ ಪಾಪಗಳಿಂದ ನನ್ನ ಭಕ್ತಿ ಮಾಡು, ನನ್ನ ಪೂಜೆ ಮಾಡು, ನಿನ್ನ ಎಲ್ಲಾ ಪಾಪಗಳಿಂದ ಮುಕ್ತನನ್ನಾಗಿ ಮಾಡ್ತೀನಿ, ಹೆದರ್ಕೊಳ್ಬೇಡ ಅಂತ ಹೇಳ್ತಾನೆ. ನಮ್ಗೆ ತಿಳಿದ ಹಾಗೆ ಈಗ ಅಟ್ ಪ್ರೆಸೆಂಟ್ ನೀವೇ ಹೇಳಿದ್ದು ಶ್ರೀಧರ ಅನ್ನೋ ಒಬ್ರು ಇವ್ರದ್ದು ಹೇಳಿದ್ರಿ, ಅವನು ಬಾಳೆ ಎಲೆನ ಮಾರಿ ಜೀವನ ಸಾಗಿಸ್ತಿದ್ದ. ಮತ್ತೆ ಚೈತನ್ಯ ಪ್ರಭುಗಳು ಕೇಳ್ತಾರೆ, ನೀನ್ ಯಾಕೆ ಈ ತರ ಮಾಡ್ತೀಯಾ, ನಿನ್ಗೆ ಉನ್ನತ ಸ್ಥಾನಕ್ಕೆ ಹೋಗ್ಬೋದು, ನೀನು ದಿಢೀರಂತ ಸಾಹುಕಾರ ಆಗ್ಬೋದು, ಅದರಿಂದ ನೀನು ತಗೋ, ನಾನು ನಿನ್ನ ಮಾಡ್ತೀನಿ ಅಂತ ಕೇಳಿದಾಗ ಅವ್ರು ಬೇಡ ಅಂತ ಹೀಗೆ ಹೇಳ್ತಾರೆ. ಅದನ್ನು ಕೂಡ ಬೇಡ, ನನಗೆ ಶುದ್ಧ ಭಕ್ತಿ ಒಂದೇ ಸಾಕು ನನಗೆ ಅಂತ ಹೇಳ್ತಾರೆ. ಅದಕ್ಕೆ ಅಜಾಮಿಳಂದೊಂದು ತಗೋಬಹುದು. ಅವನು ಸ್ವಲ್ಪ ಭಕ್ತಿಯನ್ನ ಮಾಡಿ ಕೂಡ ಕೊನೆಯಲ್ಲಿ ಅವನಿಗೆ ಸಾಯುವಂತ ಮರಣದ ಕೊನೆಯ ಸ್ಥಿತಿಯಲ್ಲಿ ಭಗವಂತ ಅಷ್ಟು ಸ್ವಲ್ಪ ಭಕ್ತಿ ಮಾಡಿ, ಸ್ಟಾರ್ಟಿಂಗ್ ಅಲ್ಲಿ ಅವ್ನು ಸ್ವಲ್ಪ ಭಕ್ತಿ ಮಾಡಿ ಅಡ್ಡದಾರಿ ಹಿಡಿದು ತಪ್ಪುಗಳನ್ನ ಮಾಡಿದವನಿಗೆ ಕೂಡ ಅವನು ಕ್ಷಮೆಯನ್ನು ಕೊಟ್ಟು ಅವನಿಗೆ ಒಂದು ದಾರಿ ಮಾರ್ಗವನ್ನು ಕೊಟ್ಟು ಕಾಪಾಡಿದಾನೆ. ಅಂದ್ರೆ ಶುದ್ಧ ಭಕ್ತಿ ಸೇವೆಯಲ್ಲಿ ಪೂರ್ಣವಾಗಿ ಬಂದವ್ರಿಗೆ ಇನ್ನೆಷ್ಟು ರೀತಿಯಲ್ಲಿ ಅವನು ಪಾಪದ ಪ್ರಕ್ರಿಯೆಯನ್ನ ಎಲ್ಲವನ್ನು ರದ್ದುಗೊಳಿಸಿ ನಮ್ಮನ್ನ ಅವನ ಭಗವದ್ಧಾಮಕ್ಕೆ ಕರ್ಕೊಂಡು ಹೋಗ್ತಾನೆ ಅನ್ನೋದು ಇಲ್ಲಿ ಗೊತ್ತಾಗತ್ತೆ. ಸಾದೃಶ್ಯ ಹೇಳಿದಾಗೆ ಕಮಲದ ಎಲೆ, ಈ ಕಮಲ ಕೆಸರಲ್ಲಿದ್ರು ಕೂಡ ಅದು ಕೆಸರು ತಾಕೋದಿಲ್ಲ, ಅದು ಅಷ್ಟು ಶುದ್ಧವಾಗಿರುತ್ತೆ. ಅದನ್ನ ಈ ಸಾದೃಶ್ಯ ಒಂದನ್ನ ಇಲ್ಲಿಗೆ ಕೊಡಬಹುದು ಮಾತಾಜಿ. ಇನ್ನೊಂದು ಮಾತಾಜಿ, ಹರೇರ್ ನಾಮ ಇವ ಕೇವಲಂ ಕಲವು ನಾಸ್ತೆ ಕಲವು ಗತಿರನ್ಯತ. ಭಗವಂತನ ಶರಣ ಹರೇ ಕೃಷ್ಣ ಮಹಾಮಂತ್ರ ಭಕ್ತಿ ಮಾರ್ಗ ಒಂದು ಬಿಟ್ರೆ ಬೇರೆ ದಾರಿ ಇಲ್ಲ. ಇನ್ನೊಂದು ನನಗೆ ಇಲ್ಲಿ ಕ್ಲಾಸ್ ನಲ್ಲಿ ಬಂದಿದ್ದು ಮತ್ತೆ ನೀವು ಹೇಳಿದಾಗೆ ಪ್ರಭುಪಾದ್ರನ್ನ ಸಾದೃಶ್ಯಕ್ಕೆ ತುಂಬಾ ಚೆನ್ನಾಗಿ ಕೊಡ್ಬೋದು. ಪ್ರಭುಪಾದ್ರು ಅವರು ಭಕ್ತಿ ಮಾರ್ಗದಲ್ಲಿ ಅಮೆರಿಕಾಗ್ ಹೋಗಿ ಎಷ್ಟು ಎಲ್ಲಾ ತರದ ಹೊಲಸು ಜನಗಳ ಜೊತೆ ಇದ್ಕೊಂಡು ಅವರನ್ನ ಶುದ್ಧ ಮಾಡಿದ್ರು, ಇವ್ರು ಅಶುದ್ಧರಾಗ್ಲಿಲ್ಲ. ಅದೊಂದು ನನಗೆ ನೀವು ಈಗ ಹೇಳ್ತಂತ ತಕ್ಷಣದ ಒಂದು ಸಾದೃಶ್ಯ ಅನ್ನಿಸ್ತು. ಎಷ್ಟು ಸರಿ ತಪ್ಪು ಗೊತ್ತಿಲ್ಲ ಮಾತಾಜಿ. ಹರೇ ಕೃಷ್ಣ. ಚೆನ್ನಾಗಿತ್ತು ಮಾತಾಜಿ, ಪಾಯಿಂಟ್ಸ್ ಗಳನ್ನ ಸೊ ಪ್ರಾಕ್ಟಿಕಲ್ ಆಗಿತ್ತು. ಹರೇ ಕೃಷ್ಣ. ಗೌರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಒಂದಕ್ಕೆ ನಮ್ದು ಕೇಳಿದ ಮಾತಾಜಿ ಆನ್ಸರ್ ಮಾಡ್ತಾರೆ ಮಾತಾಜಿ. ನಾನು ಕ್ವಶನ್ 2ಗೆ ಆನ್ಸರ್ ಮಾಡ್ತೀನಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇದು ಒಂದನೇದು ಅಂದ್ರೆ ಶುದ್ಧ ಭಕ್ತಿ ಸೇವೆಯು ಎಲ್ಲ ಐಹಿಕ ಕ್ಲೇಶಗಳಿಗೂ ತಕ್ಷಣವೇ ಪರಿಹಾರ ಓದಿಸ್ತೇನೆ. ನಿಜ ಅದು. ನಾವು ಈ ನಾಮ ಜಪ ಬೆಳಿಗ್ಗೆ ಎದ್ದು ಈ ಬ್ರಹ್ಮ ಮುಹೂರ್ತದಲ್ಲಿ ಮಾಡ್ತೇವೆ ಯಾವಾಗ್ಲೂ ನಾವು. ನನಗಂತೂ ಅದು ಭಗವಂತನ ಕೃಪೆ ಅಂತ ಹೇಳ್ಬೇಕು. ಬೆಳಿಗ್ಗಿಂದ ರಾತ್ರಿವರೆಗೆ ಏನಾದ್ರೂ ಒಂದ್ ಸೇವೆ ಇರ್ತದೆ, ಆ ಸೇವೆ ಮಾಡಕ್ಕೆ ಟೈಮೇ ಇರುವುದಿಲ್ಲ. ನಾನು ಭಗವಂತ ಹತ್ರ ಬೆಳೆದು ಮತ್ತೆ ಟೈಮ್ ಕೊಡು. ಆ ಇದ್ರಲ್ಲಿ ಆ ಸೇವೆಯಲ್ಲಿ ನನ್ನ ಏನೇ ದುಃಖ ಇದ್ರು ಏನೇ ಇದ್ರು ಅದನ್ನ ನೆನೆಯಲಿಕ್ಕೂ ಸಮಯ ಇಲ್ಲ. ಅಂದ್ಮೇಲೆ ಭಗವಂತ ಏನೇ ಆದ್ರೂ ಏನೇ ತೊಂದರೆ ಬಂದ್ರು ಏನ್ ಬಂದ್ರು ಪರಿಹಾರ ಮಾಡ್ತಾನೆ. ಅಂದ್ರೆ ನಾನು ಜೀವನದಲ್ಲಿ ಅನೇಕ ಸಲ ಅದನ್ನ ಅನುಭವಿಸಿದ್ದೇನೆ. ಎಂತಾದ್ರು ಎಲ್ಲಿ ಬೇಕಾದ್ರೂ ಹೋಗ್ಲಿ, ದೇವಸ್ಥಾನಕ್ಕೂ ಕೆಲವು ಸಲ ಹೋಗ್ಬೇಕಾದ್ರೆ ಅಲ್ಲಿ ರಾತ್ರಿ ಹೊತ್ನಲ್ಲಿ ನಾನು 8-9 ಗಂಟೆ ಆಗ್ತದೆ, ಬರ್ಬೇಕಾದ್ರೆ ಏನ್ ಮಾಡ್ಬೇಕಾಗಲ್ಲ ಅಂತ ಹೇಳಿ ಭಗವಂತನು ನಾನು ಪ್ರಾರ್ಥನೆ ಮಾಡಲ್ಲ. ಯಾಕಂದ್ರೆ ದೇವರಿಗೆ ತೊಂದರೆ ಕೊಡಬಾರ್ದಂತ ಇದ್ರು ಹೇಗಾದ್ರೂ ಬಂದು ಯಾರಾದ್ರೂ ಬಂದು ನನಗೆ ಸಹಾಯ ಮಾಡ್ತಾರೆ. ಅಂದ್ರೆ ನಮ್ಗೆ ಜೀವನದಲ್ಲಿ ಏನೇ ಕ್ಲೇಶ ಬಂದ್ರು ಭಗವಂತ ಪರಿಹಾರ ಮಾಡ್ತಾನೆ. ಅದಕ್ಕೆ ಎಷ್ಟೋ ನಡೆದಿರ್ತದೆ. ಎಷ್ಟೋ ಕಾಯಿಲೆ, ನನಗೆ ಒಂದ್ಸಲ ಬಿದ್ದು ಎಷ್ಟು ದೊಡ್ಡ ಗಾಯ ಆಗಿತ್ತು ಅಂದ್ರೆ ಹಾಗೀಗಲ್ಲ. ಆದ್ರೆ ಅದು ಹೇಗೆ ಹೋಯ್ತು ಅನ್ನೋದು ಗೊತ್ತಿಲ್ಲ, ಆ ಕ್ಲೇಶ ಹೇಗೆ ಮಾಯ ಆಯ್ತು. ಆದ್ರೂ ನಾನು ಭಕ್ತಿ ಸೇವೆ ಮಾಡೋದನ್ನ ಆ ನೋವಿಲಲ್ಲೂ ನಿಲ್ಲಿಸ್ಲಿಲ್ಲ. ಅಂದ್ರೆ ಈ ಶುದ್ಧ ಭಕ್ತಿ ಸೇವೆ ಮಾಡೋದ್ರಿಂದ ತಕ್ಷಣ ಪರಿಹಾರ ಆಗ್ತದೆ. ಅದಕ್ಕೆ ನಾವು ಯಾವಾಗ್ಲೂ ಭಕ್ತಿ ಸೇವೆ ಮಾಡ್ಬೇಕಂದ್ರೆ ಬೆಳಿಗ್ಗೆ ಎದ್ದು ಬ್ರಹ್ಮ ಮುಹೂರ್ತದಲ್ಲಿ ಪ್ರಾರ್ಥನೆ ಮಾಡುವುದು, ಆಮೇಲೆ ಈ ಅನೇಕ ಲೀಲೆಗಳನ್ನು ಕೇಳುವುದು, ದೊಡ್ಡ ದೊಡ್ಡ ಆಚಾರ್ಯರದು ಅವರೆಲ್ಲ ಲೀಲೆಗಳನ್ನ ಕೇಳಿದಾಗ ನಮ್ಮ ಕ್ಲೇಶಗಳು ನಮ್ಗೇನು ದೊಡ್ಡದಾಗಿ ಅನ್ಸೋದಿಲ್ಲ.
ಇವಾಗ ಏನಾದ್ರೂ ಒಂದ್ ದೊಡ್ಡ ಕಷ್ಟ ಬಂದ್ರೆ ಅವಾಗ ಯಾವ್ದೋ ಒಂದು ಲೀಲೆ ನೆನ್ಪ, ಅಯ್ಯೋ ಅವ್ರು ಇಷ್ಟು ದೊಡ್ಡ ವ್ಯಕ್ತಿ, ಅವ್ರು ಇಂತ ಕಷ್ಟಪಟ್ರು, ನಾವು ಇಷ್ಟು ಚಿಕ್ಕದಕ್ಕೆ ನಾವು ಯೋಚನೆ ಮಾಡ್ತೇವಲ್ಲ ಅನ್ನೋ ಮನೋಪಕ್ವ ಬರ್ತದೆ, ಒಂದನೇದು. ಆಮೇಲೆ ಎರಡನೇದು, ಶುದ್ಧ ಭಕ್ತಿಯ ಸೇವೆಯು ಸಕಲ ಶುಭದ ಪ್ರಾರಂಭ. ಅಂದ್ರೆ ಆ ಶುದ್ಧ ಭಕ್ತಿ ಸೇವೆಯಿಂದ ನಮಗೆ ಏನಾಗ್ತದಂದ್ರೆ ಎಲ್ಲಾ ಒಳ್ಳೇದಾಗ್ತದೆ. ನಾವು ಜಪ ಮಾಡೋದ್ರಿಂದ ಅಥವಾ ಬೇರೆಯವರಿಗೆ ನಾವು ಹೇಳೋದು ಭಕ್ತಿ ಸೇವೆ ಬಗ್ಗೆ, ನಾವು ಮಾತ್ರ ಭಕ್ತಿ ಮಾಡ್ಕೊಂಡು ನಾವು ಭಗವಂತನ ಹತ್ರ ಸೇರ್ಬೇಕು ಅಂತ ನೆನೆಸಿದೆ ಬೇರೆಯವ್ರಿಗೆ ಚಾಂಟಿಂಗ್ ಮಾಡಿ ಓದಿ. ಈ ಚೈತನ್ಯ ಮಹಾಪ್ರಭು ಹೇಗೆ ಆ ಜಾರ್ಖಂಡ್ ಕಾಡಿನಲ್ಲಿ ಬರ್ಬೇಕಾದ್ರೂ ಆ ಎಲ್ಲಾ ಮೃಗಗಳು ಪ್ರಾಣಿಗಳೆಲ್ಲ ಏನ್ ಮಾಡ್ತವೆ, ಇದು ಜಪ ಇದು ಅವರು ನೃತ್ಯ ಮಾಡ್ತಾರೆ ಈ ಹಾಡು ಇದು ಹೇಳ್ಕೊಂಡು. ಆಗ ಇದರಿಂದ ಗೊತ್ತಾಗ್ತದೆ ಭಕ್ತಿ ಸೇವೆಯಿಂದ ನಾವೇನ್ ಮಾಡ್ಬೇಕು ಅಂದ್ರೆ, ನಾವು ಮಾತ್ರ ಭಕ್ತಿ ಸೇವೆ ಮಾಡೋದಂತಲ್ಲ, ನಾವು ಈ ಶುದ್ಧ ಭಕ್ತಿ ಸೇವೆಯನ್ನ ಬೇರೆಯವ್ರಿಗೂ ಕೊಡ್ಬೇಕು. ಅಂದ್ರೆ ಈ ಪ್ರಚಾರ ಮಾಡ್ಬೇಕು, ಭಕ್ತಿ ಸೇವೆ ಮಾಡ್ಬೇಕು. ಈ ಹಾಗೆ ಮಾಡೋದ್ರಿಂದ ನಮಗೆ ಸುಖದ ಪ್ರಾರಂಭ ನಮ್ಮ ಆಗ್ತದೆ, ಅದರಿಂದ ಭಕ್ತಿ ಸೇವೆಯಿಂದ ಅಂತ ಗೊತ್ತಾಗ್ತದೆ. ಆಮೇಲೆ ಮೂರನೇದು, ಶುದ್ಧ ಭಕ್ತಿ ಸೇವೆಯು ತನ್ನಂತೆ ತಾನೇ ವ್ಯಕ್ತಿಯನ್ನು ಲೋಕೋತ್ತರವಾದ ಆನಂದಕ್ಕೆ ಕೊಂಡೊಯ್ತದೆ. ನಾವು ನೋಡ್ಬೋದು, ಏನೇ ಭಕ್ತಿ ಸೇವೆ ಮಾಡ್ತಾ ಇದ್ರೆ ನಮ್ಗೆ ಆಟೋಮೆಟಿಕ್ ಆಗಿ ಆನಂದ ಇರ್ತದೆ, ಯಾವಾಗ್ಲೂ ಆನಂದವಾಗಿರ್ತೇವೆ. ಒಂದು ಸೇವೆ ಆದ್ರೆ ಇನ್ನೊಂದ್ ಸೇವೆ ಏನ್ ಮಾಡ್ಬೇಕು ಭಗವಂತನಿಗೆ, ಅವರಿಗೆ ಇದು ಭೋಗ ತಯಾರಿಸ್ಬೇಕು, ಅವರಿಗೆ ಇದು ಬೆಳಿಗ್ಗೆ ಎದ್ದು ಅಲಂಕಾರ ಮಾಡ್ಬೇಕು, ಮಂಗಳಾರತಿ ಮಾಡ್ಬೇಕು, ಅವರ ಬಗ್ಗೆನೇ ಯೋಚನೆ ಇರ್ತದೆ. ಇದರಿಂದ ನಮ್ಗೆ ಅಂತದೆ ಒಂದು ಆನಂದ ಸಿಗ್ತದೆ. ಭಗವಂತನ ಸೇವೆ ಮಾಡೋದ್ರಿಂದ ನಾವು ಆನಂದದಲ್ಲಿ ಇರ್ತೇವೆ ಅವಾಗ್ಲು ಅನ್ನೋದನ್ನ ನಾನು ಅನುಭವಿಸಿದ್ದೇನೆ. ಯಾವಾಗ್ಲೂ ನಮ್ಗೆ ಯಾವ್ದೇ ಇದು ಬರೋದಿಲ್ಲ, ಆನಂದವಾಗಿ ಇರ್ತೇವೆ. ಆಮೇಲೆ ನಾಲ್ಕನೇದಾಗಿ ಶುದ್ಧ ಭಕ್ತಿ ಸೇವೆಯು ಸಾಧನೆ ಬಹು ದುರ್ಲಭ. ಅಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಯಜಮಾನರು ಭಕ್ತಿ ಸೇವೆ ಮಾಡ್ತೇವೆ, ಆದ್ರೆ ಮಕ್ಕಳಿಗೆ ನಾವು ಎಷ್ಟು ಹೇಳಿದ್ರು ಅವು ಭಕ್ತಿಗೆ ಬರೋದಿಲ್ಲ. ಅಂದ್ರೆ ಎಷ್ಟೋ ಆದ್ರೂ ಸುಮ್ನೆ ಇರೋದಿಲ್ಲ, ಪ್ರಯತ್ನ ಮಾಡ್ತಾ ಇರೋ ಭಗವಂತನ ಬಗ್ಗೆ ಹೇಳ್ತಾ ಇರ್ತಾರೆ. ಅಂದ್ರೆ ಭಗವಂತ ಭಕ್ತಿಯನ್ನ ಸುಲಭವಾಗಿ ಕೊಡೋದಿಲ್ಲ. ಅಂದ್ರೆ ಅವರ ಇದು ಹೋದ ಜನ್ಮದ ಕರ್ಮ ಇರ್ಬೋದು ಅಥವಾ ಹಾಗೆ ತಿಳ್ಕೊಳ್ಳೋದು ನಾನು, ಅದಕ್ಕೆ ಅವ್ರು ಬರ್ತಾ ಇಲ್ಲ. ಆದ್ರೆ ಆ ಭಗವಂತ ಎಲ್ಲಾ ಕೊಡ್ತಾನೆ, ನನ್ ಮಕ್ಳಿಗೆ ಎಲ್ಲವನ್ನು ಕೊಟ್ಟಿದ್ದಾರೆ, ಆದ್ರೆ ಭಕ್ತಿಯನ್ನು ಕೊಡ್ತಾ ಇಲ್ಲ. ಅಂದ್ರೆ ಇದರಿಂದ ಗೊತ್ತಾಗ್ತದೆ ಭಗವಂತ ಯಾವಾಗ್ಲೂ ಇಷ್ಟ ಪಡೋದು ಆ ಶುದ್ಧ ಭಕ್ತಿಯನ್ನು ಮಾತ್ರ. ಅವರ ಬಗ್ಗೆ ನಾವು ಆ ಭಗವಂತನನ್ನು ಸಂತೋಷ ಪಡಿಸುವಂತ ಭಗವಂತನನ್ನು ತೃಪ್ತಿ ಪಡಿಸುವಂತ ಭಕ್ತಿಯನ್ನು ಮಾತ್ರ ಅವರು ಇಷ್ಟ ಪಡ್ತಾರೆ. ಅಂತವ್ರಿಗೆ ಮಾತ್ರ ಅವರು ಭಕ್ತಿ ಸೇವೆಯನ್ನು ಕೊಡ್ತಾರೆ. ಯಾರು ಈ ಭಕ್ತಿ ಸೇವೆಯಲ್ಲಿ ನಿರತರಾಗಿದ್ದಾರೋ ಅವರು ನಿಜವಾಗ್ಲೂ ತುಂಬಾ ಅದೃಷ್ಟಶಾಲಿಗಳು ಅಂತ ಗೊತ್ತಾಗ್ತದೆ. ಆಮೇಲೆ ಐದನೇದು, ಕೃಷ್ಣನನ್ನು ಆಕರ್ಷಿಸಲು ಶುದ್ಧ ಭಕ್ತಿ ಸೇವೆಯೊಂದೇ ಮಾರ್ಗ. ಅಂದ್ರೆ ನಾವು ಕೃಷ್ಣ ಇಷ್ಟ ಪಡೋದು ಬರೀ ಭಕ್ತಿ ಸೇವೆ ಒಂದು ಮಾತ್ರ. ನಾವು ನೋಡ್ಬೋದು ಮಹಾಭಾರತದಲ್ಲಿ ಆ ಪಂಚ ಪಾಂಡವರ ಜೊತೆ ಯಾವಾಗ್ಲೂ ಭಗವಂತ ಅವ್ರ ಜೊತೆ ಇರ್ತಾರೆ. ಅವರು ಭಗವಂತ ಬಂದು ಐಶ್ವರ್ಯ ಆಗ್ಲಿ ಸಂಪತ್ತನ್ನಾಗ್ಲಿ ಯಾವುದೇ ಒಂದು ಇದನ್ನ ನೋಡುದಿಲ್ಲ, ಅವರು ಕೇಳಿದ್ದೆಲ್ಲ ಕೊಡ್ತಾರೆ. ಆದ್ರೆ ಆ ಭಕ್ತನಿಗೆ ಭಕ್ತಿ ಕೊಟ್ಬಿಟ್ರೆ ಅಂದ್ರೆ ಅವ್ರು ಏನಾಗ್ತಾರೆ, ಅವ್ರು ಹೇಳ್ದಂಗೆ ಇವ್ರು ಕೇಳ್ತಾರೆ, ಆ ತರ ಒಂದು ಭಕ್ತಿ. ಆದ್ದರಿಂದ ನಾವು ಹೆಚ್ಚಿನ ಅಂಶ ಭಗವಂತನನ್ನು ತೃಪ್ತಿ ಪಡಿಸುವಂತ ಭಕ್ತಿಯನ್ನು ಮಾಡಬೇಕು. ಅಂದ್ರೆ ಶುದ್ಧ ಭಕ್ತಿ ಸೇವೆಯನ್ನ ನಾವು ಮಾಡ್ಬೇಕು. ಅವರು ಆಕರ್ಷಿತರಾಗುವುದು ಭಕ್ತಿ ಸೇವೆಯಲ್ಲಿ ಮಾತ್ರ. ಭಗವಂತ ಇಷ್ಟು ಆಕರ್ಷಿತನಾಗಿರ್ತಾನೆ ಅಂದ್ರೆ ಅವರಿಗಿಂತ ಹೆಚ್ಚು ರಾಧಾರಾಣಿ, ಶ್ರೀಮತಿ ರಾಧಾರಾಣಿ ಅವರನ್ನ ಭಗವಂತನೇ ಅವರಿಗೆ ಆಕರ್ಷಿಸಲ್ಪಡ್ತಾರೆ. ಅಂತ ಒಂದು ಭಗವಂತನನ್ನ ನಾವು ಆಕರ್ಷಿಸ್ಬೇಕಂದ್ರೆ ನನಗೆ ಈ ಭಕ್ತಿ ಸೇವೆ ತೊಡಗಿದಾಗ ತಿಳ್ಕೊಂಡಿದ್ದೇನಂದ್ರೆ, ನಾವು ಏನೇ ಮಾಡಿದ್ರು ಅದು ಭಗವಂತನಿಗಾಗಿ ಮಾಡ್ಬೇಕು, ಏನೇ ಮಾಡಿದ್ರು ಭಗವಂತನ ಸೇವೆಗಾಗಿ ಮಾಡ್ಬೇಕು. ನಮ್ಮ ಇಚ್ಛೆ ನಮ್ಗೆ ಫಲಾಪೇಕ್ಷೆ ಇಟ್ಕೊಂಡು ಯಾವುದೇ ಸೇವೆಯನ್ನು ಮಾಡಬಾರ್ದು. ನಾವು ಭಗವಂತನನ್ನ ಯಾವಾಗ್ಲೂ ಸ್ಮರಿಸುತ್ತಾ ಅವರನ್ನ ಕೀರ್ತನೆ ಮಾಡುತ್ತಾ ಹಾಡುತ್ತಾ ಎಲ್ಲ ಇದ್ರೆ ಅದೇ ಅವ್ರಿಗೆ ಇಷ್ಟ, ಬೇರೆ ಏನು ಇಷ್ಟ ಆಗೋದಿಲ್ಲ ಅನ್ನೋದನ್ನ ನಾನು ತಿಳ್ಕೊಂಡಿದ್ದೇನೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅವರ ಟೀಮ್ ಅಲ್ಲಿ ನಾವು ರೂಮ್ ನಂಬರ್ 3. ಈಗ ಕೀರ್ತಿದಾ ಮಾತಾಜಿ ಒಂದನೇ ಒಂದು ಪ್ರಶ್ನೆಗೆ ಉತ್ತರವನ್ನ ಹೇಳಿದ್ರು ಮಾತಾಜಿ. ಸೇಮ್ ಟೀಮಾ ಮಾತಾಜಿ? Yes ಮಾತಾಜಿ, ನಾವು ಸೇಮ್ ಟೀಮ್ ಮಾತಾಜಿ. ಓಕೆ, ಸೊ ನೀವು ಸೇಮ್ ಟೀಮ್ ಅವರು ಬೇರೆ ಬೇರೆ ಅಲ್ಲಿ ಒಂದೇ ಕಡೆ ಆಡ್ ಮಾಡ್ಬೇಕು ಬೇಡವಾ ನೀವೆಲ್ಲರೂ?
ಎಸ್ ಮಾತಾಜಿ, ಆಕ್ಚುಲಿ ಏನಾಗಿದೆ ಅಂತಂದ್ರೆ ಹರಿದಾಸ್ ಪ್ರಭು, ದಾಮೋದರ್ ಪ್ರಭು ಮತ್ತೆ ಸೂರ್ಯನಾರಾಯಣ್ ಪ್ರಭು ಅವರು ಪಾರ್ಟಿಸಿಪೇಟ್ ಮಾಡಿಲ್ಲ. ಕುಲಕರ್ಣಿ ಪ್ರಭು ಮಾಡಿದ್ರು, ಅವ್ರದ್ದು ತುಂಬಾ ವಾಯ್ಸ್ ತುಂಬಾ ಲೋ ಇತ್ತು ಮಾತಾಜಿ. ಸೊ ಕೀರ್ತಿದಾ ಮಾತಾಜಿ ಲಾಸ್ಟ್ ವೀಕ್ ಪ್ರೆಸೆಂಟ್ ಮಾಡಿದ್ದಾರೆ, ಅವಾಗ ನಾನು ಪ್ರೆಸೆಂಟ್ ಮಾಡಿದ್ವಿ. ಸೊ ಶೇರ್ ಮಾಡ್ಕೊಂಡ್ಬಿಟ್ವಿ ಒಂದೊಂದು ಶ್ಲೋಕ, ಇದನ್ನ ಪ್ರಶ್ನೆಗಳನ್ನ ಎರಡನೇ ಪ್ರಶ್ನೆ ಮಾಡ್ತಾ ಇದ್ದೀರಾ? ಎಸ್ ಮಾತಾಜಿ. ಹಾ, ಓಕೆ ಫೈನ್. ಹಾಗಾದ್ರೆ ಹೇಳಿ. ಹರೇ ಕೃಷ್ಣ ಮಾತಾಜಿ. ಸೂಕ್ತವಾದ ಸಾದೃಶ್ಯಗಳನ್ನು ಮತ್ತು ಸಂಸ್ಕೃತ ಶ್ಲೋಕಗಳನ್ನು ಉಲ್ಲೇಖಿಸಿ ಎಲ್ಲಾ ರೀತಿಯ ಪಾಪಕ್ರಿಯೆಗಳನ್ನ ರದ್ದುಗೊಳಿಸುವ ಅಧಿಕಾರ ಭಕ್ತಿ ಸೇವೆಗೆ ಇದೆ ಎಂಬುದನ್ನ ಪ್ರಸ್ತುತಪಡಿಸುವುದು. ಮಾತಾಜಿ ಅವರು ಆಲ್ರೆಡಿ ಎಲ್ಲಾ ಕವರ್ ಮಾಡಿದ್ದಾರೆ. ಕೃಷ್ಣ ಪ್ರಜ್ಞೆ ಅಭ್ಯಾಸದಲ್ಲಿ 6 ಗುಣಗಳನ್ನ ಕವರ್ ಮಾಡಿದ್ದಾರೆ. ಮತ್ತೆ ಇದ್ರಲ್ಲಿಯೂ ಕೂಡ ಅವರು ಕವರ್ ಮಾಡಿದ್ದಾರೆ. ಸೊ ನಾವು ನೋಡ್ತೀವಿ ಧೃತರಾಷ್ಟ್ರ ಮತ್ತೆ ಗಾಂಧಾರಿ, ಅವರು ಎಷ್ಟೋ ಜನ್ಮಗಳಿಂದ ಅವ್ರು ಏನಾಗಿದ್ರು ಅಂದ್ರೆ ಪಾಪ ಕ್ರಿಯೆಗಳಲ್ಲಿ ತೊಡಗಿದ್ರು. ಸೊ ಅವರು ಯಾವಾಗ ಶುದ್ಧ ಭಕ್ತರ ಒಂದು ಸಂಘಕ್ಕೆ ಬರ್ತಾರೆ, ಸೊ ವಿದುರನ ಒಂದು ಸಹವಾಸದಿಂದ ಅವ್ರು ಏನ್ ಮಾಡ್ತಾರೆ, ಸಂಘದಿಂದ ಏನಾಗ್ತಾರೆ ಅಂದ್ರೆ ಮುಕ್ತರಾದ್ರು ಅಂತ ನೋಡ್ತೀವಿ. ಭಕ್ತ ಕುಂಬಾರ, ಸತಿ ಸಕ್ಕುಬಾಯಿ, ಪುರಂದರದಾಸರು, ಕನಕದಾಸರು, ಇವರೆಲ್ಲ ಶುದ್ಧ ಭಕ್ತರು. ಇವರಿಗೆ ಬರುವಂತ ಪಾಪಗಳೆಲ್ಲ ಏನ್ ಮಾಡಿದ್ರು ಭಗವಂತ ಅಂತಂದ್ರೆ ಅವನ್ನ ತಮ್ಮ ಮೇಲೆ ಅವ್ರು ತಗೊಂಡ್ರು. ಸೊ ಯಾವಾಗ ಕನಕದಾಸರಿಗೆ ಚಾಟಿ ಏಟುಗಳು ಬೀಳ್ತಾ ಇದ್ದು, ಕೃಷ್ಣ ತಾವು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಅವನ್ನ ತಮ್ಮ ಮೇಲೆ ತೋಳ್ತಾ ಇದ್ರು. ಮತ್ತೆ ಅವರು ಇವರು ಶುದ್ಧ ಭಕ್ತರು, ಅವರಿಗೆ ತೊಂದರೆಯನ್ನು ಕೊಡಬೇಡಿ ಅಂತ ಹೇಳೋದಕ್ಕೆ ಅವ್ರು ಏನ್ ಮಾಡಿದ್ರು ಅಂದ್ರೆ ತಮ್ಮನ್ನು ತಾವೇ ಉಡುಪಿಯಲ್ಲಿ ತಮ್ಮ ವಿಗ್ರಹವನ್ನು ತಾವೇ ತಿರುಗಿಸ್ಕೊಂಡ್ರು ಅಂತ ನಾವು ನೋಡ್ತಾ ಇದ್ವಿ. ಶುದ್ಧ ಭಕ್ತಿ ಸೇವೆ ಏನಂತಾರಂದ್ರೆ ಇದು ಒಂಥರ ದಾವಾಗ್ನಿ. ಹೇಗೆ ನಾವು ಈ ಒಂದು ಇದ್ರಲ್ಲಿ ನೋಡಿದ್ವಿ, ಪ್ರಭುಪಾದರು ಕೊಡ್ತಾ ಇದಾರೆ, ಪ್ರಭುಪಾದರು ಸಾದೃಶ್ಯವನ್ನು ಕೊಡ್ತಾ ಇದಾರೆ. ಹೇಗೆ ಗಿಡದ ಎಲೆಗಳು ಕೆಳಗಡೆ ಬಿದ್ದಾಗ, ಅಲ್ಲಿ ಬೆಂಕಿ ಹತ್ತಿದಾಗ ಕೆಳಗಡೆ ಅದು ಹರಡ್ಕೊಂತ ಹೋಗುತ್ತೆ, ವೆರಿ ಫಾಸ್ಟ್ ಆಗಿ ಸ್ಪ್ರೆಡ್ ಆಗುತ್ತೆ. 4 ಕಾಲಿನ ಇರುವಂತಹ ಪ್ರಾಣಿಗಳು ಜಂಪ್ ಮಾಡಿ ಹೋಗ್ಬೋದು, ಆದ್ರೆ ನುಸುಳುವಂತಹ ಪ್ರಾಣಿಗಳು ಅವು ಅಷ್ಟು ಬೇಗ ಜಂಪ್ ಮಾಡಿ ಹೋಗಕ್ಕಾಗಲ್ಲ. ಸೊ ಅವುಗಳಲ್ಲಿ ಸುಟ್ಟು ಹೇಗೆ ಭಸ್ಮವಾಗುತ್ತೆ, ಅದೇ ಪ್ರಕಾರ ನಮ್ಮ ಒಂದು ಪಾಪಕೃತ್ಯಗಳು, ನಾವು ಮಾಡ್ತಕ್ಕಂತಹ ಪಾಪಕೃತ್ಯಗಳು ಯಾವೇ ಪಾಪ ಇವು ಅಪ್ರಾರಬ್ಧ ಇರ್ಬೋದು, ಪ್ರಾರಬ್ಧ ಇರ್ಬೋದು, ಕೂಟಮಲ್ಲಿ ಇರ್ಬಹುದು, ಬೀಜಮಲ್ಲಿ ಇರಬಹುದು, ಎಲ್ಲವೂ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಸಿನ್ಸಿಯರ್ ಆಗಿ ಸೇವೆಯನ್ನು ಮಾಡ್ತಾ ಇದ್ದಾಗ ಎಲ್ಲವೂ ಅದು ನಷ್ಟವಾಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಗುಡ್, ಒಳ್ಳೆ ಪಾಯಿಂಟ್ಸ್ ಅನ್ನ ಕಲೆಕ್ಟ್ ಮಾಡಿದ್ದೀರಾ. ಒಳ್ಳೇದಾಗಿ ಡಿಸ್ಕಷನ್ ಆಗಿದೆ ಅನ್ಸುತ್ತೆ ನಿಮ್ ಗ್ರೂಪ್ ಅಲ್ಲಿ. ಈಗಷ್ಟೇ ಅಲ್ಲ, ನಾವು ಏನು ತರಗತಿಯಲ್ಲಿ ನಿಮ್ಗೆ ಇದು ಗ್ರೂಪ್ ಅಲ್ಲಿ ಈ ನೆಕ್ಸ್ಟ್ ವೀಕ್ ಏನ್ ತರಗತಿ ಇರುತ್ತೋ ಅದ್ರದ್ದು ರೀಡಿಂಗ್ ಅಸೈನ್ಮೆಂಟ್ ಮತ್ತೆ ಈ ಗುಂಪಿನ ಚಟುವಟಿಕೆ ಎರಡನ್ನು ಕೂಡ ಹಾಕಲಾಗುತ್ತೆ. ಸೊ ಸೋಮವಾರದ ದಿನ ನಿಮ್ಗೆ ರೀಡಿಂಗ್ ಚಟುವಟಿಕೆ ಹಾಕಲಾಗುತ್ತೆ. ಸೊ ಬುಧವಾರದಂದು ನಿಮ್ಗೆ ಈ ಗುಂಪಿನ ಚಟುವಟಿಕೆ ಹಾಕಲಾಗುತ್ತೆ. ಹಾಗಾಗಿ ನೀವು ಎಲ್ಲರೂ ಯಾರೆಲ್ಲ ಲೀಡರ್ಸ್ ಇದೆಯೋ ಗ್ರೂಪ್ ಅಲ್ಲಿ, ಅವರು ನಿಮ್ಮ ಒಂದು ಸ್ಟಡಿ ಸರ್ಕಲ್ಗೆ ಶೇರ್ ಮಾಡಿ. ಅದು ನಾನು ಶೇರ್ ಮಾಡೋದನ್ನ ನಾನು ನೋಡ್ಲಿಲ್ಲ, ಶೇರ್ ಮಾಡಿರೋದಿಲ್ಲ ನೀವು. ಅದಕ್ಕೆ ನಾನು ಇವತ್ತು ಗ್ರೂಪ್ ಅಲ್ಲಿ ಇದನ್ನ ಡಿಸ್ಕಸ್ ಮಾಡಿ ಅಂತ ಹಾಕಿದ್ದೇನೆ. ಸೊ ಕಳಿಸಿದಾಗಲೇ ನೀವು ಫಾರ್ವರ್ಡ್ ಮಾಡಿ ಅದನ್ನ ಅವರಿಗೆ ನಿಮ್ಮ ಗ್ರೂಪ್ ಅಲ್ಲಿ. ಓಕೆ, ಸೊ ಮತ್ತೆ ಯಾರಿದ್ದೀರಾ? ಎರಡೇ ಗ್ರೂಪ್ ಆಯ್ತು ಈಗ. ಹರೇ ಕೃಷ್ಣ ಮಾತಾಜಿ. ಹಾ ಹೇಳಿ ಮಾತಾಜಿ. ಮಾತಾಜಿ, ಮಂಜುಳಾ ಮಾತಾಜಿ ಫಸ್ಟ್ ಕ್ವಶನ್ ಗೆ ಹೇಳ್ತಾರೆ ಮಾತಾಜಿ. ನಮ್ದು ಗ್ರೂಪ್ 4 ಮಾತಾಜಿ, ಗ್ರೂಪ್ ನಂಬರ್ 4. ಅವರು ಗ್ರೂಪ್ ನಂಬರ್ 4 ಅಲ್ಲ, ನಿಮ್ ಮಂಜುಳಾ ಮಾತಾಜಿ? ಹೌದು ಮಾತಾಜಿ, ಅವ್ರು ಫಸ್ಟ್ ಕ್ವಶನ್ ಗೆ ಹೇಳ್ತಾರೆ ಮಾತಾಜಿ. ಹ್ಯಾಂಡ್ ರೈಸ್ ಮಾಡ್ಲಿಕ್ಕೆ ಹೇಳಿ, ಆಡ್ ಮಾಡ್ತೀನಿ, ಪಿನ್ ಮಾಡ್ತೀನಿ ಅವ್ರಿಗೆ. ಮಂಜುಳಾ ಮಾತಾಜಿ. BN ಮಂಜುಳಾ ಮಾತಾಜಿ ಅವರ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ನಮ್ಮ ಗ್ರೂಪಲ್ಲಿ ಅಷ್ಟೊಂದೇನು ಡಿಸ್ಕಷನ್ ಆಗಿಲ್ಲ. ಬಟ್ ನಾನು ಏನಂದ್ರೆ ಈ ಶುದ್ಧ ಭಕ್ತಿ ಸೇವೆ ಅಂದ್ರೆ ನಾನು ಈಗ ಬಂದು ಈ ಭಕ್ತಿ ಸೇವೆಗೆ ಬಂದು ಒಂದ್ ವರ್ಷ ಆಗಿದೆ ಮಾತಾಜಿ. ಹಾಗಾಗಿ ನನಗೇನ್ ಗೊತ್ತಿದೆ ಅದನ್ನ ಹೇಳ್ತೀನಿ ಮಾತಾಜಿ. ಅಂದ್ರೆ ಶುದ್ಧ ಭಕ್ತಿ ಸೇವೆಗೆ ಎಲ್ಲ ಐಹಿಕ ಕ್ಲೇಶಗಳಿಗೂ ತತ್ಕ್ಷಣವೇ ಪರಿಹಾರ ಒದಗಿಸುತ್ತೆ ಅಂತ ಹೇಳ್ತಾ ಇದ್ದಾರೆ ಮಾತಾಜಿ. ಅಂದ್ರೆ ನಮ್ಮ ಜೀವನಕ್ಕೆ ನಾವು ಹೋಲಿಸ್ಕೊಂಡಾಗ ಅಂತಂದ್ರೆ ಈಗ ಐಹಿಕ ಕ್ಲೇಶಗಳು ಅಂದ್ರೆ ಬರ್ತಾ ಇರುತ್ತೆ, ಆದ್ರೆ ಅದನ್ನ ನಾವು ಹೇಗೆ ಅದಿಲ್ಲ ಅಂತ ಮಾಡ್ಕೋಬೇಕು ಅಂತ ಅಂದ್ರೆ ನಾವು ಭಕ್ತಿ ಸೇವೆ ಮಾಡಿ, ಈಗ ಸ್ವಲ್ಪ ಭಕ್ತಿ ಸೇವೆ ಮಾಡ್ತಾ ಇರೋದ್ರಿಂದ, ಸ್ಟಾರ್ಟ್ ಮಾಡಿರೋದ್ರಿಂದ ನಾವು ಐಹಿಕ ಕ್ಲೇಶಗಳನ್ನ ನಾವು ಕಡಿಮೆ ಮಾಡ್ಕೋಬಹುದು ಅಂತ ಹೇಳ್ತಾ ಇದೀವಿ ಮಾತಾಜಿ. ಅಂದ್ರೆ ಶುದ್ಧ ಭಕ್ತಿನ ಯಾವಾಗ ಶುರು ಮಾಡ್ತೀವೋ ಅವಾಗ ಈ ಸಂಕಟಗಳೆಲ್ಲ ದೂರ ಆಗುತ್ತೆ ಅಂತ ಅನ್ಕೊಂಡಿದೀನಿ ಮಾತಾಜಿ. ಮತ್ತೆ ನೆಕ್ಸ್ಟ್ ಶುದ್ಧ ಭಕ್ತಿ ಸೇವೆ ಸಕಲ ಶುಭದ ಪ್ರಾರಂಭ ಅಂತ ಹೇಳ್ತಾರೆ.
ಹಾಗಾಗಿ ಎಲ್ಲ ಒಳ್ಳೆಯದು ನಮ್ಮ ಜೀವನದಲ್ಲಿ ಪ್ರಾರಂಭ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಯಾವುದೇ ಒಂದು ಈ ಕೃಷ್ಣ ಭಕ್ತಿಗೆ ಬಂದಾಗ ಪ್ರತಿಯೊಂದು ನಾವು ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೂ ಕೃಷ್ಣ ಭಕ್ತಿಲಿ ಮಾಡಿದಾಗ ಅದು ಒಳ್ಳೆಯದಾಗುತ್ತೆ ಅಂತ ಅನ್ಕೊಂಡಿದೀನಿ ಮಾತಾಜಿ. ಮತ್ತೆ ಮತ್ತೆ ಮನೆಯಲ್ಲಿ ಒಂದು ಒಳ್ಳೇದೇ ಆಗ್ಲಿ ಕೆಟ್ಟದೇ ಆಗ್ಲಿ ಯಾವಾಗ್ಲೂ ಈ ಕೃಷ್ಣ ಪ್ರಜ್ಞೆಯಲ್ಲಿ ಇರ್ಬೋದು ಅಂತ ಅನ್ಕೊಂಡಿದೀನಿ ಮಾತಾಜಿ. ಆದ್ರಿಂದ ಎಲ್ಲ ಶುಭ ಆಗುತ್ತೆ ಅಂತ. ಮತ್ತೆ ಶುದ್ಧ ಭಕ್ತಿಯು ತನ್ನಂತೆ ತಾನೇ ವ್ಯಕ್ತಿಯನ್ನು ಲೋಕೋತ್ತರವಾದ ಆನಂದಕ್ಕೆ ಕೊಂಡೊಯ್ಯುತ್ತದೆ ಅಂತ ಹೇಳ್ತಾ ಇದ್ದಾರೆ ಮಾತಾಜಿ. ಹಾಗೆ ಇದ್ರಲ್ಲಿ ಇದನ್ನ ನಾನು ಹೇಳ್ಬೋದು ಅಂದ್ರೆ, ನಾನು ಚಾಂಟಿಂಗ್ ಮಾಡ್ಬೇಕಾದ್ರೆ ನಮಗ್ ತುಂಬಾ ಖುಷಿ ಆಗುತ್ತೆ ಮಾತಾಜಿ. ಅಂದ್ರೆ ಯಾರು ಡಿಸ್ಟರ್ಬ್ ಮಾಡಿದಾಗ ಯಾರು ಡಿಸ್ಟರ್ಬ್ ಮಾಡ್ಬೇಡಿ, ನಾನು ಮಾಡ್ತಾ ಇದ್ದೀನಿ ಅನ್ನೋದು. ಅಂದ್ರೆ ಮನೆಯಲ್ಲಿ ಎಲ್ಲದಕ್ಕೂ ಆಸ್ಪದ ಎಲ್ಲ ಸಿಗೋದಿಲ್ಲ ಅಲ್ವಾ ಮಾತಾಜಿ. ಹಾಗಾಗಿ ಯಾವುದೋ ಒಂದು ಟೈಮ್ ನಿಗದಿ ಮಾಡ್ಕೊಂಡಿರ್ತೀವಿ, ಆ ಟೈಮಲ್ಲಿ ನಾನು ಹೋಗಿ ಮಾಡೋದ್ರಿಂದ ಅದರಲ್ಲಿ ನನಗೆ ಆನಂದ ಕಾಣ್ತಾ ಇದೆ ಮಾತಾಜಿ. ಅದ್ರಲ್ಲಿ ತುಂಬಾ ಖುಷಿ ಪಡ್ತೀನಿ. ಆದ್ರೂ ಕೇಳ್ಕೊಂತೀನಿ, ನಾನು ಸರಿಯಾಗಿ ಮಾಡ್ತಿಲ್ಲ ಅಂತ ಪ್ರಭುಪಾದವ್ರ ಹತ್ರ ಕೇಳ್ಕೊಂತೀನಿ. ನನಗೆ ಶುದ್ಧ ಭಕ್ತಿ ಮಾಡೋದಂದ್ರೆ ಚಾಂಟಿಂಗ್ ಮಾಡೋದಿಕ್ಕೆ ನನ್ಗೆ ಇನ್ನೂ ಹೆಚ್ಚು ಶಕ್ತಿ ಕೊಡಿ ಅಂತ ನಾನು ಪ್ರಭುಪಾದವ್ರ ಹತ್ರ ಕೇಳ್ಕೊಂತಾ ಇದ್ದೀನಿ ಮಾತಾಜಿ. ಮತ್ತೆ ಇದು ಶುದ್ಧ ಭಕ್ತಿ ಸೇವೆ ಸಾಧನೆ ಬಹು ಸುದುರ್ಲಭ ಅಂದ್ರೆ ಮಾತಾಜಿ ಅದು ನಮ್ಮಂತವ್ರಿಗೆ ಆಗೋದಿಲ್ಲ ಅಂತ ಅನ್ಕೊಂಡಿದ್ವಿ. ಯಾಕಂದ್ರೆ ಉತ್ತಮ ಭಕ್ತಿಗಿಂತ ಶುದ್ಧ ಭಕ್ತಿ ತುಂಬಾ ಕಷ್ಟ ಅಂತ ಹೇಳ್ತಿದೀವಿ. ಹಾಗಾಗಿ ಇದು ನಮ್ಮ ಜೀವನದಲ್ಲಿ ಸಿಗೋದು ಸ್ವಲ್ಪ ಕಠಿಣನೇ ಮಾತಾಜಿ, ಸುದುರ್ಲಭ ಅಂತ ಹೇಳ್ಬೋದು. ಮತ್ತೆ ಶುದ್ಧ ಭಕ್ತಿಯಾದವರು ಮುಕ್ತಿಯ ಕಲ್ಪನೆಯನ್ನು ಕೂಡ ಹೀಗೆಳೆಯುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ನಾವ್ ಇವಾಗ ಏನೋ ಒಂದ್ ಕೆಲಸ ಮಾಡ್ಬೇಕಾದ್ರೂ ನಾವೊಂದು ಆಸೆ ಇಟ್ಕೊಂಡು, ನಾನು ಇಲ್ಲಿ ಮೊದ್ಲಾದ್ರೆ ಆತರ ಫಲಾಪೇಕ್ಷೆ ಇಟ್ಕೊಂಡು ಎಲ್ಲ ಮಾಡ್ತಾ ಇದ್ವಿ. ಈಗ ಏನೋ ಒಂದ್ ಮಾಡ್ಬೇಕು ಅಂದ್ರೆ ಅದರಿಂದ ನಮ್ಗೇನ್ ಲಾಭ ಆಗುತ್ತೆ ಅಂತ. ಆದ್ರೆ ಈಗ ಅದನ್ನೆಲ್ಲ ಬಿಟ್ಟಿದೀನಿ ಮಾತಾಜಿ. ಹಾಗಾಗಿ ಅದು ನಮಗೇನು ಬೇಡ, ಕೃಷ್ಣ ಭಕ್ತಿ ಒಂದಿದ್ರೆ ಸಾಕು ಅನ್ನೋ ಒಂದು ಭಾವನೆಗೆ ಬಂದಿದ್ದೀವಿ ಮಾತಾಜಿ. ಮತ್ತೆ ಕೃಷ್ಣನ ಆಕರ್ಷಿಸಲು ಶುದ್ಧ ಭಕ್ತಿ ಸೇವೆಯೊಂದೇ ಮಾರ್ಗ ಅಂತ ಈಗ ನಾನು ಇದನ್ನೆಲ್ಲ ಪ್ರತಿದಿನ ನಾನು ಭಗವದ್ಗೀತೆ ಕ್ಲಾಸು ಮತ್ತೆ ಪ್ರಭುಜಿಯವ್ರ ಕ್ಲಾಸು ಮತ್ತೆ ತಾವೆಲ್ಲ ಹೇಳೋ ಕ್ಲಾಸ್ಗಳನ್ನ ಅಟೆಂಡ್ ಮಾಡಿ ನಮ್ಗೆ ಅದೊಂದು ಏನಾಗ್ಬಿಟ್ಟಿದೆ ಅಂದ್ರೆ ಈಗ ರೊಟೀನ್ ಆಗ್ಬಿಟ್ಟಿದೆ. ಈ ಮನೆ ಕೆಲಸ ಎಲ್ಲ ಬಿಟ್ಟು ನಾವು ಅದ್ರಲ್ಲೇ ಸದಾ ನಿರತರಾಗಿದ್ದೀವಿ. ಹಾಗಾಗಿ ಅದು ಒಂದು ನಮ್ಗೆ ಕೃಷ್ಣನ ಆಕರ್ಷಣೆ ಜಾಸ್ತಿ ಆಗಿದೆ ಮಾತಾಜಿ. ಹಾಗಾಗಿ ಅದೊಂದು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀನಿ. ಮನೆಯಲ್ಲಿ ಯಾರು ಅಷ್ಟೊಂದು ಮಾಡೋದಿಲ್ಲ. ನಾನ್ ಮಾತ್ರ ಪ್ರತಿದಿನ ಇದೊಂದು ಅವನ ಬಗ್ಗೆ ಬೆಳಗ್ಗೆ ಎದ್ದೇಳೋದು, ಇದು 4 ಗಂಟೆಗೆ ಒಂದೊಂದ್ ದಿವಸ ಆಗೋದಿಲ್ಲ ಮಾತಾಜಿ, ಅದು ಪ್ರಾಪ್ಟ್ ಆಗಿ ಹೇಳ್ತೀನಿ. ಒಂದೊಂದ್ ದಿವಸ ಎದ್ದು ಆರ್ತಿ ನೋಡೋದು, ಮತ್ತೆ ಎಲ್ಲಾರ ಭಕ್ತರ ಸಂಘದ ಜೊತೆ ಡಿಸ್ಕಷನ್ ಮಾಡೋದು, ಇದೆಲ್ಲ ನಾನು ಮಾಡ್ಕೊಂಡಿರೋದ್ರಿಂದ ನನಗೆ ಒಂದು ಕೃಷ್ಣ ಭಕ್ತಿನ ಆಚರಣೆ ಮಾಡೋದಕ್ಕೆ ಒಂದು ಆಸ್ಪದ ಸಿಕ್ಕಿರೋದ್ರಿಂದ ಅವನ ಬಗ್ಗೆ ನಾನು ಹೆಚ್ಚು ಆಕರ್ಷಣೆ ಹೊಂದ್ಕೊಂಡು ಮಾಡ್ತಾ ಇದ್ದೀನಿ ಮಾತಾಜಿ ಅಂತ ಹೇಳ್ಬೋದು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಐಹಿಕ ಕ್ಲೇಶದಿಂದ ಬಿಡುಗಡೆ ಉಪಶಮನ ಅಂದ್ರೆ ಅದಕ್ಕೆ ಉದಾಹರಣೆ ಭಗವದ್ಗೀತೆಯಲ್ಲಿ ಸಿಗುತ್ತೆ ಮಾತಾಜಿ. ಅಂದ್ರೆ ಕೃಷ್ಣನು ಅರ್ಜುನನಿಗೆ ಬುದ್ಧಿವಾದ ಹೇಳಿ ಯುದ್ಧಕ್ಕೆ ಸಿದ್ಧನಾಗಿ ಮಾಡಿದ. ಹಾಗಾಗಿ ಭಗವಂತನಿಂದ ನೇರವಾಗಿ ಬಂದ ವಾಣಿ ಅದು ಆದೇಶ. ಅರ್ಜುನ ಯಾವುದೇ ರೀತಿ ಪಾಪಕರ್ಮ ಫಲಗಳನ್ನ ಅನುಭವಿಸ್ಬೇಕಾಗ್ಲಿಲ್ಲ. ಅದರಿಂದ ಎಲ್ಲ ಪಾಪಕರ್ಮ ಕ್ರಿಯೆಗಳು ಅದರಿಂದ ಸುಟ್ಟು ಭಸ್ಮವಾಯ್ತು. ಮತ್ತೆ ಇದು ಕೃಷ್ಣ ಪ್ರಜ್ಞೆ ಸರ್ವ ಶುಭಕರ ಅಂತಂದ್ರೆ ನಮ್ಗೆ ಯಾವುದೇ ಒಂದು ಕೆಲಸ ನಾವು ಮಾಡಿದ್ರು ಮನುಕುಲಕ್ಕೆ ಅತ್ಯುತ್ತಮ ಒಳ್ಳೇದು ಅಂದ್ರೆ ಈ ಒಂದು ಕೃಷ್ಣ ಮಾತಾಜಿ. ನೀವು ಇದು ಫಸ್ಟ್ ಕ್ವೆಶ್ಚನ್ ಹೇಳ್ತಾ ಇದ್ರೆ ಸೆಕೆಂಡ್ ಕ್ವೆಶ್ಚನ್ ಹೇಳ್ತಾ ಇದ್ರೆ? ಇಲ್ಲ ಮಾತಾಜಿ, ಸೆಕೆಂಡ್ ಕ್ವೆಶ್ಚನ್ ಮಾತಾಜಿ. ಇದರಿಂದ ಸಾದೃಶ್ಯ ಅಥವಾ ಸಾದೃಶ್ಯ ವ್ಯಕ್ತಪಡಿಸ್ತಾ ಇದ್ದೀನಿ ಮಾತಾಜಿ. ಇದ್ರಲ್ಲಿ ನೀವು ಹೇಳಿದ್ರೆ ಶುಭದ ಅಂತ ಹೇಳಿದ್ರಲ್ಲ, ಅದಕ್ಕೆ ಹೇಳಿದೆ. ದೇವತೆಗಳು ಕೂಡ ನಮ್ಮ ಜೊತೆಗೆ ಇರ್ತಾರೆ ಅಂತ ಹೇಳಿ ಶ್ರೀಮದ್ ಭಾಗವತದಲ್ಲಿ 5ನೇ ಸ್ಕಂದ 18ನೇ ಶ್ಲೋಕ 12ರಲ್ಲಿ ಹೇಳಿದ್ದಾರೆ ಮಾತಾಜಿ. ಕೃಷ್ಣ ಪ್ರಜ್ಞೆ ಸರ್ವ ಶುಭಕರ ಅಂತಂದ್ರೆ ಇದು ನಮ್ಮ ಅಭ್ಯಾಸದಿಂದ ದೇವತೆಗಳು ಕೂಡ ನಮ್ ಜೊತೆ ಇರಲು ಬಯಸ್ತಾರೆ. ಮತ್ತೆ ಇದು ಕೃಷ್ಣ ಪ್ರಜ್ಞೆಯಲ್ಲಿ ಸುಖ ಅಂತಂದ್ರೆ ಇದು ಆಧ್ಯಾತ್ಮಿಕ ಯಾವ ಲೌಕಿಕ ಕ್ಷೇಮದ ಕೆಲಸವೂ ಸಾಟಿ ಇಲ್ಲದೆ ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ನಿರತರಾಗಿರ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಧರ್ಮ ಅರ್ಥ ಕಾಮ ಮೋಕ್ಷ ನಾರದ ಪಂಚರಾತ್ರದಲ್ಲಿ ಹೇಳಿದ್ದಾರೆ ಮಾತಾಜಿ. ಇದರಲ್ಲಿ ಅದಕ್ಕ ಅಂತ ಒಂದು ಶುದ್ಧ ಭಕ್ತನ ಹೃದಯವನ್ನು ಇದು ಕೂಡ ಇವುಗಳಿಂದ ಮೋಕ್ಷ ಇವುಗಳಿಂದ ಬರುವ ಯಾವುದೇ ಸುಖವು ಶುದ್ಧ ಭಕ್ತನ ಹೃದಯವನ್ನು ಪ್ರವೇಶಿಸುವ ಧೈರ್ಯ ಕೂಡ ಮಾಡಲಾರದು ಅಂತ ಹೇಳ್ತಾರೆ. ಹರೇ ಕೃಷ್ಣ ಮಾತಾಜಿ. ಇದು ಪ್ರಶ್ನೆ ಅರ್ಥ ಆಯ್ತಾ? ಎರಡನೇ ಪ್ರಶ್ನೆ ನಿಮ್ಗೆ? ಹಾ ಮಾತಾಜಿ.
ಎರಡನೇ ಪ್ರಶ್ನೆ ಏನಿದೆ? ಸೂಕ್ತವಾದ ಸಾದೃಶ್ಯ ಸಂಸ್ಕೃತ ಶ್ಲೋಕಗಳನ್ನ ಉಲ್ಲೇಖಿಸಿ ಪಾಪದ ಪ್ರತಿಕ್ರಿಯೆ ಹೇಗೆ ರದ್ದಾಗತ್ತೆ ಅನ್ನೋದನ್ನ ಹೇಳ್ಬೇಕು ನೀವು. ಮಾತಾಜಿ ನಾನು ಈ ಪಾಪದ ಪ್ರತಿಕ್ರಿಯೆಗಳು ರದ್ದಾಗೋದನ್ನ ನೀವು ಹೇಳ್ಬೇಕು. ಹೇಳ್ತಾ ಹೇಗೆ ಇದ್ದೀನಿ. ರದ್ದಾಗುತ್ತೆ? ಹೇಳಿ ನೋಡೋಣ. ಕೃಷ್ಣ ಪ್ರಜ್ಞೆಯಿಂದ ಹಾಗೂ ಭಕ್ತಿ ಸೇವೆಯಿಂದ ಬರುವ ಸುಖ ಎಷ್ಟು ಬಲವಾಗಿರುತ್ತೆ ಅಂದ್ರೆ ಅದು ಬಲವಿದ್ದ ವ್ಯಕ್ತಿಗೆ ಅಂದ್ರೆ ಧರ್ಮ ಅರ್ಥ ಕಾಮ ಮೋಕ್ಷ ಕೂಡ ಮೀರುತ್ತೆ ಅಂತ ಒಂದು ಅಲ್ಲಿ ನೀವು ಬೇರೆ ಹೇಳ್ತಾ ಇದ್ರೆ ಈಗ ಹೇಗೆ ಪಾಪದಿಂದ ಮುಕ್ತಿ ಸಿಗುತ್ತೆ ಅಂದ್ರೆ ನಾರದ ಪಂಚರಾತ್ರದಲ್ಲೂ ಕೂಡ ಅದನ್ನೇ ಹೇಳಿದೆ ಅಂತ ಹೇಳಿದೆ ಮಾತಾಜಿ. ನಾರದ ಪಂಚರಾತ್ರದಲ್ಲಿ ಕೂಡ ಇದನ್ನೇ ಹೇಳಿದೆ ಅಂತ ಹೇಳಿದೆ. ಮತ್ತೆ ಶುದ್ಧ ಭಕ್ತಿ ಸೇವೆಯ ಅಪೂರ್ವತೆ ಅಂದ್ರೆ ಚೈತನ್ಯ ಚರಿತಾಮೃತದಲ್ಲಿ ಹೀಗೆ ಹೇಳಿದೆ. ಈಗ ನೀವು ಫಸ್ಟ್ ಪ್ರಶ್ನೆಗೆನೆ ಉತ್ತರ ಹೇಳ್ತಾ ಇದ್ದೀರಾ, ಉಲ್ಲೇಖನ ಹೇಳ್ತಾ ಇದ್ದೀರಾ. ಇಲ್ಲ ಮಾತಾಜಿ, ಇದು ನಾನು ಕೇವಲ ಸಾದೃಶ್ಯ ಮಾತ್ರ ಹೇಳ್ತಾ ಇದ್ದೀನಿ. ಈಗ ನಿಮ್ಗೆ ಮೋಕ್ಷದ ಕುರಿತಾಗಿ ಪಾಪದ ಕುರಿತಾಗಿ ಎರಡನೇದ್ರಲ್ಲಿ ಸಿಗುತ್ತೆ ನಿಮ್ಗೆ, ಅಲ್ಲಿದೇನೆ ಹೇಳ್ಬೇಕು. ಶುದ್ಧ ಭಕ್ತಿ ಸೇವೆ ಎಷ್ಟು ಅಪೂರ್ವ ಅಂತಂದ್ರೆ ಈ ಚೈತನ್ಯ ಚರಿತಾಮೃತದಲ್ಲಿ ಹೇಳಿದ್ದಾರೆ. ಎರಡನೇ ಅಲ್ಲ, ಒಂದನೇದ್ರಲ್ಲಿ ಕ್ಲೇಶಾಗ್ನಿಯಲ್ಲಿ ಇದೆ. ಯಾವುದು ಮಾತಾಜಿ? ಇಲ್ಲಿ ಒಂದನೇ ಲಕ್ಷಣದಲ್ಲಿನೇ ಇದೆ, ಅದನ್ನೇ ಹೇಳ್ಬೇಕು ನೀವು. ಇಟ್ಸ್ ಓಕೆ ಮಾತಾಜಿ, ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಮತ್ತೆ ಯಾರಿದ್ದೀರಾ? ಇನ್ನೊಬ್ರು 4 ಜನ ಅಲ್ಲ, ಅವ್ರ ಗ್ರೂಪ್ ಅಲ್ಲಿ ಇರೋರು ಯಾರು? ಇದು ನಿಮ್ದು ಎಷ್ಟು ಮಾತಾಜಿ? ಶ್ರುತಿ ಮಾತಾಜಿ? 4 ಮಾತಾಜಿ, 4 ಗ್ರೂಪ್ 4 ಮಾತಾಜಿ. ಇವರು ಇನ್ನೊಬ್ರು ಗೌರಿ ಮಾತಾಜಿ, ವಿನುತಾ ಮಾತಾಜಿ ಅವ್ರದ್ದು ಗ್ರೂಪ್ ಎಷ್ಟು ಮಾತಾಜಿ ನಿಮ್ದು? ಗೌರಿ ಮಾತಾಜಿ, ವಿನುತಾ ಮಾತಾಜಿ? 3 ಮಾತಾಜಿ, 3ನೇ ಗ್ರೂಪ್. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಸಾರಿ ಮಾತಾಜಿ, ಹೇಳಿ ಮಾತಾಜಿ. 3ನೇ ಗ್ರೂಪ್ ನಮ್ದಿತ್ತು ಮಾತಾಜಿ. ರೂಮ್ ನಂಬರ್ 3 ವಿನೀತಾ ಮಾತಾಜಿ, ಗೌರಿ, ಅನಂತ ಪ್ರಭುಜಿ, ದಾಮೋದರ್ ಹರಿದಾಸ್ ಪ್ರಭು, ಸೂರ್ಯನಾರಾಯಣ್ ಪ್ರಭು. ಇರೋದು ಯಾವ್ದು? 3 ಆಯ್ತು. 1ನೇ ಗ್ರೂಪ್. 1ನೇ ಗ್ರೂಪ್ ಅಲ್ಲಿ ಯಾರೆಲ್ಲ ಇದ್ರಿ? ಹರೇ ಕೃಷ್ಣ. 1ನೇ ಗ್ರೂಪ್ ಅಲ್ಲಿ ಇರೋ ಡಿವೋಟೀಸ್ ಅಟ್ಲೀಸ್ಟ್ ಹ್ಯಾಂಡ್ ರೈಸ್ ಮಾಡಿ. ನಾ ಬರ್ಕೊಂಡಿದ್ದೀನಿ, ನಾನ್ ಹೋಗೋದ್ ಬೇಡ, ನೀವೇ ಹೇಳಿ. ಹೆಸರನ್ನ ಬರ್ಕೊಂಡಿದೀನಿ, ಯಾರೆಲ್ಲ ಡಿಸ್ಕಸ್ ಮಾಡ್ತಾ ಇದ್ರಿ ಅವ್ರ ಹೆಸರನ್ನ ಬರ್ಕೊಂಡಿದೀನಿ. ಹರೇ ಕೃಷ್ಣ. ಡಿಸ್ಕಸ್ ಮಾಡಿಲ್ವಾ ಮಾತಾಜಿ? ಅನ್ಮಿಟ್ ಮಾಡ್ಕೊಳ್ಳಿ. ನಿತ್ಯ ಮಾತಾಜಿ, ನಿತ್ಯಗೆ. ಹರೇ ಕೃಷ್ಣ ಮಾತಾಜಿ. ಡಿಸ್ಕಸ್ ಮಾಡಿದೆ ಮಾತಾಜಿ. ಕವಿತಾ ಮಾತಾಜಿ ಅವರು ಹೇಳ್ತಾರಾ ಅಂತ? ನಮ್ದು ಗ್ರೂಪ್ 2 ಇದೆ ಮಾತಾಜಿ. ಒಂದನ ಮಾತಾಜಿ? ಒಂದು ಗ್ರೂಪ್. ಹೌದು, ನಮ್ದು ಒಂದು ಗ್ರೂಪ್. ಹಾ ಮಾತಾಜಿ. ಹೇಳ್ಬೋದಾ ಮಾತಾಜಿ? ಒಂದ್ ನಿಮಿಷ ಮಾತಾಜಿ, ನೀವ್ ಹೇಳುವ್ರೆ ಅಂತೆ. ಸೊ ನಾನ್ ಸ್ವಲ್ಪ ಇದನ್ನ ಲೈವ್ ಅನ್ನ ಎಂಡ್ ಮಾಡ್ತೀನಿ, ಆಮೇಲೆ ನಿಮ್ಗೆ ಅವಕಾಶ ಕೊಡ್ತೀನಿ. ಯಾರು ಲೀವ್ ಆಗ್ಬೇಡಿ, 22 ಜನ ಉಳಿದ್ರಲ್ಲ. ಡಿಸ್ಕಷನ್ ಅಂದಾಗ ಸ್ವಲ್ಪ ಸಮಯ ತಗೊಳುತ್ತೆ. ಎಲ್ಲ ಕೂಡ ಸ್ಕ್ರೀನ್ ಕಾಣಿಸ್ತಾ ಇದೆ ಅನ್ಕೊಳ್ತೀನಿ. ಸೊ ಇದ್ರ ಕುರಿತಾಗಿ ಶ್ರೀಲ ಪ್ರಭುಪಾದ್ ಅವ್ರು ಏನ್ ಹೇಳ್ತಾರೆ ನೋಡೋಣ. ಓದಿ ಕವಿತಾ ಮಾತಾಜಿ. ಶ್ರೀಕೃಷ್ಣನು ದೇವೋತ್ತಮ ಪರಮ ಪುರುಷನೇ ಆಗಿದ್ದರೂ ಶ್ರೇಷ್ಠರಲ್ಲೇ ಪರಮ ಶ್ರೇಷ್ಠನು. ಅವನು ಆ ಅರಸು ಸೋದರರ ಜೊತೆಯಲ್ಲಿದ್ದ. ಪಾಂಡವ ಸಹೋದರರ ಭಕ್ತಿ ಅವನನ್ನು ಆಕರ್ಷಿಸಿತು. ಭಕ್ತಿ ಸೇವಾ ಪ್ರತಿಕ್ರಿಯೆಯು ಎಷ್ಟು ಘನತರದ್ದು ಎಂಬುದಕ್ಕೆ ಇದೇ ಸಾಕ್ಷಿ. ಆ ಪ್ರಕ್ರಿಯೆಯು ದೇವೋತ್ತಮ ಪರಮಪುರುಷನನ್ನು ಸಹ ಆಕರ್ಷಿಸುತ್ತದೆ. ಭಗವಂತನು ದೊಡ್ಡವನು, ಆದರೆ ಅದರ ಭಕ್ತಿ ಸೇವೆಗಿಂತ
ಭಗವಂತನಿಗಿಂತ ದೊಡ್ಡದು, ಏಕೆಂದರೆ ಅದು ಅವನನ್ನೇ ಆಕರ್ಷಿಸುತ್ತದೆ. ಪ್ರಭುವಿನ ಸೇವೆ ಮಾಡುವುದರಲ್ಲಿ ಇಂತಹ ಲಾಭವಿರುವುದು ಎಂಬುದನ್ನು ಭಕ್ತಿ ಸೇವೆಗೆ ಒಲಿದಿಲ್ಲದ ಜನ ತಿಳಿಯಲಾರರು. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಭಗವಂತ ದೊಡ್ಡವನು, ಸೊ ಎಲ್ಲರ ನಿಯಾಮಕ, ಆದ್ರೂ ಕೂಡ ಭಗವಂತನಿಗಿಂತನೂ ಕೂಡ ಭಕ್ತಿ ಸೇವೆ ಭಗವಂತನಿಗಿಂತ ದೊಡ್ಡದು ಅನ್ನೋದನ್ನ ಶ್ರೀಲ ಪ್ರಭುಪಾದರು ಕನ್ಕ್ಲೂಡ್ ಕೊಡ್ತಾ ಇದ್ದಾರೆ. ಸೊ ಯಾಕೆಂದ್ರೆ ಸೊ ಇದು ಅವನನ್ನೇ ಆಕರ್ಷಿಸಲ್ಪಡುತ್ತೆ. ಸೊ ಅವನು ಕೂಡ ಆಕರ್ಷಣೆಗೊಳಗಾಗ್ತಾನೆ ಅದರ ಅರ್ಥ. ಯಾರಿಂದ? ಶುದ್ಧ ಭಕ್ತಿ ಸೇವೆ. ಹಾಗಾಗಿ ನಮ್ಮ ಎಲ್ಲರ ಉದ್ದೇಶ ಏನಾಗಿರ್ಬೇಕು? ಆ ಶುದ್ಧ ಭಕ್ತಿ ಸೇವೆಯನ್ನ ಪಡೆಯುವುದ್ರಲ್ಲಿ ಆಗಿರ್ಬೇಕು. ಹೇಗೆ ಈ ಎಲ್ಲ ಹಂತಗಳನ್ನ ನಾವು ನೋಡಿದೀವೋ, ಸೊ ಕೇವಲ ನಾವು ಕೆಲವೇ ಲಕ್ಷಣಗಳನ್ನ ನಾವು ನಮ್ಮಲ್ಲಿ ಕಂಡ್ಕೊಳ್ತೀವಿ. ಆದ್ರೆ ಇವೆಲ್ಲ ಲಕ್ಷಣಗಳನ್ನ ನಾವು ಹಂತ ಹಂತವಾಗಿ ಆ ಭಕ್ತಿಯನ್ನ ಪಡೆದಾಗ ಅವುಗಳನ್ನ ನಾವು ಪಡಿತಾ ಹೋಗ್ತೀವಿ ಅನ್ನೋದನ್ನ ಹೇಳ್ತೀವಿ. ಸೊ ನಾವೀಗೆಲ್ಲ ಪ್ರಾರಂಭಿಕರಾಗಿರೋದ್ರಿಂದ ಸೊ ನಮ್ಗೆ ಈ 2 ಲಕ್ಷಣಗಳು ಮಾತ್ರ ಕಾಣುತ್ತೆ. ಅದು ಕ್ಲೇಶಾಗ್ನಿ ಮತ್ತೆ ಈ ಯಾವುದು ಶುಭದ ಅನ್ನುವಂಥದ್ದು ಅನ್ನೋದನ್ನ. ಸೊ ಇದ್ರ ಕುರಿತಾಗಿ ನಾನು ಆಮೇಲೆ ಕನ್ಕ್ಲೂಡ್ ಮಾಡ್ತೇನೆ. ಲೈವ್ ಅನ್ನ ಎಂಡ್ ಮಾಡ್ತೀನಿ. ಹರೇ ಕೃಷ್ಣ. ಸೊ ಇವತ್ತಿನ ತರಗತಿಯಲ್ಲಿ ನಾವು ಈ ಒಂದು ಶುದ್ಧ ಭಕ್ತಿ ಸೇವೆ ಲಕ್ಷಣಗಳನ್ನ ಮತ್ತೆ ಈ ಪಾಪದ ಪ್ರಕ್ರಿಯೆಗಳು ಮತ್ತೆ ಪಾಪದ ಹಂತಗಳನ್ನ ನಾವು ತಿಳಿದುಕೊಂಡ್ವಿ. ಸೊ ಮುಂದಿನ ತರಗತಿಯಲ್ಲಿ ನಾವು 2ನೇ ಅಧ್ಯಾಯ 3ನೇ ಅಧ್ಯಾಯವನ್ನ ತಿಳ್ಕೊಳ್ತೀವಿ. ಸೊ ಪ್ರಾರಂಭಿಕ ಭಕ್ತಿಯ ಹಂತಗಳು ಯಾವ್ಯಾವ್ದಿದೆ ಮತ್ತು ಈ ಭಕ್ತಿ ಸೇವೆಯನ್ನು ಸ್ವೀಕರಿಸಲು ಒಬ್ಬ ವ್ಯಕ್ತಿಗೆ ಅರ್ಹತೆಗಳು ಯಾವ್ಯಾವ್ದಿರ್ಬೇಕು ಅನ್ನೋದನ್ನ ನಾವು ತಿಳಿದುಕೊಳ್ತೀವಿ. ಸೊ ಇವತ್ತಿಗೆ ಈ ತರಗತಿನ ಎಂಡ್ ಮಾಡ್ತೀನಿ. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜೈ. ಶ್ರೀಲ ಪ್ರಭುಪಾದಕ್ಕೆ ಜೈ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.